ಸ್ಟಾರ್ಟ್ ಮಾಡಿ ಮಾತಾಡಿ. ಓಕೆ ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಶ್ರೀ ಶ್ರೀ ರಾಧಾ ಗೋವಿಂದರಿಗೆ ನಮಸ್ಕರಿಸುತ್ತಾ, ಶ್ರೀಲ ಪ್ರಭುಪಾದರಿಗೆ ನಮಸ್ಕರಿಸುತ್ತಾ ನಾನು ಈ ಶ್ಲೋಕಗಳನ್ನು ಓದ್ತಾ ಇದ್ದೇನೆ. ಹರೇ ಕೃಷ್ಣ. ಅಧ್ಯಾಯ 18 ಮೋಕ್ಷ ಸನ್ಯಾಸ ಯೋಗ ಉಪಸಂಹಾರ ವೈರಾಗ್ಯದ ಪರಿಪೂರ್ಣತೆ. ಶ್ಲೋಕ 1. ಅರ್ಜುನ ಉವಾಚ ಸನ್ಯಾಸಸ್ಯ ಮಹಾಬಾಹೋ ತತ್ವಮಿಚ್ಛಾಮಿ ವೇದುತಂ ತ್ಯಾಗಸ್ಯ ಚ ಋಷಿಕೇಶ ಪೃಥಕ್ ಕೇಶಿ ನಿಶೂದನ. ಶ್ಲೋಕ 2. ಶ್ರೀ ಭಗವಾನ್ ಉವಾಚ ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಃ ಸರ್ವಕರ್ಮ ಫಲತ್ಯಾಗಂ ಪ್ರಾಹುಸ್ತ್ಯಾಗಂ ವಿಚಕ್ಷಣ. ಶ್ಲೋಕ 3. ತ್ಯಾಜ್ಯಂ ದೋಷವದಿತ್ಯೇಕೆ ಕರ್ಮ ಪ್ರಾಹುರ್ಮನಿ ನಿಷಿಣ ಯಜ್ಞದಾನ ತಪ ಕರ್ಮ ನ ತ್ಯಾಜ್ಯಮಿತಿ ಚಾಪರೆ. ಶ್ಲೋಕ 4. ನಿಶ್ಚಯಂ ಶೃಣು ಮೇ ತತ್ರ ತ್ಯಾಗೇ ಭರತ ಸತ್ತಮ ತ್ಯಾಗೋ ಹಿ ಪುರುಷ ವ್ಯಗ್ರ ತ್ರಿವಿಧಃ ಸಂಪ್ರಕೀರ್ತಿತ. ಶ್ಲೋಕ 5. ಯಜ್ಞದಾನ ತಪ ಕರ್ಮ ನ ತ್ಯಾಜ್ಯಂ ಕಾರ್ಯಮೇವ ತತ್ ಯಜ್ಞೋ ದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ. ಶ್ಲೋಕ 6. ಏತನ್ಯಾಪಿ ತು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಫಲಾನಿ ಚ ಕರ್ತವ್ಯಾನೀತಿ ಮೇ ಪಾರ್ಥಂ ನಿಶ್ಚಿತಂ ಮತಮುತ್ತಮಂ. ಶ್ಲೋಕ 7. ನಿಯತಸ್ಯ ತು ಸನ್ಯಾಸ ಕರ್ಮಣ ನೋಪಪದ್ಯತೆ ಮೋಹತ್ತಸ್ಯ ಪರಿತ್ಯಾಗ ತಾಮಸ ಪರಿಕೀರ್ತಿತ. ಶ್ಲೋಕ 8. ದುಃಖಮಿತ್ಯೇವ ಯತ್ಕರ್ಮ ಕಾಯಕ್ಲೇಶ ಭತ್ಯಾಜೇತ್ ಸಾ ಕೃತ್ವಾ ರಾಜಸಂ ತ್ಯಾಗಂ ನೈವ ತ್ಯಾಗ ಫಲಂ ಲಭೇತ್. ಶ್ಲೋಕ 9. ಕಾರ್ಯಮಿತ್ಯೇವ ಯತ್ಕರ್ಮ ನಿಯತಂ ಕ್ರಿಯತೆ ಅರ್ಜುನ ಸಂಗಂ ತ್ಯಕ್ತ್ವಾ ಫಲಂ ಚೈವ ಸಾ ತ್ಯಾಗ ಸಾತ್ವಿಕೋ ಮತಃ. ಶ್ಲೋಕ 10. ನಾದ್ವೇಷ್ಟ್ಯ ಕುಶಲಂ ಕರ್ಮ ಕುಶಲೇನಾನುಷಜ್ಯತೆ ತ್ಯಾಗಿ ಸತ್ವ ಸಮಾವಿಷ್ಟೋ ಮೇಧಾವಿ ಚಿನ್ನ ಸಂಶಯ. ಶ್ಲೋಕ 11. ನಾ ದೇಹಿ ದೇಹಭೃತ ಶಕ್ಯಂ ತ್ಯಕ್ತುಂ ಕರ್ಮಾಣ್ಯ ವಿಶೇಷತಃ ಯಸ್ತು ಕರ್ಮ ಫಲತ್ಯಾಗಿ ಸಾ ತ್ಯಾಗಿತ್ಯಭಿಧೀಯತೆ. ಶ್ಲೋಕ 12. ಅನಿಷ್ಟಮಿಷ್ಟಂ ಮಿಶ್ರಂ ಚ ತ್ರಿವಿಧಂ ಕರ್ಮಣ ಫಲಂ ಭವತ್ಯತ್ಯಾಗಿನಾಂ ಪ್ರೇತ್ಯ ನತು ಸನ್ಯಾಸಿನಾಂ ಕ್ವಚಿತ್. ಶ್ಲೋಕ 13. ಪಂಚೈತಾನಿ ಮಹಾಬಾಹೋ ಕಾರಣಾನಿ ನಿಬೋಧ ಮೇ ಸಾಂಖ್ಯೇ ಕೃತಾಂತೆ ಪ್ರೋಕ್ತಾನಿ ಸಿದ್ಧಯೇ ಸರ್ವಕರ್ಮಣಾಂ. ಶ್ಲೋಕ 14. ಅಧಿಷ್ಠಾನಂ ತಥಾ ಕರ್ತ ಕರಣಂ ಚ ಪೃಥಗ್ವಿಧಂ ವಿವಿಧಾಶ್ಚ ಪೃಥಕ್ ಚೇಷ್ಟಾ ದೈವಂ ಚೈವಾತ್ರ ಪಂಚಮಂ. ಶ್ಲೋಕ 15. ಶರೀರವಾಜ್ಮನೋಭಿರ್ಯತ್ ಕರ್ಮ ಪ್ರಾರಭತೆ ನರಃ ನ್ಯಾಯಂ ವಾ ವಿಪರೀತಂ ವಾ ಪಂಜೇತ ತಸ್ಯ ಹೇವತ. ಶ್ಲೋಕ 16. ತತ್ರೈವಂ ಸತಿ ಕರ್ತಾರ ಆತ್ಮಾನಂ ಕೇವಲಂ ತುಯ ಪಶ್ಚಾತ್ಯ ಕೃತ ಬುದ್ಧಿತ್ವಾನ್ ಸಾ ಪಶ್ಯತಿ ದುರ್ಮತಿ. ಶ್ಲೋಕ 17. ಯಸ್ಯ ನಾಹೃತೋ ಭಾವೋ ಬುದ್ಧಿರ್ಯಸ್ಯ ನ ಲಿಪ್ಯತೆ ಅತ್ವಾಪಿ ಸಾ ಇಮಾನ್ ಲೋಕಾನ್ ಅಂತಿ ನ ನಿಬಧ್ಯತೆ. ಶ್ಲೋಕ 18. ಜ್ಞಾನಂ ಜ್ಞೇಯಂ ಪರಿಜ್ಞಾತ ತ್ರಿವಿಧ ಕರ್ಮ ಚೋದನ ಕರಣಂ ಕರ್ಮ ಕರ್ತೇತಿ ತ್ರಿವಿಧ ಕರ್ಮ ಸಂಗ್ರಹ. ಶ್ಲೋಕ 19. ಜ್ಞಾನಂ ಕರ್ಮಂಚ ಕರ್ತಾಚಿ
त्रिधैवा गुणभेदता प्रोच्यते गुणसंख्याने यथावशृणुतान्यपि ಶ್ಲೋಕ 20 ಸರ್ವಭೂತೇಷು ಏನೈಕಂ ಭಾವಮವ್ಯಯಮೀಕ್ಷತೆ ಅವಿಭಕ್ತಂ ವಿಭಕ್ತೇಷು ತಜ್ಜ್ಞಾನಂ ವಿದ್ಧಿ ಸಾತ್ವಿಕಂ ಶ್ಲೋಕ 21 ಪೃಥಕ್ವೇನ ತು ಯಜ್ಞಾನಂ ನಾನಾ ಭಾವಾನ್ ಪೃಥಗ್ವಿದಾನ್ ವೇತ್ತಿ ಸರ್ವೇಷು ಭೂತೇಷು ತಜ್ಜ್ಞಾನಂ ವಿದ್ಧಿ ರಾಜಸಂ ಶ್ಲೋಕ 22 ಯತ್ ಕೃತ್ಸವದೇ ಕಸ್ಮಿನ್ ಕಾರ್ಯೇ ಸಕ್ತಮಹೇತುಕಂ ಅತತ್ವಾರ್ಥವದಲ್ಪ ಚ ತತ್ತಾಮಸಮುದಾಹೃತಂ ಶ್ಲೋಕ 23 ನಿಯತಂ ಸಂಗರಹಿತಂ ರಾಗದ್ವೇಷತ ಕೃತಂ ಅಫಲಾಪ್ರೇಪ್ಸುನಾ ಕರ್ಮ ಯತ್ತತ್ ಸಾತ್ವಿಕಮುಚ್ಯತೆ ಶ್ಲೋಕ 24 ಯತ್ತು ಕಾಮೇಪ್ಸುನಾ ಕರ್ಮ ಸಾಹಸಂಕರೇಣ ವಾನ್ ಪುನಃ ಕ್ರಿಯತೆ ಬಹುಲಾಯಾಸಂ ತದ್ ರಾಜ ಸಮುದಾವೃತಂ ಶ್ಲೋಕ 25 ಅನುಬಂಧಂ ಕ್ಷಯಂ ಹಿಂಸಾ ಅನಪೇಕ್ಷ ಚ ಪೌರುಷಂ ಮೋಹದಾರಭ್ಯತೆ ಕರ್ಮ ಯತ್ತತ್ತಾಮಂ ಸಮುಚ್ಯತೆ ಶ್ಲೋಕ 26 ಮುಕ್ತ ಸಂಗೋ ನಹಂ ವಾದಿ ದೃಶ್ಯುತ್ಸಾಹಸಮನ್ವಿತಃ ಸಿದ್ಧ್ಯ ಸಿದ್ಧ್ಯೋರ್ನಿರ್ವಿಕಾರ ಕರ್ತ ಸಾತ್ವಿಕ ಉಚ್ಯತೆ ಶ್ಲೋಕ 27 ರಾಗಿ ಕರ್ಮ ಫಲಪ್ರೇಪ್ಸು ಲಬ್ಧೋ ಹಿಂಸಾತ್ಮಕೋ ಶುಚಿ ಹರ್ಷಶೋಕಾನ್ವಿತ ಕರ್ತ ರಾಜಸ ಪರಿಕೀರ್ತಿತ ಶ್ಲೋಕ 28 ಆಯುಕ್ತ ಪ್ರಾಕೃತ ಸ್ತಬ್ಧ ಷಟೋ ನೈಷ್ಕೃತಿಕೋ ಲಸ ವಿಷಾದಿ ದೀರ್ಘಸ್ತೋತ್ರಿ ಚ ಕರ್ತ ತಾಮಸ ಉಚ್ಯತೆ ಶ್ಲೋಕ 29 ಬುದ್ಧಿರ್ಭೇದಂ ಧೃತಿಶ್ಚೈವ ಗುಣತಸ್ತ್ರಿವಿಧಂ ಶೃಣು ಪ್ರೋಚ್ಯಮಾನಮಶೇಷೇಣ ಪೃಥಕ್ವೇನ ಧನಂಜಯ ಶ್ಲೋಕ 30 ಪ್ರವೃತ್ತಿಂ ಚ ನಿವೃತ್ತಿಂ ಚ ಕಾರ್ಯಕಾರ್ಯೇ ಭಯಾಭಯೇ ಬಂಧಂ ಮೋಕ್ಷಂ ಚ ಯಾ ವೇತ್ತಿ ಬುದ್ಧಿ ಸಾ ಪಾರ್ಥ ಸಾತ್ವಕಿ ಶ್ಲೋಕ 31 ಯಯಾ ಧರ್ಮ ಅಧರ್ಮಂ ಚ ಕಾರ್ಯಂ ಚ ಕಾರ್ಯಮೇವ ಚ ಆಯುತಾವತ್ ಪ್ರಜಾನಾತಿ ಬುದ್ಧಿ ಸಾ ಪಾರ್ಥ ರಾಜಸಿ ಶ್ಲೋಕ 32 ಅಧರ್ಮಂ ಧರ್ಮ ನಿಮಿತಿಯ ಮನ್ಯತೆ ತಮಸಾವೃತ ಸರ್ವಾರ್ಥಾನ್ ವಿಪರೀತಾಂ ಚ ಬುದ್ಧಿ ಸಾ ಪಾರ್ಥ ತಾಮಸಿ ಶ್ಲೋಕ 33 ಧೃತ್ಯಾಯಯಾ ಧಾರಯತೆ ಮನ ಪ್ರಾಣೇಂದ್ರಿಯ ಕ್ರಿಯಾ ಯೋಗೇನ ವ್ಯಭಿಚಾರಿಣ್ಯ ಧೃತಿ ಸಾ ಪಾರ್ಥ ಸಾತ್ವಿಕಿ ಶ್ಲೋಕ 34 ಯಯಾ ತು ಧರ್ಮ ಕಾಮಾರ್ಥಾನ್ ಧೃತ್ಯ ಧಾರಯತೆ ಅರ್ಜುನ ಪ್ರಸಂಗೇನ ಫಲಾಕಾಂಕ್ಷಿ ಧೃತಿ ಸಾ ಪಾರ್ಥ ರಾಜಸಿ ಶ್ಲೋಕ 35 ಯಯಾ ಸ್ವಪ್ನಂ ಭಯಂ ಶೋಕಂ ವಿಷಾದಂ ಮದಮೇವ ಚ ನಾ ವಿಮುಂಜತಿ ದುರ್ಮೇಧಾ ಧೃತಿ ಸಾ ಪಾರ್ಥ ತಾಮಸಿ ಶ್ಲೋಕ 36 ಸುಖಂ ತ್ವಿದಾನಿಂ ತ್ರಿವಿಧಂ ಶೃಣು ಮೇ ಭರತರ್ಷಭ ಅಭ್ಯಾಸಾದ್ರಮತೆ ಯತ್ರ ದುಃಖಾಂತಂ ಚ ನಿಗಚ್ಚತೆ ಶ್ಲೋಕ 37 ಯತದಗ್ರೇ ವಿಷಮಿವ ಪರಿಣಾಮೇ ಮೃತೋಪಮಂ ತತ್ಸುಖಂ ಸಾತ್ವಿಕಂ ಪ್ರೋಕ್ತ ಆತ್ಮ ಬುದ್ಧಿ ಪ್ರಸಾದಜಂ ಶ್ಲೋಕ 38 ವಿಷಯೇಂದ್ರಿಯ ಸಂಯೋಗಾತ್ ಯತ್ತಗ್ರೇ ಅಮೃತ ಉಪಂ ಪರಿಣಾಮೇ ವಿಷಮಿವ ತತ್ಸುಖಂ ರಾಜಸಂ ಸ್ಮೃತಂ
ಶ್ಲೋಕ 39. ಯದಗ್ರೇ ಚಾನುಬಂಧೇ ಚ ಸುಖಂ ಮೋಹನಮಾತ್ಮನ ನಿದ್ರಾಲಸ್ಯ ಪ್ರಮಾದೋತ್ತಂ ತತ್ತಾಮ ಸಮುದಾಹೃತಂ. ಶ್ಲೋಕ 40. ನಾದತ್ತದಸ್ತಿ ಪೃಥಿವ್ಯಾಂ ವಾ ದಿವಿ ದೇವೇಶು ವಾ ಪುನಃ ಸತ್ವಂ ಪ್ರಕೃತಿರ್ಜೈರ್ಮುಕ್ತಂ ಯಥೇಭಿ ಸ್ಯಾತ್ ತ್ರಿಭಿರ್ಗುಣೈ. ಶ್ಲೋಕ 41. ಬ್ರಾಹ್ಮಣ ಕ್ಷತ್ರಿಯ ವಿಷಾಂ ಶೂದ್ರಾಣಾಂ ಚ ಪರಂತಪ ಕರ್ಮಾಣಿ ಪ್ರಭವಿಕ್ತಾನಿ ಪ್ರಭಾವ ಪ್ರಭವೈರ್ಗುಣೈ ಸ್ವಭಾವ ಪ್ರಭವೈರ್ಗುಣೈ. ಶ್ಲೋಕ 42. ಶಮೋ ತಪಸ್ತಪ ಶೌಚಂ ಕಾಂಕ್ಷಿ ರಾಜವಮೇವ ಚ ಜ್ಞಾನಂ ವಿಜ್ಞಾನಾಸ್ತಿಕ್ಯಂ ಬ್ರಹ್ಮ ಕರ್ಮ ಸ್ವಭಾವಜಂ. ಶ್ಲೋಕ 43. ಶೌರ್ಯಂ ತೇಜೋ ಧೃತಿರ್ದಾಕ್ಷ್ಯಂ ಯುದ್ಧೇ ಚಾಪ್ಯಪಲಾಯನಂ ದಾನಮೀಶ್ವರ ಭಾವಶ್ಚ ಕ್ಷಾತ್ರಂ ಕರ್ಮ ಸ್ವಭಾವಜಂ. ಶ್ಲೋಕ 44. ಕೃಷಿ ಗೋರಕ್ಷ ವಾಣಿಜ್ಯಂ ವೈಶ್ಯ ಕರ್ಮ ಸ್ವಭಾವಜಂ ಪರಿಚರ್ಯಾತ್ಮಕಂ ಕರ್ಮ ಶೂದ್ರಸ್ಯಾಪಿ ಸ್ವಭಾವಜಂ. ಶ್ಲೋಕ 45. ಸ್ವೇ ಸ್ವೇ ಕರ್ಮಣ್ಯಭಿರತ ಸಂಸಿದ್ಧಿ ಲಭತೆ ನರಃ ಸ್ವಕರ್ಮ ನಿರತ ಸಿದ್ಧಿಂ ಯಥಾ ವಿಂದತಿ ತಚ್ಛೃಣು. ಶ್ಲೋಕ 46. ಯಥಾ ಪ್ರವೃತ್ತಿ ಭೂತಾನಾಂ ಯೇನ ಸರ್ವಮಿದಂ ತತಂ ಸರ್ವಕರ್ಮಣ ತಮಭ್ಯಶ್ಚ ಸಿದ್ಧಿಂ ವಿಂದತಿ ಮಾನವ. ಶ್ಲೋಕ 47. ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮಾತ್ ಸ್ವನುಷ್ಠಿತಾತ್ ಸ್ವಭಾವನಿಯತಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ. ಶ್ಲೋಕ 48. ಸಹಜಂ ಕರ್ಮ ಕೌಂತೆಯ ಸದೋಷಮಪಿ ನ ತ್ಯಜೇತ್ ಸರ್ವಾರಂಭ ಹಿ ದೋಷೇಣ ಧೂಮೇನಾಗ್ನಿಗಿರಿವಾರುಥ. ಶ್ಲೋಕ 49. ಆಸಕ್ತ ಬುದ್ಧಿ ಸರ್ವತ್ರ ಜಿತಾತ್ಮ ವಿಗತ ಸ್ಮೃಹ ನೈಷ್ಕರ್ಮ್ಯ ಸಿದ್ಧಿಂ ಪರಮಾಂ ಸನ್ಯಾಸೇನಾಧಿಗಚ್ಚತಿ. ಶ್ಲೋಕ 50. ಸಿದ್ಧಿಂ ಪ್ರಾಪ್ತೋ ಯಥಾ ಬ್ರಹ್ಮ ತಥಾಪ್ನೋತಿ ನಿಬೋಧ ಮೇ ಸಮಾಸೇನೈವ ಕೌಂತೆಯ ನಿಷ್ಠಾ ಜ್ಞಾನಸ್ತ್ಯಯಾ ಪರಾ. ಶ್ಲೋಕ 51ರಿಂದ 53. ಬುದ್ಧ್ಯ ವಿಶುದ್ಧಯ ಯುಕ್ತೋ ಧೃತ್ಯಾತ್ಮಾನಂ ನಿಯಮ್ಯ ಚ ಶಬ್ದಾದೀನ್ ವಿಷಯಾನ್ ತ್ಯಕ್ತ್ವಾ ರಾಗದ್ವೇಷೌ ವಿದಸ್ಯ ಚ ವಿವಿಕ್ತ ಸೇವಿ ಲಘ್ವಾಶಿ ಯಥಾ ವಾಕ್ಕಾಯ ಮಾನಸ ಧ್ಯಾನ ಯೋಗ ಪರೋ ನಿತ್ಯಂ ವೈರಾಗ್ಯಂ ಸಮುಪಾಶ್ರಿತಃ ಅಹಂಕಾರ ಬಲಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರಹಂ ವಿಮುಚ್ಯ ನಿರ್ನಮ ಶಾಂತೋ ಬ್ರಹ್ಮಭೂಯಾಯ ಕಲ್ಪತೆ. ಶ್ಲೋಕ 54. ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಸರ್ವೇಷು ಭೂತೇಷು ಮದ್ಭಕ್ತಿ ಲಭತೆ ಪರಾಂ. ಶ್ಲೋಕ 55. ಭಕ್ತ್ಯ ಮಾಮಾಭಿಜಾನಾತಿ ಯಾವಾನ್ ಚಾಸ್ಮಿ ತತ್ವತಃ ತತೋ ಮಾಂ ತತ್ವತೋ ಜ್ಞಾತ್ವಾ ವಿಶತೆ ತತ್ತನಂತರಂ. ಶ್ಲೋಕ 56. ಸರ್ವಕರ್ಮಾಣ್ಯಪಿ ಸದಾ ಕುರ್ವಾಣೋ ಮಧ್ವಪಾಶ್ರಯ ಮತ್ಪ್ರಸಾದಾದವಾಪ್ನೋತಿ ಶಾಶ್ವತಂ ಪದಮವ್ಯಯಂ. ಶ್ಲೋಕ 57. ಚೇತಸಾ ಸರ್ವಕರ್ಮಾಣಿ ಮಯಿ ಸನ್ನಸ್ಯ ಮತ್ಪರಃ ಬುದ್ಧಿಯೋಗಮುಪಾಶ್ರಿತ್ಯ ಮುಚ್ಚಿತ್ತ ಸತತಂ ಭವ.
ಶ್ಲೋಕ 58. ಮಚ್ಚಿತ್ತ ಸರ್ವದುರ್ಗಾಣಿ ಮತ್ಪ್ರಸಾದಾತ್ ತರಿಷ್ಯಸಿ ಅತ ಚೇತ್ವಾಮಹಂಕಾರಾನ್ನ ಶ್ರೋಷ್ಯಸಿ ವಿನಂಕ್ಷ್ಯಸಿ. ಶ್ಲೋಕ 59. ಯದಾ ಅಹಂಕಾರಮಾಶ್ರಿತ್ಯ ನಾಯೋತ್ಸ್ಯ ಇತಿ ಮನ್ಯಸೆ ಮಿಥ್ಯೇಷ ವ್ಯವಸಾಯಸ್ತೆ ಪ್ರಕೃತಿ ಸ್ವಾಂ ನಿಯೋಕ್ಷಸಿ. ಶ್ಲೋಕ 60. ಸ್ವಭಾವಜೇನ ಕೌಂತೆಯ ನಿಬದ್ಧ ಸ್ವೇನ ಕರ್ಮಣ ಕರ್ತುಂ ನೇಚ್ಛಸಿ ಯನ್ಮೋಹಾತ್ ಕರಿಷ್ಯಾಸ್ಯವಶೋಪಿ ತತ್. ಶ್ಲೋಕ 61. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ. ಶ್ಲೋಕ 62. ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ತತ್ಪ್ರಸಾದಾತ್ ತ್ವರಾಂ ಶಾಂತಿಂ ಸ್ಥಾನಂ ಪ್ರಾಪ್ಯಸಿ ಶಾಶ್ವತಂ. ಶ್ಲೋಕ 63. ಇತಿ ತೇ ಜ್ಞಾನಮಾಖ್ಯಾತಂ ಗುಹ್ಯಾತ್ ಗುಹ್ಯತರಂ ಮಯಾ ವಿಮೃಶೈತದಶೇಷೇಣ ಯಥೇಚ್ಛಸಿ ತಥಾ ಕುರು. ಶ್ಲೋಕ 64. ಸರ್ವಗುಹ್ಯತಮಂ ಭೂಯ ಶೃಣು ಮೇ ಪರಮಂ ವಚಃ ಇಷ್ಟೋಸಿ ಮೇ ದೃಢಮಿತಿ ತಥೋ ವಕ್ಷ್ಯಾಮಿ ತೇ ಹಿತಂ. ಶ್ಲೋಕ 65. ಮನ್ಮನಾ ಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಷ್ಯಸಿ ಸತ್ಯಂ ತೇ ಪ್ರತಿಜಾನೆ ಪ್ರಿಯೋ ಅಸಿ ಮೇ. ಶ್ಲೋಕ 66. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾಂ ಶುಚಃ. ಶ್ಲೋಕ 67. ಇದಂ ತೇ ನ ತಪಸ್ಕಾಯ ನ ಭಕ್ತಾಯ ಕದಾಚನ ನ ಚ ಶುಶ್ರೂಷವೇ ವಾಚ್ಯಂ ನ ಚ ಮಾಂ ಯೋऽಭ್ಯಸೂಯತಿ. ಶ್ಲೋಕ 68. ಯಾ ಇದಂ ಪರಮಂ ಗುಹ್ಯಂ ಮದ್ಭಕ್ತೇಷ್ವಾಭಿಧಾಸ್ಯತಿ ಭಕ್ತಿಂ ಮಯಿ ಪರಾಂ ಕೃತ್ವಾ ಮಾಮೇ ವೈಷ್ಯತ್ಯ ಸಂಶಯಂ. ಶ್ಲೋಕ 69. ನ ಚ ತಸ್ಮಾನುಷ್ಯೇಷು ಕಶ್ಚಿನ್ಮೇ ಪ್ರಿಯಕೃತ್ತಮಾಂ ಭವಿತಾ ನ ಚ ಮೇ ತಸ್ಮಾದನ್ ಅನ್ಯ ಪ್ರಿಯತರೋ ಭುವಿ. ಶ್ಲೋಕ 70. ಅಧ್ಯೇಷ್ಯತೆ ಚಯ ಇಮಂ ಧರ್ಮಂ ಸಂವಾದಮಾವಯೋ ಜ್ಞಾನ ಯಜ್ಞೇನ ತೇನಾಹ ಇಷ್ಟಂ ಸಾಮ್ಯತಿ ಮೇ ಮತಿ. ಶ್ಲೋಕ 71. ಶ್ರದ್ಧವಾನನ ಸೂಯಶ್ಚ ಶೃಣುಯಾದಪಿ ಯೋ ನರಃ ಸೋಪಿ ಮುಕ್ತಃ ಶುಭಾಂ ಲೋಕಾನ್ ಪ್ರಾಪ್ನುಯಾತ್ ಪುಣ್ಯಕರ್ಮಣಾಂ. ಶ್ಲೋಕ 72. ಕಶ್ಚಿದ್ದೇತಶ್ಶ್ರುತಂ ಪಾರ್ಥ ತ್ವಯೈಕಾಗ್ರೇಣ ಚೇತಸ ಕಚ್ಚಿದಾಜ್ಞಾನ ಸಮ್ಮೋಹ ಪ್ರಣಷ್ಟೇಷ್ಟೇ ಧನುಂಜಯ. ಶ್ಲೋಕ 73. ಅರ್ಜುನ ಉವಾಚ ನಷ್ಟೋ ಮೋಹ ಸ್ಮೃತಿರ್ಲಬ್ಧ ತ್ವತ್ರ ಸದಾ ಯನ್ಮಯಾಚ್ಯುತ ಸ್ಥಿತೋಸ್ಮಿ ಗತ ಸಂದೇಹ ಕರಿಷ್ಯೆ ವಚನಂ ತವ. ಶ್ಲೋಕ 74. ಸಂಜಯ ಉವಾಚ ಇತ್ಯಹಂ ವಾಸುದೇವಸ್ಯ ಪಾರ್ಥಸ್ಯ ಚ ಮಹಾತ್ಮನ ಸಂವಾದಮಿಮಮಶ್ರೌ ಅದ್ಭುತಂ ರೋಮಹರ್ಷಣಂ. ಶ್ಲೋಕ 75. ವ್ಯಾಸ ಪ್ರಸಾದಾಚ್ಯುತವಾನೇತದ್ ಗುಹ್ಯಮಹಂ ಪರಂ ಯೋಗಂ ಯೋಗ ಈಶ್ವರಾತ್ ಕೃಷ್ಣಾತ್ ಸಾಕ್ಷಾತ್ ಕಥಯತಃ ಸ್ವಯಂ. ಶ್ಲೋಕ 76.
राजन् संस्कृत्य संवादमिममद्भुतं केशवार्जुनयो पुण्यं ऋष्यामि च मुहुर्मुहुः ಶ್ಲೋಕ 77 ತಶ್ಚ ಸಂಸ್ಕೃತ್ಯ ರೂಪಮತ್ಯದ್ಭುತಂ ಹರೇ ವಿಸ್ಮಯೋ ಮೇ ಮಹಾನ್ ರಾಜನ್ ಋಷ್ಯಾಮಿ ಚ ಪುನಃ ಪುನಃ ಶ್ಲೋಕ 78 ಯತ್ರ ಯೋಗೀಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋ ಭೂತಿ ಧ್ರುವ ನೀತಿರ್ಮತೆ ಮಮ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಈಗ ನಾವು ಜಪ ಮಾಡೋಣ. ಒಂದು ರೌಂಡ್ ಎಲ್ಲರ ಜೊತೆಯಲ್ಲಿ ಮಾಡ್ಬೋದು. ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರಿ ಹರಿ, ಹರೇ ರಾಮ 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 ಹರಿ ಹರಿ. ಹರೇ ಕೃಷ್ಣ 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 ಹರಿ ಹರಿ, ಹರೇ ರಾಮ 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 ಹರಿ ಹರಿ. ಹರೇ ಕೃಷ್ಣ 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 ಹರಿ ಹರಿ, ಹರೇ ರಾಮ 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 ಹರಿ ಹರಿ. ಹರೇ ಕೃಷ್ಣ 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 ಹರಿ ಹರಿ, ಹರೇ ರಾಮ 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 ಹರಿ ಹರಿ. ಹರೇ ಕೃಷ್ಣ 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 ಹರಿ ಹರಿ, ಹರೇ ರಾಮ 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 ಹರಿ ಹರಿ. ಹರೇ ಕೃಷ್ಣ ಕೃಷ್ಣ ಹರಿ ಹರಿ, ಹರೇ ರಾಮ 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 ಹರಿ ಹರಿ. ಹರೇ ಕೃಷ್ಣ ಕೃಷ್ಣ ಹರಿ ಹರಿ, ಹರೇ ರಾಮ 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 ಹರಿ ಹರಿ. ಹರೇ ಕೃಷ್ಣ ಕೃಷ್ಣ ಹರಿ ಹರಿ, ಹರೇ ರಾಮ 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 ಹರಿ ಹರಿ. ಹರೇ ಕೃಷ್ಣ ಕೃಷ್ಣ ಹರಿ ಹರಿ, ಹರೇ ರಾಮ 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 ಹರಿ ಹರಿ. ಹರೇ ಕೃಷ್ಣ ಕೃಷ್ಣ ಹರಿ ಹರಿ, ಹರೇ ರಾಮ 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 ಹರಿ ಹರಿ. ಹರೇ ಕೃಷ್ಣ ಕೃಷ್ಣ ಹರಿ ಹರಿ, ಹರೇ ರಾಮ 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 ಹರಿ ಹರಿ. ಹರೇ ಕೃಷ್ಣ ಕೃಷ್ಣ ಹರಿ ಹರಿ, ಹರೇ ರಾಮ 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 ಹರಿ ಹರಿ. ಹರೇ ಕೃಷ್ಣ ಕೃಷ್ಣ ಹರಿ ಹರಿ, ಹರೇ ರಾಮ 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 ಹರಿ ಹರಿ. ಹರೇ ಕೃಷ್ಣ ಕೃಷ್ಣ ಹರಿ ಹರಿ, ಹರೇ ರಾಮ 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 ಹರಿ ಹರಿ. ಹರೇ ಕೃಷ್ಣ ಕೃಷ್ಣ ಹರಿ ಹರಿ, ಹರೇ ರಾಮ 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 ಹರಿ ಹರಿ. ಹರೇ ಕೃಷ್ಣ ಕೃಷ್ಣ ಹರಿ ಹರಿ, ಹರೇ ರಾಮ 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 ಹರಿ ಹರಿ. ಹರೇ ಕೃಷ್ಣ ಕೃಷ್ಣ ಹರಿ ಹರಿ, ಹರೇ ರಾಮ 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 ಹರಿ ಹರಿ. ಹರೇ ಕೃಷ್ಣ ಕೃಷ್ಣ ಹರಿ ಹರಿ, ಹರೇ ರಾಮ 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 ಹರಿ ಹರಿ. ಹರೇ ಕೃಷ್ಣ ಕೃಷ್ಣ ಹರಿ ಹರಿ, ಹರೇ ರಾಮ 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 ಹರಿ ಹರಿ. ಹರೇ ಕೃಷ್ಣ ಕೃಷ್ಣ ಹರಿ ಹರಿ, ಹರೇ ರಾಮ 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 ಹರಿ ಹರಿ. ಹರೇ ಕೃಷ್ಣ ಕೃಷ್ಣ ಹರಿ ಹರಿ, ಹರೇ ರಾಮ 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 ಹರಿ ಹರಿ. ಹರೇ ಕೃಷ್ಣ ಕೃಷ್ಣ ಹರಿ ಹರಿ, ಹರೇ ರಾಮ 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 ಹರಿ ಹರಿ. ಹರೇ ಕೃಷ್ಣ ಕೃಷ್ಣ ಹರಿ ಹರಿ, ಹರೇ ರಾಮ 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 ಹರಿ ಹರಿ. ಹರೇ ಕೃಷ್ಣ ಕೃಷ್ಣ ಹರಿ ಹರಿ, ಹರೇ ರಾಮ 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 ಹರಿ ಹರಿ. ಹರೇ ಕೃಷ್ಣ ಕೃಷ್ಣ ಹರಿ ಹರಿ, ಹರೇ ರಾಮ 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 ಹರಿ ಹರಿ. ಹರೇ ಕೃಷ್ಣ ಕೃಷ್ಣ ಹರಿ ಹರಿ, ಹರೇ ರಾಮ 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 ಹರಿ ಹರಿ. ಹರೇ ಕೃಷ್ಣ ಕೃಷ್ಣ ಹರಿ ಹರಿ, ಹರೇ ರಾಮ 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 ಹರಿ ಹರಿ. ಹರೇ ಕೃಷ್ಣ ಕೃಷ್ಣ ಹರಿ ಹರಿ, ಹರೇ ರಾಮ 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 ಹರಿ ಹರಿ. ಹರೇ ಕೃಷ್ಣ ಕೃಷ್ಣ ಹರಿ ಹರಿ, ಹರೇ ರಾಮ 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 ಹರಿ ಹರಿ. ಹರೇ ಕೃಷ್ಣ ಕೃಷ್ಣ ಹರಿ ಹರಿ, ಹರೇ ರಾಮ 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 ಹರಿ ಹರಿ. ಹರೇ ಕೃಷ್ಣ ಕೃಷ್ಣ ಹರಿ ಹರಿ, ಹರೇ ರಾಮ 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 ಹರಿ ಹರಿ. ಹರೇ ಕೃಷ್ಣ ಕೃಷ್ಣ ಹರಿ ಹರಿ, ಹರೇ ರಾಮ 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 ಹರಿ ಹರಿ. ಹರೇ ಕೃಷ್ಣ ಕೃಷ್ಣ ಹರಿ ಹರಿ,
Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna,
कृष्ण कृष्ण हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे राम 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 हरे हरे, हरे कृष्ण कृष्ण हरे राम राम हरे हरे, हरे कृष्ण कृष्ण हरे हरे, राम राम हरे हरे, हरे कृष्ण कृष्ण हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे। जय श्री कृष्ण चैतन्य प्रभु नित्यानंद श्री द्वैत गदाधर शिवासादि गौर भक्त वृंदा। ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं वन्देऽहं श्रीगुरु श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगण ललिता श्रीविशाखान्वितांश हे कृष्ण करुणा सिन्धु दीनबन्धु जगत्पते गोपीश गोपिका कान्त राधा कान्त नमोस्तुते तप्त काञ्चन गौरांगी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमो ओं विष्णुपादाय कृष्णप्रेष्ठाय भूतले श्रीमते भक्तिवेदांत स्वामी निति नामिने नमस्ते सरस्वती देवी गौरवाणी प्रचारिणी निर्विशेष शून्यवादि पाश्चात्य देशतारिणी जयो श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद। हरे कृष्ण 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 हरे हरे, हरे राम 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 हरे हरे, ಹರೇ ಕೃಷ್ಣ ಎಲ್ಲರಿಗೂ ಶ್ರೀ ಶ್ರೀ ಕೃಷ್ಣ ರಾಧಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಶ್ರೀ ಶ್ರೀ ರಾಧಾ ಗೋವಿಂದ ಮಂಗಳೂರು ಇಸ್ಕಾನ್ ನಮನಿಷ್ಠ ಪ್ರಭುಜಿ ಆಯೋಜಿಸಿರುವ ಈ ಒಂದು 18 ದಿನಗಳ ಭಗವದ್ಗೀತೆಯ ಕೊನೆಯ ಅಧ್ಯಾಯಕ್ಕೆ ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ ಹರೇ ಕೃಷ್ಣ. ಅವರಿಗೆ ಸ್ವಲ್ಪ
L1 ಈಗ ಆಯ್ತು, ಇದು 18 ಡೇಸ್ದು. ಅವ್ರಿಗೆ L1, L2, L3 ಬಗ್ಗೆ ಹೇಳಿ, ಆಮೇಲೆ ಭಕ್ತಿಶಾಸ್ತ್ರಿ ಬಗ್ಗೆ ಹೇಳಿ. ಮತ್ತೆ ಯಾರ್ಯಾರು ಜಾಯಿನ್ ಆಗಿಲ್ವೋ ನಾನು ಮತ್ತೆ ವಾಟ್ಸಪ್ ಇದು ಗ್ರೂಪ್ ಹಾಕ್ತೇನೆ, ಅವ್ರು ಜಾಯಿನ್ ಆಗ್ಲಿಕ್ಕೆ ಹೇಳಿ ಮಾತಾಜಿ, ಇಷ್ಟ ಇರೋರು. ಈಗ ನೀವು 18 ಡೇಸ್ ಅಲ್ಲಿ ಏನ್ ಮಾಡಿದ್ರೆ ಇದನ್ನ ಲೆವೆಲ್ 1 ಅಂತ ಹೇಳ್ತಾರೆ. ಲೆವೆಲ್ 2 ಅಂತಂದ್ರೆ ನೀವು ನೆಕ್ಸ್ಟ್ ಮಾಡುವಂಥದ್ದು, ಅಂದ್ರೆ ಪ್ರತಿಯೊಂದು ಶ್ಲೋಕನು ಡೀಟೇಲ್ ಆಗಿ ಸ್ಟಡಿ ಮಾಡ್ತೀರಾ. ಅದು ವಾರದಲ್ಲಿ ಯಾವ್ದಾದ್ರು 2 ದಿನ ಮಾತ್ರ ಇರುತ್ತೆ. ಆದ್ರೆ ನಿಮ್ಗೆ 7 o'clock ಬ್ಯಾಚ್ ನೀವು ಇರೋದ್ರಿಂದ ನಿಮ್ಗೆ 7 o'clock ಅಲ್ಲೇ ಇರುತ್ತೆ. ನಂತರ ನಿಮ್ಗೆ ಇದರಲ್ಲಿ ಭಕ್ತಿ ಸದಾಚಾರ್ ಮತ್ತೆ ಭಕ್ತಿ ಶಾಸ್ತ್ರಿ ಅಂತ 2 ಕೋರ್ಸ್ ಇದೆ. ಪೂರ್ವ ಭಕ್ತಿ ಶಾಸ್ತ್ರಿ ಕೋರ್ಸ್ ಅಂತ ಅಂದ್ರೆ ನಿಮ್ಗೆ ಈ ಕೋರ್ಸ್ ಅಲ್ಲಿ ಯಾವ ರೀತಿ ಇರುತ್ತೆ ಅಂತಂದ್ರೆ ನಿಮ್ಗೆ ಇದೇ ತರ ಕ್ವಿಜ್ ತರಾನೇ ಒಂದು ಎಕ್ಸಾಮ್ಸ್ ಇರುತ್ತೆ. ಆದ್ರೆ ಭಕ್ತಿ ಸದಾಚಾರ್ ಅದರಲ್ಲಿ ನಿಮ್ಗೆ ಯಾವುದೇ ಒಂದು ಎಕ್ಸಾಮ್ಸ್ ಏನಿರೋದಿಲ್ಲ, ಜಸ್ಟ್ ಕ್ಲಾಸಸ್ ಕೇಳ್ತೀರಾ. ನಂತರ ಪ್ರತಿದಿನ ನೀವು ಇಷ್ಟಪಟ್ರೆ ಭಾಗವತಂ ಕ್ಲಾಸ್ ಕೂಡ ಕೇಳ್ಬೋದು. ಭಾಗವತಂ ಕ್ಲಾಸ್ ಪ್ರತಿದಿನ 8 ಗಂಟೆಗೆ ಬೆಳಿಗ್ಗೆ ಹೊತ್ತು ಇರುತ್ತೆ. ನಂತರ ಈ ಒಂದು ಲೆವೆಲ್ 2 ನೀವು ಕಂಪ್ಲೀಟ್ ಮಾಡೋದ್ರಿಂದ ಲೆವೆಲ್ 3 ನಲ್ಲಿ ಸ್ವಲ್ಪ ಎಲಾಬರೇಟೆಡ್ ಆಗಿರುತ್ತೆ. ಏನಂದ್ರೆ ನಿಮ್ಗೆ ಭಗವದ್ಗೀತೆ ಜೊತೆಲಿ ನೀವು ಇನ್ನು ಹಲವು ಪ್ರಭುಪಾದರ ಪುಸ್ತಕಗಳನ್ನ ನಾವು ಕಲಿಬಹುದು. ಅಂದ್ರೆ ಈಶೋಪನಿಷತ್ತು, ಆಮೇಲೆ ಉಪದೇಶಾಮೃತ, ಭಕ್ತಿ ರಸಾಮೃತ ಸಿಂಧು, ಈ ಎಲ್ಲ ಒಂದು ಪುಸ್ತಕಗಳನ್ನ ತಿಳಿಬಹುದು. ನಂತರ ಬರುವಂತದ್ದು ಅಂದ್ರೆ ಈಗ ಲೆವೆಲ್ 1 ಅಲ್ಲಿ 1 ರೌಂಡ್ ಜಪವನ್ನ ಮಾಡ್ತಾ ಇದ್ದೀರಾ. ಅಂದ್ರೆ ಲೆವೆಲ್ 2ಗೆ ಅರ್ಹತೆ ಏನಂದ್ರೆ ನೀವು ಕಂಪಲ್ಸರಿ ಪ್ರತಿದಿನ 1 ರೌಂಡ್ ಜಪ ಮಾಡಬೇಕು. ನಂತರ ಲೆವೆಲ್ 3ಗೆ ನೀವು ಹೋದ್ರಿ ಅಂದ್ರೆ ಕಂಪಲ್ಸರಿ ನೀವು ಪ್ರತಿದಿನ 4 ರೌಂಡ್ ಜಪವನ್ನ ಮಾಡಬೇಕು. ಲೆವೆಲ್ 4ಗೆ ಹೋಗುವಾಗ ನೀವು 8 ರೌಂಡ್ ಮಾಡ್ತಾ ಇರ್ಬೇಕು. ಮತ್ತೆ ಅಲ್ಲಿ ಏನಂದ್ರೆ ನಿಮ್ಗೆ ಸ್ವಲ್ಪ ಯಾವ ತರ ಅಂತಂದ್ರೆ ನೀವು ಈಗ ನಾವು ಏನ್ ಪ್ರೆಸೆಂಟೇಶನ್ಸ್ ಎಲ್ಲ ಮಾಡ್ತಾ ಇದೀವಿ ಅದನ್ನೆಲ್ಲ ನಿಮ್ಗೆ ತಿಳಿಸ್ಕೊಡ್ತಾರೆ, ಹೇಗೆ ಪ್ರೆಸೆಂಟೇಶನ್ ಮಾಡುವಂಥದ್ದು. ಅಂದ್ರೆ ನಿಮ್ಗೆ ಯಾವ್ದಾದ್ರು ಒಂದು ಟಾಪಿಕ್ ಭಗವದ್ಗೀತೆಯಿಂದ ಕೊಟ್ಟು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೇಳ್ತಾರೆ. ಆ ರೀತಿ ಪ್ರಾಕ್ಟಿಕಲ್ ಆಗಿ ಕೂಡ ಕ್ಲಾಸಸ್ ಇರುತ್ತೆ. ನಂತರ ಲೆವೆಲ್ 5 ಅಲ್ಲಿ ಭಕ್ತಿಶಾಸ್ತ್ರಿ ಅಂದ್ರೆ ನೀವು ಪ್ರತಿದಿನ 16 ಸುತ್ತು ಜಪವನ್ನ ಮಾಡೋದನ್ನ ಅಭ್ಯಾಸ ಮಾಡಿರ್ಬೇಕು. ನಂತರ ನಿಮ್ಗೆ ಅಲ್ಲಿ ಫುಲ್ ಈಗ ನಾವು ಟೀಚರ್ಸ್ ಏನು ನಮಗೆ ರೆಡಿ ಮಾಡ್ತಾರೆ ಲೆವೆಲ್ 1 ಕ್ಲಾಸಸ್ ತಗೊಳ್ಳೋದಕ್ಕೆ, ಆ ರೀತಿ ನೀವು ಕೂಡ ರೆಡಿ ಆಗ್ತೀರಾ. ಅಂದ್ರೆ ನಿಮ್ಗೂ ಕೂಡ ಆ ಭಗವದ್ಗೀತೆ ಪರಿಪೂರ್ಣವಾಗಿ ಬರ್ತಾ ಇರುತ್ತೆ. ಬೇರೊಬ್ಬರಿಗೆ ತಿಳಿಸುವಷ್ಟು ನಿಮ್ಗೆ ಆ ಒಂದು ಜ್ಞಾನವನ್ನ ಕೊಡ್ತಾರೆ. ನಂತರ ಲೆವೆಲ್ 5 ಆಯ್ತು. 6ಗೆ ನಿಮ್ಗೆ ಅದನ್ನ ಭಕ್ತಿ ವೈಭವ್ ಅಂತ ಕರೀತಾರೆ. ಭಕ್ತಿ ವೈಭವ್ ಅಂದ್ರೆ ಅಲ್ಲಿ ನಿಮ್ಗೆ 16 ಸುತ್ತು ಪ್ರತಿದಿನ ಅದು ಜಪ ಮಾಡುವಂತದ್ದು ಇರುತ್ತೆ. ಅದಕ್ಕಿಂತ ಹೆಚ್ಚು ಜಪವನ್ನು ಕೂಡ ಮಾಡಬಹುದು. ನಂತರ ಅಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ನಿಮ್ಗೆ ಭಾಗವತ 12 ಸ್ಕಂದಗಳು ಬರುತ್ತೆ. ಅದರಲ್ಲಿ ಮೊದಲ 6 ಸ್ಕಂದವನ್ನ ಈ ಭಕ್ತಿ ವೈಭವದಲ್ಲಿ ಹೇಳ್ಕೊಡ್ತಾರೆ. ನಂತರ ಬರುವಂತದ್ದು ಭಕ್ತಿ ವೇದಾಂತ, ಅದರಲ್ಲಿ ಉಳಿದ 6 ಸ್ಕಂದಗಳನ್ನ ತಿಳಿಸ್ಕೊಡ್ತಾರೆ. ಹೀಗೆ ಈ ಒಂದು ಆಧ್ಯಾತ್ಮಿಕ ಒಂದು ಪ್ರಯಾಣ ಅನ್ನುವಂಥದ್ದು ಅದು ಮುಂದುವರಿಯುತ್ತೆ. ಯಾರಿಗೆಲ್ಲ ಇಚ್ಛೆ ಇದೆ, ಯಾರಿಗೆಲ್ಲ ಆಸಕ್ತಿ ಇದೆ ಭಗವಂತನ ವಿಚಾರವನ್ನ ತಿಳಿಬೇಕು, ಶಾಸ್ತ್ರಗಳನ್ನ ತಿಳಿಬೇಕು ಅಂತ ಅವರೆಲ್ಲರೂ ಕೂಡ ಇದನ್ನ ಮುಂದುವರಿಸೋದಕ್ಕೆ ಪ್ರಯತ್ನ ಪಡ್ಬೋದು. ಈ ರೀತಿ ಮುಂದುವರಿಸೋದ್ರಿಂದ ನಿಮ್ಗೆ ಸ್ವಲ್ಪ ಪ್ರಯತ್ನ ಪಟ್ಟರು ನಿಮ್ಗೆ ಆ ಒಂದು ವ್ಯತ್ಯಾಸ ನಿಮ್ಗೆ ಗೊತ್ತಾಗುತ್ತೆ. ಅಂದ್ರೆ ನಿಮ್ಮ ಒಂದು ಪರ್ಸನಲ್ ಲೈಫ್ ಇರ್ಬೋದು ಅಥವಾ ನಿಮ್ಮ ಒಂದು ಆಧ್ಯಾತ್ಮಿಕ ಜೀವನ ಇರ್ಬೋದು, ಅದರಲ್ಲಿ ತುಂಬಾ ಅಪಾರ ಒಂದು ಬೆಳವಣಿಗೆ ಅನ್ನುವಂಥದ್ದು ಇರುತ್ತೆ. ಮತ್ತೆ ತುಂಬಾ ಬದಲಾವಣೆ ಅನ್ನೋದು ಕೂಡ ನೀವು ಅನುಭವಿಸ್ತೀರಾ. ಅಂದ್ರೆ ಆಮೇಲೆ ನಿಮ್ಗೆ ಸರಿ ಆಯ್ತು ಬಿಡಿ, ನೀವು ಯಾವ ಕ್ಲಾಸ್ ತಗೊಳ್ಳೋದು ಬೇಡ, ಅಂದ್ರೆ ಯಾವ್ದು ಕಲಿಯೋದು ಬೇಡ ಅಂತ ನಿಮ್ಗೆ ಯಾರಾದ್ರೂ ಹೇಳಿದ್ರು ಕೂಡ ನೀವೇ ಒಪ್ಪೋದಿಲ್ಲ. ಅಷ್ಟು ನಿಮ್ಗೆ ಅದರಲ್ಲಿ ಆಸಕ್ತಿ, ರುಚಿ ಅನ್ನುವಂಥದ್ದು ಸಿಗುತ್ತೆ. ಇದಕ್ಕೆ ಮಾತಾಜಿ ಕೊಡ್ತಾ ಇರುವಂತಹ ಲೆವೆಲ್ 2 ಅದು ನಿಮ್ಮ ಈಗ ಲೆವೆಲ್ 1 ನಿಮ್ಮ ಪ್ರಥಮ ಹೆಜ್ಜೆ, 2ನೇ ಹೆಜ್ಜೆ ನೀವು ಇಡುವಂತದ್ದು ಅದು ಲೆವೆಲ್ 2ಗೆ. ಆ ಒಂದು ಲೆವೆಲ್ 2ಗೆ ಎಲ್ಲರೂ ಕೂಡ ಲಿಂಕ್ ಮೂಲಕ ಜಾಯ್ನ್ ಆಗಿ, ಮತ್ತೆ ಕ್ವಿಜ್ ಕೂಡ ಎಲ್ಲರೂ ಮಾಡ್ತಾ ಇದೀರಿ ಅನ್ಕೋತೀನಿ. ಕ್ವಿಜ್ ಮಾಡಿದ್ರಿ ಅಂದ್ರೆ ನಿಮ್ಗೆ ಸರ್ಟಿಫಿಕೇಟ್ ಜನರೇಟ್ ಆಗುತ್ತೆ. ಲೆವೆಲ್ 1 ನೀವು ಕಂಪ್ಲೀಟ್ ಮಾಡಿರ್ತೀರಾ ಅನ್ನೋದಕ್ಕೆ ನಿಮ್ಮ ಹತ್ರ ಸರ್ಟಿಫಿಕೇಟ್ ಕೂಡ ಇರುತ್ತೆ. ಮಾತಾಜಿ ಅದು ಕ್ವಿಜ್ ಓಪನ್ ಆಗ್ತಿಲ್ಲ, ಇನ್ನೂ ಆಗಿಲ್ಲ. ಇನ್ನ 1 to 2 days ಆಗುತ್ತೆ ಅಂತ ಹೇಳ್ತಿದ್ದಾರೆ. ಪರವಾಗಿಲ್ಲ ಪ್ರಭುಜಿ, ಹಾಗಾದ್ರೂ ಪರವಾಗಿಲ್ಲ, ನೀವು ಲೆವೆಲ್ 2 ಜಾಯಿನ್ ಆಗಿರಿ, ಆಮೇಲೆ ನೀವು ಓಪನ್ ಮಾಡ್ಕೋಬಹುದು. ಆಮೇಲೆ ಲೆವೆಲ್ 2 ಅಲ್ಲೂ ಸಹ ಸರ್ಟಿಫಿಕೇಟ್ ಇರುತ್ತೆ, ಅಲ್ಲಿ ನೀವು ಕಂಪ್ಲೀಟ್ ಮಾಡಿದ್ರೆ ಸರ್ಟಿಫಿಕೇಟ್ ಸಿಗುತ್ತೆ. ಲೆವೆಲ್ 3 ನಲ್ಲೂ ಸರ್ಟಿಫಿಕೇಟ್ ಸಿಗುತ್ತೆ, ಭಕ್ತಿ ಶಾಸ್ತ್ರಿನಲ್ಲೂ ಸರ್ಟಿಫಿಕೇಟ್ ಸಿಗುತ್ತೆ. ಮತ್ತೆ ಈಗ ಯಾರೆಲ್ಲ 1 ರೌಂಡ್ ಜಪ ಪ್ರತಿದಿನ ಮಾಡ್ತಾ ಇದ್ದೀರಾ ಅವರಿಗೆ ಇಲ್ಲಿ ಶ್ರದ್ಧಾವಾನ್ ಅಂತ ಕೂಡ ಒಂದು ಸರ್ಟಿಫಿಕೇಟ್ ಬರುತ್ತೆ. ಅಂದ್ರೆ ಪ್ರತಿದಿನ ಅವರು ಸಂಕಲ್ಪ ಮಾಡಿದ್ದಾರೆ ಭಗವಂತನ ಹರಿನಾಮ ಸಂಕೀರ್ತನೆ ಮಾಡೋದಕ್ಕೆ ಅಂತ. ಅದಕ್ಕಾಗಿ ಕೂಡ ಒಂದು ಸರ್ಟಿಫಿಕೇಟ್ ಇರುತ್ತೆ. ಅದು ಶ್ರದ್ಧಾವಾನ್ ಅಂದ್ರೆ ಪ್ರಥಮವಾಗಿ ಒಂದು ಭಕ್ತಿಯಲ್ಲಿ
ಮುಂದುವರಿಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ. ಈಗ ಎಷ್ಟು ಜನ ಗ್ರೂಪಿಗೆ ಜಾಯಿನ್ ಆಗಿದ್ದಾರೆ ಕೇಳಿ ಮಾತಾಜಿ, ಹ್ಯಾಂಡ್ ರೈಸ್ ಮಾಡಿದ್ರೆ. ಮಾತಾಜಿ ನಾನು ನೋಡಿದ ಹಾಗೆ ಅಲ್ಲಿ 13 ಜನ ಆಗಿದ್ದಾರೆ. ಹೌದಾ? ಹಾ ಮಾತಾಜಿ. ಓಕೆ, ಇವತ್ತೊಂದಿನ ಹಾಕುವ ಮಾತಾಜಿ ಆಗಿದ್ರೆ. ಹಾ ಮಾತಾಜಿ. ಅದ್ರಲ್ಲಿ ಮಾತಾಜಿ ಲೆವೆಲ್ 2 ಅಲ್ಲಿ ಇವತ್ತಿಂದಾನೇ ಕ್ಲಾಸ್ ಸ್ಟಾರ್ಟ್ ಆಗಿದೆ ಅಂತ ಮೆಸೇಜ್ ಹಾಕ್ತಿದ್ದಾರೆ ಗ್ರೂಪ್ ಅಲ್ಲಿ. ಇವತ್ತಿಂದಾನೇ ಸ್ಟಾರ್ಟ್ ಆಗಿರುತ್ತಾ? ಗ್ರೂಪ್ ಅಲ್ಲಿ ಹಾಕಿದ್ದಾರೆ ಪ್ರಭುಜಿ. ಅಂದ್ರೆ ಅದು ಯಾವ ತರ ಇರುತ್ತೆ ಅಂದ್ರೆ ಪ್ರಭುಜಿ, ಅವರು ಈಗಾಗಲೇ ಶುರು ಮಾಡಿದ್ರು ಅಂತಂದ್ರೆ ಲೆವೆಲ್ 2 ನಲ್ಲಿ ಅವರು ಯಾವ ಚಾಪ್ಟರ್ ತಗೊಂತಾ ಇದ್ದಾರೆ ಅಲ್ಲಿಂದ ನೀವು ಕಂಟಿನ್ಯೂ ಮಾಡ್ಬೇಕಾಗುತ್ತೆ. ಆಮೇಲೆ ನಿಮ್ಗೆ ಯಾವ ತರ ಮಾಡ್ತಾರೆ ಅಂದ್ರೆ ಮತ್ತೆ ಇನ್ನೊಂದು ಲೆವೆಲ್ 2 ಪ್ರಾರಂಭ ಮಾಡುವಾಗ ನೀವು ಯಾವ ಚಾಪ್ಟರ್ಸ್ ಕಂಪ್ಲೀಟ್ ಆಗಿರ್ಲಿಲ್ಲ ಅದನ್ನ ಕಂಪ್ಲೀಟ್ ಮಾಡ್ಕೋತೀರ, ಅಂದ್ರೆ ಈಗಾಗಲೇ ಶುರು ಆಗಿದ್ರೆ. ಹಾ ಮಾತಾಜಿ, ಇವತ್ತು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ನಮ್ಗೆ ಮೆಸೇಜ್ ಬಂದಿದೆ. ಲಿಂಕ್ ಸಹ ಕಳಿಸಿದ್ದಾರೆ. ಸೇಮ್ ಟೈಮಿಂಗ್ಸ್ 7 o'clock ಗೆ. ಇವತ್ತೇನಾ ಮಾತಾಜಿ? ಹಾ ಇವತ್ತೇ ಮಾತಾಜಿ. ಕ್ಲಾಶ್ ಆಗ್ತಾ ಇದೆ ಮೇಡಮ್. ನಾನ್ ಮಾತಾಡ್ತೀನಿ ಮಾತಾಜಿ, ಕೇಳ್ತೀನಿ ಅವ್ರನ್ನ ಯಾರು ಮಾಡ್ತಾ ಇದಾರೆ ಅಂತ ಅವ್ರನ್ನ ನೋಡಿ. ಕೃಷ್ಣ ಶೆಟ್ಟಿ ಅವ್ರಿಗೆ 3 ಗಂಟೆದ್ ಕಳಿಸಿದಾರೆ ಅನ್ಸುತ್ತೆ. ಅವ್ರು 3 PM ಏನಾರ ಆಗಿದ್ರೇನೋ ಗೊತ್ತಿಲ್ಲ. 7 to 8 ಅಂತಾನೆ ಹಾಕಿದ್ದಾರೆ ಮಾತಾಜಿ. ಹಾ ಅದೇ 7 PM ಗೆ ಮಾಡ್ಕೊಂಡಿರೋರ್ಗೆಲ್ಲ ಅದು ಬಂದಿರುತ್ತೆ ಮೆಸೇಜ್. ಅದು ಇವತ್ತಿದ್ದಾನೆ ಮಾತಾಜಿ? ಮಾತಾಜಿ ಸ್ಟಾರ್ಟ್ ಆಗಿದೆ ಮಾತಾಜಿ. ಈ ಕ್ಲಾಸ್ ಮುಗಿದಿರ ಹಾಗೆ ಏಕೆ ಶುರು ಮಾಡಿದ್ರು ಮಾತಾಜಿ? 18 ಅಧ್ಯಾಯ ಇವತ್ತಲ್ವಾ ಮಾತಾಜಿ ಕ್ಲೋಸ್ ಆಗೋದು ನಮ್ಗೆ? ಪರವಾಗಿಲ್ಲ ಅದೇ. ಮಾತಾಜಿ, ನಾಳೆಯಿಂದ ಇಂಟ್ರೊಡಕ್ಷನ್ ಕೊಡ್ತಾ ಇರ್ತಾರೆ ಅಥವಾ ಒಂದು ಚಾಪ್ಟರ್ ಹಾಗೆ ಮುಂದೆ ಹೋಗಿರಬಹುದು. ನೀವು ಇಲ್ಲ ಜಾಯಿನ್. ಒಂದ್ ಚಾಪ್ಟರ್ ಹೋಗೋದಿಲ್ಲ ಮಾತಾಜಿ, ಅದು ಇಂಟ್ರೊಡಕ್ಷನ್ ಇವತ್ತಾಗಿರುತ್ತೆ, ನಾಳೆ ಇರುತ್ತೆ. ಅದೇ. ಓಕೆ ಮಾತಾಜಿ, ಈಗ ಸ್ಟಾರ್ಟ್ ಮಾಡೋಣ. ಇದು ಸ್ವಲ್ಪ ದೊಡ್ಡ ಚಾಪ್ಟರ್ ಇದೆ. ಹೌದು. ಇದು ಈ ಒಂದು ಅಧ್ಯಾಯದ ಹೆಸರು 18ನೇ ಅಧ್ಯಾಯ, ಮೋಕ್ಷ ಸನ್ಯಾಸ ಯೋಗ ಅಂತ ಹೇಳ್ತಾರೆ. ಅಂದ್ರೆ ನಿಜವಾಗ್ಲೂ ಒಂದು ಒಳ್ಳೆ ಗುರು ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ಪಾಠ ಎಲ್ಲ ಮುಗಿದ್ಮೇಲೆ ಇನ್ನೊಂದ್ಸತಿ ರಿವೈಸ್ ಮಾಡ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಇನ್ನೊಂದ್ಸಲ ಎಲ್ಲ ಏನೆಲ್ಲ ಒಂದು ವಿದ್ಯಾರ್ಥಿ ಅರ್ಥ ಮಾಡ್ಕೊಂಡಿದ್ದಾನೆ ಅನ್ನೋದಕ್ಕಾಗಿ ಮತ್ತೆ ಆ ವಿಷಯಗಳನ್ನ ಪುನರಾವರ್ತನೆ ಮಾಡ್ತಾರೆ ಅಂತ. ಇಲ್ಲಿ ಭಗವಂತ ಅದನ್ನೇ ಮಾಡ್ತಾ ಇದ್ದಾನೆ. ಅಂದ್ರೆ 17ನೇ ಅಧ್ಯಾಯದವರೆಗೂ ಅವನು ಎಲ್ಲ ಒಂದು ಭಗವದ್ಗೀತೆಯ ಜ್ಞಾನವನ್ನ ಕೊಟ್ಟಿದ್ದಾಯ್ತು. ಈ ಒಂದು 18ನೇ ಅಧ್ಯಾಯದಲ್ಲಿ ಭಗವಂತ ಏನ್ ಮಾಡ್ತಾ ಇದ್ದಾನೆ, ಈ ಒಂದು ಅಧ್ಯಾಯವನ್ನ 3 ಭಾಗಗಳಾಗಿ ಮಾಡಿದ್ದಾರೆ. ಯಾವ್ದೆಲ್ಲ 3 ಭಾಗ ಯಾರಾದ್ರೂ ಹೇಳ್ತೀರಾ? ಭಗವದ್ಗೀತೆನ 3 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಹರೇ ಕೃಷ್ಣ. ಭಕ್ತಿ ಯೋಗ, ಜ್ಞಾನ ಯೋಗ, ಮೊದಲ 6 ಅಧ್ಯಾಯ ಕರ್ಮಯೋಗ. ಕರ್ಮಯೋಗ ಮೊದಲ 6 ಅಧ್ಯಾಯ, ನಂತರದ 6 ಭಕ್ತಿ ಯೋಗ, ಕೊನೆಯದು ಜ್ಞಾನ ಯೋಗ ಮಾತಾಜಿ. ಈಗ ಆ ಒಂದು ಅಧ್ಯಾಯಗಳನ್ನ ನಾವು ಮುಗಿಸಿದ್ದಾಯ್ತು. ಅಂದ್ರೆ ಆ ಒಂದು ಜ್ಞಾನ ಯೋಗ ಅಂತ ಏನ್ ಹೇಳಿದ್ವಿ, ಅದು ಕೊನೆಯ 6 ಅಧ್ಯಾಯ ಅನ್ನೋದಕ್ಕಿಂತ ಅದನ್ನ ಕೊನೆಯ 5 ಅಧ್ಯಾಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ 18ನೇ ಅಧ್ಯಾಯದಲ್ಲಿ ಭಗವಂತ ಕರ್ಮಯೋಗ, ಭಕ್ತಿ ಯೋಗ ಮತ್ತೆ ಜ್ಞಾನ ಯೋಗ ಈ 3ರ ವಿಷಯವಾಗಿ ಕೂಡ ಅವನು ಮತ್ತೆ ಹೇಳೋದಕ್ಕೆ ಹೋಗ್ತಾ ಇದ್ದಾನೆ. ಈ ಅಧ್ಯಾಯವನ್ನ ಮೋಕ್ಷ ಸನ್ಯಾಸ ಯೋಗ ಅಂತ ಹೇಳಿ ಕರೀತಾ ಇದ್ದಾರೆ. श्री श्री राधा गोविंद की जय, श्री प्रभुपाद की जय, श्री गौरनिताय की जय. हरे कृष्ण. ಮೊದಲ ಪ್ರಶ್ನೆಯೊಂದಿಗೆ ಈ ಒಂದು ಅಧ್ಯಾಯ ಪ್ರಾರಂಭ ಆಗ್ತಿದೆ. ಅರ್ಜುನನ ಪ್ರಶ್ನೆ. ಅರ್ಜುನ ಏನಂತ ಪ್ರಶ್ನೆ ಮಾಡ್ತಾ ಇದ್ದಾನೆ ಅಂತ ನೋಡೋಣ. ಅರ್ಜುನ ಕೇಳ್ತಾ ಇದ್ದಾನೆ, ಅರ್ಜುನ ಉವಾಚ ಸನ್ಯಾಸಸ್ಯ ಮಹಾಬಾಹು ತತ್ವಂ ಇಚ್ಛಾಮಿ ವೇದಿತುಂ ತ್ಯಾಗಸ್ಯ ಚ ಋಷಿಕೇಶ ಪೃಥಕ್ ಕೇಶಿ ನಿಷೂದನ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಅರ್ಜುನ ಹೇಳ್ತಾ ಇದ್ದಾನೆ, ಕೇಶಿ ರಾಕ್ಷಸನನ್ನ ಕೊಂದವನೇ, ಋಷಿಕೇಶನೇ, ತ್ಯಾಗ ಮತ್ತು ಸನ್ಯಾಸಗಳ ಉದ್ದೇಶವನ್ನು ತಿಳಿಯಲು ನಾನು ಬಯಸುತ್ತೇನೆ ಅಂತ ಇದ್ದಾನೆ. ಅಂದ್ರೆ ಈಗ ಅವನ್ಗೆ ಪ್ರಶ್ನೆಗಳು, ಎಷ್ಟೊಂದು ಪ್ರಶ್ನೆಗಳನ್ನ ಕೇಳಿದಾನೆ ಅಂತಂದ್ರೆ ಇನ್ನಷ್ಟು ಮತ್ತಷ್ಟು ಆ ಪ್ರಶ್ನೆಗಳು ಅವನಲ್ಲಿ ಉದ್ಭವ ಆಗ್ತಾನೆ ಇದೆ. ಅದಕ್ಕಾಗಿ ಅವನು ಹೇಳ್ತಾ ಇದ್ದಾನೆ, ನನ್ನಲ್ಲಿ ಹುಟ್ಟುತ್ತಾ ಇರುವಂತಹ ಈ ಪ್ರಶ್ನೆಗಳು ಯಾವ ರೀತಿ ಇದೆ ಅಂದ್ರೆ ಆ ಒಂದು ರಾಕ್ಷಸರ ಹಾಗೆ ಬರ್ತಾ ಇದೆ. ಆ ಒಂದು ಕೇಶಿ ಅನ್ನುವಂತಹ, ಇಲ್ಲಿ ನಾವು ಚಿತ್ರದಲ್ಲಿ ನೋಡ್ತಾ ಇದ್ವಿ, ಒಂದು ಕುದುರೆಯ ರೂಪದಲ್ಲಿರುವಂತಹ ರಾಕ್ಷಸನನ್ನ ಕೊಂದಂತವನು. ಅದ ಕಾರಣ ಇಲ್ಲಿ ಹೇಳ್ತಾ ಇದ್ದಾರೆ, ನೀನು ಕೇಶಿ ರಾಕ್ಷಸನನ್ನ ಕೊಂದವನು, ಹಾಗೆ ಈಗ ನನ್ನಲ್ಲಿ ಹುಟ್ಟುತ್ತಾ ಇರುವಂತಹ ಈ ಒಂದು ಯಾವ್ದೆಲ್ಲ ಸಂದೇಹಗಳಿದೆ ಅದನ್ನು ಕೂಡ ನೀನು ಸಂಹಾರ ಮಾಡು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾನೆ. ಋಷಿಕೇಶ ಅಂದ್ರೆ ಇಂದ್ರಿಯಗಳ ಒಡೆಯ. ನಮ್ಮೆಲ್ಲ ಇಂದ್ರಿಯಗಳು ಅವನ ಒಂದು ಸೇವೆಯಲ್ಲಿ ತೊಡಗಿದಾಗ ಮಾತ್ರನೇ ನಾವು
ಆನಂದದಲ್ಲಿ ಇರೋದಕ್ಕೆ, ನೆಮ್ಮದಿ ಶಾಂತಿಯನ್ನ ಪಡೆಯೋದಕ್ಕೆ ಸಾಧ್ಯ. ಇಲ್ಲಾಂದ್ರೆ ಈ ಒಂದು ಇಂದ್ರಿಯಗಳು ನಮ್ಮನ್ನ ಗೊಂದಲಕ್ಕೆ ಸಿಲುಕಿಸುತ್ತೆ, ಬಂಧನಕ್ಕೆ ಸಿಲುಕಿಸುತ್ತೆ. ಈಗ ಅವನ ಪ್ರಶ್ನೆ ಏನು ಅಂತಂದ್ರೆ, ತ್ಯಾಗ ಮತ್ತು ಸನ್ಯಾಸಗಳ ಉದ್ದೇಶ ಏನು ಅನ್ನೋದನ್ನ ತಿಳ್ಕೊಳ್ಳೋಕೆ ಬಯಸ್ತೀನಿ ಅಂತ ಅವನು ಕೇಳ್ತಾ ಇದ್ದಾನೆ. ಈ ಒಂದು ವಿಚಾರವಾಗಿ ಈಗಾಗಲೇ ನಾವು 3ನೇ ಅಧ್ಯಾಯ ಕರ್ಮಯೋಗದಲ್ಲಿ ಭಗವಂತ ಹೇಳಿದ್ದಾನೆ. ಈಗ ಅದನ್ನೇ ಪುನರಾವರ್ತನೆ ಆಗ್ತಾ ಇದೆ. ತ್ಯಾಗ ಮತ್ತೆ ಸನ್ಯಾಸ ಅಂದ್ರೆ ಏನು ಅಂತ ಪ್ರಶ್ನೆ ಮಾಡ್ತಾ ಇದ್ದಾನೆ ಅರ್ಜುನ. ಅದಕ್ಕೆ ಕೃಷ್ಣ ಏನು ಉತ್ತರ ಕೊಡ್ತಾನೆ ನೋಡೋಣ. ಶ್ರೀ ಭಗವಾನ್ ಉವಾಚ ಕಾಮ್ಯಾನಾಂ ಕರ್ಮಣಂ ನ್ಯಾಸಂ ಸನ್ಯಾಸಂ ಕವಯೋ ವಿದು ಸರ್ವಕರ್ಮ ಫಲತ್ಯಾಗಂ ಪ್ರಾಹುಸ್ತ್ಯಾಗಂ ವಿಚಕ್ಷಣಃ. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ಐಹಿಕ ಬಯಕೆಯ ಆಧಾರವಿರುವ ಕರ್ಮಗಳನ್ನು ತ್ಯಜಿಸುವುದನ್ನೇ ಮಹಾವಿದ್ವಾಂಸರು ಸನ್ಯಾಸರೆಂದು ಕರೆಯುತ್ತಾರೆ. ಎಲ್ಲಾ ಕರ್ಮ ಫಲಗಳನ್ನು ಬಿಟ್ಟು ಬಿಡುವುದನ್ನೇ ವಿದ್ವಾಂಸರು ತ್ಯಾಗ ಎಂದು ಕರೆಯುತ್ತಾರೆ. ಈಗ ಭಗವಂತ ರೆಫರೆನ್ಸ್ ಕೊಡ್ತಾ ಇದ್ದಾನೆ. ಸ್ವತಃ ಅವನದೇ ಒಂದು ಅಭಿಪ್ರಾಯವನ್ನು ಹೇಳೋದಕ್ಕೂ ಮೊದಲೇ ಬೇರೆ ಯಾರು ಇತರ ವಿದ್ವಾಂಸರು ಈ ವಿಷಯದ ಕುರಿತಾಗಿ ಏನೆಲ್ಲ ಹೇಳಿದ್ದಾರೆ ಅದನ್ನ ಮೊದಲು ಹೇಳ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ದಾನೆ, ಯಾವುದು ಸನ್ಯಾಸ, ಯಾವುದು ತ್ಯಾಗ ಅಂತಂದ್ರೆ, ಮೊದಲು ಸನ್ಯಾಸ ಅಂದ್ರೆ ಯಾವ್ದಂದ್ರೆ ಕರ್ಮವನ್ನ ಬಿಡುವಂಥದ್ದು. ಯಾವ್ದೆಲ್ಲ ಕಾಮ್ಯ ಕರ್ಮಗಳಿದೆ, ಯಾವ ಒಂದು ಕೆಲಸದಲ್ಲಿ ನಮಗೆ ಒಂದು ಅದರ ಫಲದಲ್ಲಿ ಇಚ್ಛೆ ಇದೆ, ಅಂತಹ ಕರ್ಮವನ್ನ ಬಿಡೋದನ್ನ ಇಲ್ಲಿ ಸನ್ಯಾಸ ಅಂತ ಕರೀತಾ ಇದ್ದಾರೆ. ಮತ್ತೆ ಯಾವುದು ತ್ಯಾಗ ಅಂತಂದ್ರೆ ಆ ಕರ್ಮ ಫಲ ಇರುವಂತಹ, ಅಂದ್ರೆ ಕರ್ಮಕಾಂಡೀಯ ಕರ್ಮಗಳು. ಅಂದ್ರೆ ಇಲ್ಲಿ 3 ರೀತಿಯ ಕರ್ಮದ ಬಗ್ಗೆ ಹೇಳ್ತಾರೆ. ಒಂದು ನಿತ್ಯ ಕರ್ಮ ಅಂತ ಹೇಳ್ತಾರೆ. ನಿತ್ಯ ಕರ್ಮ ಅಂತಂದ್ರೆ ಪ್ರತಿಯೊಬ್ಬರು ಪ್ರತಿದಿನ ಮಾಡುವಂತಹ ಕರ್ಮಗಳು. ಅಂದ್ರೆ ಪ್ರತಿದಿನ ಭಗವಂತನ ಆರಾಧನೆ ಮಾಡುವಂಥದ್ದು, ನಂತರ ಭಗವಂತನಿಗೆ ನೈವೇದ್ಯ ಅರ್ಪಿಸುವಂಥದ್ದು, ನಂತರ ಭಗವಂತನ ಜಪ ಮಾಡುವಂಥದ್ದು, ಇದೆಲ್ಲವೂ ಕೂಡ ನಿತ್ಯ ಕರ್ಮ. ಪ್ರತಿದಿನ ಎಲ್ಲರೂ ಮಾಡುವಂತ ಕರ್ಮಗಳನ್ನ ನಾವ್ಯಾವತ್ತೂ ತ್ಯಜಿಸಬಾರದು ಅಂತ ಹೇಳ್ತಾರೆ. ನಂತರ ಬರುವಂಥದ್ದು ನೈಮಿತ್ತಿಕ ಕರ್ಮ ಅಂತ ಹೇಳ್ತಾರೆ. ಆ ನೈಮಿತ್ತಿಕ ಕರ್ಮಗಳು ಅಂತಂದ್ರೆ ಅದು ವಿಶೇಷವಾದ ದಿನಗಳಲ್ಲಿ ಆಚರಣೆ ಮಾಡುವಂಥದ್ದು. ಒಂದು ಮಗು ಹುಟ್ಟಿದಾಗ ಜಾತಕರ್ಮ ಅಂತ ಮಾಡ್ತಾರೆ. ಯಾರಾದ್ರೂ ಮನೆಯಲ್ಲಿ ಸಾವಾದಾಗ ಆ ಒಂದು ಮರಣದ ಸಮಯದಲ್ಲಿ ಆಗ್ಲೂ ಮಾಡುವಂತಹ ಒಂದು ಶವ ಸಂಸ್ಕಾರ, ಇವೆಲ್ಲವೂ ಕೂಡ ನೈಮಿತ್ತಿಕ ಕರ್ಮದಲ್ಲಿ ಬರುತ್ತೆ. ಅಥವಾ ಒಂದು ಮದುವೆ ಮಾಡುವಂತದ್ದು, ಅದನ್ನು ಕೂಡ ಇಲ್ಲಿ ನೈಮಿತ್ತಿಕ ಕರ್ಮ ಅಂತ ಹೇಳ್ತಾರೆ. ಇಂತಹ ಕರ್ಮಗಳನ್ನು ಕೂಡ ಯಾರು ತ್ಯಜಿಸ್ಲಿಕ್ಕೆ ಅದರಲ್ಲಿ ಅನುಮತಿ ಇಲ್ಲ. ಆದ್ರೆ ಯಾವ ಕರ್ಮವನ್ನ ಬಿಡಬೇಕು ಅಂತಂದ್ರೆ ಕಾಮ್ಯ ಕರ್ಮವನ್ನ ಬಿಡಬೇಕು. ಅಂದ್ರೆ ಯಾವ ಒಂದು ಕರ್ಮದ ಫಲದಲ್ಲಿ ಆಸಕ್ತಿ ಇಟ್ಕೊಂಡು ನಾವು ನಮ್ಮ ಒಂದು ಇಂದ್ರಿಯ ಭೋಗಕ್ಕಾಗಿ ಮಾಡ್ತೀವಿ, ಆ ಕರ್ಮಗಳನ್ನ ತ್ಯಜಿಸ್ಬೇಕು ಅಂತ ಹೇಳ್ತಾರೆ. ಅದನ್ನ ಇಲ್ಲಿ ಸನ್ಯಾಸ ಅಂತ ಕರೀತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾನೆ. ಆದ್ರೆ ಎಲ್ಲ ಕರ್ಮ ಫಲಗಳನ್ನು ಬಿಟ್ಟು ಬಿಡುವುದನ್ನ ವಿದ್ವಾಂಸರು ತ್ಯಾಗ ಅಂತ ಕರೀತಾ ಇದ್ದಾರೆ. ಅಂದ್ರೆ ಕರ್ಮವನ್ನ ಮಾಡ್ಬೇಕು, ಅದರ ಫಲವನ್ನ ಬಿಟ್ಟು ಕೊಡುವುದನ್ನ ತ್ಯಾಗ ಅಂತ ಇಲ್ಲಿ ವಿದ್ವಾಂಸರು ಹೇಳ್ತಾರೆ ಅಂತ ಭಗವಂತ ತಿಳಿಸ್ತಾ ಇದ್ದಾನೆ. ಇನ್ನೂ ಒಂದು ಹೇಳ್ತಾ ಇದ್ದಾನೆ, ತ್ಯಾಜ್ಯಂ ದೋಷವದ್ ಇತಿ ಏಕೆ ಕರ್ಮ ಪ್ರಾಹುರ್ಮನೀಷಿಣಃ ಯಜ್ಞದಾನ ತಪಕರ್ಮ ನಾತ್ಯಾಜ್ಯಂ ಇತಿ ಚಾಪರೆ. ಎಲ್ಲ ಬಗೆಯ ಕಾಮ್ಯ ಕರ್ಮಗಳು ದೋಷಯುಕ್ತ, ಅವುಗಳನ್ನು ಬಿಟ್ಟು ಬಿಡಬೇಕೆಂದು ಕೆಲವು ವಿದ್ವಾಂಸರು ಹೇಳುತ್ತಾರೆ. ಇನ್ನು ಕೆಲವರು ಮಹಾಚಿಂತಕರು ಯಜ್ಞದಾನ ಮತ್ತು ತಪಸ್ಸುಗಳನ್ನು ಬಿಡಲೇಬಾರದು ಎಂದು ಹೇಳುತ್ತಾರೆ. ಈಗ ಇನ್ನೊಂದು ವಿದ್ವಾಂಸರ ಒಂದು ಅಭಿಮತವನ್ನ ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಾ ಇದ್ದಾರೆ, ಕಾಮ್ಯ ಕರ್ಮಗಳು, ಯಾವ್ದೆಲ್ಲ ಕಾಮ್ಯ ಕರ್ಮಗಳಿದೆ ಅದೆಲ್ಲವೂ ಕೂಡ ದೋಷಯುಕ್ತ, ಪ್ರತಿಯೊಂದರಲ್ಲೂ ಕೂಡ ದೋಷ ಇದೆ ಅಂತ ಹೇಳಿ ಅವುಗಳನ್ನ ಬಿಟ್ಟು ಬಿಡಬೇಕು ಅಂತ ಹೇಳ್ತಾರೆ. ಅಂದ್ರೆ ಕಾಮ್ಯ ಕರ್ಮ ಅನ್ನುವಂಥದ್ದು ಏನಿದೆ, ಇಚ್ಛೆಯಿಂದ ಮಾಡುವಂಥದ್ದು, ಅವೆಲ್ಲವನ್ನು ಪರಿಪೂರ್ಣವಾಗಿ ಬಿಡಬೇಕು ಅಂತ. ಆದ್ರೆ ಇನ್ನು ಕೆಲವರು ಏನಂತ ಹೇಳ್ತಾ ಇದ್ದಾರೆ, ಯಜ್ಞದಾನ ತಪಸ್ಸನ್ನ ಬಿಡಬಾರದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಾವು ನಿನ್ನೆಯ ಅಧ್ಯಾಯದಲ್ಲಿ ನೋಡಿದ್ವಿ, ಯಜ್ಞದಾನ ತಪಸ್ಸನ್ನ ಮಾಡಿದಾಗ ಅದನ್ನ ಓಂ ತತ್ ಸತ್ ಅಂತ ಹೇಳಿ ಭಗವಂತನಿಗೆ ಅರ್ಪಣೆ ಮಾಡ್ಬೇಕು ಅಂತ. ಆದ್ರೆ ಈಗ ಏನ್ ಹೇಳ್ತಾ ಇದ್ದಾರೆ, ಯಜ್ಞ ದಾನ ಮತ್ತೆ ತಪಸ್ಸು ಅದನ್ನ ಬಿಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಬಿಡಬಾರ್ದು ಅಂತಂದ್ರೆ, ಮನುಷ್ಯರಾಗಿ ಭೂಮಿ ಮೇಲೆ ಹುಟ್ಟಿದ ಮೇಲೆ ನಮ್ಮಲ್ಲಿ 4 ದುಃಖಗಳು ಮತ್ತೆ 3 ಕ್ಲೇಶಗಳು ಎಲ್ಲರನ್ನು ಕೂಡ ಆವರಿಸುತ್ತೆ ಅಂತ ಹೇಳ್ತಾರೆ. ಯಾರಿಗಾದ್ರೂ ನೆನಪಿದ್ರೆ ಹೇಳ್ಬೋದು, ಯಾವ್ದು 4 ದುಃಖಗಳು? ಕಾಮ ಕ್ರೋಧ ಲೋಭ ಮೋಹ ಮದ. ಹರೇ ಕೃಷ್ಣ. ಅರಿಷಡ್ ವರ್ಗಗಳಲ್ಲ ಪ್ರಭುಜಿ. ನಮ್ಮ ಭೌತಿಕ ಜಗತ್ತಿಗೆ ಮತ್ತೆ ಮತ್ತೆ ನಮ್ಮನ್ನು ಹುಟ್ಟಿಸುವಂತದ್ದು ಜನ್ಮ ಮೃತ್ಯು ಜರಾವ್ಯಾಧಿ ಅಂತ ಹೇಳ್ತಾರೆ. ಅಲ್ಲ ಮಾತಾಜಿ, ಜನ್ಮ ಮೃತ್ಯು ಜರಾವ್ಯಾಧಿ, ಇದು 4 ದುಃಖಗಳು ಅಂತ ಹೇಳ್ತಾರೆ. ಹುಟ್ಟುವಂಥದ್ದು ದುಃಖ, ಸಾಯುವಂಥದ್ದು ದುಃಖ, ರೋಗಗಳು ದುಃಖ, ಮತ್ತೆ ನಮ್ಮ ಒಂದು ವೃದ್ಧಾಪ್ಯ, ಒಂದು ವಯಸ್ಸಾಗುವಂಥದ್ದು, ಅದು ಕೂಡ ಒಂದು ದುಃಖ. ಅದೇ ರೀತಿ 3 ಕ್ಲೇಶಗಳನ್ನ ಹೇಳ್ತಾರೆ. 3 ಕ್ಲೇಶಗಳು ಅದು ಕೂಡ ಎಲ್ಲರಿಗೂ ಬರುತ್ತೆ ಅವರ ಕರ್ಮಾನುಸಾರ ಅಂತ. ಯಾವ್ದೆಲ್ಲ 3 ಕ್ಲೇಶಗಳು ಅಂತ ಯಾರಿಗಾದ್ರೂ ಆದಿ ದೈವಿಕ, ಆದಿ ಭೌತಿಕ, ಆಮೇಲೆ ಇನ್ನೊಂದು ಆಧ್ಯಾತ್ಮಿಕ. ಅಂದ್ರೆ ಈಗ
ಆದಿ ದೈವಿಕ ಅಂತಂದ್ರೆ ದೇವತೆಗಳು ಕ್ರೋಧ ಆದಾಗ ನಮಗೆ ಬರುವಂತಹ ಕಷ್ಟಗಳು. ಅಂದ್ರೆ ಈ ಒಂದು ಪ್ರಕೃತಿಯಲ್ಲಿ ಒಂದು ವಿಕೋಪಗಳನ್ನ ನೋಡ್ತೀವಿ. ಅಂದ್ರೆ ಬಿರುಗ ಅಂದ್ರೆ ಸುಂಟರ್ ಗಾಳಿ ಬರುವಂತದ್ದು, ಅಥವಾ ಈ ಸುನಾಮಿ ಬರುವಂತದ್ದು, ಅಥವಾ ಒಂದು ಭೂಕಂಪ ಆಗುವಂತದ್ದು, ಇವೆಲ್ಲವೂ ಕೂಡ ಆದಿದೈವಿಕ ಕ್ಲೇಶಗಳು. ಒಂದು ಬರಗಾಲ ಬರುವಂತದ್ದು, ಅತಿವೃಷ್ಟಿ, ಅನಾವೃಷ್ಟಿ, ಇದೆಲ್ಲವೂ ಕೂಡ ಆದಿದೈವಿಕ ಕ್ಲೇಶಗಳು. ಅಂದ್ರೆ ದೇವತೆಗಳು ಕೋಪಗೊಂಡಾಗ ಬರುವಂತ ಕಷ್ಟಗಳು. ನಂತರ ಬರುವಂತದ್ದು ಆದಿ ಭೌತಿಕ ಕ್ಲೇಶಗಳು ಅಂತ ಹೇಳ್ತಾರೆ. ಆದಿಭೂತ ಅಂತಂದ್ರೆ ಏನು ಅಂದ್ರೆ ನನ್ನನ್ನ ಹೊರತುಪಡಿಸಿ ಉಳಿದೆಲ್ಲ ಜೀವಿಗಳನ್ನ ಭೂತ ಅಂತ ಕರೀತಾರೆ. ಹಾಗೆ ಭೌತಿಕ ಕ್ಲೇಶಗಳು ಅಂದ್ರೆ ಬೇರೆ ಜೀವಿಗಳಿಂದ ನಮ್ಗೆ ಬರುವಂತಹ ಕಷ್ಟಗಳು. ಬೇರೆ ಜೀವಿಗಳಿಂದ ಯಾವ್ದೆಲ್ಲ ಬರುತ್ತೆ, ಈ ಕೊರೋನಾ, ಮಲೇರಿಯಾ, ಅಥವಾ ಯಾವ್ದಾದ್ರು ಸೊಳ್ಳೆ ಕಚ್ಚಿ ಬರುವಂತ ಡೆಂಗು, ನಾಯಿ ಕಚ್ಚುವಂಥದ್ದು, ಹಾವು ಕಚ್ಚುವಂಥದ್ದು, ಇವೆಲ್ಲವೂ ಕೂಡ ಆದಿಭೌತಿಕ ಕ್ಲೇಶಗಳು. ಅದೇ ರೀತಿ ಆಧ್ಯಾತ್ಮಿಕ ಕ್ಲೇಶಗಳು ಅಂತಾರೆ. ಆಧ್ಯಾತ್ಮಿಕ ಕ್ಲೇಶಗಳು ಅಂದ್ರೆ ನಮ್ಮದೇ ದೇಹದಲ್ಲಿ ಉತ್ಪತ್ತಿಯಾಗುವಂತಹ ಕಷ್ಟಗಳು. ಅಂದ್ರೆ ನಮಗೆ ಬರುವಂತಹ ಒಂದು ಅನಾರೋಗ್ಯ, ದೈಹಿಕ ಅನಾರೋಗ್ಯ ಇರ್ಬೋದು, ಮಾನಸಿಕ ಅನಾರೋಗ್ಯ ಇರ್ಬೋದು, ಅದೆಲ್ಲವೂ ಕೂಡ ಆಧ್ಯಾತ್ಮಿಕ ಕ್ಲೇಶಗಳು. ಈ ರೀತಿ 3 ರೀತಿಯ ಕ್ಲೇಶಗಳು ಬರುತ್ತೆ. ಯಾರೆಲ್ಲ ಯಜ್ಞ, ದಾನ, ತಪಸ್ಸನ್ನ ಮಾಡ್ತಾರೆ ಅಂತವ್ರು ಈ ಕ್ಲೇಶಗಳಿಂದ ಬಿಡುಗಡೆ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಈ ಒಂದು ವಿಚಾರ. ಅಂದ್ರೆ ಯಾವಾಗ ನಾವು ಆದಿ ದೈವಿಕ ಕ್ಲೇಶಗಳನ್ನ ನಿವಾರಣೆ ಮಾಡ್ಕೋಬೇಕು ಅಂದ್ರೆ ಯಜ್ಞ ಮಾಡ್ಬೇಕು ಅಂತಾರೆ. ಯಜ್ಞ ಮಾಡೋದ್ರಿಂದ ಏನಾಗುತ್ತೆ, ಯಜ್ಞ ಪುರುಷ ಸಂತೃಪ್ತನಾಗುತ್ತಾನೆ. ಯಜ್ಞ ಪುರುಷ ಯಾರು? ಹರೇ ಕೃಷ್ಣ. ಯಜ್ಞ ಪುರುಷ ಯಾರು? ಯಜ್ಞವನ್ನ ಭೋಗಿಸುವವನು ಯಾರು? ಯಜ್ಞ ಪುರುಷ ಅಂದ್ರೆ ದೇವೋತ್ತಮ ಪರಮ ಪುರುಷ ಕೃಷ್ಣ. ಅಂದ್ರೆ ಭೋಕ್ತಾರಂ ಯಜ್ಞ ತಪಸ್ಸ ಅಂದ್ರೆ ಅವನು ಎಲ್ಲ ಯಜ್ಞಗಳ ಒಂದು ತಪಸ್ಸಿನ ಒಂದು ಫಲವನ್ನ ಭೋಗಿಸುವವನು ಮೂಲದಲ್ಲಿ ಕೃಷ್ಣ. ಅವನಿಗೆ ಯಾವಾಗ ನಾವು ತೃಪ್ತಿಪಡಿಸ್ತೀವಿ ಆಗ ಆ ಒಂದು ಯಜ್ಞ ಚಕ್ರ ಎಲ್ಲ ನಾವು ನೋಡಿದ್ವಿ 5ನೇ ಅಧ್ಯಾಯದಲ್ಲಿ ಬಂದಿತ್ತು. ಅದೇ ರೀತಿಲಿ ಹೇಳ್ತಾ ಇರುವಂತದ್ದು, ಯಾವಾಗ ನಾವು ಯಜ್ಞ ಪುರುಷರನ್ನ ಸಂತೃಪ್ತಿಗೊಳಿಸ್ತೀವಿ ಆಗ ಅವನ ಅಂದ್ರೆ ಅವನ ಒಂದು ಸೇವಕರು, ದೇವತೆಗಳು ಅವನ ಆಜ್ಞಾನುಸಾರ ಅವರು ನಡ್ಕೊಳ್ಳುವಂಥವ್ರು. ಯಾವಾಗ ಭಗವಂತ ತೃಪ್ತನಾಗ್ತಾನೆ ಆಗ ದೇವತೆಗಳು ಕೂಡ ತೃಪ್ತರಾಗ್ತಾರೆ. ಆ ಒಂದು ಕಾರಣದಿಂದ ಎಂತಹ ಒಂದು ಮಹಾತ್ಮನೇ ಆಗಿದ್ರು ಕೂಡ ಅವನು ಯಜ್ಞವನ್ನ ಮಾಡ್ಬೇಕು, ದಾನವನ್ನ ಮಾಡ್ಬೇಕು, ತಪಸ್ಸನ್ನ ಮಾಡ್ಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಯಾವಾಗ ಯಜ್ಞ ಮಾಡೋದ್ರಿಂದ ದೇವತೆಗಳು ತೃಪ್ತರಾಗ್ತಾರೆ ಆಗ ಒಂದು ಆದಿ ದೈವಿಕ ಕ್ಲೇಶಗಳಿಂದ ನಾವು ಬಿಡುಗಡೆಯನ್ನ ಹೊಂದ್ತೀವಿ. ನೆಕ್ಸ್ಟ್ ಬರುವಂತದ್ದು ಆದಿ ಭೌತಿಕ ಕ್ಲೇಶಗಳು ಅಂದ್ರೆ ಇತರ ಜೀವಿಗಳಿಂದ ಬರುವಂತಹ ಕ್ಲೇಶಗಳು. ಯಾವಾಗ ನಾವು ಬೇರೆ ಜೀವಿಗಳಿಗೆ ದಾನವನ್ನ ಕೊಡ್ತೀವಿ, ದಾನವನ್ನ ಕೊಟ್ಟಾಗ ಏನಾಗುತ್ತೆ, ನಮಗೆ ಇನ್ನೊಂದು ಜೀವಿಯಿಂದ ಬರುವಂತಹ ಒಂದು ಕ್ಲೇಶಗಳೇನಿತ್ತು ಅದು ನಿವಾರಣೆ ಆಗುತ್ತೆ. ನಂತರ ಬರುವಂತದ್ದು ತಪಸ್ಸು ಅಂದ್ರೆ ನಾವು ಇವಾಗ ಏಕಾದಶಿ ವ್ರತಗಳನ್ನ ಮಾಡುವಂಥದ್ದು, ಅಥವಾ ಬೆಳಿಗ್ಗೆ ಬೇಗ ಎದ್ದು ಜಪ ಮಾಡುವಂಥದ್ದು, ಆರತಿ ಮಾಡುವಂಥದ್ದು, ಇವೆಲ್ಲ ಕೂಡ ದೈಹಿಕ ತಪಸ್ಸುಗಳು. ಈ ತಪಸ್ಸುಗಳನ್ನ ಮಾಡುವಾಗ ಏನಾಗುತ್ತೆ, ಬೆಳಗಿನ ಜಾವ ನಾವು ಬೆಳಿಗ್ಗೆ ಬೇಗ ಎದ್ದು ನಮ್ಮೆಲ್ಲಾ ಕೆಲಸಗಳನ್ನ ಮುಗಿಸಿ ಆ ಒಂದು ಫ್ರೆಶ್ ಮೈಂಡ್ ಅಲ್ಲಿ ನಾವು ಏನ್ ಮಾಡ್ತೀವಿ ಅದು ಇಡೀ ದಿನ ನಮ್ಗೆ ಆ ಒಂದು ಚೈತನ್ಯವನ್ನ, ಒಂದು ಶಕ್ತಿಯನ್ನ, ಒಂದು ಏನಂತ ಹೇಳ್ತಾರೆ, ಮನಸ್ಸಿಗೆ ಒಂದು ಆಹ್ಲಾದವನ್ನ ಕೊಡುತ್ತೆ. ಅಂಥದ್ದು ನಮ್ಮ ಮನಸ್ಸಿಗೆ ಒಂದು ಕ್ಲೇಶಗಳು, ಮಾನಸಿಕವಾಗಿ ನಮ್ಮಲ್ಲಿ ಬರುವಂತಹ ಒಂದು ಏನಾದ್ರು ಕಾಯಿಲೆಗಳು, ಅವುಗಳನ್ನ ನಿವಾರಣೆ ಮಾಡುತ್ತೆ. ಮತ್ತೆ ದೈಹಿಕವಾಗಿ ಮಾಡುವಂಥದ್ದು ಅಂತಂದ್ರೆ ಈ ಜಪ ಮಾಡುವಂಥದ್ದು ಕೂಡ ಮನಸ್ಸಿನ ಮೇಲೆ ತುಂಬಾ ಪರಿಣಾಮವನ್ನು ಬೀರುತ್ತೆ. ಈ ಉಪವಾಸಗಳನ್ನ ಮಾಡುವಂಥದ್ದು, ಏಕಾದಶಿ ಆವಿರ್ಭಾವ ಅಂದ್ರೆ ಆಚಾರ್ಯರ ಆವಿರ್ಭಾವ ಅಂತರ್ಧಾನ ಆದ ದಿನಗಳಲ್ಲಿ ಮಾಡುವಂಥ ಉಪವಾಸಗಳು, ಅದೇನಂದ್ರೆ ನಾವು ಯಾವಾಗ್ಲೂ ಊಟ ಮಾಡುವಾಗ ಏನ್ ಮಾಡ್ತೀವಿ, ನಮ್ಮ ದೇಹಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅದಕ್ಕಿಂತ ಹೆಚ್ಚು ಊಟ ಎಲ್ಲರೂ ಮಾಡ್ತಾ ಇರ್ತಾರೆ. ಅದರಿಂದ ಏನಾಗುತ್ತೆ, ಅದು ಹೆಚ್ಚು ಸೇರ್ತಾ ಹೋಗುತ್ತೆ. ಇದು ವೈಜ್ಞಾನಿಕವಾಗಿ ಕೂಡ ಹೇಳ್ತಾರೆ. ಅದು ಸೇರ್ತಾ ಹೋದಾಗ ಏನಾಗುತ್ತೆ, ನಮ್ಮ ದೇಹದಲ್ಲಿ ಅದು ಬೇಡದ ಒಂದು ಅಣುಗಳನ್ನ ಅಂದ್ರೆ ಫ್ರೀ ರ್ಯಾಡಿಕಲ್ಸ್ ಅಂತಾರೆ, ಸೆಲ್ಸ್ ಅದು ಕ್ರಿಯೇಟ್ ಆಗುತ್ತೆ ಅಂತ. ಅದೆಲ್ಲ ಹೋಗಿ ಏನಾಗುತ್ತೆ, ಕ್ಯಾನ್ಸರ್ ಆಗುವಂಥದ್ದು, ಅಥವಾ ಒಂದು ಹೆಚ್ಚು ನಮ್ಮಲ್ಲಿ ಒಂದು ಸಕ್ಕರೆ ಅಂಶ ಹೆಚ್ಚುವಂಥದ್ದು, ಡಯಾಬಿಟಿಕ್ ಆಗುವಂಥದ್ದು, ಅಥವಾ BP ಬರುವಂಥದ್ದು, ಇವೆಲ್ಲವೂ ಕೂಡ ಈ ರೀತಿಯ ಅನಾರೋಗ್ಯಗಳು ಬರುವಂಥದ್ದು ನಮ್ಮ ಆಹಾರ ಪದ್ಧತಿಯಿಂದಲೇ ಸ್ಟಾರ್ಟ್ ಆಗ್ತಾ ಇರುತ್ತೆ. ಆ ಉಪವಾಸಗಳನ್ನ ಮಾಡಿದಾಗ ಏನಾಗುತ್ತೆ, ಯಾವ್ದೆಲ್ಲ ನಮ್ಮ ದೇಹದಲ್ಲಿ ಹೆಚ್ಚು ಹೆಚ್ಚು ಸೇರ್ಕೊಂಡಿದೆ ಅವೆಲ್ಲವೂ ಕೂಡ ಕರಗುತ್ತೆ. ಅದರಿಂದ ನಮ್ಗೆ ಆರೋಗ್ಯವನ್ನು ಕೂಡ ಉತ್ತಮಗೊಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿ ನಾವು ಆಧ್ಯಾತ್ಮಿಕ ಕ್ಲೇಶಗಳಿಂದ ಬಿಡುಗಡೆನ ಹೊಂದ್ತೀವಿ. ಅದಕ್ಕಾಗಿ ಹೇಳ್ತಾ ಇದ್ದಾರೆ, ಮಹಾಚಿಂತಕರು ಹೇಳ್ತಾರೆ, ಯಜ್ಞ ದಾನ ತಪಸ್ಸನ್ನ ಯಾವತ್ತು ಬಿಡಬಾರ್ದು ಅಂತ. ಹರೇ ಕೃಷ್ಣ ಮಾತಾಜಿ, ಇದು
ಆದಿದೈವಿಕ ಮತ್ತೆ ಆದಿಭೌತಿಕ ಇದು ನಮ್ಮ ಕರ್ಮ ಫಲದಿಂದ ಬರುತ್ತಾ ಅಥವಾ ನಮ್ಮ ಕಂಟ್ರೋಲ್ ಇಲ್ದೇನೆ ನಮ್ಮ ಕರ್ಮದಿಂದ ಬರೋದಲ್ವಾ ಅದು? ಹರೇ ಕೃಷ್ಣ. ನಮ್ಮ ಕರ್ಮದಿಂದಲೇ ಬರೋದು ಪ್ರಭುಜಿ. ಇದೆಲ್ಲ ನಾವು ಪೂರ್ವ ಜನ್ಮದಲ್ಲಿ ನಾವೇನ್ ಕರ್ಮ ಮಾಡಿದ್ವಿ ಅದಕ್ಕೆ ಅನುಗುಣವಾಗಿ ನಾವು ಅದನ್ನ ಅನುಭವಿಸ್ತೀವಿ. ಆದ್ರೆ ಅದನ್ನ ನಾವು ತಪ್ಪಿಸ್ಕೋಬೇಕು ಅಂತಂದ್ರೆ ಈ ರೀತಿ ಯಜ್ಞದಾನ ತಪಸ್ಸು ಮಾಡೋ ಮೂಲಕ ನಮ್ಮ ಇಂದಿನ ಪೂರ್ವ ಕರ್ಮಗಳೇನಿದೆ ಅದನ್ನ ನಾವು ಕಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತಂದು ಹೇಳ್ತಾ ಇದ್ದಾರೆ. ಸರಿ ಮಾತಾಜಿ, ಒಂದು ಚಿಕ್ಕ ಪ್ರಶ್ನೆಯಲ್ಲಿ ಕೆಲವು ಸಲ ಏನೋ ಒಂದು ಪ್ರಾಬ್ಲಮ್ ಆದಾಗ ತುಂಬಾ ಜನ ಇನ್ನೋಸೆಂಟ್ ಪೀಪಲ್ ಒಂದೇ ಸಲ ಅವರೆಲ್ಲರಿಗೂ ಒಂದೇ ಸಲ ಅದ್ರ ಪರಿಣಾಮ ಬರುತ್ತೆ. ಕೆಲವು ಸಲ ಏನೋ ಒಂದು ಇದಾದಾಗ ತುಂಬಾ ಜನ ಸೇಮ್ ಟೈಮಲ್ಲಿ ಪ್ರಾಣ ಬಿಡ್ತಾರೆ. ಈ ತರ ಇದರಲ್ಲಿ ಎಲ್ರಿಗೂ ಅದು ಅವ್ರವ್ರ ಕರ್ಮ ಅಫೆಕ್ಟ್ ಆಗಿರುತ್ತಾ ಸೇಮ್ ಟೈಮಲ್ಲಿ? ಹರೇ ಕೃಷ್ಣ ಮಾತಾಜಿ. ಹೌದು ಪ್ರಭುಜಿ. ಅಂದ್ರೆ ಒಬ್ರಿಗೂ ಕೂಡ ಅಂದ್ರೆ ಭಗವಂತನ ಲೆಕ್ಕಾಚಾರದಲ್ಲೇ ಒಬ್ರು ಕೂಡ ಇನ್ನೋಸೆಂಟ್ ಪೀಪಲ್ ಅವ್ನು ಎತ್ಕೊಳ್ಳೋದಿಲ್ಲ. ಯಾರನ್ನೆಲ್ಲ ತಗೋಬೇಕಂತಿರ್ತಾನೆ ಒಂದೇ ಜಾಗದಲ್ಲಿ ಸೇರಿಸ್ತಾನೆ, ಒಂದೇ ಸಮಯಕ್ಕೆ ತಗೊಂತಾನೆ ಅವ್ರನ್ನ. ಅಲ್ಲಿ ಯಾರೊಬ್ರದ್ದು ಕೂಡ ಕರ್ಮ ಇಲ್ದಿರ ಹೋಗೋದಿಕ್ಕಾಗಲ್ಲ. ಕರ್ಮ ಇರ್ಲಿಲ್ಲ ಅಂತಂದ್ರೆ ನಮ್ಗೆ ನೋಡ್ತೀವಿ ತುಂಬಾ ಅದ್ಭುತವಾಗಿ ಕೇಳ್ತೀವಿ, ಫ್ಲೈಟ್ ಬ್ಲಾಸ್ಟ್ ಆಯ್ತು, ಇದ್ದಷ್ಟು ಜನ ಸತ್ರು, ಯಾರೋ ಒಬ್ರು ಮಾತ್ರ ಉಳಿದ್ರು ಅಂತ ತುಂಬಾ ಆಶ್ಚರ್ಯ ಆಗುತ್ತೆ. ಆದ್ರೆ ಆ ಭಗವಂತ ಒಬ್ಬರನ್ನು ಕೂಡ ಕರ್ಮಕ್ಕೆ ವಿರುದ್ಧವಾಗಿ ಅವನ ನಿಯಮ, ಅವನ ಒಂದು ನಿಯಂತ್ರಣ, ಅವನು ಯಾರಿಗೆ ಒಂದು ಆ ಕಾರ್ಯ ವಹಿಸಿಕೊಟ್ಟಿದ್ದಾನೆ ಅವ್ರು ಮಾಡೋ ಕೆಲಸ ಅಷ್ಟು ಪರ್ಫೆಕ್ಟ್ ಇರುತ್ತೆ. ಅಂದ್ರೆ ಅವರು ಯಾರ ಕರ್ಮದಲ್ಲಿ ಇಲ್ಲ ಅಂತವ್ರನ್ನ ಎಂತ ದೊಡ್ಡ ಒಂದು ಅನಾಹುತದಿಂದಲೂ ಕೂಡ ಅವ್ರು ಪಾರಾಗಿರ್ತಾರೆ. ಆದ್ರೆ ಯಾರೆಲ್ಲ ಅಲ್ಲಿಂದ ಹೋಗ್ಬೇಕು ಅಂತಿದೆ ಅವರೆಲ್ಲರನ್ನ ಸೇರಿಸಿ ಒಂದೇ ಸತಿಗೆ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಸರಿ ಮಾತಾಜಿ, ಧನ್ಯವಾದ ಮಾತಾಜಿ. ಹರೇ ಹರೇ ಕೃಷ್ಣ. ಕೃಷ್ಣ. ಹರೇ ಕೃಷ್ಣ. ಯಜ್ಞದಾನ ತಪ ಕರ್ಮ ನಾತ್ಯಾಜ್ಯಂ ಕಾರ್ಯಂ ಏವ ತತ್ ಯಜ್ಞೋದಾನ ತಪಶ್ಚೈವ ಪಾವನಾನಿ ಮನೀಷಿನಃ. ಅಂದ್ರೆ ಇದನ್ನೇ ಅದೇ ಹೇಳುವಂಥದ್ದು. ಅಂದ್ರೆ ಯಜ್ಞದಾನ ತಪಸ್ಸುಗಳನ್ನು ಬಿಡಬಾರದು, ಅವುಗಳನ್ನು ಮಾಡಬೇಕು. ವಾಸ್ತವವಾಗಿ ಯಜ್ಞದಾನ ತಪಸ್ಸುಗಳು ಮಹಾತ್ಮರನ್ನು ಸಹ ಪರಿಶುದ್ಧಗೊಳಿಸುತ್ತದೆ. ಇಲ್ಲಿ ಒಂದು ಚಿತ್ರಣವನ್ನು ಕೊಟ್ಟಿದ್ದಾರೆ. ಇದು ದಕ್ಷನ ಒಂದು ಯಜ್ಞ ಮಾಡ್ತಿರುವಂತಹ ಒಂದು ಸಂದರ್ಭ. ಈ ಒಂದು ದಕ್ಷ ಯಜ್ಞ ಮಾಡುವಾಗ ಅವನಿಗೆ ತನ್ನ ಮಗಳು ಮತ್ತೆ ಅಳಿಯನ ಮೇಲೆ ಅವನಿಗೆ ಒಂದು ಇದಿರುತ್ತೆ, ಅಸೂಯೆ ಇರುತ್ತೆ. ಆದ ಕಾರಣ ಅವನು ಶಿವನನ್ನ ಕರೆಯೋದಿಲ್ಲ ಆ ಒಂದು ಯಜ್ಞಕ್ಕೆ. ಆದ್ರೆ ಮಗಳು ಪಾರ್ವತಿ ಅವಳನ್ನು ಕೂಡ ಆಹ್ವಾನ ಮಾಡಿರೋದಿಲ್ಲ. ಆದ್ರೆ ತಂದೆ ಮಾಡ್ತಾ ಇರುವಂತಹ ಒಂದು ಯಜ್ಞದಲ್ಲಿ ಮಗಳನ್ನ ಕರಿಬೇಕಂತೇನಿಲ್ಲ, ನಾವು ಹೋಗ್ತೀನಿ ಅಂತ ಹೇಳಿ ಶಿವ ತಡೆದ್ರು ಕೂಡ ಹೋಗ್ತಾಳೆ. ಹೋದಾಗ ಏನಾಗುತ್ತೆ, ಅಲ್ಲಿ ಅವಳಿಗೆ ಗೊತ್ತಾಗುತ್ತೆ ತನ್ನ ಗಂಡನಿಗೆ ಯಾವುದೇ ಒಂದು ಮಹತ್ವ ಅಲ್ಲಿ ಕೊಡ್ತಾ ಇಲ್ಲ. ಆ ಒಂದು ವಿಚಾರ ತಿಳಿದಾಗ ಅವಳು ಕೋಪಗೊಂಡು ಆ ಯಜ್ಞಕ್ಕೆ ತನ್ನನ್ನ ತಾನು ಅರ್ಪಿಸ್ಕೊಳ್ತಾಳೆ. ಆಗ ಏನಾಗುತ್ತೆ, ಶಿವನಿಗೆ ಕೋಪ ಬಂದು ಶಿವ ಆ ದಕ್ಷನ ತಲೆಯನ್ನ ಕತ್ತರಿಸಿ ಬಿಡುತ್ತಾನೆ. ಅವನ ಯಜ್ಞ ಏನು ಅಲ್ಲಿ ಆಚರಣೆ ಮಾಡ್ಬೇಕಾಗಿತ್ತು, ಯಜ್ಞ ಪುರುಷನನ್ನ ಸಂತೃಪ್ತಿ ಮಾಡ್ಬೇಕಾಗಿತ್ತು, ಅದು ಅಲ್ಲಿ ಅರ್ಧಕ್ಕೆ ನಿಲ್ಲುತ್ತೆ. ಆಗ ಅದನ್ನ ಸರಿಪಡಿಸೋದಕ್ಕೆ ಎಲ್ಲ ದೇವತೆಗಳು ಶಿವನನ್ನ ಕೇಳ್ಕೋತಾರೆ. ಆಗ ಒಂದು ದಕ್ಷನಿಗೆ ಒಂದು ಆಡು ಅಂದ್ರೆ ಒಂದು ಮೇಕೆಯ ಒಂದು ಕುತ್ತಿಗೆಯನ್ನ ಇಟ್ಟು ಆ ಒಂದು ಯಜ್ಞವನ್ನ ಪರಿಪೂರ್ಣಗೊಳಿಸ್ತಾರೆ. ಆ ಒಂದು ಚಿತ್ರಣವನ್ನ ಇಲ್ಲಿ ನಾವು ನೋಡ್ತಾ ಇದ್ವಿ. ಅಂದ್ರೆ ಯಜ್ಞದಾನ ತಪಸ್ಸು ಅದನ್ನ ಎಲ್ಲರೂ ಎಂತಹ ಒಂದು ಮಹಾತ್ಮರೇ ಆಗಿದ್ರು ಕೂಡ ಅವರನ್ನ ಇದು ಪರಿಶುದ್ಧಗೊಳಿಸುತ್ತೆ. ಆ ಕಾರಣ ಇದನ್ನ ಮಾಡೋದನ್ನ ತಪ್ಪಿಸಬಾರ್ದು ಅಂತೇಳಿ ಹೇಳ್ತಾ ಇದ್ದಾರೆ. ಏತಾನಿ ಅಪಿತು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಫಲಾನಿ ಚ ಕರ್ತವ್ಯ ನೀತಿ ಮೇ ಪಾರ್ಥ ನಿಶ್ಚಿತಂ ಮತಂ ಉತ್ತಮಂ. ಪ್ರಾರ್ಥನೆ, ಎಲ್ಲಾ ಕರ್ಮಗಳನ್ನು ಆಸಕ್ತಿ ಇಲ್ಲದೆ ಮತ್ತು ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು. ಅವನು ಕರ್ತವ್ಯ ಎಂದು ಮಾಡಬೇಕು. ಇದು ನನ್ನ ಅಂತಿಮ ಅಭಿಪ್ರಾಯ. ಕೆಲಸವನ್ನ ನಾವು ಯಾವಾಗ್ಲೂ ಮಾಡ್ಬೇಕು. ತ್ರಿಗುಣಗಳಲ್ಲಿ ನಾವು ಇರುವಾಗ ಆ ಒಂದು ಕೆಲಸಗಳು ನಮ್ಮಿಂದ ಸದಾ ನಡೀತಾನೆ ಇರುತ್ತೆ. ಆದ್ರೆ ನಾವು ಎಂತಹ ಕರ್ಮಗಳನ್ನ ಮಾಡ್ಬೇಕು, ಯಾವುದೇ ಕರ್ಮವನ್ನು ಮಾಡಿದ್ರು ಅದರಲ್ಲಿ ಫಲದ ಮೇಲೆ ಆಸಕ್ತಿನ ಇಟ್ಕೊಳ್ದೆ ಮಾಡ್ಬೇಕು. ಅದು ನನ್ನ ಕರ್ತವ್ಯ ಅನ್ನುವಂತಹ ಒಂದು ಮನಸ್ಥಿತಿಯಿಂದ ಮಾಡ್ಬೇಕು. ಅಂದ್ರೆ ನಮ್ಮ ಜವಾಬ್ದಾರಿಗಳನ್ನ, ನಮ್ಮ ಕರ್ತವ್ಯ ಅಂದ್ರೆ ಕರ್ಮಣ್ಯವಾಧಿಕಾರಸ್ತೆ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲಾ ಕರ್ಮಗಳನ್ನ ಮಾಡುವಂತಹ ಜವಾಬ್ದಾರಿ ನನಗಿದೆ. ಆದ್ರೆ ಆ ಕರ್ಮದ ಫಲದ ಮೇಲೆ ನನಗೆ ಯಾವುದೇ ನಿಯಂತ್ರಣವಿಲ್ಲ. ಎಂತ ಒಂದು ಅದಕ್ಕೆ ಫಲ ಸಿಗುತ್ತೆ ಅನ್ನುವಂಥದ್ದು ಅದು ನನ್ನ ಕರ್ಮಾನುಸಾರ ಅಥವಾ ನನ್ನ ಒಂದು ದೈವ ಇಚ್ಛಾನುಸಾರ ನನಗೆ ಸಿಗುತ್ತೆ. ಆದ್ರೆ ಕೆಲಸ ಮಾಡುವಂಥದ್ದು ಅದು ನನ್ನ ಕೈಯಲ್ಲಿದೆ. ಕೆಲಸ ಮಾಡುವಂಥದ್ದು ಜವಾಬ್ದಾರಿ, ಅದು ಕರ್ತವ್ಯ ನನಗಿದೆ. ಫಲದಲ್ಲಿ ಆಸಕ್ತಿನ ಇಟ್ಕೊಳ್ದಿರ ಅದನ್ನ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ನಿಗದಿತ ಕರ್ತವ್ಯಗಳು ಅಂತ ಹೇಳಿದ್ದಾರೆ. ಅಂದ್ರೆ ಭಕ್ತಿ ಕಾರ್ಯಗಳು, ಅದನ್ನ ಯಾರೆಲ್ಲ ಮಾಡ್ತಾರೆ ಯಾರೆಲ್ಲ ಮಾಡೋದಿಲ್ಲ ಅನ್ನೋದನ್ನಲ್ಲಿ ಅವರ ಗುಣಗಳ ಆಧಾರದ ಮೇಲೆ ಕೊಟ್ಟಿದ್ದಾರೆ. ಈ ತಮೋ ಗುಣದಲ್ಲಿ ಇರುವಂತವರು ಆ ಒಂದು ನಿಗದಿತ ಕರ್ತವ್ಯಗಳು, ಅಂದ್ರೆ ಈಗ ವರ್ಣಾಶ್ರಮದಲ್ಲೂ ಕೂಡ ಬರುತ್ತೆ. 4 ವರ್ಣ 4 ಆಶ್ರಮದವರು ಅವರವರಿಗೆ ಆದಂತಹ ಒಂದು ಕರ್ತವ್ಯಗಳು ಇರುತ್ತೆ.
ಭಕ್ತಿ ಕಾರ್ಯ ಕೂಡ ಅದು ಎಲ್ಲರಿಗೂ ಹೇಳಿರುವಂತದ್ದು. ಆದ್ರೆ ಈ ತಮೋ ಗುಣದಲ್ಲಿರೋರು ಮಾಡೋದಿಲ್ಲ. ಯಾಕೆ ಅವ್ರು ಮಾಡೋದಿಲ್ಲ ಅಂದ್ರೆ ಅವರು ಅಜ್ಞಾನದಿಂದ, ಅಂದ್ರೆ ಅವ್ರಿಗೆ ಅದು ಹೇಗೆ ಮಾಡ್ಬೇಕು, ಹಾಗಂದ್ರೆ ಏನು, ಯಾವುದೇ ಒಂದು ವಿಚಾರ ಅವ್ರಿಗೆ ಗೊತ್ತಿರೋದಿಲ್ಲ. ಅವ್ರ ಹತ್ರ ಹೋಗಿ ಭಗವದ್ಗೀತೆ ತರಗತಿಗೆ ನೀವು ಬನ್ನಿ ಅಂತ ಹೇಳಿದ್ರೆ ನಮ್ಗೆ ಸಮಯ ಇಲ್ಲ ಅಂತ ಉತ್ತರ ಕೊಡ್ತಾರೆ. ಅಥವಾ ಏನಾದ್ರೂ ಅವ್ರಿಗೆ ಅದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಹೋದ್ರೆ ನಾವೊಂದು ಹೇಳಿದ್ರೆ ಅವರೊಂದು ಅರ್ಥ ಕೊಡ್ತಾ ಇರ್ತಾರೆ. ಅಂತವ್ರಿಗೆ ನಾವು ಯಾವುದೇ ರೀತಿಯಲ್ಲಿ ಒಂದು ನಿಗದಿತ ಕರ್ತವ್ಯಗಳನ್ನ ಮಾಡ್ತಾರೆ ಅಂತ ಅವರಿಂದ ಅಪೇಕ್ಷೆ ಮಾಡೋದಕ್ಕೆ ಆಗೋದಿಲ್ಲ. ನಂತರ ರಜೋಗುಣದಲ್ಲಿರುವಂತವ್ರು ಅವರು ಕೂಡ ಅದನ್ನ ಮಾಡೋದಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಯಾಕೆ ಮಾಡೋದಿಲ್ಲ ಅಂತಂದ್ರೆ ಅವ್ರಿಗೆ ಆ ಒಂದು ಕೆಲಸ ಅದು ಕಷ್ಟ ಅನ್ಸುತ್ತೆ. ಅಂದ್ರೆ ಈಗ ಭಕ್ತಿ ಕಾರ್ಯ ಆದ್ರೂ ಕೂಡ ಬೆಳಿಗ್ಗೆ ಬೇಗ ಎದ್ದು ನೀವು ಆರತಿಯನ್ನ ಜಪವನ್ನ ಮಾಡಿ ಅಷ್ಟೊತ್ತಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಿ ಅಂತಂದ್ರೆ ಅದು ಸೋಮಾರಿತನ ಇರುತ್ತೆ, ಅದು ಕಷ್ಟ ಆಗುತ್ತೆ ಅಂತ ಅನ್ಸುತ್ತೆ. ಆದ ಕಾರಣ ಅವ್ರು ಏನ್ ಮಾಡ್ತಾರೆ, ನನಗೆ ಅದು ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಸತ್ವಗುಣದಲ್ಲಿ ಇರುವಂತವ್ರು ಅದನ್ನ ಮಾಡ್ತಾರೆ. ಅವ್ರಿಗೆ ಯಾವ್ದೇ ಒಂದು ಕೆಲಸವನ್ನು ಒಪ್ಪಿಸಿದ್ರೆ ಅದನ್ನ ಯಾವ ರೀತಿ ಮಾಡ್ತಾರೆ ಅಂತಂದ್ರೆ ಅದರಲ್ಲಿ ಯಾವುದೇ ಒಂದು ತುಂಬಾ ಆಸಕ್ತಿಯಿಂದ ಮಾಡಿದ್ದ ಹಾಗೆ ಕಾಣುತ್ತೆ. ಆದ್ರೆ ಅವರ ಆಸಕ್ತಿ ಎನ್ನುವಂಥದ್ದು ಎಷ್ಟು ವೈರಾಗ್ಯ ಇರುತ್ತೆ ಅಂತಾರೆ, ಆ ಕೆಲಸ ಆದ್ಮೇಲೆ ಅದರಿಂದ ಅವರು ಏನು ಅಪೇಕ್ಷೆ ಮಾಡೋದಿಲ್ಲ. ಆಯ್ತು, ನಾನು ಆ ಕೆಲಸವನ್ನ ಈಗ ನಾವು ಹೇಳ್ತೀವಿ, ನಮ್ಗೆ ಏನಾದ್ರೂ ಒಂದು ಫಲ ಸಿಕ್ಲಿಲ್ಲ ಅಂತಂದ್ರೆ ಯಾರು ಆ ಕೆಲಸನ ಮಾಡೋದಿಲ್ಲ. ಹರೇ ಕೃಷ್ಣ, ಇಲ್ಲಿ ಎಲ್ಲರೂ ಜಾಬ್ಗೆ ಹೋಗೋರು ಇದ್ದಾರೆ ಅಂದ್ರೆ ನಾ ಕೇಳ್ತೇನೆ, ನಿಮ್ಗೆ ನಾಳೆಯಿಂದ ಸಂಬಳ ಕೊಡೋದಿಲ್ಲ ಅಂದ್ರೆ ನೀವು ಮುಂದುವರಿಸ್ತೀರಾ ನಿಮ್ ಕೆಲ್ಸನ? ಹರೇ ಕೃಷ್ಣ. ಇಲ್ಲ ಮಾತಾಜಿ, ಮುಂದುವರಿಸೋದಿಲ್ಲ. ಆದ್ರೆ ಇಲ್ಲಿ ಸತ್ವಗುಣದಲ್ಲಿರೋರು ಏನ್ ಮಾಡ್ತಾರೆ, ಭಗವಂತನ ಕಾರ್ಯಗಳನ್ನ ಯಾವ ರೀತಿ ಮಾಡ್ತಾರೆ ಅಂದ್ರೆ ಅವರು ಯಾವುದೇ ಲಾಭ ನಿರೀಕ್ಷೆ ಮಾಡ್ದಿರ ಮಾಡ್ತಾರೆ. ಅದನ್ನ ಯಾವ ರೀತಿ ಮಾಡ್ತಾರೆ, ಭಗವಂತನಿಗೆ ನಾ ಮಾಡ್ಬೇಕಾಗಿರುವಂತದ್ದು ನನ್ನ ಜವಾಬ್ದಾರಿ ಅನ್ನೋ ರೀತಿಯಲ್ಲಿ ಮಾಡ್ತಾರೆ. ಆದ್ರೆ ಇದನ್ನ ಹೇಗೆ ಹೇಳ್ತಾರೆ ಅಂದ್ರೆ, ಪ್ರಾರಂಭಿಕ ಭಕ್ತರು ಏನ್ ಮಾಡ್ತಾರೆ, ಚಿಕ್ಕ ಮಕ್ಕಳಿದ್ದ ಹಾಗೆ ಚಿಕ್ಕ ವಯಸ್ಸಿನಲ್ಲಿರುವಾಗ ಮಕ್ಕಳು ತಂದೆ ತಾಯಿ ಹತ್ರ ಹೋಗಿ ಒಂದು ಲಿಸ್ಟ್ ಇಟ್ಕೊಂಡು ಹೇಳ್ತಾರೆ, ನನ್ಗೆ ಇದು ಬೇಕಂತ ಹಠ ಮಾಡ್ತಾರೆ, ಕೇಳ್ತಾರೆ. ಹಾಗೆ ಪ್ರಾರಂಭಿಕ ಭಕ್ತರು ಭಗವಂತನ ಹತ್ರ ಲಿಸ್ಟ್ ಇಟ್ಕೊಂಡು ಹೋಗಿ ಅವ್ರಿಗೆ ಏನೇನ್ ಬೇಕು ಎಲ್ಲ ಅದನ್ನ ಕೇಳ್ಕೋತಾರೆ. ನಂತರ ಈ ಮಕ್ಕಳು ಸ್ವಲ್ಪ ದೊಡ್ಡವರಾಗ್ತಾರೆ, ಸ್ವಲ್ಪ ಒಂದು ವಯಸ್ಕರಾಗ್ತಾರೆ, ಅವ್ರು ಕೆಲ್ಸಕ್ಕೆ ಹೋಗ್ತಾರೆ, ಅವರೇ ಹಣ ಗಳಿಸ್ತಾರೆ. ಆಮೇಲೆ ಅವ್ರು ಏನ್ ಮಾಡ್ತಾರೆ, ಅಪ್ಪ ಮಾತ್ರ ಹೋಗಿ ಇದು ಬೇಕು ಅಂತ ಕೇಳೋದಕ್ಕೆ ಹೋಗೋದಿಲ್ಲ. ಅಪ್ಪ ಅಮ್ಮಗೆ ವಯಸ್ಸಾಗಿರುತ್ತೆ, ಆ ವಯಸ್ಸಿನಲ್ಲಿ ಇವ್ರೇನ್ ಮಾಡ್ತಾರೆ, ಅವ್ರಿಗೆ ಏನ್ ಇಷ್ಟ, ಅವ್ರ ಆಸೆ ಈಡೇರಿಸ್ಬೇಕು, ಅವ್ರ ಇಚ್ಛೆಗಳನ್ನ ನಾವು ಪೂರೈಸ್ಬೇಕು ಅನ್ನೋಂತಹ ಒಂದು ಮನಸ್ಥಿತಿಗೆ ಬರ್ತಾರೆ. ಆ ರೀತಿ ಯಾರು ಮುಂದುವರೆದ ಭಕ್ತರಿರ್ತಾರೆ ಅವ್ರು ಭಗವಂತನ ತೃಪ್ತಿಪಡಿಸ್ಬೇಕು, ಅವನನ್ನ ಸಂತೋಷ ಪಡಿಸ್ಬೇಕು, ನಾ ಏನ್ ಮಾಡಿದ್ರೆ ಭಗವಂತನಿಗೆ ಖುಷಿ ಆಗುತ್ತೆ ಅನ್ನೋ ರೀತಿಯಲ್ಲಿ ಅವರ ಮನಸ್ಥಿತಿ ಇರುತ್ತೆ. ಅಂದ್ರೆ ಅವ್ರಿಗೆ ಇದು ಬೇಕು ಅದು ಬೇಕು ಅನ್ನೋಂಥದ್ದು ಇನ್ನಿಲ್ಲ. ಅವ್ರಿಗೆ ಏನ್ ಮಾಡ್ಬೇಕು ಅಂತಿದ್ದೆ ಅದು ಭಗವಂತನನ್ನು ಖುಷಿ ಪಡಿಸ್ಬೇಕು. ಅಂದ್ರೆ ಆ ಭಕ್ತಿಯಲ್ಲಿ ಅವರಷ್ಟು ಪ್ರಬುದ್ಧರಾಗಿದ್ದಾರೆ ಅಂತ. ಹಾಗೆ ಸತ್ವಗುಣದಲ್ಲಿರುವಂತವ್ರು ಅದನ್ನ ಕರ್ತವ್ಯ ಅಂತ ತಿಳಿದು ಮಾಡ್ತಾರೆ. ಅಂದ್ರೆ ನಾನು ತಂದೆ ತಾಯಿಯ ಸೇವೆ ಮಾಡುವಂಥದ್ದು ದೊಡ್ಡ, ಅಂದ್ರೆ ವಯಸ್ಕರಾದ ಮಕ್ಕಳ ಕರ್ತವ್ಯ. ಹಾಗೇನೆ ಭಕ್ತರು ಅಷ್ಟೇ ಭಗವಂತನ ಒಂದು ಕಾರ್ಯವನ್ನು ಮಾಡುವಂಥದ್ದು ಅದು ಅವರ ಕರ್ತವ್ಯ. ಆ ದೃಷ್ಟಿಯಿಂದಲ್ಲಿ ಸತ್ವಗುಣದಲ್ಲಿ ಇರುವಂತವ್ರು ಆ ಒಂದು ನಿಗದಿತ ಕರ್ತವ್ಯಗಳನ್ನ ಮಾಡ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಪಂಚೇತಾನಿ ಮಹಾಬಾಹೋ ಕಾರಣಾನಿ ನಿಬೋಧ ಮೇ ಸಾಂಖ್ಯೇ ಕೃತಾಂತೆ ಪ್ರೋಕ್ತಾನಿ ಸಿದ್ಧಯೇ ಸರ್ವಕರ್ಮಣ ಅಧಿಷ್ಠಾನಾಂ ತಥಾ ಕರ್ತ ಕರಣಂ ಚ ಪೃಥಗ್ವಿಧಂ ವಿವಿಧಾಶ್ಚ ಪೃಥಕ್ ಚೇಷ್ಟಾ ದೈವಂ ಚೈವಾತ್ರ ಪಂಚಮಂ. ಏನ್ ಹೇಳ್ತಾ ಇದ್ದಾನೆ ಭಗವಂತ, ಯಾವ್ದಾದ್ರು ಅಂದ್ರೆ ಒಂದು ಕಾರ್ಯ ಆಗ್ಬೇಕು ಅಂತಂದ್ರೆ ಅಲ್ಲಿ 5 ವಿಷಯಗಳು ಇರಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಾವ್ದೆಲ್ಲ 5 ವಿಷಯಗಳು ಅನ್ನೋದನ್ನ ಅಲ್ಲಿ ಹೇಳ್ತಾ ಇದ್ದಾರೆ. ಮಹಾಬಾಹುವಾದ ಅರ್ಜುನನೇ, ವೇದಾಂತಕ್ಕೆ ಅನುಗುಣವಾಗಿ ಎಲ್ಲ ಕರ್ಮಗಳ ಸಿದ್ಧಿಗೆ 5 ಕಾರಣಗಳಿವೆ. ಅವನ್ನು ನನ್ನಿಂದ ತಿಳಿದುಕೋ. ಕರ್ಮಸ್ಥಳ, ಕರ್ತ, ವಿವಿಧ ಇಂದ್ರಿಯಗಳು, ವಿವಿಧ ಪ್ರಯತ್ನಗಳು ಮತ್ತು ಕಡೆಯದಾಗಿ ಪರಮಾತ್ಮ. ಈ 5 ಕ್ರಿಯೆಯು 5 ಅಂಶಗಳು. ಅಂದ್ರೆ ನಾವು ಏನನ್ನಾದ್ರೂ ಮಾಡ್ಬೇಕು, ಏನಾದ್ರೂ ಒಂದು ಕೆಲಸ ನಡೀತಿದೆ ಅಂದ್ರೆ ಅಲ್ಲಿ ಈ ಒಂದು 5 ಅಂಶಗಳು ಇರುತ್ತೆ. ಈ 5ರಲ್ಲಿ ಯಾವ್ದಾದ್ರು ಒಂದಿಲ್ಲ ಅಂದ್ರೂ ಕೂಡ ಆ ಕಾರ್ಯ ಆಗೋದಿಲ್ಲ. ಆದ್ರೆ ಮೂರ್ಖ ಏನನ್ಕೋತಾನೆ, ಎಲ್ಲವನ್ನು ನಾನೇ ಮಾಡಿದ್ದು ನನ್ನಿಂದಲೇ ಆಗ್ತಿದೆ ಅಂತ ತಿಳ್ಕೊತಾನೆ. ಇಲ್ಲಿ ಯಾವ್ದೆಲ್ಲ 5 ಅಂಶಗಳು ಅಂತ ಹೇಳಿದ್ದಾರೆ ಅಂದ್ರೆ, ಕರ್ಮಸ್ಥಳ. ಈಗ ಯಾವ್ದಾದ್ರು ಒಂದು ಕೆಲಸ ಆಗ್ಬೇಕು ಅಂತಂದ್ರೆ ಅಲ್ಲಿ ಒಬ್ಬ ವ್ಯಕ್ತಿಗೆ ದೇಹ ಬೇಕು. ದೇಹ ಅಂದ್ರೆ ಆ ಒಂದು ಆತ್ಮಕ್ಕೆ ದೇಹ ಇಲ್ಲ ಅಂತಂದ್ರೆ ಅದು ಕೆಲಸ ಮಾಡೋದಕ್ಕೆ, ಅದರ ಇಚ್ಛೆಗಳು, ಅದರ ಬಯಕೆಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅದು ದೇಹ ಬೇಕು. ಆ ದೇಹದಲ್ಲಿ
ಆತ್ಮನೂ ಇರಬೇಕು. ಆ ದೇಹದಲ್ಲಿ ಆತ್ಮ ಇಲ್ಲ ಅಂದ್ರೆ ಅದೊಂದು ಶವ, ಒಂದು ಜಡ ವಸ್ತು ಅಷ್ಟೇ. ಅಲ್ಲಿ ದೇಹ ಬೇಕು, ದೇಹದಲ್ಲಿ ಆತ್ಮ ಜೀವಾತ್ಮನೂ ಇರಬೇಕು. ನಂತರ ಆ ಒಂದು ದೇಹಕ್ಕೆ ಇಂದ್ರಿಯಗಳು ಕೂಡ ಆಕ್ಟಿವ್ ಆಗಿರ್ಬೇಕು. ಇಂದ್ರಿಯಗಳು ಅವನು ಕೋಮಾದಲ್ಲಿದ್ದ ಅಂತಂದ್ರೆ ಮತ್ತೇನ್ ಪ್ರಯೋಜನ ಅಲ್ಲ, ಅದೊಂದು ಸತ್ತ ದೇಹಕ್ಕೆ ಸಮಾನನೇ. ಅದರಲ್ಲಿ ದೇಹ ಇದೆ, ಆ ದೇಹದಲ್ಲಿ ಆತ್ಮ ಇದೆ, ದೇಹದಲ್ಲಿ ಆ ದೇಹಕ್ಕೆ ಇಂದ್ರಿಯಗಳು ಇದೆ. ಆ ಇಂದ್ರಿಯಗಳ ಮೂಲಕ ಅವನು ಈ ಭೌತಿಕ ಪ್ರಕೃತಿಯ ಜೊತೆ ಒಂದು ಸಂಪರ್ಕವನ್ನು ಏರ್ಪಡಿಸ್ಕೊಳ್ತಾನೆ. ನಂತರ ಅವನು ಏನ್ ಮಾಡ್ತಾನೆ, ವಿವಿಧ ಪ್ರಯತ್ನಗಳನ್ನು ಮಾಡ್ತಾನೆ. ಮನುಷ್ಯನಿಗೆ ಕೈ ಕಾಲು ಎಲ್ಲ ಚೆನ್ನಾಗಿದೆ, ನೀನೇನಕ್ಕಪ್ಪ ಕೆಲಸ ಮಾಡ್ತಾ ಇಲ್ಲ ಅಂತ ಕೇಳ್ತೀವಲ್ಲ, ಹಾಗೆ ಕೆಲಸ ಆಗ್ಬೇಕು ಅಂತಂದ್ರೆ ಅವನು ಪ್ರಯತ್ನ ಪಡಬೇಕು. ಅವನಿಗೆ ಪ್ರಯತ್ನ ಪಡುವಂತಹ ಒಂದು ಮನಸ್ಥಿತಿ ಅವನಲ್ಲಿ ಇರ್ಬೇಕು. ಎಲ್ಲಾ ಮಾಡ್ತಾನೆ, ಅವನಿಗೆ ಕಷ್ಟಪಟ್ಟು ಕೆಲಸ ಮಾಡ್ತಾನೆ, ಅದಕ್ಕೆ ಎಲ್ಲ ಬೇಕಾಗಿರುವಂತ ಎಲ್ಲದನ್ನು ಕೂಡ ಪೂರೈಸ್ತಾನೆ. ಆದ್ರೆ ಈಗ ಒಂದು ಉದಾಹರಣೆಗೆ ಇಲ್ಲಿ ತೋರಿಸ್ತಾ ಇದ್ದಾರೆ, ಒಂದು ಕಟ್ಟಡ ಅದು ನಿರ್ಮಾಣ ಆಗ್ಬೇಕು ಅಂತಂದ್ರೆ ಅಲ್ಲಿ ನಿರ್ಮಾಣ ಮಾಡೋದಕ್ಕೆ ಜನ ಬೇಕು, ನಂತರ ಆ ಒಂದು ಜಾಗ ಬೇಕು. ಫಸ್ಟ್ ಜಾಗ ಬೇಕು, ಮಾಡೋದಕ್ಕೆ ಜನ ಬೇಕು, ನಂತರ ಅದಕ್ಕೆ ಬೇಕಾಗಿರುವ ಉಪಕರಣಗಳು ಬೇಕು. ಎಲ್ಲ ಆದ್ಮೇಲೆ ಮಾಡೋ ಜನ ಅದಕ್ಕೆ ಪ್ರಯತ್ನನೂ ಪಡ್ಬೇಕು. ಇಷ್ಟೆಲ್ಲ ಪ್ರಯತ್ನ ಪಟ್ಟು ಕೂಡ ಆ ಒಂದು ಕಾರ್ಯ ಅದು ಜರುಗ್ಬೇಕು ಅಂತಂದ್ರೆ ಪರಮಾತ್ಮನ ಕಟ್ಟಕಡೆಯದಾಗಿ 5ನೇದು ಅಂಶ ಅಂದ್ರೆ ಅದು ಅವನ ಒಂದು ಅನುಗ್ರಹ ಇರಬೇಕು. ಅವನ ಅನುಗ್ರಹ ಇಲ್ಲ ಅಂತಂದ್ರೆ ಈ 4 ಅಂಶಗಳು ನಾವು ಮೊದಲು ಏನ್ ಹೇಳಿದ್ವಿ ಅದೆಲ್ಲ ಇದ್ದು ಕೂಡ ಪ್ರಯೋಜನ ಇಲ್ಲ, ಅದು ಆಗೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾವೇನ್ ಅನ್ಕೋತೀವಿ, ಯಾವ್ದೆಲ್ಲ ಈ 4 ಅಂಶಗಳು ಫಸ್ಟ್ ನಾವು ನೋಡಿದ್ವಿ ಅದೆಲ್ಲ ನಮ್ಮ ಕಣ್ಣಿಗೆ ಕಾಣುವಂಥದ್ದು. ದೇಹ ಕಾಣುತ್ತೆ, ಜೀವಂತ ಇದ್ದಾನೆ ಅನ್ನೋದಕ್ಕೆ, ಆತ್ಮ ಇದೆ ಅಂದ್ರೆ ಜೀವಂತವಾಗಿ ಓಡಾಡ್ಕೊಂಡಿದ್ದಾನೆ, ಚಟುವಟಿಕೆಯಿಂದ ಕೂಡಿದ್ದಾನೆ ಅನ್ನೋಂಥದ್ದು, ಉಸಿರಾಡ್ತಾ ಇದ್ದಾನೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಇಂದ್ರಿಯಗಳು ಅಂತಂದ್ರೆ ಅವನು ಆ ಒಂದು ಪಂಚೇಂದ್ರಿಯಗಳ ಮೂಲಕ, ಕರ್ಮೇಂದ್ರಿಯಗಳ ಮೂಲಕ ಅವನು ಕೆಲಸದಲ್ಲಿ ತೊಡಗಿರುವಂತದ್ದು ಗೊತ್ತಾಗುತ್ತೆ. ಅವ್ನು ಪಡ್ತಾ ಇರೋ ಪ್ರಯತ್ನ ಕೂಡ ನಮ್ಗೆ ಕಾಣಿಸುತ್ತೆ. ಆದ್ರೆ ಕೊನೆಯದಾಗಿ ಬಂದ 5ನೇ ಅಂಶ ಪರಮಾತ್ಮನ ಅಪ್ಪಣೆ. ಪರಮಾತ್ಮ ನಮ್ಗೆ ಕಣ್ಣಿಗೆ ಕಾಣೋದಿಲ್ಲ, ಅವನ ಅಪ್ಪಣೆನೂ ನಮ್ಗೆ ಗೊತ್ತಾಗೋದಿಲ್ಲ. ಅದಕ್ಕಾಗಿ ಯಾರು ನಾಸ್ತಿಕರು ಇರ್ತಾರೆ ಅವ್ರೇನಂತಾರೆ, ಭಗವಂತನೇ ಇಲ್ಲ, ಏನೆಲ್ಲ ನಡೀತಿದೆ ಅದನ್ನ ನಾನೇ ಮಾಡಿದ್ದು, ನನ್ನಿಂದಲೇ ಆಗಿದ್ದು. ಇದಕ್ಕೆ ಒಂದು ಎಲ್ಲರೂ ಕರ್ಮಿಗಳು ಏನಂತ ಹೇಳ್ತಾರೆ, ನಿಮ್ಮ ಒಂದು ಭವಿಷ್ಯ ನಿಮ್ಮ ಕೈಯಲ್ಲಿದೆ, ಕಷ್ಟಪಟ್ಟು ದುಡೀರಿ, ನಿಮ್ಮ ಭವಿಷ್ಯವನ್ನ ನೀವೇ ರೂಪಿಸಿಕೊಳ್ಳಿ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ವಾಸ್ತವದಲ್ಲಿ ನೀವು ಏನನ್ನೇ ಮಾಡ್ಲಿ, ಅಲ್ಲಿ ಪರಮಾತ್ಮನ ಒಂದು ಅಪ್ಪಣೆ ಇಲ್ಲ ಅಂದ್ರೆ ಯಾರು ಏನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಅನೇಕ ಬಾರಿ ನಮ್ಗೆ ಸಣ್ಣ ಸಣ್ಣ ವಿಚಾರಗಳಲ್ಲಿ ಅದು ಗೋಚರ ಆಗೋದಿಲ್ಲ, ಆದ್ರೆ ದೊಡ್ಡ ದೊಡ್ಡ ವಿಚಾರಗಳಲ್ಲಿ ತುಂಬಾ ಚೆನ್ನಾಗಿ ಅನುಭವಕ್ಕೆ ಬರುತ್ತೆ. ನಿಮ್ಮಲ್ಲಿ ಅನೇಕ ಜನರಿಗೆ ಇಂಥ ಅನುಭವಗಳು ಆಗಿರ್ಬೋದು. ಅಂದ್ರೆ ನೀವು ಮನೆ ಕಟ್ತಿರ್ತೀರೋ, ಅಥವಾ ನಿಮ್ಮ ಯಾರ್ದಾದ್ರೂ ಮದುವೆ ವಿಷಯ ಇರ್ಬೋದು, ಅಥವಾ ಇನ್ಯಾರ್ದೋ ಒಂದು ಕೆಲಸದ ವಿಷಯ ಇರ್ಬೋದು. ಆದ್ರೆ ಅವರು ಎಲ್ಲಾ ರೀತಿ ಪ್ರಯತ್ನ ಪಟ್ಟಿರ್ತಾರೆ, ಅದಕ್ಕೆ ಏನೆಲ್ಲ ಬೇಕೋ ಅದೆಲ್ಲವನ್ನು ಕೂಡ ಅವರು ಮಾಡಿರ್ತಾರೆ. ಅವ್ರು ಅನ್ಕೋತಾರೆ ನಾನು ಇಷ್ಟು ಮಾಡಿದ್ರೆ ಇದು ಆಗ್ಲೇಬೇಕು ಅಂತ. ಆದ್ರೂ ಕೆಲವೊಂದು ಸಲ ಎಷ್ಟೋ ದಿನಗಳು ಅವರಿಂದ ಆಗ್ದಿರೋ ಹೋಗಿರುತ್ತೆ. ಆಗ ಅವ್ರಿಗೆ ಅದು ಅನುಭವಕ್ಕೆ ಬರುತ್ತೆ, ನನ್ನ ಹತ್ರ ಜಾಗ ಇದೆ, ನನ್ನ ಹತ್ರ ಹಣ ಇದೆ, ಮಾಡೋಕೆ ಜನ ಇದ್ದಾರೆ, ಆದ್ರೂ ಈ ಒಂದು ಕೆಲಸ ಆಗ್ತಿಲ್ಲ. ಯಾಕೆ ಆಗ್ತಾ ಇಲ್ಲ? ಪರಮಾತ್ಮನ ಒಂದು ಅಪ್ಪಣೆ ಇಲ್ಲದೆ ಹುಲ್ಲುಕಡ್ಡಿ ಅಲುಗಾಡೋದಿಲ್ಲ ಅಂತ ಹೇಳ್ತಾರೆ. ಆದ್ರೆ ನಾಸ್ತಿಕರು ಅವರದನ್ನ ನಗಾಡ್ತಾರೆ, ಹುಲ್ಲುಕಡ್ಡಿನ ಅಲುಗಾಡ್ಸೋದಕ್ಕೆ ಪರಮಾತ್ಮನ ಏನು ಅನುಮತಿ ಬೇಕಾ ಅಂತ. ಆದ್ರೆ ಆ ವಾಸ್ತವದಲ್ಲಿ ಎಲ್ಲದಕ್ಕೂ ಕೂಡ ಪರಮಾತ್ಮನ ಅನುಮತಿ ಬೇಕು. ಇಲ್ಲಿ ಏನಂತ ಹೇಳ್ತಾರೆ, ಈ ಒಂದು ಕಾರ್ಯಗಳು ನ್ಯಾಯವಾದ ಕಾರ್ಯ ಇರ್ಬೋದು, ಅನ್ಯಾಯವಾದ ಕಾರ್ಯ ಇರ್ಬೋದು, ಎರಡೂ ನಡಿಬೇಕಂದ್ರೂ ಕೂಡ, ಯಾವ್ದು ನಡಿಬೇಕಂದ್ರೂ ಕೂಡ ಈ 5 ಅಂಶಗಳು ಬೇಕು ಅಂತ. ನ್ಯಾಯವಾದ ಕಾರ್ಯಗಳು ಯಾವ್ದೆಲ್ಲ ಅಂದ್ರೆ ಶಾಸ್ತ್ರಗಳಲ್ಲಿ ಹೇಳಿರುವಂತದ್ದು, ಧರ್ಮಕ್ಕೆ ಅನುಗುಣವಾಗಿ ಮಾಡುವಂತ ಕಾರ್ಯಗಳು. ಯಾವ್ದೆಲ್ಲ ಅನ್ಯಾಯವಾದ ಕಾರ್ಯಗಳು ಅಂದ್ರೆ ಧರ್ಮ ಅಥವಾ ಶಾಸ್ತ್ರಕ್ಕೆ ವಿರುದ್ಧವಾಗಿ ಮಾಡುವಂತ ಕೆಲಸಗಳು. ಎಂತದೇ ಕೆಲಸ ನಡೀತಾ ಇರ್ಲಿ, ಅಲ್ಲಿ ಈ 5 ಅಂಶಗಳು ಇಲ್ಲದೆ ಆ ಕೆಲಸ ಅನ್ನುವಂಥದ್ದು ಆಗೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾರಿಗಾದ್ರೂ ಈ ಅನುಭವ ಆಗಿದ್ಯಾ? ನೀವು ತುಂಬಾ ಪ್ರಯತ್ನ ಪಟ್ಟಿದ್ದೀರಿ, ಇಷ್ಟು ಪ್ರಯತ್ನ ಪಟ್ರೆ ಅದು ಆಗ್ಲೇಬೇಕಾಗಿತ್ತು, ಆದ್ರೆ ಆಗ್ಲಿಲ್ಲ, ಯಾಕೆ ಅಂತ ಗೊತ್ತಾಗಿಲ್ಲ ಅಂತ. ಹರೇ ಕೃಷ್ಣ. ನನಗೆ ಹಾಗಿತ್ತು ಮಾತಾಜಿ. ಹಾ, ಅದೇ ಕೇಳ್ಬೋದು ಮಾತಾಜಿ ಯಾವ ವಿಚಾರದಲ್ಲಿ ಅಂತ. ಹಾ ಮಾತಾಜಿ, ಅಂದ್ರೆ ತುಂಬಾ ಅನ್ಕೋತಾ ಇದ್ವಿ ಒಂದು ಮನೆ ಕಟ್ಬೇಕು ಅಂತ ಹೇಳ್ಬಿಟ್ಟು. 2 ವರ್ಷದ ಮುಂಚೆ ಎಲ್ಲಾ ದುಡ್ಡು ಸೆಟ್ ಆಗುತ್ತೆ, ಯಾರೋ ಕೊಡ್ಬೇಕಾಗಿರೋರು ಕೊಡ್ತಾರೆ ಅಂತೆಲ್ಲ ಆಗಿತ್ತು. ಕೊನೆ ಮೊಮೆಂಟ್ ಅಲ್ಲಿ ಅವರು ಅಮೌಂಟ್ ಕೊಡ್ಲಿಲ್ಲ. ಮತ್ ಹಂಗೆ ಅದು ನೆನೆಗುದಿಗೆ ಬಿತ್ತು. ಮತ್ತೆ ಇದು ಒಂದು 2 ತಿಂಗಳು ಮುಂಚೆನೂ ಸಹ ನವೆಂಬರ್ ತಿಂಗಳಲ್ಲಿ ಪ್ರಾರಂಭ ಮಾಡ್ಬೇಕು ಅಂತ ಅನ್ಕೊಂಡ್ವಿ. ಅದು ಸಹ ಟೈಮಲ್ಲಿ ಮತ್ತೇನೋ ಈ ಟೈಮ್ ಚೆನ್ನಾಗಿಲ್ಲ, ಇದ್ ಮಾಡಬಾರ್ದು ಅಂತ ಹೇಳಿ ಮತ್ತೆ ಅದು ಇದಾಯ್ತು. ಅದಕ್ ಕಾರಣ ಆತರ ಮಾಡಿದ್ದೆ ಒಳ್ಳೇದಾಯ್ತು ಅನಿಸ್ತು. ಆಮೇಲೆ ನಂತರ ಈಗ ಪ್ರಾರಂಭ ಮಾಡಿದೀವಿ ಮಾತಾಜಿ. ಈಗ ಅದು ಕೈಗೂಡ್ತು. ನಾನು ಈ ಒಂದು ಕ್ಲಾಸ್ ಸ್ಟಾರ್ಟ್ ಆಗಕ್ಕೆ ಒಂದು 15 ದಿವಸದ ಮುಂಚೆ ನನ್ಗೆ ಅದು ಕೈಗೂಡ್ತು. ಹಾ ಮಾತಾಜಿ,
ಇನ್ನೊಂದ್ಸಲಿ ನಾವು ನೋಡ್ತೀವಿ ಮಕ್ಕಳ ವಿಷಯದಲ್ಲಿ ತಂದೆ ತಾಯಿಗೆ 2-3 ಮಕ್ಕಳಿದ್ದಾರೆ ಅಂದ್ರೆ ತಂದೆ ತಾಯಿ ಆ 3 ಮಕ್ಕಳಿಗೂ ಕೂಡ ಒಂದೇ ರೀತಿ ಬೆಳೆಸ್ತಾರೆ, ಒಂದೇ ರೀತಿ ಅವಕಾಶಗಳನ್ನ ಕೊಡ್ತಾರೆ, ಒಂದೇ ರೀತಿ ಪ್ರೀತಿ ಹಂಚಿ ಬೆಳೆಸ್ತಾರೆ. ಆದ್ರೆ 3 ಜನರ ಭವಿಷ್ಯ ಒಂದೇ ರೀತಿ ಇರೋದಿಲ್ಲ. 3 ಜನ 3 ರೀತಿ ಇರ್ತಾರೆ. ಅದನ್ನೆಲ್ಲ ನಾವು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಕರ್ಮಾನುಸಾರ ಮತ್ತೆ ಪರಮಾತ್ಮನ ಅನುಮತಿಗೆ ಅನುಗುಣವಾಗಿ ಯಾರ್ಯಾರ ಜೀವನದಲ್ಲಿ ಯಾವ್ಯಾವ ರೀತಿ ಆಗ್ಬೇಕು ಅಂತ ಇರುತ್ತೆ, ಅದೇ ರೀತಿ ಆಗ್ತಾ ಇರುತ್ತೆ. ಅಂದ್ರೆ ನಾವು ಅನ್ಕೊಳ್ಳುವಂಥದ್ದು ಎಲ್ಲದನ್ನು ನಮ್ಮ ಕೈಯಲ್ಲಿದೆ ಅಂತ, ಆದ್ರೆ ಯಾವುದು ಕೂಡ ವಾಸ್ತವದಲ್ಲಿ ನಮ್ಮ ಕೈಯಲ್ಲಿ ಇಲ್ಲ ಅಂತ. ತತ್ರೈವಂ ಸತಿ ಕರ್ತಾರಂ ಆತ್ಮನಂ ಕೇವಲಂ ತು ಯಃ ಪಶ್ಯತಿ ಅಕೃತ ಬುದ್ಧಿತ್ವಾನ್ ನಾಸಾ ಪಶ್ಯತಿ ದುರ್ಮತಿ. ಆದುದರಿಂದ ಈ 5 ಅಂಶಗಳನ್ನು ಪರಿಗಣಿಸದೆ ತಾನೊಬ್ಬನೇ ಕರ್ತ ಎಂದು ಯೋಚಿಸುವವನು ನಿಶ್ಚಯವಾಗಿಯೂ ಬಹು ಬುದ್ಧಿವಂತನಲ್ಲ, ಅವನು ವಸ್ತು ಸ್ಥಿತಿಯನ್ನು ಕಾಣಲಾರ. ಅದು ಸತ್ಯವನ್ನ ತಿಳಿದೇ ಇರುವಂತಹ ಬುದ್ಧಿವಂತನಲ್ಲದ ಮೂಢರು ಹೇಳ್ತಾರೆ ಎಲ್ಲವನ್ನು ನಾನೇ ಮಾಡಿದ್ದು ಅಂತ. ಆದ್ರೆ ವಾಸ್ತವದಲ್ಲಿ ನಾನೊಬ್ಬನೇ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಜ್ಞಾನಂ ಜ್ಞೇಯಂ ಪರಿಜ್ಞಾತ ತ್ರಿವಿಧ ಕರ್ಮ ಚೋದನ ಕರಣಂ ಕರ್ಮ ಕರ್ತೇತಿ ತ್ರಿವಿಧಂ ಕರ್ಮ ಸಂಗ್ರಹ. ಜ್ಞಾನ, ಜ್ಞೇಯ ಮತ್ತು ಜ್ಞಾನಿ ಇವು 3 ಕರ್ಮವನ್ನು ಪ್ರೇರಿಸುವ ಅಂಶಗಳು. ಅಂದ್ರೆ ಇಲ್ಲಿ ನಾವು ನೋಡ್ತೀವಿ ಯಾವ್ದಾದ್ರು ಒಂದು ಕೆಲಸ ಆಗ್ಬೇಕು ಅಂತಂದ್ರೆ ಅದನ್ನ ಮಾಡುವಂತವನು ವ್ಯಕ್ತಿ ಇರ್ಬೇಕು, ಅವನನ್ನ ಇಲ್ಲಿ ಜ್ಞಾನಿ ಅಂತ ಕರಿತಾ ಇದ್ದೀವಿ. ಆ ಮಾಡುವಂತಹ ಒಂದು ಕಾರ್ಯ ಯಾವ ರೀತಿ ಮಾಡ್ಬೇಕು ಅನ್ನುವಂತಹ ಜ್ಞಾನ ಅವನಿಗೆ ತಿಳಿದಿರ್ಬೇಕು. ಮತ್ತೆ ಜ್ಞೇಯ ಅಂದ್ರೆ ಅವನು ಏನ್ ಮಾಡ್ತಾ ಇದ್ದಾನೆ, ಯಾವ ಒಂದು ಏನಂತಾರೆ ಯಾವ ಒಂದು ಅಂತಿಮ ಗುರಿಯನ್ನ ಸಾಧಿಸೋದಕ್ಕೆ ಅವನು ಮಾಡ್ತಾ ಇದ್ದಾನೆ, ಆ ಒಂದು ಗುರಿ ಅನ್ನುವಂಥದ್ದು ಅವನಲ್ಲಿ ಇರ್ಬೇಕು. ಏನನ್ನ ಗುರಿಯಾಗಿ ಇಟ್ಕೊಂಡಿದ್ದಾನೆ, ಮಾಡೋದಕ್ಕೆ ಒಬ್ಬ ವ್ಯಕ್ತಿ ಅವನು ಯಾರಿದ್ದಾನೆ, ಮತ್ತೆ ಅವನಿಗೆ ಮಾಡುವ ರೀತಿ ಹೇಗೆ ಅಂತ ಗೊತ್ತಿರ್ಬೇಕು. ಈ 3 ಕೂಡ ಕರ್ಮವನ್ನ ಪ್ರೇರೇಪಿಸುವ ಅಂಶಗಳು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಂದ್ರಿಯಗಳು, ಕರ್ಮ ಮತ್ತು ಕರ್ತ ಇವು ಕರ್ಮದ 3 ಘಟಕಗಳು. ಅಂದ್ರೆ ಇಂದ್ರಿಯಗಳು, ಕರ್ಮ ಮತ್ತೆ ಕರ್ತ, ಆ ವ್ಯಕ್ತಿನೂ ಇರ್ಬೇಕು, ಅವನ ಕೆಲಸವನ್ನು ಮಾಡ್ಬೇಕು, ಆ ಕೆಲಸವನ್ನು ಮಾಡೋದಕ್ಕೆ ಅವನಿಗೆ ಆ ಒಂದು ಇಂದ್ರಿಯಗಳ ಅವಶ್ಯಕತೆ ಇದೆ. ಇದನ್ನ ಇಲ್ಲಿ ಕರ್ಮದ 3 ಘಟಕಗಳು ಅಂತೇಳಿ ಕರೀತಾ ಇದ್ದಾರೆ. ಈಗ ನಿಮ್ಮಲ್ಲಿ ಒಂದು ಏನಂತಾರೆ ಸ್ವಯಂ ವಿಮರ್ಶನೆ ಮಾಡ್ಕೊಳ್ಳುವಂಥದ್ದು, ನೀವು ಯಾವ ಗುಣದಲ್ಲಿದ್ದೀರಿ ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಟೆಸ್ಟ್ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಒಂದು ಪೇಪರ್ ಅಥವಾ ಒಂದು ಪೆನ್ ಅನ್ನ ತಗೊಂಡು ಈ ಒಂದು ಮಾರ್ಕ್ಸ್ ನಿಮಗೆ ನೀವೇ ಕೊಟ್ಕೊಡುವಂಥದ್ದು. ಸ್ವಯಂ ಮೌಲ್ಯಮಾಪನ ಸಮಯ ಚಟುವಟಿಕೆ ಕೆಳಗಿನ ಶ್ಲೋಕದ ಆಧಾರದ ಮೇಲೆ ನಿಮಗೆ ನೀವೇ 1ರಿಂದ 3ರವರೆಗೆ ಅಂಕಗಳನ್ನು ನೀಡಿ. ಅಂದ್ರೆ ನೀವು 1 ಅಂಕ ಕೊಟ್ರೆ ಅದು ಕಡಿಮೆ ಅಂತ, 3 ಕೊಟ್ರೆ ಹೆಚ್ಚು ಅಂತ, ಮಧ್ಯದಲ್ಲಿ ಬರುವಂತದ್ದು 2. ಕೊನೆಯಲ್ಲಿ ನೀವು ಯಾವ ಗುಣದಲ್ಲಿದ್ದೀರಿ ಅನ್ನೋದನ್ನ ನೀವು ತಿಳಿತೀರಿ. ಪ್ರಕೃತಿಯ 3 ಗುಣಗಳಿಗೆ ಅನುಗುಣವಾಗಿ 3 ವಿಧದ ಜ್ಞಾನ. ಅಂದ್ರೆ ಈ ಜ್ಞಾನ ಅನ್ನುವಂಥದ್ದು ಕೂಡ ಈ ತ್ರಿಗುಣಗಳಲ್ಲಿ ಒಂದು ಸತ್ವಗುಣ, ರಜೋಗುಣ, ತಮೋಗುಣಗಳಲ್ಲಿ, ಅಂದ್ರೆ ನಾವು ಈ ಶ್ರದ್ಧಾ ತ್ರಯ ವಿಭಾಗ ಯೋಗ ನಿನ್ನೆ ಅಧ್ಯಾಯದಲ್ಲಿ ನೋಡ್ತೀವಿ 3 ಗುಣಗಳಲ್ಲಿ ಮಾಡುವಂತಹ ಒಂದು ವಿಚಾರಗಳು. ಅದೇ ರೀತಿಯಲ್ಲಿ ಜ್ಞಾನದ ಬಗ್ಗೆ ಯಾರು ಜ್ಞಾನಿಯಾಗಿದ್ದಾನೆ ಅವನು 3 ಗುಣಗಳಲ್ಲಿ ಇದ್ದಾಗ ಯಾವ ರೀತಿ ಅವನು ನಡ್ಕೋತಾನೆ ಅನ್ನುವಂಥದ್ದು. ನೀವು ಯಾವ ರೀತಿ ಬರ್ತೀವಿ ಮಾತಾಜಿ, 1 ನಿಮಿಷ. ಮಾತಾಜಿ. ಹೇಳ ಮಾತಾಜಿ. ಧನ್ಯವಾದಗಳು ಮಾತಾಜಿ, ಸ್ಟಾರ್ಟ್ ಮಾಡಿ. ಜೀವಿಗಳಲ್ಲಿ ಅಸಂಖ್ಯಾತ ರೂಪಗಳು, ಆದರೂ ಅವುಗಳಲ್ಲಿ ಒಂದೇ ಅಭಿನ್ನ ಆಧ್ಯಾತ್ಮಿಕ ಸ್ವಭಾವವನ್ನು ಕಾಣಿಸಬಲ್ಲ ಜ್ಞಾನವೆಂದರೆ ಸಾತ್ವಿಕ ಎಂದು ಅರ್ಥ ಮಾಡಿಕೊಳ್ಳಬೇಕು. ಅಂದ್ರೆ ಈಗ ನಾವು ನೋಡಿದ್ವಿ, ಇದಕ್ಕೂ ಮೊದಲು ಒಂದು ಬಂದಿದೆ. ಅಂದ್ರೆ ಯಾರು ವಿದ್ಯಾ ವಿನಯ ಸಂಪನ್ನನಾಗಿದ್ದಾನೆ, ಯಾರು ಪಂಡಿತನಾಗಿದ್ದಾನೆ, ಅವನು ಯಾವ ರೀತಿ ಪ್ರತಿಯೊಂದನ್ನು ಕಾಣ್ತಾನೆ ಅಂದ್ರೆ ಅವನು ಆತ್ಮದ ರೂಪದಲ್ಲಿ ಕಾಣ್ತಾನೆ. ಆ ಒಂದು ಜೀವವನ್ನ ಅವನು ಅದು ಯಾವ ರೀತಿ ಕಾಣ್ತಾ ಇದೆ, ಒಂದು ಪ್ರಾಣಿ ಆಗೋ, ಪಕ್ಷಿ ಆಗೋ, ಅಥವಾ ಇನ್ನೇನೋ ಶೂದ್ರನಾಗೋ, ಚಂಡಾಲನಾಗೋ, ಬ್ರಾಹ್ಮಣನಾಗೋ, ಯಾವ ರೀತಿ ಕಾಣ್ತಾ ಇದೆ, ಸ್ತ್ರೀ ಆಗೋ, ಪುರುಷರಾಗೋ ಕಾಣ್ತಾ ಇದೆ, ಆ ಭಾವದಿಂದ ಅವನು ನೋಡೋದಿಲ್ಲ. ಅವನು ಆತ್ಮದ ಸ್ವರೂಪದಲ್ಲಿ ಅದನ್ನ ಕಾಣ್ತಾನೆ.
ಅಂದ್ರೆ ಆ ಒಂದು ವ್ಯತ್ಯಾಸ ಇಲ್ಲ ಅವನಿಗೆ. ಪ್ರತಿಯೊಂದನ್ನು ಕೂಡ ಜೀವಾತ್ಮನ ಒಂದು ಮನಸ್ಥಿತಿಯಲ್ಲಿ ಅವನು ನೋಡ್ತಾನೆ. ಅದನ್ನ ಇಲ್ಲಿ ಸಾತ್ವಿಕ ಜ್ಞಾನ ಅಂತಲೇ ಕರಿತಾ ಇದ್ದಾರೆ. ಆದ್ರೆ ಯಾರು ಈ ಒಂದು ಭೇದ ಮಾಡ್ತಾರೆ, ಅಂದ್ರೆ ಅವ್ರು ನೋಡಿದ ತಕ್ಷಣ ಈ ಒಂದು ವ್ಯಕ್ತಿ ಅದು ಪುರುಷ ಅಥವಾ ಸ್ತ್ರೀ, ಅಥವಾ ಅದು ಒಂದು ಹಸು, ಅದು ಒಂದು ನಾಯಿ, ಅದು ಒಂದು ಆನೆ, ನೀನು, ಆ ರೀತಿ ವ್ಯತ್ಯಾಸ ಮಾಡಿ ನೋಡುವಂತವನು ಅವನು ರಾಜಸ ಜ್ಞಾನವನ್ನ ಹೊಂದಿದ್ದಾನೆ, ರಜಗುಣದಲ್ಲಿದ್ದಾನೆ. ಅವನ ಜ್ಞಾನ ಅದು ರಾಜಸ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ 2 ಅಂಕಗಳು. ಮೊದಲನೇದು ಸತ್ವಗುಣದಲ್ಲಿ ಹೇಳಿದ್ದು ಅದಕ್ಕೆ 3 ಅಂಕಗಳು, ರಜಗುಣದಲ್ಲಿ ಹೇಳಿದಕ್ಕೆ 2 ಅಂಕಗಳು. ಈಗ ತಮೋಗುಣದಲ್ಲಿ ಕಾಣುವಂಥದ್ದು. ತಮೋಗುಣದಲ್ಲಿ ಕಾಣುವಂಥದ್ದು ಯಾವ ಜ್ಞಾನದಿಂದ ಸತ್ಯದ ತಿಳುವಳಿಕೆ ಇಲ್ಲದೆ ಒಂದು ಬಗೆಯ ಕರ್ಮವೇ ಸರ್ವಸ್ವ ಎಂದು ಭಾವಿಸುತ್ತೇವೆಯೋ, ಯಾವ ಜ್ಞಾನ ಅಲ್ಪವಾದದ್ದು ಅದು ತಾಮಸ ಗುಣದಲ್ಲಿ ಇದೆ ಎಂದು ಹೇಳುತ್ತಾರೆ. ಅಂದ್ರೆ ಇವರಿಗೆ ಅಜ್ಞಾನ ಅಂತಾನೆ ಹೇಳ್ಬೋದು. ತಮೋಗುಣದಲ್ಲಿ ಇರುವಂತವ್ರಿಗೆ ಜ್ಞಾನ ಇದೆ ಅನ್ನೋದಕ್ಕಿಂತ ಅವರು ಅಜ್ಞಾನದಲ್ಲಿದ್ದಾರೆ ಅಂತ. ಅಂದ್ರೆ ಅವರು ಯಾವ ರೀತಿ ಇದೆ ಅದನ್ನ ಅದೇ ರೀತಿ ಅವರು ಕಾಣೋದಿಲ್ಲ. ಅದಕ್ಕೆ ತದ್ವಿರುದ್ಧವಾಗಿ ಅವರದೇ ಒಂದು ಮನೋಕಲ್ಪನೆಯಿಂದ ಅದನ್ನ ನೋಡುವಂಥದ್ದು. ಅಂತವರನ್ನಲ್ಲಿ ತಮೋಗುಣದ ಒಂದು ಜ್ಞಾನ ಅಂತಲ್ಲಿ ಕರಿತಾ ಇದ್ದಾರೆ. ಅದಕ್ಕೆ 1 ಅಂಕಗಳು. ಭೌತಿಕ ಪ್ರಕೃತಿಯ ಗುಣಗಳ ಆಧಾರದ ಮೇಲೆ 3 ರೀತಿಯ ಕರ್ಮ ಮಾಡುವಾಗ್ಲೂ ಕೂಡ ಈ ಒಂದು ಗುಣಗಳ ಪ್ರಭಾವದ ಬಗ್ಗೆ ಹೇಳ್ತಾ ಇದ್ದಾರೆ. ನಿಯತವಾಗಿ ಯಾವ ಮೋಹವಿಲ್ಲದೆ, ರಾಗದ್ವೇಷಗಳಿಲ್ಲದೆ ಮತ್ತು ಕರ್ಮ ಫಲಾಪೇಕ್ಷೆ ಇಲ್ಲದೆ ಮಾಡಿದ ಕರ್ಮವನ್ನು ಸಾತ್ವಿಕ ಎಂದು ಹೇಳಲಾಗುತ್ತದೆ. ಅಂದ್ರೆ ಕೆಲಸವನ್ನ ಮಾಡ್ತಾನೆ, ಕರ್ಮದ ಫಲಕ್ಕೆ ಅಂಟ್ಕೊಳ್ಳೋದಿಲ್ಲ, ಆ ಫಲವನ್ನ ಅವನು ಭಗವಂತನಿಗೆ ತ್ಯಾಗ ಮಾಡ್ತಾನೆ. ಅದನ್ನ ಇಲ್ಲಿ ಸಾತ್ವಿಕ ಕರ್ಮ ಅಂತ, ಸಾತ್ವಿಕ ಗುಣದಲ್ಲಿ ಮಾಡುವಂಥದ್ದು ಅಂತ ಹೇಳ್ತಾ ಇದ್ದಾರೆ. ಅಂತಹ ಒಂದು ಗುಣ ಇರುವಂತವ್ರು 3 ಅಂಕಗಳು. ಆದರೆ ತನ್ನ ಕಾಮನೆಗಳ ತೃಪ್ತಿಯನ್ನು ಬಯಸುವ ಮನುಷ್ಯನು ಮಾಡಿದ ಮತ್ತು ಮಿಥ್ಯಾಹಂಕಾರದಿಂದ ಮಾಡಿದ ಕರ್ಮವನ್ನು ರಾಜಸ ಎಂದು ಕರೆಯುತ್ತಾರೆ. ಅಂದ್ರೆ ಇಲ್ಲಿ ಇವನು ಕೆಲಸ ಮಾಡುವಂಥದ್ದು ಅವನಿಗೆ ಇಂದ್ರಿಯ ತೃಪ್ತಿಗಾಗಿ ಕೆಲಸ ಮಾಡ್ತಾನೆ. ಮತ್ತೆ ಆ ಒಂದು ಕರ್ಮವನ್ನ ಮಾಡಿದ ಮೇಲೆ ಅವನು ಅನ್ಕೋತಾನೆ ಇದು ನಾನೇ ಮಾಡಿದ್ದು, ನನ್ನಿಂದಲೇ ಆಯ್ತು ಅಂತ ಅನ್ಕೋತಾನೆ. ಅಂತಹ ಒಂದು ಮನಸ್ಥಿತಿಯಲ್ಲಿ ಮಾಡುವಂಥದ್ದನ್ನ ರಜೋಗುಣದ ಕರ್ಮ ಅಂತ ಕರಿತಾ ಇದ್ದಾರೆ. ಅದಕ್ಕೆ 2 ಅಂಕಗಳು. ಮಾಯಾವಶನಾಗಿ ಧರ್ಮ ಗ್ರಂಥಗಳನ್ನು ಅಲಕ್ಷಿಸಿ ಮುಂದಿನ ಬಂಧನವನ್ನಾಗಲಿ, ಹಿಂಸೆಯನ್ನಾಗಲಿ, ಇತರರಿಗೆ ಉಂಟಾಗುವ ಯಾತನೆಯನ್ನಾಗಲಿ ಲಕ್ಷಿಸದೆ ಮಾಡಿದ ಕರ್ಮವನ್ನು ತಾಮಸ ಕರ್ಮ ಅಂತ ಹೇಳಿ ಕರಿತಾ ಇದ್ದಾರೆ. ಅಂದ್ರೆ ಈ ಒಂದು ತಮೋಗುಣದಲ್ಲಿರುವಂತಹ ವ್ಯಕ್ತಿ ಅವನು ಮಾಡುವಂತಹ ಕರ್ಮ ಯಾವ ರೀತಿ ಇರುತ್ತೆ ಅಂದ್ರೆ ಆ ಒಂದು ಶಾಸ್ತ್ರಕ್ಕೆ ವಿರುದ್ಧವಾಗಿರುತ್ತೆ. ಅಂದ್ರೆ ನಾವು ನೋಡಿದ್ವಿ, ಅಜ್ಞಾನದಲ್ಲಿ ಇರ್ತಾರೆ, ಸೋಮಾರಿಗಳಾಗಿರ್ತಾರೆ, ಮತ್ತೆ ವ್ಯಸನಿಗಳಾಗಿರ್ತಾರೆ. ಅವ್ರು ಮಾಡುವಂತಹ ಕೆಲಸ ಪ್ರತಿಯೊಂದು ಕೂಡ ಅಂದ್ರೆ ಈಗ ಒಂದು ಮಾದಕ ದ್ರವ್ಯಗಳಿಗೆ ವ್ಯಸನಿಗಳವ್ರು ಏನ್ ಮಾಡ್ತಾರೆ, ಅವರು ಆ ಒಂದು ಮಾದಕ ದ್ರವ್ಯ ತಗೊಂಡಾಗ ಅವ್ರಿಗೆ ಏನ್ ಅನ್ನಿಸ್ತಾ ಇರುತ್ತೆ, ಅವ್ರು ಏನ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಅವ್ರ ಮೈ ಮೇಲೆ ಪ್ರಜ್ಞೆ ಇರೋದಿಲ್ಲ. ಅಂತ ಸಮಯದಲ್ಲಿ ಅವ್ರು ಬೇರೊಬ್ಬರಿಗೆ ಹಿಂಸೆಯನ್ನ ಮಾಡ್ತಾರೆ. ಅವ್ರಿಗೂ ಕೂಡ ಅದರಲ್ಲಿ ದೈಹಿಕವಾಗಿ ಅವರ ಆರೋಗ್ಯ ಕೆಡುತ್ತೆ, ಅವ್ರಿಗೂ ಕೂಡ ಅಲ್ಲಿ ಯಾತನೆ ಆಗುತ್ತೆ. ಮತ್ತೆ ಅವ್ರು ಮಾಡಿದ ಕರ್ಮಕ್ಕೆ ಅನುಗುಣವಾಗಿ ಅವ್ರಿಗೆ ನರಕ ಲೋಕಗಳಿಗೆ ಅವ್ರು ಹೋಗ್ತಾರೆ. ಈ ರೀತಿ ಅವರು ಏನ್ ಕೆಲಸ ಮಾಡ್ತಾ ಇದ್ದಾರೆ ಅದರ ಮೇಲೆ ಅವ್ರಿಗೆ ಯಾವುದೇ ಒಂದು ಲಕ್ಷ್ಯ ಅನ್ನುವಂಥದ್ದು ಇರೋದಿಲ್ಲ. ಅವರು ಮನಸ್ಸೋ ಇಚ್ಛೆ ಮಾಡ್ತಾ ಇರ್ತಾರೆ. ಅವರನ್ನ ಇಲ್ಲಿ ಆ ಒಂದು ಕರ್ಮವನ್ನ ಇಲ್ಲಿ ತಮೋಗುಣದ ಕರ್ಮ ಅಂತೇಳಿ ಕರಿತಾ ಇದ್ದಾರೆ. ಅದಕ್ಕೆ 1 ಅಂಕಗಳು. ಭೌತಿಕ ಪ್ರಕೃತಿಯ ಗುಣಗಳ ಆಧಾರದ ಮೇಲೆ 3 ರೀತಿಯ ಕರ್ತೃ, ಅಂದ್ರೆ ಮಾಡುವಂತಹ ವ್ಯಕ್ತಿಯ ಬಗ್ಗೆ ಇಲ್ಲಿ ಯಾವ ಗುಣದಲ್ಲಿದ್ದಾನೆ ಆ ವ್ಯಕ್ತಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಐಹಿಕ ಪ್ರಕೃತಿಯ ಗುಣಗಳ ಸಂಘವಿಲ್ಲದೆ, ದುರಾಂಕಾರವಿಲ್ಲದೆ, ಜಯಾಪಜಯಗಳಲ್ಲಿ ವಿಚಲಿತನಾಗದೆ, ದೃಢ ನಿಶ್ಚಯ ಮತ್ತು ಉತ್ಸಾಹದಿಂದ ತನ್ನ ಕರ್ತವ್ಯವನ್ನು ಮಾಡುವವನು ಸಾತ್ವಿಕ ಕರ್ತ ಅಂತ ಹೇಳಿ ಕರೀತಾ ಇದ್ದಾರೆ. ಅಂದ್ರೆ ಇವನು ಪ್ರಕೃತಿಯ ಗುಣಗಳ ಸಂಘ ಇಲ್ಲ, ಅಂದ್ರೆ ಅವನು ಗುಣಾತೀತ ಅಂತ ಕರಿತೀವಿ ನಾವು. ಆ ಒಂದು ಹಂತಕ್ಕೆ ಇನ್ನು ಬಂದಿಲ್ಲ, ಆ ಹಂತಕ್ಕೆ ಬರುವ ಒಂದು ದಾರಿಯಲ್ಲಿ ಇದ್ದಾನೆ, ಅಂದ್ರೆ ಸತ್ವಗುಣದಲ್ಲಿ ಇದ್ದಾನೆ. ಮತ್ತೆ ಅವನು ದುರಾಂಕಾರ ಅಂದ್ರೆ ಅವನಿಗೆ ಅಹಂಕಾರ ಇಲ್ಲ, ಅಂದ್ರೆ ಮಿಥ್ಯ ಅಹಂಕಾರ ಇಲ್ಲ, ನಾನು ನನ್ನದು ಅನ್ನುವಂತಹ ಒಂದು ಅಹಂಕಾರ ಅವನಲ್ಲಿಲ್ಲ. ಎಲ್ಲ ನಾನು ಮಾಡ್ತೀನಿ, ನನ್ನಿಂದ ಆಗುತ್ತೆ ಅನ್ನುವಂತಹ ಅಹಂಕಾರ ಇಲ್ಲ. ಮತ್ತೆ ಅವನಿಗೆ ಮಾಡಿದ ಕರ್ಮದಲ್ಲಿ ಅವನಿಗೆ ಫಲ ಎಂತದಾದ್ರೂ ಆಗಿರ್ಬೋದು, ಜಯವಾದ್ರೂ ಬರ್ಬೋದು, ಅಪಜಯ ಆದ್ರೂ ಬರ್ಬೋದು. ಅವನಿಗೆ ಅದರಲ್ಲಿ ಯಾವುದೇ ರೀತಿಯ ಒಂದು ಅದನ್ನ ಸಮಾನ ಮನೋಭಾವದಲ್ಲಿ ತಗೊಳ್ತಾರೆ. ಮತ್ತೆ ಅವನು ಮಾಡುವಂತ ಕೆಲಸವನ್ನ ಅಂದ್ರೆ ಫಲದಲ್ಲಿ ಇಚ್ಛೆ ಇಲ್ಲ ಅಂದಿದ್ದ ಮಾತ್ರಕ್ಕೆ ಅವನು ಆ ಕೆಲಸವನ್ನ ನಿರುತ್ಸಾಹದಿಂದ ಅಥವಾ ಪರಿಪೂರ್ಣವಾಗಿ ಅದರಲ್ಲಿ ತನ್ನ ಸಾಮರ್ಥ್ಯ ಅಥವಾ ತನ್ನ ಒಂದು ಶಕ್ತಿಯನ್ನ ಉಪಯೋಗಿಸದೆ ಮಾಡುವಂಥದ್ದಲ್ಲ. ಅವನು ಮಾಡೋ ಕೆಲಸವನ್ನ ದೃಢ ನಿಶ್ಚಯದಿಂದ ಮಾಡ್ತಾ ಇದ್ದಾನೆ. ಸುಮ್ನೆ ಏನಂತಾರೆ ಬೇಸರದಲ್ಲಿ ಮಾಡ್ತಾ ಇಲ್ಲ, ಉತ್ಸಾಹದಿಂದಾನು ಮಾಡ್ತಾ ಇದ್ದಾನೆ. ನಿಶ್ಚಯನೂ ಇದೆ, ದೃಢ ನಿಶ್ಚಯನೂ ಇದೆ, ಉತ್ಸಾಹನೂ ಇದೆ. ಆದ್ರೆ ಕರ್ತವ್ಯ ಅಂತ ಹೇಳಿನೇ ಮಾಡ್ತಾ ಇದ್ದಾನೆ ಹೊರತು ಫಲದಲ್ಲಿ ಆಸಕ್ತಿ ಇಟ್ಕೊಳ್ತಾ ಇಲ್ಲ. ಅಂತಹ ಒಂದು ವ್ಯಕ್ತಿಯನ್ನ ಸಾತ್ವಿಕ ಗುಣದವನು ಅಂತೇಳಿ ಕರಿತಾ ಇದ್ದಾರೆ.
ಕರ್ಮ ಮತ್ತು ಕರ್ಮ ಫಲಗಳಿಗೆ ಅಂಟಿಕೊಂಡು ಆ ಫಲಗಳನ್ನು ಸವಿಯಲು ಬಯಸುವವನು ಲೋಭಿ. ಸದಾ ಅಸೂಯ ಪರ, ಕೊಳಕ, ಸುಖ ದುಃಖಗಳಿಂದ ವಿಚಲಿತನಾಗುವನು. ಇಂತಹ ಮನುಷ್ಯನು ರಾಜಸ ಸ್ವಭಾವದವನು ಎಂದು ಹೇಳುತ್ತಾರೆ. ಅಂದ್ರೆ ರಜೋಗುಣದಲ್ಲಿರುವಂತಹ ವ್ಯಕ್ತಿ ಅವನೇನ್ ಮಾಡ್ತಾನೆ, ಆ ಒಂದು ಕರ್ಮದ ಫಲಕ್ಕೆ ಅವನು ಅಂಟ್ಕೊಂಡಿದ್ದಾನೆ. ಇದೇ ರಿಸಲ್ಟ್ ನನಗೆ ಸಿಗಬೇಕು, ಆ ಒಂದು ಉದ್ದೇಶದಿಂದಲೇ ಇದನ್ನ ಮಾಡ್ತಾ ಇರುವಂತದ್ದು ಈ ಕೆಲಸನ ಅನ್ನುವಂತಹ ಮನಸ್ಥಿತಿಯಲ್ಲಿ ಮಾಡ್ತಾನೆ. ಅದರಿಂದ ಅವನು ಅನ್ಕೊಂಡಿದ್ ಲಾಭ ಸಿಕ್ಕಿದ್ರೆ ಅಲ್ಲಿಗೆ ಅವನು ಬಿಡೋದಿಲ್ಲ. ನನಗೆ ಇದು ಸಾಲಿಲ್ಲ, ಇನ್ನೂ ಬೇಕು, ಲೋಭ ಅನ್ನುವಂಥದ್ದು ಇರುತ್ತೆ. ಸಕ್ಸಸ್ ಆದ್ಮೇಲೆ ಇನ್ನ ಬೇಕು, ಲಾಭ ನನಗೆ ಹೆಚ್ಚು ಬೇಕು ಅಂತ ಹೇಳಿ ಅವನು ಇನ್ನ ಕೆಲಸಗಳನ್ನ ಹೆಚ್ಚು ಮಾಡ್ತಾನೆ. ಮತ್ತೆ ಅಸೂಯ ಪರ, ಅವನ ಕಾಂಪಿಟೇಟರ್ಸ್ ಯಾರಾದ್ರೂ ಇದ್ರೆ ಅವನಿಗೆ ಸಿಕ್ಕಿದಷ್ಟೇ ಇನ್ನೊಬ್ಬರಿಗೆ ಸಿಗ್ತಾ ಇದೆ ಅಂತ ಆದ್ರೆ ಅವನ ಮೇಲೆ ಒಂದು ದ್ವೇಷ, ಅಸೂಯೆ ಅನ್ನುವಂಥದ್ದು ಇರುತ್ತೆ, ಹೊಟ್ಟೆ ಕಿಚ್ಚಿರುತ್ತೆ. ಮತ್ತೆ ಕೊಳಕ ಅಂತಂದ್ರೆ ಈ ಶುಚಿತ್ವ ಅನ್ನುವಂಥದ್ದು ಇರೋದಿಲ್ಲ. ಅಂದ್ರೆ ಅವನಿಗೆ ಹೃದಯದಲ್ಲಿ ಈ ಎಲ್ಲ ಅರಿಷಡ್ ವರ್ಗಗಳಿರುತ್ತೆ, ಅವನ ಹೃದಯದ ಅದು ಕೊಳಕಾದದ್ದು ಅಂತ ಹೇಳ್ಬೋದು. ಮತ್ತೆ ಸುಖ ದುಃಖಗಳಿಂದ ವಿಚಲಿತನ ಆಗ್ತಾನೆ. ಆದ್ರೆ ಅವನ ಒಂದು ಕೆಲಸದಲ್ಲಿ ಫಲದಲ್ಲಿ ಆಸಕ್ತಿ ಇರೋದ್ರಿಂದ ಅದು ಜಯ ಆದಾಗ ಅವನಿಗೆ ಉಬ್ಬುತ್ತಾನೆ. ಅದರಲ್ಲಿ ಏನಾದ್ರೂ ವಿಫಲನಾದ ಅಂತಂದ್ರೆ ದುಃಖದಲ್ಲಿ ಮುಳುಗ್ತಾನೆ. ಮತ್ತೆ ಇಂತಹ ಮನುಷ್ಯನು ರಾಜಸ ಸ್ವಭಾವದವನು ಅಂತ ಇಲ್ಲಿ ಕರಿತಾ ಇದ್ದಾರೆ. ಅದಕ್ಕೆ 2 ಅಂಕಗಳು. ಧರ್ಮ ಗ್ರಂಥಗಳ ಆದೇಶಗಳಿಗೆ ವಿರುದ್ಧವಾಗಿಯೇ ಯಾವಾಗಲೂ ಕೆಲಸ ಮಾಡುವವನು, ಪ್ರಾಪಂಚಿಕ ಮನೋಧರ್ಮದವನು, ಹಠಮಾರಿಯು, ಮೋಸ ಮಾಡುವವನು, ಇತರರಿಗೆ ಅವಮಾನ ಮಾಡುವುದರಲ್ಲಿ ನಿಪುಣನು, ಸೋಮಾರಿಯು, ಸದಾ ವಿಷಾದದಲ್ಲಿ ಇರುವವನು, ಮಾಡಬೇಕಾದ ಕೆಲಸವನ್ನು ಮುಂದಕ್ಕೆ ಹಾಕುವವನು ಆದ ಕರ್ತನನು ತಾಮಸ ಗುಣದ ಕರ್ತ ಅಂತ ಹೇಳಿ ಕರಿತಾ ಇದ್ದಾರೆ. ಅಂದ್ರೆ ಈ ಒಂದು ತಮೋ ಗುಣದ ಒಂದು ಲಕ್ಷಣಗಳೇ ಅದು. ಅಂದ್ರೆ ಅವರು ಸೋಮಾರಿಗಳಾಗಿರ್ತಾರೆ. ಮತ್ತೆ ಅವರು ಸೋಮಾರಿಗಳು, ಹುಚ್ಚು ಅಂತಂದ್ರೆ ಇಲ್ಲಿ ಹುಚ್ಚರು ಯಾವ ರೀತಿ ಇರ್ತಾರೆ, ಅವ್ರಿಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಿಲ್ಲ, ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ತಿಳಿದಿರೋದಿಲ್ಲ. ಆ ರೀತಿ ಒಂದು ಮನಸ್ಥಿತಿಯಲ್ಲಿ ಇರ್ತಾರೆ. ಮತ್ತೆ ಅವರಲ್ಲಿ ಈ ಸೋಮಾರಿತನದಿಂದ ಏನಾಗುತ್ತೆ, ಅವ್ರು ಅನ್ಕೊಂಡಿದ್ದಾಗೋದಿಲ್ಲ, ಬರೀ ಕನಸು ಕಾಣುವಂಥದ್ದು, ಕೂತಲ್ಲಿ ಕನಸು ಕಾಣುವಂಥದ್ದು, ಆದ್ರೆ ವಾಸ್ತವದಲ್ಲಿ ಅದು ಕಾರ್ಯರೂಪಕ್ಕೆ ತರೋದಿಲ್ಲ. ಅದರಿಂದ ಅವ್ರಿಗೆ ಸದಾ ವಿಷಾದ ಇರುತ್ತೆ. ಮತ್ತೆ ಏನಾದ್ರೂ ಒಂದು ಕೆಲಸ ಮಾಡ್ಬೇಕು ಅಂದ್ರೂ ಕೂಡ ಎಷ್ಟು ಸೋಮಾರಿಗಳಂದ್ರೆ ಅದನ್ನ ಇವತ್ತಲ್ಲ ನಾಳೆ ಅಂತ ಮುಂದಕ್ಕೆ ಹಾಕ್ತಾ ಇರ್ತಾರೆ. ಮತ್ತೆ ಅವರು ಧರ್ಮ ಗ್ರಂಥಗಳ ಆದೇಶಕ್ಕೆ ವಿರುದ್ಧವಾಗಿಯೇ ಕೆಲಸಗಳನ್ನ ಮಾಡ್ತಾರೆ. ಆ ಮಾಡೋ ಕೆಲಸವನ್ನ ತಪ್ಪಾಗಿ ಮಾಡೋದಲ್ದಿರ ಅದನ್ನ ಹಠಮಾರಿಗಳ ಹಾಗೆ ಮಾಡುವಂತಹದ್ರಲ್ಲಿ ತಪ್ಪನ್ನೇ ಹಠ ಮಾಡಿ ಮಾಡುವಂಥದ್ದು. ಮತ್ತೆ ಅವರು ತಮ್ಮ ಒಂದು ಇಚ್ಛೆಗಳಿದೆ ಅದಕ್ಕೆ ಸರಿಯಾಗಿ ಕೆಲಸ ಮಾಡುವಂತಹ ರಜಗುಣದ ವ್ಯಕ್ತಿಗಳ ಹಾಗೆ ಅವರು ಆಕ್ಟಿವ್ ಆಗಿರೋದಿಲ್ಲ. ಆದ್ರೆ ಅವರು ಕೂತಲ್ಲಿ ಸೋಮಾರಿಗಳಾಗಿರ್ತಾರೆ. ಆ ಬುದ್ಧಿಯನ್ನ ಉಪಯೋಗಿಸೋ ಪ್ರಯತ್ನ ಮಾಡ್ತಾರೆ. ಆ ಬುದ್ಧಿಯನ್ನ ಉಪಯೋಗಿಸೋದು ಅಂತಂದ್ರೆ ಅವರು ಬೇರೊಬ್ಬರಿಗೆ ಮೋಸ ಹೇಗೆ ಮಾಡುವಂಥದ್ದು, ತಾನು ಅನ್ಕೊಂಡಿದ್ದನ್ನ ಪಡ್ಕೋಬೇಕು, ಆದ್ರೆ ಕಷ್ಟ ಇಲ್ದಿರ ಸಿಗ್ಬೇಕು, ಅದಕ್ಕೆ ಅವರು ಮೋಸ ಮಾಡುವಂಥದ್ದು, ಮತ್ತೆ ಅದಕ್ಕಾಗಿ ಬೇರೊಬ್ಬರನ್ನ ಅವಮಾನ ಮಾಡುವಂಥದ್ದು, ಇದರಲ್ಲೆಲ್ಲ ಅವರು ನಿಪುಣರಾಗಿರ್ತಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಂತವರನ್ನಲ್ಲಿ ತಮೋಗುಣದ ವ್ಯಕ್ತಿ ಅಂತ ಕರಿತಾ ಇದ್ದಾರೆ. ಸತ್ವಗುಣಕ್ಕೆ 3, ರಜೋಗುಣಕ್ಕೆ 2 ಮತ್ತೆ ತಮೋಗುಣಕ್ಕೆ 1 ಅಂಕಗಳು. ಭೌತಿಕ ಪ್ರಕೃತಿಯ ಗುಣಗಳ ಆಧಾರದ ಮೇಲೆ 3 ರೀತಿಯ ಬುದ್ಧಿ. ಈ ಬುದ್ಧಿ ಅನ್ನುವಂಥದ್ದು ಕೂಡ 3 ರೀತಿಯ ಗುಣಗಳಲ್ಲಿ ಬರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಬುದ್ಧಿ ಅಂದ್ರೆ ಅದು ಸತ್ವಗುಣದೇ ಆಗಿರ್ಬೇಕು ಅಂತಿಲ್ಲ ಅಂತ. ಪ್ರಾರ್ಥನೆ, ಏನನ್ನು ಮಾಡಲೇಬೇಕು ಮತ್ತು ಏನನ್ನು ಮಾಡಬಾರದು, ಯಾವುದಕ್ಕೆ ಭಯಪಡಬೇಕು ಮತ್ತು ಯಾವುದಕ್ಕೆ ಭಯಪಡಬಾರದು, ಯಾವುದು ಬಂಧಿಸುತ್ತದೆ ಮತ್ತು ಯಾವುದು ಬಿಡುಗಡೆ ಮಾಡುತ್ತದೆ, ಎನ್ನುವುದನ್ನು ತಿಳಿಸಿಕೊಡುವ ಬುದ್ಧಿಯು ಸಾತ್ವಿಕ ಗುಣದಲ್ಲಿದೆ. ಸಾತ್ವಿಕ ಗುಣದ ಬುದ್ಧಿ ಅಂದ್ರೆ ಏನು ಅಂತಂದ್ರೆ ಧರ್ಮಗ್ರಂಥಗಳಿಗೆ ಅನುಗುಣವಾಗಿ ನಾನು ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು, ಅಂದ್ರೆ ಕಾನೂನಿಗೆ ಬದ್ಧನಾದವನು ನನಗೆ ಗೊತ್ತಿದೆ ಕಾನೂನು ಬಾಹಿರ ಕಾರ್ಯಗಳನ್ನ ನಾನು ಮಾಡಬಾರ್ದು ಅಂತ. ಮತ್ತೆ ಯಾವುದಕ್ಕೆ ಭಯಪಡಬೇಕು ಯಾವುದಕ್ಕೆ ಭಯಪಡಬಾರದು, ಪಾಪ ಪುಣ್ಯಗಳು ಅನ್ನುವಂಥದ್ದು ಬರುತ್ತೆ. ಯಾವುದು ಮಾಡೋದ್ರಿಂದ ನನಗೆ ನರಕ ಲೋಕಗಳಿಗೆ ಹೋಗುವಂತೆ ಅದು ನನ್ನನ್ನ ಈಡು ಮಾಡುತ್ತೋ ಅಂತದನ್ನ ನಾನು ಮಾಡಬಾರದು ಅನ್ನುವಂತಹ ಭಯ ಅದು ಇರುವಂಥದ್ದು. ಮತ್ತೆ ಯಾವುದು ಬಂಧಿಸುತ್ತೆ ಯಾವುದು ಬಿಡುಗಡೆ ಮಾಡುತ್ತೆ, ಅಂದ್ರೆ ನನಗೆ ಈ ಭೌತಿಕ ಇಚ್ಛೆಗಳು ಬಂಧಿಸುತ್ತೆ, ಆ ಭಗವತ್ ಕಾರ್ಯಗಳು ನನ್ನನ್ನ ಬಿಡುಗಡೆ ಮಾಡುತ್ತೆ, ಇದನ್ನ ತಿಳಿಯುವಂತಹ ಬುದ್ಧಿಯನ್ನ ಇಲ್ಲಿ ಸಾತ್ವಿಕ ಗುಣ ಅಂತ ಹೇಳಿ ಕರಿತಾ ಇದ್ದಾರೆ. ನಂತರ ಪ್ರಾರ್ಥನೆ, ಧರ್ಮಗಳ ನಡುವೆ ಮಾಡಬಹುದಾದ ಮತ್ತು ಮಾಡಬಾರದ ಕಾರ್ಯಗಳ ನಡುವೆ ವ್ಯತ್ಯಾಸಗಳನ್ನು ಗ್ರಹಿಸದ ಬುದ್ಧಿಯು ರಾಜಸ ಗುಣ ಅಂತ ಅಲ್ಲಿ ಕರಿತಾ ಇದ್ದಾರೆ. ಅಂದ್ರೆ ಈ ಯಾರು ಸತ್ವಗುಣದಲ್ಲಿರ್ತಾರೆ ಅವ್ರು ಕೆಲಸ ಮಾಡೋದಕ್ಕೆ ಮುಂಚೆ ಯೋಚನೆ ಮಾಡ್ತಾರೆ, ಅಂದ್ರೆ ನಾ ಈ ಕೆಲಸ ಮಾಡೋದು ಸರಿನಾ ತಪ್ಪಾ ಅಂತ, ತಾನು ಮಾಡ್ತಾ ಇರುವಂತದ್ದು ಸರಿನಾ ತಪ್ಪಾ ಅಂತ ಹಿಂದೆ ಮುಂದೆ ಯೋಚನೆ ಮಾಡಿ ಅದ್ರ ಪರಿಣಾಮಗಳ ಬಗ್ಗೆ ತಿಳ್ಕೊಂಡು ಕೆಲಸ ಮಾಡುವಂಥದ್ದು ಸತ್ವಗುಣ. ಈ ರಜೋಗುಣದವ್ರು ಏನ್ ಮಾಡ್ತಾರೆ, ಕೆಲಸ ಮಾಡಿದಾದ್ಮೇಲೆ ಅವ್ರು ಯೋಚನೆ ಮಾಡ್ತಾರೆ, ಆದ್ರೆ ಕೆಲಸ ಮಾಡುವಾಗ ಅವ್ರು ಇದು ಸರಿನಾ ತಪ್ಪಾ ಅಂತ ಅವರು ತಿಳುವಳಿಕೆ ಬಳಸೋದಿಲ್ಲ.
ಆ ಒಂದು ಕಾರ್ಯದ ಒಂದು ಏನಂತಾರೆ ಅದ ಫಲದ ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಅವ್ರು ಮಾಡಿದ್ದು ಸರಿನಾ ತಪ್ಪಾ ಅನ್ನುವಂಥದ್ದು. ಹಾಗೆ ಅವ್ರಿಗೆ ಧರ್ಮ ಯಾವುದು ಅಧರ್ಮ ಯಾವುದು ಅದರ ಮಧ್ಯೆ ಯಾವುದೇ ಒಂದು ವ್ಯತ್ಯಾಸಗಳು ಗೊತ್ತಾಗೋದಿಲ್ಲ. ಮತ್ತೆ ಅವರು ಅಂತಹ ಒಂದು ಮನಸ್ಥಿತಿಯಲ್ಲಿ ಮಾಡಬಹುದು ಅಥವಾ ಮಾಡಬಾರದು ಅಂತ ಗೊತ್ತಿಲ್ದಿರ ಯಾವುದೋ ಒಂದು ಕೆಲಸವನ್ನ ಮಾಡಿ ಅದರ ಒಂದು ಪರಿಣಾಮದ ಮೇಲೆ ಅವರಿಗೆ ಸರಿನೋ ತಪ್ಪೋ ಅಂತ ತಿಳಿಯುವಂಥದ್ದು. ಅಂತವರನ್ನ ಇಲ್ಲಿ ರಜೋಗುಣದವರು ಅಂತೇಳಿ ಕರಿತಾ ಇದ್ದಾರೆ ಆ ಒಂದು ಬುದ್ಧಿಯನ್ನ. ಮತ್ತೆ ಪ್ರಾರ್ಥನೆ, ಮಾಯೆ ಮತ್ತು ಕತ್ತಲುಗಳ ಪ್ರಭಾವದಿಂದ ಅಧರ್ಮವನ್ನು ಧರ್ಮವೆಂದು, ಧರ್ಮವನ್ನು ಅಧರ್ಮವೆಂದು ತಿಳಿಯುವ ಬುದ್ಧಿಯು ತಾಮಸಿಕವಾದದ್ದು. ಅಂದ್ರೆ ಈ ಒಂದು ಚಾಣಾಕ್ಷತನ ಅಥವಾ ನಿಪುಣ ಅಂತ ಹೇಳ್ತಾ ಇದ್ದಾರೆ ತಮೋಗುಣದವನು. ಅವನೇನ್ ಮಾಡ್ತಾನೆ, ಅವನ ಮುಂದೆ ನೀವು ಹೋದ್ರೆ ವಾಗ್ವಾದಕ್ಕೆ ಇಳಿತಾನೆ. ವಾಗ್ವಾದಕ್ಕೆ ಇಳಿದು ಎಷ್ಟು ಚಾಣಾಕ್ಷತನದಿಂದ ಮಾತಾಡ್ತಾನೆ ಅಂದ್ರೆ ಎಲ್ಲರೂ ಹೌದೇನೋ ಅನ್ಬೇಕು ಆ ರೀತಿ ಮಾತಾಡ್ತಾನೆ. ಅವ್ರ ಜೊತೆ ಸ್ವಲ್ಪ ಹೊತ್ತು ಕೂತ್ರೆ ಸಾಕು, ಅವರು ಯಾವ್ದು ಧರ್ಮ ಅಂತ ಇದೆಯೋ ಅದನ್ನ ಅಧರ್ಮ ಅನ್ನುವಂತೆ ವಾದ ಮಾಡಿ ಜಯಿಸ್ತಾರೆ ಕೂಡ. ಯಾವ್ದು ಅಧರ್ಮ ಅಂತ ಹೇಳ್ತಾರೋ ಅದನ್ನ ಧರ್ಮ ಅನ್ನುವ ಹಾಗೆ ಅವರು ಮಾತಾಡ್ತಾರೆ. ಈ ಒಂದು ಕಲಿಯುಗದಲ್ಲಿ ತುಂಬಾ ಜನ ಈ ರೀತಿಯಲ್ಲೇ ಇರ್ತಾರೆ. ಅಂದ್ರೆ ಅವ್ರ ಹತ್ರ ಹೋಗಿ ನಾವು ಧರ್ಮದ ಬಗ್ಗೆ ಮಾತನಾಡಿದ್ರೆ ನಮ್ಮನೆ ಒಂದು ಭ್ರಾಂತಿಗೆ ತಂದು ಬಿಡ್ತಾರೆ. ಹೌದೇನೋ ಅನ್ನೋ ರೀತಿಯಲ್ಲಿ ಅವರು ಅಷ್ಟು ಬುದ್ಧಿವಂತಿಕೆಯಿಂದ ಮಾತಾಡ್ತಾರೆ. ಅದನ್ನಲ್ಲಿ ತಮೋಗುಣದ ಒಂದು ಬುದ್ಧಿ ಅಂತ ಹೇಳಿ ಕರಿತಾ ಇದ್ದಾರೆ. ಸತ್ವಗುಣಕ್ಕೆ 3, ರಜಗುಣಕ್ಕೆ 2 ಮತ್ತೆ ತಮೋಗುಣಕ್ಕೆ 1 ಅಂಕಗಳು. ಭೌತಿಕ ಪ್ರಕೃತಿಯ ಗುಣಗಳ ಆಧಾರದ ಮೇಲೆ 3 ರೀತಿಯ ಸಂಕಲ್ಪಗಳು. ಇವ್ರು ಮಾಡುವಂತಹ ಸಂಕಲ್ಪ ಎಂತದಾಗಿರುತ್ತೆ ಅಂತ. ಪ್ರಾರ್ಥನೆ, ಮುರಿಯಲಾಗದ ಸಂಕಲ್ಪ. ಒಂದೇ ಸಮನೆ ನಡೆಸುವ ಯೋಗಾಭ್ಯಾಸವು ಎತ್ತಿ ಹಿಡಿಯುವ ಸಂಕಲ್ಪ. ಹೀಗೆ ಮನಸ್ಸು, ಪ್ರಾಣ ಮತ್ತು ಇಂದ್ರಿಯಗಳ ಕರ್ಮಗಳನ್ನು ನಿಯಂತ್ರಿಸುವ ಸಂಕಲ್ಪ. ಇಂತಹ ಸಂಕಲ್ಪವು ಸಾತ್ವಿಕವಾದದ್ದು. ಅಂದ್ರೆ ಯಾರು ಸಂಕಲ್ಪ ಅದು ದೃಢ ನಿಶ್ಚಯ ಆಗಿರುತ್ತೆ. ಅದನ್ನ ಅವರು ಯಾವುದೇ ಒಂದು ಪರಿಸ್ಥಿತಿಯಲ್ಲೂ ಕೂಡ ಅವರು ಬಿಡೋದಿಲ್ಲ. ಮತ್ತೆ ಅದನ್ನ ಅವರು ಯಾವ ರೀತಿ ಮಾಡ್ತಾರೆ ಅಂದ್ರೆ ಇಂದ್ರಿಯಗಳು, ಮನಸ್ಸು ಇವನ್ನೆಲ್ಲ ನಿಯಂತ್ರಣ ಮಾಡುವಂತ ಸಂಕಲ್ಪ ಕೂಡ ಅವ್ರು ಮಾಡ್ತಾರೆ. ಯೋಗಾಭ್ಯಾಸ ಮಾಡುವ ಸಂಕಲ್ಪ ಮಾಡ್ತಾರೆ. ಮತ್ತೆ ಅವರ ಸಂಕಲ್ಪವನ್ನು ಅವ್ರು ಯಾವತ್ತೂ ಮಧ್ಯದಲ್ಲಿ ನಿಲ್ಲಿಸೋದಿಲ್ಲ. ಅಂತಹ ಸಂಕಲ್ಪವನ್ನ ಸಾತ್ವಿಕ ಸಂಕಲ್ಪ ಅಂತ ಕರೀತಾರೆ. ಮತ್ತೆ ಧರ್ಮದಲ್ಲಿ, ಆರ್ಥಿಕ ಬೆಳವಣಿಗೆಯಲ್ಲಿ ಮತ್ತು ಇಂದ್ರಿಯ ಭೋಗದಲ್ಲಿ ಕರ್ಮ ಫಲಕ್ಕೆ ಬಲವಾಗಿ ಅಂಟಿಕೊಂಡಿರುವ ದೃಢ ಸಂಕಲ್ಪವು ರಾಜಸವಾದದ್ದು. ಇವರು ಕೂಡ ಸಂಕಲ್ಪ ಮಾಡ್ತಾ ಇದ್ದಾರೆ. ಆದ್ರೆ ಯಾವ ವಿಚಾರಕ್ಕೆ ಮಾಡ್ತಾ ಇದ್ದಾರೆ, ಆ ಒಂದು ಇಂದ್ರಿಯ ಭೋಗದ ವಿಷಯದಲ್ಲಿ. ಅಂದ್ರೆ ಆರ್ಥಿಕ ಬೆಳವಣಿಗೆ ಅಂದ್ರೆ ಹಣ ಗಳಿಸೋದಕ್ಕಾಗಿ, ಇಂದ್ರಿಯ ಭೋಗವನ್ನ ಮಾಡೋದಕ್ಕಾಗಿ, ಮತ್ತೆ ಕರ್ಮದ ಫಲಕ್ಕೆ ಅಂಟ್ಕೊಂಡಿರುವಂತಹ ಸಂಕಲ್ಪವನ್ನ ಇಲ್ಲಿ ರಜೋಗುಣದ್ದು ಅಂತ ಕರಿತಾ ಇದ್ದಾರೆ. ಇವರದು ತಮೋಗುಣದ್ದು ಕನಸು ಕಾಣುವ ಭಯ, ಶೋಕ, ವಿಷಾದ ಮತ್ತೆ ಮಾಯೆ ಇವುಗಳಾಚೆ ಹೋಗಲಾರದ ಮೂರ್ಖ ಸಂಕಲ್ಪವನ್ನ ತಾಮಸಿಕವಾದದ್ದು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅವ್ರು ಬರೀ ಕನಸು ಕಾಣುವಂಥದ್ದು. ಸೋಮಾರಿಗಳು ಕೂತಲ್ಲಿಯೇ ಕನಸು ಕಾಣ್ತಾ ಇರ್ತಾರೆ, ಮತ್ತೆ ಹೆದರ್ಕೋತಾರೆ. ಯಾಕೆ ಹೆದರ್ಕೋತಾರೆ? ಅವ್ರಿಗೆ ಗೊತ್ತಿರುತ್ತೆ ಅವ್ರೇನು ಮಾಡಿಲ್ಲ, ಮತ್ತೆ ಅದರ ರಿಸಲ್ಟ್ ಏನ್ ಬರ್ಬೋದು ಅನ್ನೋದು ಅವ್ರಿಗೆ ತಿಳಿದಿರುತ್ತೆ. ಮತ್ತೆ ಅವರು ಬೇರೊಬ್ಬರಿಗೆ ಅವ್ರು ಹೋಲಿಸ್ಕೊಂಡು ಯಾವಾಗ್ಲೂ ಶೋಕದಲ್ಲಿ ಇರ್ತಾರೆ, ವಿಷಾದ ಪಡ್ತಾ ಇರ್ತಾರೆ. ಅವ್ರು ಮಾಡಿದ್ರೆ ಅವ್ರಿಗೂ ಆಗುತ್ತೆ, ಆದ್ರೆ ಬೇರೊಬ್ರು ಮಾಡ್ತಾ ಇರೋರನ್ನ ನೋಡಿ ಅವ್ರು ಹೊಟ್ಟೆ ಕಿಚ್ಚು ಪಟ್ಕೋತಾ ಇರ್ತಾರೆ, ದುಃಖ ಪಟ್ಕೊಳ್ತಾರೆ. ಮತ್ತೆ ಅವರ ಒಂದು ಸಂಕಲ್ಪ ಅನ್ನುವಂಥದ್ದು, ಸೋಮಾರಿಗಳ ಸಂಕಲ್ಪ ಅಂತಂದ್ರೆ ಅವ್ರು ಏನ್ ಮಾಡೋದಿಲ್ಲ, ಕೂತಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ ಅಷ್ಟೇ. ಅದನ್ನ ಇಲ್ಲಿ ತಾಮಸಿಕ ಸಂಕಲ್ಪ ಅಂತ ಅಲ್ಲಿ ಕರಿತಾ ಇದ್ದಾರೆ. ಮತ್ತೆ ಸಾತ್ವಿಕ. ಹರೇ ಕೃಷ್ಣ ಮಾತಾಜಿ, ಒಂದು ಹಾ, ಪ್ರಶ್ನೆ. ಸೊ ಇವಾಗ ಸಂಕಲ್ಪಗೂ ಮತ್ತೆ ಆಸೆಗೂ ಏನು ಡಿಫ್ರೆನ್ಸ್? ಆಕ್ಚುಲಿ ಇವಾಗ ಕೆಲವರಿಗೆ ಗೋಲ್ ಇರುತ್ತೆ, ಇವಾಗ ಏನೋ ಒಂದು ಅಚೀವ್ ಮಾಡ್ಬೇಕು ಅಂತಾರ, ಏನೋ ಒಂದು ಅಚೀವ್ ಮಾಡಬೇಕು ಅಂತ, ದುಡ್ಡು ಸಂಪಾದನೆ ಮಾಡಬೇಕು ಅಥವಾ ಏನೋ ಒಂದು ಸಕ್ಸಸ್ ಆಗಬೇಕು ಅಂತ ಒಂದು ಅದು ಮೆಟೀರಿಯಲಿಸ್ಟಿಕ್ ಗೋಲ್ ಇರುತ್ತೆ. ಸೊ ಅದು ಆಸೆ ತರ ಇರುತ್ತೆ. ಅದಕ್ಕೂ ಮತ್ತೆ ಸಂಕಲ್ಪ ಏನೋ ಒಂದು ಮಾಡಬೇಕು ಅಂತ ಸಂಕಲ್ಪ, ಡೀಪ್ಲಿ ಸಂಕಲ್ಪ ಇರುತ್ತೆ. ಸೊ ಅವೆರಡಕ್ಕೆ ಏನ್ ಡಿಫರೆನ್ಸ್? ನಾವು ಸಂಕಲ್ಪದಲ್ಲೇ ಇರೋದು ಹೇಗೆ? ಅದು ಆಸೆ ಆಗದೇನೆ ಅಥವಾ ಅದರಿಂದ ಪ್ರಾಬ್ಲಮ್ ಬರಬಾರ್ದು, ಅದ್ರ ಬದಲು ಸಂಕಲ್ಪದಲ್ಲೇ ವರ್ಕ್ ಮಾಡೋದು ಹೇಗೆ ಅಂತ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ನೀವು ಆಸೆಗೆ ಮತ್ತೆ ಸಂಕಲ್ಪಕ್ಕೆ ಇರುವ ವ್ಯತ್ಯಾಸ ಕೇಳ್ತಾ ಇದ್ದೀರಾ ಪ್ರಭುಜಿ? ಹೌದೌದು. ಆಕ್ಚುಲಿ ನಮ್ಗೆ ತುಂಬಾ ಸಲ ಏನಾಗುತ್ತೆ, ಸಂಕಲ್ಪ ಇರುತ್ತೆ, ಸಂಕಲ್ಪ ಹೋಗಿ ಅದು ಡಿಸೈರ್ ಆಗ್ಬಿಟ್ಟು ಅದರಿಂದ ನಮ್ಗೆ ಪ್ರಾಬ್ಲಮ್ ಬರುತ್ತೆ. ಅದು ಒಂಥರ ಎಕ್ಸ್ಪೆಕ್ಟೇಷನ್ ಸ್ಟಾರ್ಟ್ ಆಗುತ್ತೆ. ಕರ್ಮಫಲಕ್ಕೆ ಅಂಟಿಕೊಂಡು ಕರ್ಮಫಲಕ್ಕೆ ಹೋಗ್ತೀವಿ. ಅದು ಸಂಕಲ್ಪದಿಂದ ಸ್ಟಾರ್ಟ್ ಆದ್ರೂ ಆಮೇಲೆ ಲೇಟ್ ಆದಾಗ, ಸಂಕಲ್ಪ ಅದು ಈಡೇರ್ತಿದ್ದಾಗ ಲೇಟ್ ಆದಾಗ ಅದು ಒಂಥರ ಡಿಸೈರ್ ತರ ಆಗಿ ಅದರದ ಎಕ್ಸ್ಪೆಕ್ಟೇಷನ್ ಸ್ಟಾರ್ಟ್ ಆಗುತ್ತೆ, ಅವಾಗ ಪ್ರಾಬ್ಲಮ್ ಬರುತ್ತೆ. ಸೊ ಒಂದು ಗೋಲ್ ಇರುತ್ತೆ, ಅದು ಸಂಕಲ್ಪ ತರನೇ ಇರಬೇಕು. ಅದರಿಂದ ನಾವೇನು ನಿರೀಕ್ಷೆ ಇರಬಾರ್ದು, ನಾವು ವರ್ಕ್ ಮಾಡ್ತಾ ಇರಬೇಕು, ಅದರಿಂದ ನಿರೀಕ್ಷೆ ಇರಬಾರ್ದು. ಸೊ 18.33 ಅದ್ರ ಪ್ರಕಾರನೇ ಇರಬೇಕು. ಸೊ ಅದು 18.34 ಇದಕ್ಕೆ ಹೋಗ್ಬಾರ್ದು. ಅದು ಹೇಗಾಗುತ್ತೆ?
ಆದ್ರೆ ಪ್ರಭುಜಿ ಇವ್ರು ಮಾಡುವಂತ ಸಂಕಲ್ಪ, ಇವ್ರು ಮಾಡ್ತಾ ಇರುವಂತಹ ಸಂಕಲ್ಪ ಯಾವ ರೀತಿ ಇದೆ ಅಂತಂದ್ರೆ, ಅವರು ಸತ್ವಗುಣದಲ್ಲಿ ಸಂಕಲ್ಪ ಮಾಡ್ತಾ ಇದ್ದಾರೆ. ಅಂದ್ರೆ ಈಗ ಅವರು ಯೋಗಾಭ್ಯಾಸ ಮಾಡೋ ಸಂಕಲ್ಪ ಮಾಡ್ತಾ ಇದ್ದಾರೆ. ಅದರಿಂದ ಅವ್ರಿಗೆ ಯಾವುದೇ ಲಾಭಗಳು ಅಂದ್ರೆ ನಿರೀಕ್ಷೆ ಮಾಡ್ತಾ ಇಲ್ಲ. ಅಂದ್ರೆ ನನಗೆ ಇದರಿಂದ ಹಣ ಸಿಗುತ್ತೆ ಅಥವಾ ಇದರಿಂದ ನನಗೆ ಹೆಸರು ಸಿಗುತ್ತೆ, ಇಂಥದ್ದು ಯಾವುದೇ ಒಂದು ನಿರೀಕ್ಷೆನ ಇಟ್ಕೊಳ್ತಾ ಇಲ್ಲ. ಮತ್ತೆ ಅವರು ಮನಸ್ಸು ಇಂದ್ರಿಯಗಳನ್ನ ನಿಗ್ರಹ ಮಾಡುವುದೇ ಸಂಕಲ್ಪ ಮಾಡ್ತಾ ಇದ್ದಾರೆ. ಈ ಸಂಕಲ್ಪಗಳನ್ನ ಅವ್ರು ಮಾಡೋದಕ್ಕೆ ಉದ್ದೇಶ, ಅವ್ರಿಗೆ ಏನ್ ಪ್ರೇರಣೆ ಅಂತಂದ್ರೆ, ಅದು ಅವರು ಭಗವಂತನ ಒಂದು ಆಧ್ಯಾತ್ಮಿಕ ಮುನ್ನಡೆಯನ್ನ ಮಾಡ್ಬೇಕು ಅಂತಂದ್ರೆ ಇದನ್ನೆಲ್ಲ ಮಾಡ್ಬೇಕು ಅನ್ನುವಂಥದ್ದು. ಅಂದ್ರೆ ನಾನು ಭಗವಂತನನ್ನ ಪಡಿಬೇಕು. ಇಲ್ಲೂ ಕೂಡ ಆಸೆ ಇದೆ ಪ್ರಭುಜಿ. ಅಂದ್ರೆ ಇಲ್ಲಿ ಕೂಡ ಡಿಸೈರ್ ಇದೆ. ಡಿಸೈರ್ ಅನ್ನುವಂಥದ್ದು ಸಂಕಲ್ಪಕ್ಕೆ ನಮ್ಗೆ ಬೂಸ್ಟ್ ಮಾಡುತ್ತೆ. ಅಂದ್ರೆ ಆ ಸಂಕಲ್ಪವನ್ನ ನಾವು ಹೋಗೋದಕ್ಕೆ ನಮ್ಗೆ ಪ್ರೇರಣೆ ಕೊಡ್ತಾ ಇರುವಂತದ್ದು ಬಯಕೆಗಳು, ಆಸೆಗಳು. ಆದ್ರೆ ಎಂತಹ ಆಸೆ ನಿಮ್ಗೆ ಇದೆ ಅನ್ನೋದ್ರ ಮೇಲೆ ನಿಮ್ಮ ಸಂಕಲ್ಪ ಇರುತ್ತೆ. ಆದ್ರೆ ನಿಮ್ಗೆ ಇರುವಂತಹ ಆಸೆ ಆಧ್ಯಾತ್ಮಿಕವಾಗಿ ಮುನ್ನಡಿಬೇಕು ಅಂತಂದಾಗ ನಿಮ್ಮ ಒಂದು ಸಂಕಲ್ಪ ಇಂಥದ್ದಾಗಿರುತ್ತೆ, ಸತ್ವಗುಣದ ಸಂಕಲ್ಪ ಆಗಿರುತ್ತೆ. ಆದ್ರೆ ನಿಮ್ಗಿರುವಂತಹ ಬಯಕೆಗಳು, ಆಸೆಗಳು ಇಂದ್ರಿಯ ಭೋಗದ್ದು ಆಗಿದ್ದಾಗ ನಿಮ್ಮ ಸಂಕಲ್ಪಗಳು ಅದಕ್ಕೆ ತಕ್ಕ ಹಾಗೆ ಇರುತ್ತೆ. ಅಂದ್ರೆ ರಜೋಗುಣದ ಸಂಕಲ್ಪವನ್ನ ಮಾಡ್ತೀರಾ. ಅಂದ್ರೆ ಇವರು ಕೂಡ ರಜೋಗುಣದವರು ಕೂಡ ಏನು ಕಡಿಮೆ ಇಲ್ಲ. ಇವರು ಸತ್ವಗುಣದವ್ರಿಗಿಂತ ಹೆಚ್ಚು ನಿಷ್ಠೆಯಿಂದ ಮಾಡ್ತಾರೆ. ಆದ್ರೆ ಅವರಿಗೆ ಅವರ ಸಂಕಲ್ಪ ಅನ್ನುವಂಥದ್ದು ಫಲದ ನಿರೀಕ್ಷೆ ಮೇಲೆ ಇರುತ್ತೆ. ಅಂದ್ರೆ ಅವರ ಒಂದು ಫಲದ ನಿರೀಕ್ಷೆ ಏನಿರುತ್ತೆ, ಒಂದು ಭೋಗ ಜೀವನ, ಭೋಗ ಮಾಡ್ಬೇಕು ಅಂತ ಇರುತ್ತೆ. ಅದಕ್ಕೆ ತಕ್ಕ ಹಾಗೆ ಅವರು ಕಷ್ಟಪಟ್ಟು ಮಾಡ್ತಾ ಇದ್ದಾರೆ. ಆದ್ರೆ ಒಂದು ವೇಳೆ ಅವರ ಒಂದು ಸಂಕಲ್ಪ, ಅವರ ಒಂದು ಪ್ರಯತ್ನದಲ್ಲಿ ಅವರು ವಿಫಲರಾದ್ರೆ ಅವರು ದುಃಖಕ್ಕೆ ಬೀಳ್ತಾರೆ. ಅವ್ರಿಗೆ ಅದು ಸಹಿಸ್ಲಿಕ್ಕೆ ಆಗೋದಿಲ್ಲ. ಆದ ಕಾರಣ ಈ ರಜಗುಣದವರ ಸಂಕಲ್ಪ ಆ ರೀತಿ ಇರುತ್ತೆ. ಆದ್ರೆ ಈ ಬಯಕೆ ಅನ್ನುವಂಥದ್ದು ಅದು ಅವ್ರಿಗೆ ಪ್ರೇರಣೆನ ಕೊಡುತ್ತೆ, ಸಂಕಲ್ಪಕ್ಕೆ ಆ ಒಂದು ಪ್ರೇರಣೆಯನ್ನ ಕೊಡುತ್ತೆ. ಆದ್ರೆ ತಮೋಗುಣದಲ್ಲಿ ಇರೋರ್ದು ಅಂತಂದ್ರೆ ಅವರು ಸಂಕಲ್ಪನೇ ಅಲ್ಲ, ಆದ್ರೆ ಅವ್ರಿಗೆ ಬರೀ ಕನಸಷ್ಟೇ. ಆದ್ರೆ ವಿಷಾದನೂ ಇದೆ, ಕೂತಲ್ಲಿ ಅವ್ರು ಬೇಜಾರ್ ಮಾಡ್ಕೊಳ್ಳೋದಿದೆ. ನಾನ್ ಮಾಡ್ತಾ ಇಲ್ಲ, ಗೊತ್ತಿದೆ ಅವರಿಂದಲೇ ಅದಾಗ್ತಿಲ್ಲ ಅಂತ. ಆದ್ರೂ ಕೂಡ ಬೇರೊಬ್ಬರನ್ನ ನೋಡಿ ನನಗಾಗ್ಲಿಲ್ಲ ಅಂತ ಬೇಜಾರ್ ಬೀಳುವಂಥದ್ದು. ಅಂದ್ರೆ ಸರಿ. ನಿಮ್ಮ ಪ್ರಶ್ನೆಗೆ ಉತ್ತರ ಬಂತ ಪ್ರಭುಜಿ. ಅಂದ್ರೆ ಇದು ಆ, ಪ್ರೇರಣೆ ಅಷ್ಟೇ. ಆಸೆ ಅನ್ನುವಂಥದ್ದು ಪ್ರೇರಣೆ ಕೊಡ್ತಾ ಇದೆ. ಆಮೇಲೆ ನೀವು ಸಂಕಲ್ಪ ಮಾಡ್ಕೋತೀರಾ, ಹೌದು ಈ ಒಂದು ಆಸೆ ಪಟ್ಟಿದ್ದನ್ನ ನಾನು ಈಡೇರಿಸ್ಕೊಂತೀನಿ, ಅದಕ್ಕೆ ನಾನು ಇಷ್ಟು ಕಷ್ಟ ಪಡ್ತೀನಿ ಅಂತ. ಸರಿ ಮಾತಾಜಿ, ಇವಾಗ ಒಂದು ಸ್ಯಾಂಪಲ್ ಏನಂದ್ರೆ, ಇವಾಗ ಸೊಸೈಟಿಲಿ ಏನೋ ಪ್ರಾಬ್ಲಮ್ ಇದೆ, ಅದಕ್ಕೆ ಅವ್ರಿಗೆ ಯಾರಿಗೂ ಹೆಲ್ಪ್ ಮಾಡಬೇಕು ಅಂತ ಒಂಥರ ಸಂಕಲ್ಪ ಮಾಡ್ತೀವಿ. ಅದು ಒಳ್ಳೆ ಕೆಲಸ. ಸೊ ಅದು ಮಾಡುವಾಗ ಅದು ಸಂಕಲ್ಪ ಆಗುತ್ತೆ. ಬಟ್ ಅದು ಸಂಕಲ್ಪ ಅದು ಆಗಿಲ್ಲ ಅಂದ್ರೆ ಸ್ವಲ್ಪ ನಾವು ತುಂಬಾ ವರ್ಕ್ ಮಾಡ್ತೀವಿ ಅದು ಸರಿ ಮಾಡೋದಕ್ಕೆ, ಅದಾಗೋದಕ್ಕೆ. ಅದಾಗಿಲ್ಲ ಅಂದ್ರೆ ಆಮೇಲೆ ನಿರೀಕ್ಷೆ ಸ್ಟಾರ್ಟ್ ಆಗುತ್ತಲ್ಲ, ಕರ್ಮಫಲ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ಅದು ಒಳ್ಳೆ ಕೆಲಸ ಆದ್ರೂ ನಾವು ತುಂಬಾ ಹಾರ್ಡ್ ವರ್ಕ್ ಮಾಡಿ ಅದು ಒಳ್ಳೇದ ಆಗಿಲ್ಲ ಅಂದ್ರೆ ಮತ್ತೆ ಅದು ನಾವು ಕರ್ಮ ಫಲಕ್ಕೆ ಹೋಗ್ತೀವಿ ಅಲ್ವಾ. ಸೊ ಅಂದ್ರೆ ಈಗ ನಾವು ನೋಡಿದ್ವಲ್ಲ ಪ್ರಭುಜಿ, 5 ವಿಷಯಗಳು ಬೇಕು ಕರ್ಮ ಆಗ್ಬೇಕು ಅಂದ್ರೆ. ಅಲ್ಲಿ ಪರಮಾತ್ಮನ ಅಪ್ಪಣೆ ಅಂದ್ರೆ ಅವನ ಅನುಮತಿ ಸಿಕ್ಕಿಲ್ಲ ಅಂದ್ರೆ ಅದಾಗೋದಿಲ್ಲ. ಆದ್ರೆ ನಮ್ಮ ಒಂದು ವಿಚಾರ ಎಂತದ್ದು, ಇದನ್ನ ನಾನೇ ಮಾಡ್ತಾ ಇದ್ದೀನಿ ಅಂತ. ಯಾವಾಗ ನಾನೇ ಮಾಡ್ತಾ ಇದ್ದೀನಿ ಅನ್ಕೊಂತೀನಿ, ಆಗ ನನ್ಗೆ ಅದ್ರಲ್ಲಿ ನಿರೀಕ್ಷೆ ಇದೆ, ಅದ್ರಲ್ಲಿ ಸೋತಾಗ ಬೇಸರ ಇದೆ, ದುಃಖ ಇದೆ, ಅದೆಲ್ಲ ಶುರು ಆಗುತ್ತೆ. ಆದ್ರೆ ನಾವು ಪ್ರಯತ್ನ ಪೂರ್ವಕವಾಗಿ ಮಾಡ್ತಾರೆ. ಸತ್ವಗುಣದಲ್ಲಿರುವಂತವ್ರು ಅವರು ಕೂಡ ಕಡಿಮೆ ಇಲ್ಲ, ಅವರು ತುಂಬಾ ಕಷ್ಟಪಟ್ಟು ಮಾಡ್ತಾರೆ. ಆದ್ರೆ ಅವರು ನಿರೀಕ್ಷೆ ಇಟ್ಕೊಳ್ಳೋದಿಲ್ಲ. ಅವ್ರಿಗೆ ಗೊತ್ತಿದೆ ನನ್ನ ಕರ್ಮಾನುಸಾರ ಇದ್ರಲ್ಲಿ ಎಂತ ಫಲ ಬೇಕಾದ್ರೂ ಬರ್ಬೋದು, ಬಂದಿದ್ದು ಬರ್ಲಿ, ಅದು ನಾನು ಪ್ರಯತ್ನ ನಾನು 100% ಕೊಟ್ಟಿದ್ದೀನಿ. ಆಮೇಲೆ ನನ್ನ ಮನಸ್ಥಿತಿ ಕೂಡ ಅದೇ ರೀತಿ ಇತ್ತು. ಈಗ ಅದಕ್ಕೆ ರಿಸಲ್ಟ್ ಬೇಕಾಗಿದ್ರೆ ನನಗೆ ವಿರುದ್ಧವಾಗಿ ಬಂದ್ರು ಕೂಡ ಆಯ್ತು, ನಾನು ಅದಕ್ಕೆ ಏನು ಬೇಸರ ಮಾಡ್ಕೊಳ್ಳೋದಿಲ್ಲ. ನಾನು ಪ್ರಯತ್ನ ನಾನು ಕೊಟ್ಟಿದ್ದೀನಿ ಅಷ್ಟೇ. ಆಮೇಲೆ ದೈವ ಇಚ್ಛೆ ಭಗವಂತನಿಗೆ ಬಿಟ್ಟದ್ದು, ಇದ್ರಲ್ಲಿ ನಾನ್ ಮಾಡಿದ್ದು ಏನು ಇಲ್ಲ ಅಂತ ಅವರು ಅದನ್ನ ಒಪ್ಕೋತಾರೆ ಬಂದಿದ್ದನ್ನ. ಓಕೆ, ಸರಿ ಮಾತಾಜಿ, ಗೊತ್ತಾಯ್ತು. ಅಂದ್ರೆ ಇದೆಲ್ಲ ಒಟ್ಟಿಗೆ ಜೊತೆಗೆ ಹೋಗ್ಬೇಕು, ಸಂಕಲ್ಪ ಮತ್ತೆ ಮಾಡೋ ಕೆಲಸ ಅದೆಲ್ಲ ಒಟ್ಟಿಗೆ ಹೋಗ್ಬೇಕು ಆತರ. ಸತ್ವಗುಣದಲ್ಲಿರೋರ್ದು ಅವ್ರದ್ದು ಸಂಕಲ್ಪ, ಅವ್ರದ್ದು ಕರ್ಮ, ಅವ್ರದ್ದು ಮನಸ್ಥಿತಿ, ಅವ್ರದ್ದು ಜ್ಞಾನ, ಅವ್ರ ಬುದ್ಧಿ, ಇದೆಲ್ಲ ಒಂದೇ ರೀತಿ ಇರುತ್ತೆ. ಓಕೆ ಮಾತಾಜಿ, ಸರಿ ಮಾತಾಜಿ, ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಭೌತಿಕ ಪ್ರಕೃತಿಯ ಗುಣಗಳ ಆಧಾರದ ಮೇಲೆ 3 ರೀತಿಯ ಸುಖದಲ್ಲೂ ಕೂಡ 3 ಗುಣಗಳಿದೆ. ಯಾವುದು ಪ್ರಾರಂಭದಲ್ಲಿ ವಿಷದಂತಿದ್ದು ಕಡೆಗೆ ಅಮೃತದಂತೆ ಆಗುತ್ತದೆಯೋ, ಯಾವುದು ಆತ್ಮ ಸಾಕ್ಷಾತ್ಕಾರದ ಹಂತಕ್ಕೆ ಜಾಗೃತಗೊಳಿಸುವುದೋ ಅದನ್ನು ಸಾತ್ವಿಕ ಸುಖ ಎಂದು ಕರೆಯುತ್ತಾರೆ. ಅಂದ್ರೆ ಈ ಆಧ್ಯಾತ್ಮಿಕ ಪ್ರಗತಿಯಲ್ಲಿ ತೊಡಗುವಾಗ ಈ ಮಕ್ಕಳು LKGಗೆ ಹೋಗುವಾಗ ಅಳ್ತಾರೆ. ಆಮೇಲೆ ಹೋಗ್ತಾ 2ನೇ ಕ್ಲಾಸ್ 3ನೇ ಕ್ಲಾಸ್ ರೂಢಿ ಆಗ್ಬಿಡುತ್ತೆ. ಆಮೇಲೆ ಅವ್ರು ಹೋಗಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಯಾರು ಅವ್ರಿಗೆ ಫೋರ್ಸ್ ಮಾಡೋ ಹಾಗಿಲ್ಲ. ಹಾಗೆ ಈ ಒಂದು ಆಧ್ಯಾತ್ಮಿಕದಲ್ಲಿ ಮುಂದುವರಿಬೇಕಂದ್ರೆ ಪ್ರಾರಂಭದಲ್ಲಿ ಯಾರಿಗೇ ಆದ್ರೂ ಕೂಡ ಬದ್ಧ ಜೀವಿಗೆ ಅದು ಸ್ವಲ್ಪ ಕಷ್ಟ ಅನ್ಸುತ್ತೆ. ನೀವು ಆರತಿ ಮಾಡಿ ಬೆಳಿಗ್ಗೆ ಬೇಗ ಎದ್ದೋಳಿ ಅಂತ ಹೇಳಿದ್ರೇನೆ ಮುಗೀತು. 3:30 ಅಥವಾ 4 ಗಂಟೆಗೆ ಎದ್ದೋಳಿದ್ರೆ ದಿನ ಎದ್ದೋಳಿ ಅಂತಂದ್ರೆ
ಅದು ವಿಷದಂತೆ ಇರುತ್ತೆ. ಆಮೇಲೆ ಹೋಗ್ತಾ ಹೋಗ್ತಾ ಅವ್ರಿಗೆ ಅದು ಅದರಲ್ಲಿ ರುಚಿ ಸಿಕ್ಕಿದ್ಮೇಲೆ ಅವ್ರನ್ನ ಯಾರು ಎಬ್ಬಿಸೋದ್ ಬೇಡ, ಅವ್ರು ತಾವಾಗೆ ಎದ್ದೊಳ್ತಾರೆ, ತಾವಾಗೆ ಮಾಡ್ತಾರೆ. ಅದು ಮಾಡಿಲ್ಲ ಅಂದ್ರೆ ಅವ್ರಿಗೆ ಬೇಜಾರಾಗುತ್ತೆ. ಅಂದ್ರೆ ಅದು ಆ ಒಂದು ಗುರಿ ಏನಿದೆ ಅದು ಭಗವಂತನ ಒಂದು ಜ್ಞಾನವನ್ನ ಪಡೆಯುವಂಥದ್ದು, ಆತ್ಮ ಸಾಕ್ಷಾತ್ಕಾರವನ್ನ ತಿಳಿಯುವಂಥದ್ದು. ಅಂಥದ್ದು ಅದು ನಮಗೆ ಆ ಹೋಗ್ತಾ ಕೊನೆಯಲ್ಲಿ ಅದರದ್ದು ಒಂದು ರುಚಿ ಏನು ಅದು ಅಮೃತದಂತೆ ಆಗುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ರಜಗುಣದಲ್ಲಿ ಮಾಡುವಂತ ಸುಖ ಅಂತದ್ದು ಅಂದ್ರೆ ಅದು ಒಂದು ಬಗೆಯ ಸುಖವು ಇಂದ್ರಿಯಗಳು ತಮ್ಮ ವಸ್ತುವಿನೊಡನೆ ಸಂಪರ್ಕ ಪಡೆಯುವುದರಿಂದ ಉಂಟಾಗುತ್ತದೆ. ಇದು ಪ್ರಾರಂಭದಲ್ಲಿ ಅಮೃತದಂತಿದ್ದು ಕಡೆಗೆ ವಿಷವಾಗುತ್ತದೆ. ಇದು ರಾಜಸ ಗುಣದ ಸುಖ ಅಂತ ಕರೀತಾ ಇದ್ದಾರೆ. ರಜಗುಣದವ್ರು ಏನ್ ಮಾಡ್ತಾರೆ, ಅವರು ಒಂದು ಫಲದ ಆಸಕ್ತಿ ಇಟ್ಕೊಂಡು ಕೆಲಸಗಳನ್ನ ಮಾಡ್ತಾರೆ. ಆ ಒಂದು ಅನ್ಕೊಂಡಿದ್ದು ಆಯ್ತು ಅಂತಂದಾಗ ಏನಾಗುತ್ತೆ, ಅವ್ರಿಗೆ ಖುಷಿ ಆಗುತ್ತೆ. ಅವ್ರು ಮಾಡ್ತಾ ಇರೋ ಕೆಲಸ ಅವ್ರಿಗೆ ಸಕ್ಸಸ್ ಆದಾಗ ಖುಷಿ ಆಗುತ್ತೆ. ಆಮೇಲೆ ಇಲ್ಲಿ ಅಲ್ಲಿಗೆ ನಿಲ್ಲೋದಿಲ್ಲ, ಮತ್ತೆ ಇನ್ನ ಬೇಕು ಅನ್ನುವಂಥದ್ದು. ಆಗ ಏನ್ ಮಾಡ್ತಾರೆ, ಕಷ್ಟ ಪಡ್ತಾರೆ. ಅದನ್ನ ಪಡ್ಕೊಳ್ಳೋದಕ್ಕೆ ಅವರು ಹಗಲು ರಾತ್ರಿ ಕಷ್ಟ ಪಡ್ತಾರೆ. ಅದು ಅವರಲ್ಲಿ ಲೋಭ ಅನ್ನುವಂಥದ್ದು ಹುಟ್ತಾ ಹೋಗುತ್ತೆ. ಆಗೊಂದು ವೇಳೆಯಲ್ಲಿ ಸಕ್ಸಸ್ ಆಗ್ಲಿಲ್ಲ ಅಂತಂದ್ರೆ ಅವ್ರಿಗೆ ಕೋಪ ಬರುತ್ತೆ. ಆಗ್ಲೂ ಕೂಡ ಅವರು ದುಃಖಕ್ಕೆ ಬೀಳ್ತಾರೆ. ಸರಿ, ಸಕ್ಸಸ್ಸೋ ಅಥವಾ ಫೇಲಿಯರು ಕೊನೆಗೆ ಏನಾಗುತ್ತೆ, ಎಲ್ಲವನ್ನ ಬಿಟ್ಟು ಹೋಗುವಂತ ಪರಿಸ್ಥಿತಿ ಬಂದಾಗ, ಆ ಸಾವಿನ ಸಂದರ್ಭದಲ್ಲಿ ಎಲ್ಲ ಬಿಟ್ಟು ಹೋಗ್ಬೇಕಂತ ಬಂದಾಗ ಅವ್ರಿಗೆ 1000 ಚೇಳುಗಳು ಕುಟುಕಿದ ಹಾಗೆ ಆಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಇಡೀ ಜೀವನ ನಾನು ಏನನ್ನ ಮಾಡಿದೆ ಅದೆಲ್ಲವನ್ನು ನಾನು ಒಂದು ಕ್ಷಣ ಮಾತ್ರದಲ್ಲಿ ಬಿಟ್ಟು ಹೋಗ್ತೀನಿ ಅಂದಾಗ ಅವ್ರಿಗೆ ಅದು ವಿಷದಂತೆ ಆಗುತ್ತೆ. ಅದನ್ನ ಇಲ್ಲಿ ರಜೋಗುಣದ ಸುಖ ಅಂತ ಕರಿತಾ ಇದ್ದಾರೆ. ತಮೋಗುಣದ್ದು ಹೇಗಿರುತ್ತೆ ಅಂದ್ರೆ, ಆತ್ಮ ಸಾಕ್ಷಾತ್ಕಾರಕ್ಕೆ ಕುರುಡಾದ, ಮೊದಲಿನಿಂದ ಕಡೆಯವರೆಗೆ ಭ್ರಾಂತಿಯೇ ಆದ ಸೋಮಾರಿತನ ಮತ್ತು ಮಾಯೆಯಿಂದ ಉದ್ಭವವಾಗುವ ಸುಖವನ್ನು ತಾಮಸಿಕ ಎಂದು ಹೇಳುತ್ತಾರೆ. ಅಂದ್ರೆ ತಮೋಗುಣದವರು ಕೂಡ ಸುಖವನ್ನು ಅನುಭವಿಸ್ತಾರೆ. ಅಂದ್ರೆ ಈ ಮಾದಕ ದ್ರವ್ಯಗಳನ್ನ ತಗೊಳ್ಳುವಂತವ್ರು, ಈ ಮದ್ಯಪಾನ ಮಾಡುವಂತವ್ರು ಒಂದು ಕೆಲವು ಕ್ಷಣ ಮಾತ್ರ ಅವರು ಸುಖದಲ್ಲಿದ್ದಾರೆ ಅಂತ ಅವರು ಭ್ರಮೆಯಲ್ಲಿ ಇರ್ತಾರೆ. ಆ ಒಂದು ಸುಖ ಅನ್ನುವಂಥದ್ದು ಅದು ತುಂಬಾ ಕಾಲ ಇರೋದಕ್ಕೆ ಸಾಧ್ಯ ಇಲ್ಲ, ಸ್ವಲ್ಪ ಸಮಯ ಮಾತ್ರ ಇರ್ತಾರೆ. ಅದರಿಂದ ಹೊರಗಡೆ ಬಂದಿದ ತಕ್ಷಣ ಮತ್ತೆ ಅವ್ರು ಈ ಭೌತಿಕ ಪ್ರಪಂಚಕ್ಕೆ ಬರ್ತಾರೆ. ಇಲ್ಲಿ ಅವ್ರು ಮಾಡಿರೋ ಕೆಲಸಗಳು ಅಂದ್ರೆ ಆ ಒಂದು ಮದ್ಯಪಾನ ಅಥವಾ ಮಾದಕ ದ್ರವ್ಯ ತಗೊಂಡಾಗ ಅವ್ರು ಮಾಡಿರುವಂತ ಕೆಲಸದ ಒಂದು ಪರಿಣಾಮಗಳು ಯಾವ ರೀತಿ ಇರುತ್ತೆ. ಹಿಂಸೆನ ಮಾಡಿರ್ತಾರೋ, ಇನ್ನೊಬ್ರಿಗೆ ನೋವು ಕೊಟ್ಟಿರ್ತಾರೋ, ತಮ್ಮ ಆರೋಗ್ಯ ಕೆಡಿಸ್ಕೊಂಡಿರ್ತಾರೆ, ತಮ್ಮ ಹಣ ಇಲ್ದಂಗ್ ಮಾಡ್ಕೋತಾರೆ, ಹಣವನ್ನೆಲ್ಲ ಹಾಳು ಮಾಡ್ಕೋತಾರೆ. ಆಮೇಲೆ ಅದನ್ನ ಮತ್ತೆ ಆ ಒಂದು ಚಟಗಳನ್ನ ಬಿಡಕ್ಕಾಗಲ್ಲ. ಹಾಗೇನ್ ಮಾಡ್ತಾರೆ, ಕಳ್ಳತನ ಮಾಡುವಂಥದ್ದು, ಮೋಸ ಮಾಡುವಂಥದ್ದು, ಅದಕ್ಕೆ ಶಿಕ್ಷೆ ಸಿಕ್ಕಿದ್ರೆ ಅವ್ರು ಜೈಲಿಗೆ ಹೋಗುವಂಥದ್ದು. ಇಷ್ಟೆಲ್ಲ ಮಾಡಿ ಕೊನೆಗೆ ಏನಾಗುತ್ತೆ, ನರಕ ಲೋಕಗಳಿಗೆ ಹೋಗಿ ಅಲ್ಲೂ ಕೂಡ ಒಂದು ನರಕ ಒಂದು ವೇದನೆಗಳನ್ನ ಅನುಭವಿಸ್ತಾರೆ. ಇದನ್ನೇ ಇಲ್ಲಿ ತಾಮಸ ಗುಣದ ಸುಖ ಅಂತ ಹೇಳಿ ಕರಿತಾ ಇದ್ದಾರೆ. ಅಂದ್ರೆ ಒಂದು ಸಮಯ, ಒಂದು ಅಲ್ಪ ಮಾತ್ರ ಸುಖ, ಅಂದ್ರೆ ಅವರು ಒಂದು ಭ್ರಮೆಯಲ್ಲಿ ಇದ್ರು, ಆ ಮತ್ತಿನಲ್ಲಿದ್ರು ಅಷ್ಟೇ ಅವರ ಸುಖ. ಅದನ್ನಲ್ಲಿ ತಮೋ ಗುಣದ ಸುಖ ಅಂತ ಹೇಳಿ ಕರಿತಾ ಇದ್ದಾರೆ. ಸಾತ್ವಿಕ ಸುಖಕ್ಕೆ 3, ರಾಜಸಕ್ಕೆ 2, ತಾಮಸಕ್ಕೆ 1. ಈಗ ನಿಮ್ಮ ಒಂದು ಉತ್ತರ ಅಂದ್ರೆ ನೀವು ಏನು ಉತ್ತರ ಕೊಟ್ರಿ, ನೀವೇನೊಂದು ಅಂಕಗಳನ್ನ ಪಡೆದ್ರಿ, ಅದು 18 ಅಂಕಗಳಿಗೆ ಹತ್ರ ಇದೆ ಅಂತಂದ್ರೆ ನೀವು ಸಾತ್ವಿಕ ಗುಣದಲ್ಲಿದ್ದೀರಿ. 6ಕ್ಕೆ ಹತ್ರ ಇದ್ದೀರಿ ಅಂದ್ರೆ ನೀವು ತಮೋ ಗುಣದಲ್ಲಿದ್ದೀರಿ. 12ಕ್ಕೆ ಹತ್ತಿರ ಇದ್ದೀರಿ ಅಂದ್ರೆ ನೀವು ರಜೋಗುಣದಲ್ಲಿದ್ದೀರಿ ಅಂತ ಅರ್ಥ. ಅಂದ್ರೆ ಯಾರೆಲ್ಲ ಎಷ್ಟೆಷ್ಟು ಅಂಕಗಳನ್ನ ಪಡೆದಿದ್ದೀರಿ ಹೇಳಂಗಿದ್ರೆ ಹೇಳ್ಬೋದು. ಹರೇ ಕೃಷ್ಣ. ಎಷ್ಟು ಅಂಕಗಳು ಬಂತು ಹೇಳ್ತೀರಾ? ಇಷ್ಟ ಇದ್ರೆ ಹೇಳ್ಬೋದು, ಇಲ್ಲಾಂದ್ರೆ ಬೇಡ. ಅಂದ್ರೆ ನಿಮ್ಗೆ ರಜಗುಣದ ಹತ್ರ ಬಂದಿದೆ ಅಂದ್ರೆ ನೀವು ಸತ್ವಗುಣಕ್ಕೆ ಬರೋದಕ್ಕೆ ಪ್ರಯತ್ನ ಪಡಿ ಅಂತ ಅಷ್ಟೇ. ತಮೋ ಗುಣದಲ್ಲಿ ಬಂದಿದೆ ಅಂತಂದ್ರೆ ನೀವು ತುಂಬಾ ಪ್ರಯತ್ನ ಪಡಿ ಅಂತ. 14 ಮಾತಾಜಿ. ಓಕೆ, ಸತ್ವಗುಣ ಮತ್ತೆ ರಜಗುಣದ ಮಧ್ಯೆ ಇದ್ದೀರಾ. 16 ಬಂದಿದೆ ಮಾತಾಜಿ. ಓ, ಅಂದ್ರೆ ನೀವು ಆಲ್ಮೋಸ್ಟ್ ಸತ್ವಗುಣದಲ್ಲಿದ್ದೀರಾ ಅಂತ. ಏನೋಪ್ಪ. ನೆಕ್ಸ್ಟ್, ಸರ್ವಭೂತೇಷು ಏನೈಕಂ ಭಾವಂ ಅವ್ಯಯಂ ಈಕ್ಷತೆ ಅವಿಭಕ್ತಂ ವಿಭಕ್ತೇಷು ತಜ್ಞಾನಂ ವಿದ್ಧಿ ಸಾತ್ವಿಕಂ. ಜೀವಿಗಳಲ್ಲಿ ಅಸಂಖ್ಯಾತ ರೂಪಗಳು, ಆದರೂ ಅವುಗಳೆಲ್ಲವುಗಳಲ್ಲಿ ಒಂದೇ ಅಭಿನ್ನ ಆಧ್ಯಾತ್ಮಿಕ ಸ್ವಭಾವವನ್ನು ಕಾಣಿಸಬಲ್ಲ ಜ್ಞಾನವೆಂದರೆ ಸಾತ್ವಿಕ ಎಂದು ನೀನು ಅರ್ಥ ಮಾಡಿಕೊಳ್ಳಬೇಕು. ಅಂದ್ರೆ ಈ ಒಂದು ಸತ್ವಗುಣದಲ್ಲಿರುವಂತವ್ರು ಎಂಥದೇ ಒಂದು ಜೀವಿಯನ್ನ ಕಂಡಾಗ್ಲೂ ಕೂಡ ಅದರಲ್ಲಿ ಆತ್ಮ ಮತ್ತು ಪರಮಾತ್ಮನನ್ನ ಕಾಣ್ತಾನೆ. ಅಂದ್ರೆ ಈ 84 ಲಕ್ಷ ಯೋನಿಗಳನ್ನ ಅವನು ದಾಟಿ ಬಂದಿದ್ದಾನೆ. ಆಗ ಅವನು ಕೂಡ ಈ ಎಲ್ಲ ಒಂದು ರೂಪಗಳನ್ನ ಪಡೆದಿದ್ದಾನೆ. ಮತ್ತೆ ಆ ರೀತಿ ಅವನು
ಯಾವ ಜೀವಿಗಳನ್ನ ಕಾಣ್ತಾ ಇದ್ದಾನೆ ಅವುಗಳು ಕೂಡ ಆಧ್ಯಾತ್ಮಿಕ ಒಂದು ಪ್ರಗತಿಯನ್ನ ಹೊಂದುತ್ತಾ ಇವೆ. ಅವು ಕೂಡ ಒಂದು ದಿನ ನನ್ನ ಹಾಗೆ ಮನುಷ್ಯ ಜನ್ಮವನ್ನ ಪಡಿತವೆ. ಮತ್ತೆ ಎಲ್ಲಾ ಒಂದು ಜೀವಿಗಳಲ್ಲೂ ಕೂಡ ಎಲ್ಲಾ ಸಂದರ್ಭದಲ್ಲೂ ಕೂಡ ಅವರ ಹೃದಯದಲ್ಲೂ ಕೂಡ ಪರಮಾತ್ಮನಿದ್ದಾನೆ. ಈ ಒಂದು ಜ್ಞಾನವನ್ನ ತಿಳಿದು ಕಾಣುವಂತಹ ಜ್ಞಾನವನ್ನಲ್ಲಿ ಅಂದ್ರೆ ಅಂತಹ ಒಂದು ಜ್ಞಾನವನ್ನಲ್ಲಿ ಸಾತ್ವಿಕ ಜ್ಞಾನ ಅಂತಲ್ಲಿ ಹೇಳ್ತಾ ಇದ್ದಾರೆ. ಧೃತ್ಯಾಯಯಾ ಧಾರಯತಿ ವನ ಪ್ರಾಣೇಂದ್ರಿಯ ಕ್ರಿಯ ಯೋಗೇನ ವ್ಯಭಿಚಾರಿಣ್ಯ ಧೃತಿ ಸಾ ಪಾರ್ಥ ಸಾತ್ವಿಕಿ. ಮುರಿಯಲಾಗದ ಸಂಕಲ್ಪ, ಒಂದೇ ಸಮನೆ ನಡೆಸುವ ಯೋಗಾಭ್ಯಾಸವು ಎತ್ತಿ ಹಿಡಿಯುವ ಸಂಕಲ್ಪ, ಹೀಗೆ ಮನಸ್ಸು ಪ್ರಾಣ ಮತ್ತು ಇಂದ್ರಿಯಗಳ ಕರ್ಮಗಳನ್ನು ನಿಯಂತ್ರಿಸುವ ಸಂಕಲ್ಪ, ಇಂತಹ ಸಂಕಲ್ಪವು ಸಾತ್ವಿಕವಾದದ್ದು. ಇಲ್ಲಿ ನಾವು ನೋಡ್ತಾ ಇದೀವಿ ಪ್ರಭುಪಾದರ ಒಂದು ಜೀವನ ಕ್ರಮ ಯಾವ ರೀತಿ ಇತ್ತು ಅಂತ. ಒಂದು ಇಳಿ ವಯಸ್ಸಿನಲ್ಲಿ ಅವರು 6 ಗಂಟೆ ಮಾರ್ನಿಂಗ್ ವಾಕ್ ಅಂತ ಹೋಗ್ತಿದ್ರು. ಆಗ್ಲೂ ಕೂಡ ಅವರು ಅವರ ಭಕ್ತರ ಜೊತೆಯಲ್ಲಿ ಅಥವಾ ಬೇರೆ ಯಾರು ವಾಕ್ಗೆ ಅವ್ರ ಜೊತೆ ಬರ್ತಿದ್ರು ಅವರೆಲ್ಲರ ಜೊತೆಯಲ್ಲಿ ಆಧ್ಯಾತ್ಮಿಕ ವಿಚಾರವಾಗಿ ಅವರು ಹೆಚ್ಚು ಒಂದು ಮಾತುಕತೆ ಮಾಡ್ತಾ ಇದ್ರು. ವಿಚಾರ ವಿಮರ್ಶೆ ಆಗ್ತಿತ್ತು. ನಂತರ 8 ಗಂಟೆ ಈ ಇಸ್ಕಾನ್ ನಲ್ಲಿ 8 ಗಂಟೆಯಲ್ಲಿ ಯಾವಾಗ್ಲೂ ಕೂಡ ಬೆಳಗಿನ ಸಮಯದಲ್ಲಿ ಭಾಗವತ ಪ್ರವಚನಗಳು ನಡೆಯುತ್ತೆ. ಪ್ರಭುಪಾದರು ಒಂದು ಭಾಗವತ ಪ್ರವಚನಗಳನ್ನ ನೀಡ್ತಾ ಇದ್ರು. ನಂತರ ಅವರು 5 ಗಂಟೆ ಸಂಜೆ ಸಮಯ ಅವಾಗ್ಲೂ ಕೂಡ ಯಾರೆಲ್ಲ ಅವ್ರ ಹತ್ರ ಅಂದ್ರೆ ಸುಮಾರು ಜನ ಅವ್ರ ಜೊತೆ ಮಾತಾಡ್ಲಿಕ್ಕೆ ಬರ್ತಿದ್ರು. ಅಂದ್ರೆ ಅವರ ಒಂದು ಆಧ್ಯಾತ್ಮಿಕ ಜ್ಞಾನ ಅದನ್ನ ಅವರು ತಿಳಿಯಲಿಕ್ಕೆ ಬರ್ತಾ ಇದ್ರು. ಅಂತವ್ರ ಜೊತೆ ಅವರು ವಿಚಾರ ವಿಮರ್ಶೆ ಮಾಡ್ತಾ ಇದ್ರು. ನಂತರ ರಾತ್ರಿ 1 ಗಂಟೆ ಅಂದ್ರೆ ಪ್ರಭುಪಾದರು ಅವ್ರು ಯಾವ ರೀತಿ ಒಂದು ಜೀವನ ಕ್ರಮ ಇತ್ತು ಅಂತಂದ್ರೆ ಅವರು ರಾತ್ರಿ ಎಷ್ಟು ಸಮಯ ಮಲಗ್ತಿದ್ರು ಅಂದ್ರೆ 10 ಗಂಟೆಯಿಂದ 12 ಗಂಟೆ ಅಂತ ಹೇಳ್ತಾರೆ. ಅವ್ರನ್ನೆಲ್ಲ ನಾವು ಅನುಕರಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿ ನಾವು ಮಾಡಿದ್ರೆ ನಾವು ಹುಚ್ಚರಾಗ್ತೀವಿ, ಇಲ್ಲಾಂದ್ರೆ ಸಾವನ್ನಪ್ತೀವಿ. ಅಂದ್ರೆ ಅಷ್ಟು ವಯಸ್ಸಿನಲ್ಲಿ ಅವರು ಸ್ವಲ್ಪ ಸಮಯನೇ ನಿದ್ದೆ ಮಾಡ್ತಾ ಇದ್ರು. ಅಂದ್ರೆ 10 ಗಂಟೆಯಿಂದ 12 ಗಂಟೆ ಅಥವಾ 12 ಗಂಟೆ ಅಷ್ಟೇ, 2 ಗಂಟೆ ನಿದ್ದೆ ಮಾಡ್ತಿದ್ರು. 12 ಗಂಟೆಯಿಂದ ಮತ್ತೆ ಬೆಳಗಿನ ಜಾವ 5 ಗಂಟೆವರೆಗೂ ಅವರು ಅನೇಕ ಶಾಸ್ತ್ರಗಳಿಗೆ ಅವರು ಟ್ರಾನ್ಸ್ಲೇಷನ್ ಬರಿತಾ ಇದ್ರು. ಅಂದ್ರೆ ಅದಕ್ಕೆ ಅವರು ಬೇರೆ ಭಾಷೆಗಳಲ್ಲಿ ಇಂಗ್ಲಿಷ್ ನಲ್ಲಿ ಹೆಚ್ಚಾಗಿ ಅವರು ಟ್ರಾನ್ಸ್ಲೇಷನ್ ಮಾಡ್ತಾ ಇದ್ರು. ಮತ್ತೆ ಅದಕ್ಕೆಲ್ಲ ಭಾವಾರ್ಥಗಳನ್ನ ಕೊಡ್ತಾ ಇದ್ರು. ಏನಂತ ಹೇಳ್ತಾರೆ ಅಂದ್ರೆ ರಾತ್ರಿ ಆ ರೀತಿ ನಿದ್ದೆಗೆಟ್ಟು ನಾವು ಏನನ್ನಾದ್ರೂ ಬರ್ದ್ವಿ ಅಂತಂದ್ರೆ ಅದನ್ನ ಬೆಳಗ್ಗೆ ಇದು ನಾವೇ ಓದಿದ್ರು ಇಲ್ಲ ಅದನ್ನ ಬೇರೆ ಯಾವ್ದಾದ್ರು ಓದಕ್ ಕೊಟ್ರು ಅದಷ್ಟು ಕೆಟ್ಟದಾಗಿರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಭಾವಾರ್ಥಗಳು ಇಲ್ಲಿ ಬರಿತಾ ಇರುವಂತದ್ದು ಪ್ರಭುಪಾದ್ರು ಬರ್ದಿರುವಂತಹ ಭಾವಾರ್ಥಗಳನ್ನ ನಾವೀಗ ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ, ಅದನ್ನ ನೋಡ್ತಾ ಇದ್ವಿ, ಅಂದ್ರೆ ತಿಳಿತಾ ಇದೀವಿ. ಅದು ಎಷ್ಟು ಆ ಒಂದು ಭಕ್ತಿಯಲ್ಲಿ ಅವರು ಇದ್ರು, ಅವರ ಒಂದು ಸಂಕಲ್ಪ ಯಾವ ರೀತಿ ದೃಢವಾದದ್ದಾಗಿತ್ತು ಅಂದ್ರೆ ಅವರ ಒಂದು ಗುರುಗಳು ಅವರಿಗೆ ಕೊಟ್ಟಂತಹ ಒಂದು ಮಾರ್ಗದರ್ಶನ, ಗುರುಗಳು ಅವರಿಗೆ ಹೇಳ್ತಾರೆ. ಅವ್ರಿಗೆ ಹೇಳುವಂತದ್ದು ಅಂದ್ರೆ ಗುರುಗಳನ್ನ ಅವ್ರ ಜೀವಿತಾವಧಿಯಲ್ಲಿ 2 ಬಾರಿ ಅವರು ಸಂಧಿಸೋದು. ಆದ್ರೆ ಅವ್ರ ಗುರುಗಳು 2 ಬಾರಿ ಕೂಡ ಅವ್ರಿಗೆ ಒಂದೇ ಒಂದು ಆದೇಶವನ್ನ ಕೊಡ್ತಾರೆ. ಏನಂತ ಹೇಳ್ತಾರೆ, ನೀನು ಪಾಶ್ಚಾತ್ಯ ದೇಶಗಳಿಗೆ ಹೋಗಿ ಈ ಒಂದು ನಮ್ಮ ಶಾಸ್ತ್ರದ ಪ್ರಚಾರವನ್ನ ಮಾಡ್ಬೇಕು, ಅವ್ರಿಗೆಲ್ಲರಿಗೂ ಆ ಜ್ಞಾನವನ್ನ ಕೊಡ್ಬೇಕು. ಮತ್ತೆ ನೀವು ಆ ಒಂದು ಶಾಸ್ತ್ರಗಳನ್ನ ಆಂಗ್ಲ ಭಾಷೆಗೆ ಏನಂತಾರೆ ಟ್ರಾನ್ಸ್ಲೇಷನ್ ಮಾಡ್ಬೇಕು ಅಂತ ಹೇಳ್ತಾರೆ. ಈ 2 ವಿಷಯಗಳನ್ನ ಅವರು ಅವರ ಪ್ರಭುಪಾದರಿಗೆ ತಿಳಿಸಿರ್ತಾರೆ. ಅದನ್ನ ಅವರು ಕೊನೆ ಉಸಿರಿರೋವರೆಗೂ ನಡೆಸ್ಕೊಡ್ತಾರೆ. ಅಂದ್ರೆ ಅವರು ಇಲ್ಲಿ ಯಾವುದೇ ಭೇದ ಭಾವ ಅವ್ರು ಮಾಡೋದಿಲ್ಲ. ಅಂದ್ರೆ ಯಾವ ಜಾತಿ, ಯಾವ ಭಾಷೆ, ಯಾವ ಧರ್ಮ ಯಾವ್ದು ನೋಡೋದಿಲ್ಲ. ಅಂದ್ರೆ ಈಗ ಬ್ರಾಹ್ಮಣರು ಅವ್ರಿಗೆ ಸತ್ವಗುಣದಲ್ಲಿರೋರ್ಗೆ ಮಾತ್ರನೇ ಈ ಜ್ಞಾನ, ಆ ರೀತಿ ಅವರು ಯೋಚನೆ ಮಾಡೋದಿಲ್ಲ. ಅವರು ಎಂತಹ ಚಂಡಾಳರು ಅಂತ ಹೇಳ್ತಾರೆ, ಅಂದ್ರೆ ನಾಯಿಯ ಮಾಂಸವನ್ನ ತಿನ್ನುವಂಥವ್ರು, ಅಂತವ್ರನ್ನು ಕೂಡ ಅವರ ಒಂದು ಭಕ್ತಿಯ ಒಂದು ಸ್ಪರ್ಶ ಅನ್ನುವಂಥದ್ದು ಹೇಳ್ತೀವಿ. ಆ ರೀತಿ ಅವರು ಅಂತವರನ್ನು ಕೂಡ ಪರಿವರ್ತನೆ ಮಾಡ್ತಾರೆ, ಅಂತವರಲ್ಲೂ ಕೂಡ ಈ ಭಕ್ತಿಯನ್ನ ಮೂಡಿಸ್ತಾರೆ. ಇದೆಲ್ಲವೂ ಕೂಡ ದೃಢವಾದ ಸಂಕಲ್ಪ ಅಂತಲ್ಲಿ ಅದಕ್ಕೆ ಒಂದು ಉದಾಹರಣೆಯಾಗಿ ಹೇಳ್ತಾ ಇದ್ದಾರೆ. ಭೌತಿಕ ಪ್ರಕೃತಿಯ ಗುಣಗಳ ಆಧಾರದ ಮೇಲೆ 4 ಆಶ್ರಮಗಳು. ಈಗ ಆಶ್ರಮಗಳು ಯಾವ್ದೆಲ್ಲ 4, ಇದು ಆಕ್ಚುಲಿ ವರ್ಣಗಳು ಅಂತ ಅನ್ಸುತ್ತೆ, ಆಶ್ರಮಗಳು ಅಂತ ತಪ್ಪಾಗಿ ಕೊಟ್ಟಿದ್ದಾರೆ. 4 ವರ್ಣಗಳು ಯಾವ್ದೆಲ್ಲ ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ ಮತ್ತು ವೈಶ್ಯ, ಶೂದ್ರ ಅವರ ಬಗ್ಗೆ ಇಲ್ಲಿ ಕೊಡ್ತಾ ಇದ್ದಾರೆ. ಅವರವರ ಗುಣಗಳಿಗೆ ಅನುಗುಣವಾಗಿ. ಅಂದ್ರೆ ಬ್ರಾಹ್ಮಣ ಅಂದ್ರೆ ಯಾರು ಅಂತ ನೀವು ಆಗಾಗ ಕೇಳ್ತಾ ಇದ್ರಿ. ಬ್ರಾಹ್ಮಣ ಅಂದ್ರೆ ಯಾರು ಅಂತ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಬ್ರಾಹ್ಮಣ ಅಂತಂದ್ರೆ ಶಾಂತಿ ಸ್ವಭಾವ, ಆತ್ಮ ಸಂಯಮ, ತಪಸ್ಸು, ಸಹನೆ, ಪ್ರಾಮಾಣಿಕತೆ, ಜ್ಞಾನ, ವಿವೇಕ ಮತ್ತು ಆಸ್ತಿಕ್ಯ, ಈ ಸಹಜ ಗುಣಗಳಿಂದ ಬ್ರಾಹ್ಮಣರು ಕರ್ಮವನ್ನು ಮಾಡ್ತಾರೆ. ಬ್ರಾಹ್ಮಣ ಅಂತಂದ್ರೆ ಅವನ ಸ್ವಭಾವದಿಂದ ಅವನು ಶಾಂತನಾಗಿರ್ಬೇಕು, ಮತ್ತೆ ಅವನಲ್ಲಿ ಒಂದು ಇಂದ್ರಿಯಗಳ ನಿಗ್ರಹ ಅನ್ನುವಂಥದ್ದು ಇರಬೇಕು, ಮತ್ತೆ ಅವನು ತಪಸ್ಸನ್ನ ಆಚರಣೆ ಮಾಡುವಂತವನಾಗಿರ್ಬೇಕು, ಅವನಲ್ಲಿ ಸಹನೆ ಅನ್ನುವಂಥದ್ದು ಇರಬೇಕು, ಪ್ರಾಮಾಣಿಕತೆ ಇರಬೇಕು, ಜ್ಞಾನವನ್ನ ಅವನು ಪಡೆದಿರ್ಬೇಕು,
ವಿವೇಕಿಯಾಗಿರ್ಬೇಕು, ಮತ್ತೆ ಅವನಿಗೆ ಭಗವಂತನಲ್ಲಿ ಆಸ್ತಿಕ್ಯ ಅಂದ್ರೆ ನಂಬಿಕೆ ಅನ್ನುವಂಥದ್ದು ಇರಬೇಕು. ಇವೆಲ್ಲವೂ ಕೂಡ ಬ್ರಾಹ್ಮಣನ ಗುಣಗಳು. ಈ ಗುಣಗಳನ್ನ ಯಾರೇ ಹೊಂದಿರ್ಲಿ ಅವನನ್ನ ಬ್ರಾಹ್ಮಣ ಅಂತಲೇ ಕರೆಯುವಂಥದ್ದು. ಶೌರ್ಯ, ತೇಜಸ್ಸು, ದೃಢ ಸಂಕಲ್ಪ, ದಕ್ಷತೆ, ಯುದ್ಧದಲ್ಲಿ ಔದಾರ್ಯ ಮತ್ತು ನಾಯಕತ್ವ ಇವು ಕ್ಷತ್ರಿಯರಿಗೆ ಕೆಲಸ ಮಾಡಲು ಸಹಜ ಗುಣಗಳು. ಯಾರು ಕ್ಷತ್ರಿಯರು ಇರ್ತಾರೆ ಅವರಲ್ಲಿ ಒಂದು ಶೌರ್ಯ ಅಂದ್ರೆ ಆ ಯುದ್ಧದ ಕಲೆ ತಿಳಿದಿರ್ಬೇಕು, ಆ ಒಂದು ತೇಜಸ್ಸು ಅವರಲ್ಲಿ ಇರ್ಬೇಕು, ಮತ್ತೆ ಯುದ್ಧ ಮಾಡುವಾಗ ಅವ್ರಿಗೆ ದೃಢ ಸಂಕಲ್ಪ ಇರ್ಬೇಕು. ಅವ್ರು ಏನನ್ನ ದೃಢ ನಿಶ್ಚಯ ಮಾಡ್ಕೊಂಡು ಬಂದಿದ್ದಾರೆ ಅದನ್ನ ಸಾಧಿಸುವಂತ ದಕ್ಷತೆ ಅವರಲ್ಲಿ ಇರ್ಬೇಕು. ಮತ್ತೆ ಯಾರಾದ್ರೂ ಅವ್ರಿಗೆ ಶರಣಾಗತಿಯನ್ನ ಹೊಂದಿದ್ರೆ ಅವರ ಮೇಲೆ ಅವರು ಔದಾರ್ಯ, ಕ್ಷಮೆಯನ್ನ, ಅವ್ರಿಗೆ ಒಂದು ಏನಂತ ಹೇಳ್ತಾರೆ, ಅವರಿಗೆ ಒಂದು ಚಾನ್ಸ್ ಕೊಡ್ತಾರೆ. ಆ ರೀತಿ ಅವರು ಅವ್ರಿಗೆ ಶರಣಾಗಿ ಬಂದವ್ರನ್ನ ಕ್ಷಮಿಸುವಂತಹ ಒಂದು ಗುಣ. ಇದೆಲ್ಲವೂ ಕೂಡ ನಾಯಕತ್ವ. ಅವರ ಒಂದು ಯುದ್ಧಕ್ಕೆ ಹೋಗ್ತಾ ಇದಾರೆ ಅಂದ್ರೆ ಅವರನ್ನ ಹಿಂಬಾಲಿಸಿ ಬರುವಂತವ್ರಿಗೆ ಅವರು ಪ್ರೇರಣೆ ಕೊಡುವಂತಹ ನಾಯಕರಾಗಿರ್ಬೇಕು. ಅಂತವರನ್ನಲ್ಲಿ ಕ್ಷತ್ರಿಯರು ಅಂತೇಳಿ ಕರಿತಾ ಇದ್ದಾರೆ. ಇದು ಕೂಡ ಅಷ್ಟೇ, ಹುಟ್ಟಿನಿಂದ ಅಲ್ಲ, ಇದೆಲ್ಲವೂ ಕೂಡ ವ್ಯಕ್ತಿಯಲ್ಲಿ ಬರುವಂತಹ ಗುಣಗಳಿಂದ. ಮತ್ತೆ ಇತರರ ಕೃಷಿ, ಗೋರಕ್ಷಣೆ ಮತ್ತೆ ವಾಣಿಜ್ಯ ಇವು ವೈಶ್ಯರಿಗೆ ಸಹಜವಾದ ಕೆಲಸ. ಅಂದ್ರೆ ಯಾರು ವೈಶ್ಯರಿದ್ದಾರೆ ಅವರು ಕೃಷಿಯನ್ನ ಮಾಡ್ತಾರೆ, ಗೋರಕ್ಷಣೆ ಮಾಡ್ತಾರೆ. ಅವ್ರು ಗಳಿಸಿದ್ದನ್ನ ಅವರು ಸಮಾಜಕ್ಕೆ ಹೆಚ್ಚು ಗಳಿಸಿದಾಗ ಅವ್ರು ಏನ್ ಮಾಡ್ತಾರೆ, ಅದನ್ನ ವಾಣಿಜ್ಯ ಅಂದ್ರೆ ವ್ಯಾಪಾರ ಮಾಡ್ತಾರೆ. ಅವರೆಲ್ಲರೂ ಕೂಡ ವೈಶ್ಯರು ಅನ್ನಿಸ್ಕೋತಾರೆ. ಮತ್ತೆ ಶ್ರಮ ಮತ್ತು ಸೇವೆ ಇವು ಶೂದ್ರರಿಗೆ ಸಹಜವಾದವು. ಅಂದ್ರೆ ಶ್ರಮ, ಕಷ್ಟಪಟ್ಟು ಕೆಲಸ ಮಾಡುವಂಥದ್ದು. ಅಂದ್ರೆ ಬೇರೆ ಬ್ರಾಹ್ಮಣ ಇರ್ಬೋದು, ಕ್ಷತ್ರಿಯ ಇರ್ಬೋದು, ಅಥವಾ ವೈಶ್ಯನ್ ಇರ್ಬೋದು. ಈ 3 ವರ್ಗದ ಜನರಲ್ಲಿ ಅವರು ಏನಾದ್ರೂ ಒಂದು ಗಳಿಕೆ ಮಾಡೋದಕ್ಕಾಗಿ ಮಾಡುವಂತಹ ಕೆಲಸ ಮಾಡುವಂತವ್ರನ್ನ ಶೂದ್ರರು ಅಂತೇಳಿ ಕರೀತಾರೆ. ಈ ಒಂದು ಕಲಿಯುಗದಲ್ಲಿ ಎಲ್ಲರನ್ನು ಕೂಡ ಕಲವು ಶೂದ್ರ ಸಂಭವ ಅಂತಾರೆ. ಎಲ್ಲರೂ ಕೂಡ ಶೂದ್ರರೇ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲರೂ ಕೂಡ ಸಂಬಳ ಅಥವಾ ಸ್ಯಾಲರಿಗಾಗಿ ಕೆಲಸ ಮಾಡುವಂತವ್ರು, ಅವರನ್ನೇ ಇಲ್ಲಿ ಶೂದ್ರರು ಅಂತ ಕರೆಯುವಂಥದ್ದು. ಪ್ರತಿಯೊಬ್ಬರು ಕೂಡ ಸ್ಯಾಲರಿಗಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಪ್ರತಿಯೊಬ್ಬರು ಕೂಡ ಶೂದ್ರರೇ ಅನಿಸ್ಕೋತಾರೆ. ಯಥಾ ಪ್ರವೃತ್ತಿರ್ಭೂತಾನಾಂ ಏನಾ ಸರ್ವಂ ಇದಂ ತತಂ ಸ್ವಕರ್ಮಣಾತ್ವಂ ಅಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ. ಪ್ರಭುವು ಸರ್ವಜೀವಿಗಳ ಮೂಲ ಮತ್ತು ಸರ್ವವ್ಯಾಪಿ. ಅವನನ್ನು ಪೂಜಿಸುವುದರಿಂದ ಮತ್ತು ತನ್ನ ಕರ್ಮವನ್ನು ಮಾಡುವುದರಿಂದ ಮನುಷ್ಯನು ಸಿದ್ಧಿಯನ್ನು ಪಡೆಯಬಹುದು. ಇಲ್ಲಿ ಈ ಒಂದು 4 ವರ್ಣಗಳ ಬಗ್ಗೆ ನಾವು ನೋಡಿದ್ವಿ. ಈ 4 ವರ್ಣದ ಜನ ಅವರ ಕರ್ಮಕ್ಕೆ ಅನುಗುಣವಾಗಿ ಮತ್ತೆ ಅವರ ಗುಣಗಳಿಗೆ ಅನುಗುಣವಾಗಿ ಸತ್ವಗುಣದಲ್ಲಿ ಇರುವಂತವ್ರು ಬ್ರಾಹ್ಮಣರು ಅನಿಸ್ಕೋತಾರೆ, ರಜೋಗುಣದಲ್ಲಿ ಇರುವಂತವ್ರು ಕ್ಷತ್ರಿಯರು, ತಮೋಗುಣ ಮತ್ತೆ ರಜೋಗುಣ ಮಿಶ್ರ ಇರುವಂತವ್ರು ವೈಶ್ಯ, ಕೊನೆಯಲ್ಲಿ ಬರುವಂತದ್ದು ತಮೋ ಗುಣದಲ್ಲಿಯೇ ಇರುವಂತವ್ರು ಶೂದ್ರರು ಅಂತ ಕರೀತಾರೆ. ಅವರ ಒಂದು ಕರ್ಮಗಳು ಕೂಡ ಅದೇ ರೀತಿಯದ್ದಾಗಿರುತ್ತೆ. ಬ್ರಾಹ್ಮಣನಾದವನು ಏನ್ ಮಾಡ್ತಾನೆ, ಸಮಾಜಕ್ಕೆ ಒಂದು ಆಧ್ಯಾತ್ಮಿಕ ಜ್ಞಾನವನ್ನ ಅವನು ಅಭ್ಯಾಸ ಮಾಡ್ತಾನೆ, ಮತ್ತೆ ಅದನ್ನ ಸಮಾಜಕ್ಕೆ ನೀಡ್ತಾನೆ. ಈ ಒಂದು ಕಾರ್ಯದಲ್ಲಿ ಸದಾ ತೊಡಗಿರ್ತಾನೆ. ನಂತರ ಅವನ ರಕ್ಷಣೆ ಅಂದ್ರೆ ಯಾರು ಧರ್ಮದಲ್ಲಿ ನಡೀತಾರೆ ಅಂತವರ ರಕ್ಷಣೆ ಮತ್ತೆ ಪ್ರಜೆಗಳ ರಕ್ಷಣೆ ಮಾಡುವಂಥದ್ದು ಕ್ಷತ್ರಿಯನ ಧರ್ಮ ಆಗಿರುತ್ತೆ. ನಂತರ ಈ ಸಮಾಜದಲ್ಲಿ ಈ ಒಂದು ಭಕ್ತಿಯನ್ನ ಮೂಡಿಸುವಂಥದ್ದು, ಆಧ್ಯಾತ್ಮಿಕ ಜ್ಞಾನವನ್ನು ನೀಡುವಂಥದ್ದು ಬ್ರಾಹ್ಮಣರು, ಮತ್ತೆ ಆ ಒಂದು ಆಧ್ಯಾತ್ಮಿಕ ಜ್ಞಾನದಲ್ಲಿ ಇರುವಂತವ್ರು ಅಂತಹ ಒಂದು ಸಮಾಜಕ್ಕೆ ರಕ್ಷಣೆ ಕೊಡುವಂಥದ್ದು ಕ್ಷತ್ರಿಯ, ಮತ್ತೆ ಅಂತಹ ಒಂದು ಉನ್ನತವಾದ ಧ್ಯೇಯವನ್ನು ಹೊಂದಿರುವಂತಹ ಸಮಾಜಕ್ಕೆ ಬೇಕಾಗಿರುವಂತಹ ಆಹಾರ ಅಥವಾ ಅವಶ್ಯಕತೆಗಳನ್ನ ಪೂರೈಸುವಂತವನು ವೈಶ್ಯ. ಮತ್ತೆ ಈ 3 ವರ್ಣದವರು ಯಾರಿದ್ದಾರೆ ಅವರ ಒಂದು ಸಹಾಯ ಮಾಡುವಂತವನು, ಅವರಿಗೆ ಕೆಲಸದಲ್ಲಿ ಕೈ ಜೋಡಿಸುವಂತವನು ಶೂದ್ರ ಆಗ್ತಾನೆ. ಹೀಗೆ ಇಡೀ ಸಮಾಜ ಏನ್ ಮಾಡ್ತಾ ಇದೆ ಅದು ಅಂತಿಮವಾಗಿ ಅವ್ರು ಮಾಡ್ತಾ ಇರುವಂತದ್ದು ಹರಿತೋಷಣಂ ಅಂತಾರೆ. ಅಂದ್ರೆ ಆ ಭಗವಂತನ ಪ್ರೀತ್ಯರ್ಥವಾಗಿ ಮಾಡ್ತಾ ಇದ್ದಾರೆ. ಅಂದ್ರೆ ಭಗವಂತನ ಸೇವೆ ಅಂತ ಅವರು ಜೀವನವನ್ನ ನಡೆಸ್ತಾ ಇರುವಂತದ್ದು. ಶೂದ್ರನು ಕೂಡ ಶೂದ್ರನಾದ ಕಾರಣ ಅವನಿಗೆ ಭಕ್ತಿ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅಂತಲ್ಲ, ಅಥವಾ ಭಗವಂತ ಅವನಿಗೆ ಒಲಿಯೋದಿಲ್ಲ ಅಂತಲ್ಲ. ಈ 4 ಜನ ಏನ್ ಮಾಡ್ತಾ ಇದ್ದಾರೆ, ಅವರು ಭಗವಂತನನ್ನ ತೃಪ್ತಿಪಡಿಸೋ ಕಾರ್ಯದಲ್ಲಿ ತೊಡಗಿದ್ದಾರೆ. ಅಂದ್ರೆ ಈಗ ಬ್ರಾಹ್ಮಣ ಏನ್ ಕೆಲಸ ಮಾಡ್ತಾನೆ, ಅವರು ಕೆಲವೊಂದು ಸಲ ಅವರ ಕೈಯಿಂದ ಒಂದು ಕಾಮ್ಯ ಕರ್ಮಗಳು, ಕರ್ಮಕಾಂಡಿಯ ಕಾರ್ಯಗಳನ್ನ ಮಾಡಿಸ್ತಾರೆ. ಅವ್ರನ್ನ ಕರೆಸಿ ಅವರಿಗೆ ಒಂದು ಐಹಿಕ ಇಚ್ಛೆ ಇರುತ್ತೆ ಅಂತ ಒಂದು ಯಜ್ಞ ಯಾಗಾದಿಗಳನ್ನ ಅವ್ರ ಕೈಯಲ್ಲಿ ಮಾಡಿಸ್ತಾರೆ. ಆದ್ರೆ ಅವ್ರಾಗಿ ಹೋಗಿ ಮಾಡಿದಾಗ ಅವ್ರಿಗೆ ಗೊತ್ತಿದೆ, ನಾನ್ ಮಾಡುವಂಥದ್ದು ಕೃಷ್ಣನಿಗೆ ಮಾಡುವಂಥದ್ದೇ ಅದು ವಿಧಿಪೂರ್ವಕ. ಆದ್ರೆ ಈ ರೀತಿ ದೇವತೆಗಳನ್ನ ಏನು ಇವ್ರು ಮಾಡಿಸ್ತಾ ಇದ್ದಾರೆ ನನ್ನ ಕೈಯಾರ, ಅದು ಅವಿಧಿಪೂರ್ವಕ. ಆದ್ರೆ ಅದು ಏನಂತ ಹೇಳ್ತಾರೆ, ಬೆಂಕಿಯನ್ನ ಹೊತ್ತಿಸಿದಾಗ ಬೇಡ ಅಂದ್ರೂ ಕೂಡ ಅಲ್ಲಿ ಹೊಗೆ ಬರುತ್ತೆ ಅಂತ. ಹೊಗೆ ಬಂತು ಅಂತ ಕಾರಣಕ್ಕೆ ನಾವು ಬೆಂಕಿ ಹತ್ತಿಸೋದನ್ನ ಬಿಡಬಾರ್ದು ಅಂತ ಹೇಳ್ತಾರೆ. ಹಾಗೆ ಈ ಒಂದು ಬ್ರಾಹ್ಮಣರು ಅಲ್ಲಿ ಮಾಡುವಂತಹ ಕೆಲಸದಲ್ಲಿ ಏನಾದ್ರೂ ಅವ್ರಿಗೆ ಇಂತಹ ಒಂದು ಬೇಡದ್ದು ನಡೀತಾ ಇದ್ರು ಕೂಡ ಅವರ ಕಾರ್ಯವನ್ನ ನಿಲ್ಲಿಸುವಂತಿಲ್ಲ. ಹಾಗೆ ಕ್ಷತ್ರಿಯರು ಕೂಡ ಅವ್ರು ಯುದ್ಧ ಮಾಡ್ಬೇಕು ಅಂತಂದ್ರೆ ಅಲ್ಲಿ ಹಿಂಸೆ ಅನ್ನುವಂಥದ್ದು ನಡಿಬೇಕು. ಹಿಂಸೆ ನಡೀದಿರಾ ಯುದ್ಧ ಆಗೋದಿಲ್ಲ.
ಹಿಂಸೆ ಆಗ್ತಿದೆ ಅಂತ ಹೇಳಿ ಅವ್ರು ಯುದ್ಧ ಮಾಡದಿರ ಇದ್ರೆ ಆಮೇಲೆ ಮುಂದೆ ರಕ್ಷಣೆ ಮಾಡೋದಕ್ಕೆ ಯಾರು ಇರೋದಿಲ್ಲ. ನಂತರ ವೈಶ್ಯ ಕೂಡ ಅಷ್ಟೇ, ಅವನು ವ್ಯಾಪಾರ ಮಾಡುವಾಗ ಅವನು ಅನೇಕ ಚಾಕಚಕ್ಯತೆಗಳನ್ನ ಹೊಂದಿರ್ತಾನೆ. ಅವನು ವ್ಯಾಪಾರ ಮಾಡುವಾಗ ಅನೇಕ ಸುಳ್ಳುಗಳನ್ನ ಹೇಳ್ತಾನೆ. ನಾನು ಯಾವುದೇ ಲಾಭ ಇಟ್ಕೊಳ್ದಿರಾ ನಿಮ್ ಜೊತೆ ವ್ಯಾಪಾರ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಇಲ್ಲಾಂದ್ರೆ ಯಾರಿಗೋ ಒಬ್ಬರಿಗೆ ತುಂಬಾ ಒಂದು ಆ ಏನಂತಾರೆ ಕಡಿಮೆ ಬೆಲೆಗೆ ಮಾರಿರ್ತಾರೆ, ಅದೇ ವಸ್ತುವನ್ನ ಇನ್ನೊಬ್ಬರಿಗೆ ಹೆಚ್ಚಿನ ಬೆಲೆಗೆ ಮಾರ್ತಾರೆ. ಇದು ಕೂಡ ಅಲ್ಲಿ ಒಂದು ದೋಷಗಳು. ಈ ದೋಷಗಳೆಲ್ಲ ಇದ್ರೂ ಕೂಡ ಇಲ್ಲಿ ಶೂದ್ರನೂ ಹಾಗೆ, ಅವನು ಯಾರ ಒಂದು ಸ್ವಾಮಿಗೆ ಸೇವೆನ ಮಾಡ್ತಾ ಇದ್ದಾನೆ, ಆ ಸ್ವಾಮಿ ಸರಿಯಾದ ವ್ಯಕ್ತಿ ಅಲ್ಲದೆ ಇರ್ಬೋದು, ಆದ್ರೂ ಕೂಡ ಅವನ ಒಂದು ಹೊಟ್ಟೆಪಾಡಿಗೆ ಅವನು ಕೆಲಸ ಮಾಡ್ಬೇಕಾಗಿ ಬಂದಿರಬಹುದು. ಅಂದ್ರೆ ಅವನು ಆ ಕಾರ್ಯದಲ್ಲಿ ಸೇರ್ಕೊಂಡಿರೋದಿಲ್ಲ. ಆದ್ರೆ ಅವನು ಏನ್ ಮಾಡ್ತಾನೆ, ಇವು 4 ಜನ ಅಷ್ಟೇ ಭಗವಂತನನ್ನ ತೃಪ್ತಿಪಡಿಸೋದಕ್ಕೆ ಯಾವಾಗ ಅವರು ಆ ಕಾರ್ಯವನ್ನ ಬಳಸ್ತಾರೆ, ಅವ್ರು ಮಾಡೋ ಕೆಲಸವನ್ನ ಭಗವಂತನ ಕೇಂದ್ರೀಕರಿಸಿ ಮಾಡ್ತಾರೆ, ಅದ್ರ ಬಂದಂತಹ ಫಲಗಳನ್ನ ಭಗವಂತನಿಗೆ ಅರ್ಪಿಸ್ತಾರೆ. ಅಂತವ್ರು ಮಾಡ್ತಾ ಇರುವಂತಹ ಕಾರ್ಯಗಳು ಅದು ಪುಣ್ಯ ಕಾರ್ಯಗಳೇ ಆಗುತ್ತೆ. ಅಂದ್ರೆ ಅವೆಲ್ಲವೂ ಕೂಡ ಭಕ್ತಿ ಕಾರ್ಯಗಳೇ ಅನಿಸ್ಕೊಳ್ತವೆ. ಆ ಒಂದು 4 ವರ್ಣದವರು ಮೂಲದಲ್ಲಿ ಮಾಡುವಂಥದ್ದು ಭಗವಂತನ ತೃಪ್ತಿಗಾಗಿ ಅಂತ ಹೇಳಿ ಹೇಳ್ತದೆ. ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮಾರ್ ಸ್ವ ಅನುಷ್ಠಿತಾತ್ ಸ್ವಭಾವಃ ನಿಯತಂ ಕರ್ಮ ಕುರ್ವನ್ ನಾಪ್ನೋತಿ ಕಿಲ್ಬಿಷಂ. ಪರಧರ್ಮವನ್ನು ಸ್ವೀಕರಿಸಿ ಅದನ್ನು ಪರಿಪೂರ್ಣವಾಗಿ ಮಾಡುವುದಕ್ಕಿಂತ ಸ್ವಧರ್ಮವನ್ನು ಅಪರಿಪೂರ್ಣವಾಗಿ ಮಾಡುವುದೇ ಶ್ರೇಯಸ್ಕರ. ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ವಿಧಿಸಿದ ಕರ್ತವ್ಯಗಳನ್ನು ಮಾಡಿದಾಗ ಪಾಪಕರ ಪ್ರತಿಕ್ರಿಯೆಗಳು ಆಗುವುದಿಲ್ಲ. ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ, ಸ್ವಧರ್ಮ ಅಂತಂದ್ರೆ ಏನು, ಧರ್ಮ ಅಂದ್ರೆ ಏನು ಅಂತಂದ್ರೆ ಅದರ ಸ್ವಭಾವ ಅಂತ. ಧರ್ಮ ಅಂತಂದ್ರೆ ಏನು ಅಂದ್ರೆ ಅದರ ಸ್ವಭಾವ ಅಂತ ಹೇಳ್ತಾರೆ. ಉಪ್ಪಿಗೆ ಆ ರುಚಿ ಅದು ಅದರ ಸ್ವಭಾವ, ಸಕ್ಕರೆಗೆ ಆ ಸಿಹಿ ಅನ್ನುವಂಥದ್ದು ಅದರ ಸ್ವಭಾವ, ಮೆಣಸಿಗೆ ಖಾರ ಅನ್ನುವಂಥದ್ದು ಅದರ ಸ್ವಭಾವ, ಮೀನಿಗೆ ಈಜುವ ಸ್ವಭಾವ, ಅಕ್ಕಿಗಳಿಗೆ ಹಾರುವ ಸ್ವಭಾವ, ಇದೆಲ್ಲವೂ ಕೂಡ ಅವರವರಿಗೆ ಅವರವರದೇ ಆದಂತಹ ಸ್ವಭಾವಗಳು ಇದೆ. ಈ ಒಂದು 4 ವರ್ಣಗಳು, ಆಶ್ರಮಗಳು ಇದೆಲ್ಲವೂ ಕೂಡ ನಾವು ನೋಡಿದೀವಿ. ಅಂದ್ರೆ ಈ ವರ್ಣಗಳು ಮುಖ್ಯವಾಗಿ ಅದು ಅವರವರ ಸ್ವಭಾವ, ಅಂದ್ರೆ ಅವರ ಗುಣಗಳಿಗೆ ಅನುಗುಣವಾಗಿ ಬಂದಿರುವಂತದ್ದು. ಆದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಅವರ ಸ್ವಭಾವ ಅಥವಾ ಅವರ ಗುಣಕ್ಕೆ ಏನು ಇದೆ ಕರ್ತವ್ಯ, ಅದನ್ನ ಬಿಟ್ಟು ಇನ್ನೊಬ್ಬರ ಸ್ವಭಾವವನ್ನ ನಾವು ಅಳವಡಿಸ್ಕೊಳ್ಳೋದಕ್ಕೆ ಹೋದ್ರೆ ಅದನ್ನ ಇಲ್ಲಿ ಪರೋಧರ್ಮ ಅಂದ್ರೆ ಪರೋಧರ್ಮ ಅನ್ನೋದು ಪರಧರ್ಮ ಅಂತ ಹೇಳ್ತಾರೆ. ಅಂದ್ರೆ ಅದು ನಮ್ಮ ಸ್ವಭಾವ ಅಲ್ಲ, ನಮ್ಮ ಸ್ವಭಾವ ಅಲ್ಲದನ್ನ ನಾವು ಮಾಡಿದ್ವಿ ಅಂತಂದ್ರೆ ಅದನ್ನ ಇಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾನೆ, ಅದರಿಂದ ಪಾಪಕರ ಪ್ರತಿಕ್ರಿಯೆಗಳು ಆಗುತ್ತೆ ಅಂತೇಳಿ ಹೇಳ್ತಾ ಇದ್ದಾನೆ. ಅದಕ್ಕೆ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಒಬ್ಬ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ, ಇಲ್ಲಿ ಒಂದು ಕಾಗೆನ, ಒಂದು ಮಂಗವನ್ನ ಅಥವಾ ಒಂದು ಪೆಂಗ್ವಿನ್ ಅಂತ, ಆನೆ, ಮೀನು ಮತ್ತೆ ಸೀಲ್ ಮತ್ತೆ ಇಲ್ಲೊಂದು ನಾಯಿ, ಇವುಗಳನ್ನ ಕರೆದು ಬಿಟ್ಟು ಹೇಳ್ತಾ ಇದ್ದಾನೆ, ಯಾರು ಈ ಮರವನ್ನ ಬೇಗ ಫಸ್ಟ್ ಹತ್ತಿ ಕೂತ್ಕೋತೀರಾ ಅಂತ. ಆ ಒಂದು ಮೀನಿಗಾಗ್ಲಿ ಅಥವಾ ಸೀಲ್ಗಾಗ್ಲಿ ಅಥವಾ ಆನೆಗಾಗ್ಲಿ ಅದು ಸಾಧ್ಯ ಇಲ್ಲ, ಮರದ ಮೇಲೆ ಹತ್ತಿ ಕೂರುವಂಥದ್ದು. ಮಂಗ ಆಗ್ಲಿ ಕಾಗೆ ಆಗ್ಲಿ ಅದನ್ನ ಕ್ಷಣ ಮಾತ್ರದಲ್ಲಿ ಮಾಡ್ಬೋದು. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ, ಅವರವರ ಸ್ವಭಾವಕ್ಕೆ ಅನುಗುಣವಾಗಿ ಕಾರ್ಯಗಳನ್ನ ಮಾಡಬೇಕು. ಇತರರ ಧರ್ಮ ಏನಿದೆ ಅದನ್ನ ನಾವು ಅನುಕರಣೆ ಮಾಡಬಾರ್ದು, ಮಾಡೋದ್ರಿಂದ ಅದು ಪಾಪದ ಪ್ರತಿಕ್ರಿಯೆಗಳನ್ನ ಉಂಟು ಮಾಡುತ್ತೆ. ಅಂದ್ರೆ ಯಾರು ಬ್ರಾಹ್ಮಣನ ಸ್ವಭಾವವನ್ನ ಹೊಂದಿದ್ದಾನೆ ಅವನು ಕ್ಷತ್ರಿಯನ ಕೆಲಸ ಮಾಡೋಕೆ ಪ್ರಯತ್ನ ಪಡಬಾರ್ದು. ಈಗ ಉದಾಹರಣೆಗೆ ಏನಂತ ಹೇಳ್ತಾರೆ, ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ ಆಡ್ತಾನೆ, ಅವನ ಕರೆದು ಬಿಟ್ಟು ನೀನು ಒಳ್ಳೆ ಸಿಂಗರ್ ಆಗು ಅಂತಂದ್ರೆ ಅದು ಅವನ ಸ್ವಭಾವ ಅಲ್ಲ. ಹಾಗೆ ಯಾವುದೋ ಒಂದು ಪ್ರೇರಣೆಯಿಂದ ಅಥವಾ ಇನ್ನೇನೋ ಒಂದು ಇಚ್ಛೆಯಿಂದ ಬೇರೊಬ್ಬರ ಒಂದು ಕಾರ್ಯವನ್ನ ನಾವು ಮಾಡ್ಬೇಕು ಅಂತ ಪ್ರಯತ್ನ ಪಟ್ರೆ ಅದನ್ನ ಪರಧರ್ಮವನ್ನ ನಾವು ಸ್ವೀಕರಿಸ್ತಾ ಇದ್ದೀವಿ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಒಂದು ನಿಮಿಷ. ಹರೇ ಕೃಷ್ಣ ಮಾತಾಜಿ. ಕೇಳಿಸ್ತಿದೀಯಾ ನಿಮ್ಗೆ ಯಾರಿಗಾದ್ರು?
ಒಂದೇ ಪ್ರಾಬ್ಲಮ್ ಮಾತಾಜಿ ಪ್ರಾಬ್ಲಮ್. ಮಾತಾಜಿ ಅವರು 1 ನಿಮಿಷ ಅಂತ ಹೇಳಿ ಹೋದ್ರು. 1 ನಿಮಿಷ ಅಂತ ಹೇಳಿದ್ರ? ಓಕೆ. ಕ್ಷಮಿಸಿ. ಸೊ ಯಾವುದು ನಮ್ಮ ಸ್ವಭಾವ ಅಲ್ಲವೋ ಅದನ್ನು ನಾವು ಅನುಕರಣೆ ಮಾಡ್ಲಿಕ್ಕೂ ಕೂಡ ಹೋಗ್ಬಾರ್ದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದರಿಂದ ಪಾಪದ ಪ್ರತಿಕ್ರಿಯೆಗಳು ಉಂಟಾಗುತ್ತೆ ಅಂತ. ಅಸಕ್ತ ಬುದ್ಧಿ ಸರ್ವತ್ರ ಚಿತಾತ್ಮ ವಿಗತ ಸ್ಪೃಹ ನೈಷ್ಕರ್ಮ್ಯ ಸಿದ್ಧಿಂ ಪರಮಾಂ ಸನ್ಯಾಸೇನ ಅಧಿಗಚ್ಚತಿ. ಅಗ್ನಿಯ ಹೊಗೆಯಿಂದ ಆವೃತವಾದಂತೆ ಪ್ರತಿಯೊಂದು ಪ್ರಯತ್ನವೂ ಯಾವುದಾದರೂ ದೋಷದಿಂದ ಆವೃತವಾಗಿರುತ್ತದೆ. ಕುಂತಿಯ ಮಗನಾದ ಅರ್ಜುನನೇ, ಮನುಷ್ಯನ ಸ್ವಧರ್ಮದಿಂದ ಬರುವ ಕರ್ಮವು ದೋಷದಿಂದ ಕೂಡಿದರೂ ಅದನ್ನು ಬಿಡಬಾರದು. ಆಗ್ಲೇ ಹೇಳಿದ ಹಾಗೆ 4 ವರ್ಣದವರು, ಅವರಿಗೆ ಆದಂತಹ ಒಂದು ಕರ್ತವ್ಯಗಳು ಇದೆ. ಆದ್ರೆ ಅದರಿಂದ ಯಾವ್ದಾದ್ರು ದೋಷಗಳು ಅದರಲ್ಲಿ ಆಗತ್ತೆ ಅನ್ನೋ ಕಾರಣದಿಂದ ಅವನು ಅವನ ಧರ್ಮವನ್ನ ಸ್ವಧರ್ಮವನ್ನ ಬಿಡಬಾರದು ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅಂದ್ರೆ ಬ್ರಾಹ್ಮಣನು, ಅವನು ಗೊತ್ತಿದೆ ಅವನಿಗೆ ಭಗವಂತನ ಆರಾಧನೆ ಮಾಡುವಂಥದ್ದು ಉತ್ತಮ ಅಂತ. ಆದ್ರೆ ಒಂದು ಏನಂತ ಹೇಳ್ತಾರೆ, ಅವನ ಹತ್ರ ಬರುವಂತದ್ದು ಕರ್ಮಕಾಂಡ ಕಾರ್ಯಗಳನ್ನ ಅವನಿಂದ ಮಾಡಿಸಿದ್ರೆ ಅದು ಅವನಿಗೆ ದೋಷ ಅಂತ ಹೇಳಿ ಅವನದನ್ನ ಬಿಡಬಾರ್ದು. ಅವನ ಒಂದು ಧರ್ಮವನ್ನ ಅವನು ಬಿಡಬಾರ್ದು. ನಂತರ ಕ್ಷತ್ರಿಯನಾದವನು ಹಿಂಸೆ ಆಗುತ್ತೆ ಅನ್ನುವಂತ ಒಂದು ಕಾರಣಕ್ಕಾಗಿ ಯುದ್ಧವನ್ನ ಮಾಡೋದನ್ನ ನಿಲ್ಲಿಸಬಾರ್ದು. ಅದೇ ರೀತಿ ವೈಶ್ಯನಾದವನು ವ್ಯಾಪಾರ ಮಾಡುವಾಗ ಸುಳ್ಳುಗಳನ್ನ ಹೇಳ್ಬೇಕಾಗಿ ಬರುತ್ತೆ ಅನ್ನೋದಕ್ಕಾಗಿ ಅವನು ವ್ಯಾಪಾರ ಮಾಡುವುದನ್ನೇ ಬಿಟ್ಟು ಬಿಡಬಾರ್ದು. ಮತ್ತೆ ಯಾರು ಶೂದ್ರನಿದ್ದಾನೆ ಅವನು ಒಬ್ಬ ತಪ್ಪಾದ ಸ್ವಾಮಿಯ ಕೆಳಗೆ ಕೆಲಸ ಮಾಡ್ಬೇಕಾಗಿ ಬರ್ಬೋದು. ಅಂತಹ ಸಂದರ್ಭದಲ್ಲಿ ಅವನು ಮಾಡ್ತಾ ಇರುವ ಕೆಲಸ ಸರಿ ಇದೆ, ಆದ್ರೆ ಆ ಒಂದು ವ್ಯಕ್ತಿ ಸರಿ ಇಲ್ಲ ಅಂತ ಕಾರಣಕ್ಕಾಗಿ ಅವನು ಆ ಕಾರ್ಯವನ್ನ ಮಾಡೋದನ್ನ ನಿಲ್ಲಿಸಬಾರ್ದು ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಬ್ರಹ್ಮಭೂತ ಪ್ರಸನ್ನಾತ್ಮ ನಾಶೋಚತಿ ನ ಕಾಂಕ್ಷತಿ ಸಮಾ ಸರ್ವೇಷು ಭೂತೇಷು ಮದ್ಭಕ್ತಿ ಲಭತೆ ಪರಾಂ. ಹೀಗೆ ಆಧ್ಯಾತ್ಮಿಕ ನೆಲೆಯಲ್ಲಿ ಇರುವವನು ಕೂಡಲೇ ಪರಬ್ರಹ್ಮನ ಸಾಕ್ಷಾತ್ಕಾರವನ್ನು ಪಡೆಯುತ್ತಾನೆ ಮತ್ತು ಸಂಪೂರ್ಣವಾಗಿ ಪ್ರಸನ್ನನಾಗುತ್ತಾನೆ. ಅವನು ಯಾವಾಗಲೂ ಶೋಕಿಸುವುದಿಲ್ಲ ಅಥವಾ ಏನನ್ನು ಬಯಸುವುದಿಲ್ಲ. ಅವನು ಎಲ್ಲ ಜೀವಿಗಳನ್ನು ಒಂದೇ ಸಮನಾಗಿ ಕಾಣುತ್ತಾನೆ. ಇಂತಹ ಸ್ಥಿತಿಯಲ್ಲಿ ಅವನು ತನ್ನ ಪರಿಶುದ್ಧ ಭಕ್ತಿ ಸೇವೆಯನ್ನು ಪಡೆಯುತ್ತಾನೆ. ಅಂದ್ರೆ ಯಾರು ಬ್ರಹ್ಮನ್ ನೆಲೆ ಅಂತಂದ್ರೆ ಇಲ್ಲಿ ನಾನು ದೇಹ ಅಲ್ಲ ಆತ್ಮ ಅನ್ನುವಂತಹ ಒಂದು ಜ್ಞಾನವನ್ನ ಪಡಿತಾನೆ, ಆ ಒಂದು ಸಾಕ್ಷಾತ್ಕಾರವನ್ನ ಹೊಂದಿದ್ದಾನೆ, ಆ ಒಂದು ತಿಳುವಳಿಕೆ ಅವನಿಗೆ ತಿಳಿದಿದೆ ಅಂತವನು ಏನಾಗ್ತಾನೆ, ಅವನು ಪ್ರಸನ್ನನಾಗ್ತಾನೆ ಅಂತಂದ್ರೆ ಅವನಿಗೆ ಪ್ರತಿಯೊಂದು ಕೂಡ ಅವನಿಗೆ ಅರ್ಥವಾಗ್ತಿದೆ. ಅಂದ್ರೆ ಅವನು ಯಾವುದೇ ಒಂದು ಜೀವಿ ಇರ್ಬೋದು, ಆ ಜೀವಾತ್ಮ ಅನ್ನುವಂಥದ್ದು ಆ ಒಂದು ಜೀವಿತಾವಧಿಯಲ್ಲಿ ಅದು ಎಂತಹ ಒಂದು ದೇಹವನ್ನ ಪಡೆದಿದೆ, ಅದು ಕರ್ಮಾನುಸಾರ ಪಡೆದಿದೆ. ನಂತರ ಆ ಕರ್ಮಾನುಸಾರ ಪಡೆದಂತಹ ದೇಹದಲ್ಲಿ ಈಗ ಅವನು ಮನುಷ್ಯ ದೇಹವನ್ನ ಪಡೆದಿದ್ರೆ ಅವನಿಗೆ ಅದೊಂದು ಅವರಿಗೆ ಸಿಕ್ಕ ಒಂದು ಅವಕಾಶ. ಅಂದ್ರೆ ಈ ಒಂದು ಜನ್ಮ ಮೃತ್ಯು ಜರಾವಾದಿಯ ಚಕ್ರದಿಂದ ಅಥವಾ ಈ ಭವಸಾಗರದಿಂದ ದಾಟೋದಕ್ಕೆ ಅವನಿಗೆ ಸಿಕ್ಕಿರುವಂತಹ ಒಂದು ಅವಕಾಶ. ಅದನ್ನ ಅವನು ಸದುಪಯೋಗ ಪಡಿಸ್ಕೊಳ್ತಾನೆ. ಆದ ಕಾರಣ ಅವನು ಸದಾ ಪ್ರಸನ್ನನಾಗಿರ್ತಾನೆ. ಮತ್ತೆ ಆ ಒಂದು ದೇಹದಲ್ಲಿ ಇದ್ದ ಸಮಯದಲ್ಲಿ ಯಾವುದೇ ಒಂದು ಕಷ್ಟ ಸುಖಗಳು ಬಂದಾಗ ಅವನು ಅದಕ್ಕೆ ವಿಚಲಿತನಾಗೋದಿಲ್ಲ. ಎಲ್ಲವನ್ನು ಕೂಡ ಸಮಾನ ಸ್ಥಿತಿಯಲ್ಲಿ ಅವನು ಅದನ್ನ ಸ್ವೀಕಾರ ಮಾಡ್ತಾನೆ. ಯಾಕಂದ್ರೆ ಇಲ್ಲಿ ಇರುವವರೆಗೂ ಕೂಡ ಈ ಒಂದು ಏನಂತ ಹೇಳ್ತಾರೆ, ಪ್ರಕೃತಿಯಲ್ಲಿ ಈ ಒಂದು ಕಾಲಗಳು ಬದಲಾದ ಹಾಗೆ ಇಲ್ಲಿನ ಒಂದು ಪರಿಸ್ಥಿತಿಗಳು ಸದಾ ಬದಲಾಗ್ತಾ ಇರುತ್ತೆ. ಅದಕ್ಕೆ ಅವನು ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಅಂತವನು ಏನ್ ಮಾಡ್ತಾನೆ, ಯಾವಾಗ ಅವನಿಗೆ ಎಲ್ಲ ಜ್ಞಾನ ಬಂತು ಆಗ ಅವನು ನೇರವಾಗಿ ಭಕ್ತಿ ಸೇವೆಯಲ್ಲಿ ತೊಡಗ್ತಾನೆ. ಭಕ್ತಿ ಸೇವೆಯಲ್ಲಿ ತೊಡಗುವ ಮೂಲಕ ಭಗವಂತನನ್ನ ಪಡೆಯುವ ಒಂದು ಪ್ರಯತ್ನವನ್ನು ಅವನು ಮಾಡ್ತಾನೆ. ಭಕ್ತ್ಯಾ ಮಾಂ ಅಭಿಜಾನಾತಿ ಯಾವನ್ ಯಶ್ಚಾಸ್ಮಿ ತತ್ವತಃ ತಥೋ ಮಾಂ ತತ್ವತೋ ಜ್ಞಾತ್ವಾ ವಿಶತೆ ತದನಂತರಂ. ಭಕ್ತಿ ಸೇವೆಯಿಂದ ಮಾತ್ರ ದೇವೋತ್ತಮ ಪರಮ ಪುರುಷನಾದ ನನ್ನನ್ನು ನಾನಿರುವಂತೆ ಮನುಷ್ಯನು ಅರ್ಥ ಮಾಡಿಕೊಳ್ಳಬಲ್ಲ. ಇಂತಹ ಭಕ್ತಿಯಿಂದ ಮನುಷ್ಯನು ನನ್ನ ಪೂರ್ಣ ಪ್ರಜ್ಞೆಯನ್ನು ಪಡೆದಾಗ ಭಗವದ್ಧಾಮವನ್ನು ಪ್ರವೇಶಿಸಬಲ್ಲ. ಆದ್ರೆ ನಾವು ಯಾವಾಗ ಭಗವಂತನನ್ನ ತಿಳಿಯೋದಕ್ಕೆ ಸಾಧ್ಯ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಭಕ್ತಿ ಸೇವೆ ಮಾಡ್ಬೇಕು ಅಂತಂದ್ರೆ ನಾವು ಕಡೆ ಪಕ್ಷ ಸತ್ವಗುಣಕ್ಕೆ ಬರಬೇಕು. ನಂತರ ಆ ಸತ್ವಗುಣ ಅನ್ನುವಂಥದ್ದು ನಮ್ಮನ್ನ ಶುದ್ಧ ಸತ್ವಕ್ಕೆ ಕೊಂಡೋಗುತ್ತೆ. ಆ ರೀತಿ ಯಾರು ಆ ಒಂದು ಶುದ್ಧ ಸತ್ವದ ಒಂದು ಭಕ್ತಿ ಮಾಡ್ತಾರೆ ಅಂತವರು ಭಗವಂತನನ್ನ ಅವನಿರುವಂತೆ ತಿಳಿಯೋದಕ್ಕೆ ಸಾಧ್ಯ ಇದೆ. ಅಂದ್ರೆ ಅವನನ್ನ
ಏನಂತ ಕರಿತೀವಿ, ಅವನ ಒಂದು ನಾಮರೂಪ ಗುಣಲೀಲೆಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇಂತಹ ಭಕ್ತಿಯಿಂದ ಮಾತ್ರ ಮನುಷ್ಯನು ಭಗವಂತನನ್ನ ಪರಿಪೂರ್ಣವಾಗಿ ತಿಳಿಯೋದಕ್ಕೆ ಸಾಧ್ಯ ಆಗುತ್ತೆ, ಮತ್ತೆ ಅವನ ಒಂದು ಧಾಮಕ್ಕೆ ಹಿಂದಿರುಗೋದಕ್ಕೂ ಸಾಧ್ಯ ಆಗುತ್ತೆ. ಅದಕ್ಕೆ ಹೇಳ್ತಾರೆ ಕನಿಷ್ಠ ಪಕ್ಷ ಸತ್ವಗುಣ ಅನ್ನುವಂಥದ್ದು ಏನಂತಾರೆ ಪ್ರೀ ಕ್ವಾಲಿಫಿಕೇಶನ್ ಅಂತ. ನಾವು ಡಿಗ್ರಿ ಕಾಲೇಜ್ಗೆ ಹೋಗ್ಬೇಕಂದ್ರೆ ನಾವು PUC ಕಂಪ್ಲೀಟ್ ಆಗಿರ್ಬೇಕು. ಹಾಗೆ ನಾವು ಆಧ್ಯಾತ್ಮಿಕ ಜಗತ್ತಿಗೆ ಹೋಗ್ಬೇಕು, ಭಗವಂತನ ಧಾಮಕ್ಕೆ ಹಿಂದಿರಬೇಕು ಅಂತಂದ್ರೆ ನಾವು ಭಕ್ತಿ ಸೇವೆಯಲ್ಲಿ ನಿರತರಾಗಿರ್ಬೇಕು. ಮತ್ತೆ ಆ ಭಕ್ತಿಯಲ್ಲಿ ಪರಿಪೂರ್ಣತೆಯನ್ನ ಹೊಂದಿದ್ರೆ ಮಾತ್ರ ಒಂದು ಧಾಮಕ್ಕೆ ನಮ್ಗೆ ಪ್ರವೇಶ ಸಿಗುತ್ತೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಯಾರು ಭಕ್ತಿ ಸೇವೆಯಲ್ಲಿ ಇದ್ದಾನೆ ಅವನು ಭಗವಂತನನ್ನ ಯಥಾರ್ಥವಾಗಿ ತಿಳಿತಾನೆ. ಭಗವಂತನನ್ನ ಯಥಾರ್ಥವಾಗಿ ತಿಳಿದವನು ಅವನ ಧಾಮಕ್ಕೆ ಹಿಂದಿರುಗುವ ಅರ್ಹತೆಯನ್ನ ಹೊಂದಿರ್ತಾನೆ ಅಂತ. ಸರ್ವಕರ್ಮಾಣಿ ಅಪಿ ಸದಾ ಕುರ್ವಾಣೋ ಮತ್ ವ್ಯಾಪಾಶ್ರಯಃ ಮತ್ ಪ್ರಸಾದಾತ್ ಅವಾಪ್ನೋತಿ ಶಾಶ್ವತಂ ಪದಂ ಅವ್ಯಯಂ. ನನ್ನ ಪರಿಶುದ್ಧ ಭಕ್ತನು ಎಲ್ಲಾ ಬಗೆಯ ವ್ಯಾಪಾರಗಳಲ್ಲಿ ನಿರತನಾಗಿದ್ದರೂ ನನ್ನ ರಕ್ಷಣೆಯಲ್ಲಿ ನನ್ನ ಕೃಪೆಯಿಂದ ಶಾಶ್ವತವೂ ಅವ್ಯಯವೂ ಆದ ನಿವಾಸವನ್ನು ಸೇರುತ್ತಾನೆ. ಅಂದ್ರೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಅವನು ನೋಡೋದಕ್ಕೆ ಭಕ್ತನಾದವನಿಗೂ ಆ ಭಕ್ತನಿಗೂ ಮೇಲ್ನೋಟಕ್ಕೆ ನೋಡಿದ್ರೆ ಯಾವುದೇ ವ್ಯತ್ಯಾಸ ಇಲ್ಲ. ಅವನು ಕೂಡ ಎಲ್ಲರ ಹಾಗೆ ಊಟ ಮಾಡ್ತಾನೆ, ಎಲ್ಲರ ಹಾಗೆ ಕೆಲಸ ಮಾಡ್ತಾನೆ, ಎಲ್ಲರ ಹಾಗೆ ಎಲ್ಲರ ಮಧ್ಯೆ ಕಾಣಿಸಿದ್ರು ಕೂಡ ಅವನ ಒಂದು ಏನಂತಾರೆ ಪ್ರಜ್ಞೆ, ಅವನ ಒಂದು ಕಾನ್ಶಿಯಸ್ನೆಸ್ ಯಾವ ರೀತಿ ಇದೆ ಅನ್ನುವಂಥದ್ದು ಅದನ್ನ ನಾವು ನೋಡೋದಕ್ಕೆ ಸಾಧ್ಯ ಆಗುದಿಲ್ಲ. ಅವನು ಎಲ್ಲರ ಮಧ್ಯೆ ಎಲ್ಲರ ಹಾಗೆ ಕಾಣ್ತಿದ್ರು ಕೂಡ, ಎಲ್ಲರಂತೆ ಅವನು ಕೆಲಸ ಮಾಡ್ತಾ ಇದ್ರು ಕೂಡ ಅವನು ಭಗವಂತನ ರಕ್ಷಣೆಯಲ್ಲಿ ಇದ್ದಾನೆ. ಯಾಕಂದ್ರೆ ಅವನು ಮಾಡುವಂತಹ ಒಂದು ಕೆಲಸಗಳ ಉದ್ದೇಶ ಏನಿದೆ ಅದು ಭಗವಂತನನ್ನ ತೃಪ್ತಿಪಡಿಸುವುದಾಗಿರುತ್ತೆ. ಆದ ಕಾರಣ ಭಗವಂತನ ಕೃಪೆಯಿಂದ ಅವನು ಭಗವಂತನ ನಿವಾಸಕ್ಕೆ ಕೂಡ ಸೇರ್ತಾನೆ. ಹಿಂಗೆ ತೆಗ್ದಾಕಿ ಅಚ್ಚಿತ್ತಾ ಸರ್ವ ದುರ್ಗಾಣಿ ಮತ್ ಪ್ರಸಾದಾತ್ ತರಿಷ್ಯಸಿ ಅತ ಚೇತಾ ತ್ವಾಂ ಅಹಂಕಾರಾನ್ ನ ಶೋಷ್ಯಸಿ ವಿನಶ್ಯಸಿ. ನೀನು ನನ್ನ ಪ್ರಜ್ಞೆಯನ್ನು ಹೊಂದಿದಾಗ ಬದ್ಧ ಜೀವನದ ಎಲ್ಲ ಅಡ್ಡಿಗಳನ್ನು ನನ್ನ ಕೃಪೆಯಿಂದ ನಿವಾರಿಸಿಕೊಳ್ಳುವೆ. ಆದರೆ ನೀನು ಇಂತಹ ಪ್ರಜ್ಞೆಯಲ್ಲಿ ಕೆಲಸ ಮಾಡದೆ ಅಹಂಕಾರದಿಂದ ಕೆಲಸ ಮಾಡಿದರೆ, ನನ್ನ ಮಾತನ್ನು ಕೇಳದೆ ಹೋದರೆ ಮುಳುಗಿ ಹೋಗುತ್ತೀಯೇ. ಆದ್ರೆ ಇಲ್ಲಿ ಭಗವಂತ ಅರ್ಜುನರಿಗೆ ಹೇಳ್ತಾ ಇದ್ದಾನೆ, ಇಷ್ಟು ಜ್ಞಾನವನ್ನ ಕೊಟ್ಟಿದ್ದಾಯ್ತು, ಆ ಜ್ಞಾನವನ್ನ ನೀನು ಅಳವಡಿಸ್ಕೊಂಡ್ರೆ ನೀನು ನನ್ನ ಒಂದು ಕೃಪೆಯಿಂದ ಈ ಒಂದು ಕಷ್ಟಗಳನ್ನ ನಿವಾರಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಆದ್ರೆ ನೀನು ನನ್ನ ಮಾತನ್ನ ಉಲ್ಲಂಘಿಸಿ ನಿನ್ನಿಷ್ಟ ಬಂದ ಹಾಗೆ ನೀನ್ ಮಾಡ್ತೀಯ ಅಂತಂದ್ರೆ ನೀನು ಮತ್ತೆ ಈ ಒಂದು ಭವಸಾಗರದಲ್ಲಿ ಮುಳುಗಿ ಹೋಗ್ತೀಯಾ ಅಂತ ಇಲ್ಲಿ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾನೆ. ಈಶ್ವರಃ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರರೂಢಾನಿ ಮಾಯೆಯ. ಅರ್ಜುನನೇ, ಪರಮಪ್ರಭುವು ಪ್ರತಿಯೊಬ್ಬನ ಹೃದಯದಲ್ಲಿಯೂ ಇದ್ದಾನೆ. ಐಹಿಕ ಶಕ್ತಿಯಿಂದ ಮಾಡಿದ ಯಂತ್ರದಲ್ಲಿ ಕುಳಿತವನಂತೆ ಇರುವ ಎಲ್ಲ ಜೀವಿಗಳ ತಿರುಗಾಟವನ್ನು ನಿರ್ದೇಶಿಸುತ್ತಿದ್ದಾನೆ. ಅಂದ್ರೆ ಇಲ್ಲಿ ಯಾವ ರೀತಿ ಹೇಳ್ತಾರೆ ಅಂತಂದ್ರೆ ಒಂದು ಕಾರಿನಲ್ಲಿ ಡ್ರೈವರ್ ಹಾಗೆ, ಅಂದ್ರೆ ಕಾರು ಅಂದ್ರೆ ದೇಹ ಅಂತಂದ್ರೆ ಅದರ ಒಂದು ಡ್ರೈವರ್ ಆತ್ಮ, ಆದ್ರೆ ಅಲ್ಲಿ ಇರುವಂತಹ ಪ್ಯಾಸೆಂಜರ್ ಒಬ್ಬ ಕೂತಿದ್ದಾನೆ. ಆದ್ರೆ ಯಾರು ಕೂತಿದ್ದಾನೆ ಅನ್ನೋದನ್ನ ಡ್ರೈವರ್ ತಿರುಗಿ ಕೂಡ ನೋಡಿರಲ್ಲ. ಆದ್ರೆ ಅಲ್ಲಿ ಯಾರು ಕೂತಿದ್ದಾನೆ ಅಂದ್ರೆ ಪರಮಾತ್ಮ ಕೂತಿದ್ದಾನೆ. ಯಾವಾಗ ಇವನು ಅವನ ಕಡೆಗೆ ಗಮನ ಕೊಡ್ತಾನೆ ಮತ್ತೆ ಅವನ ಜೊತೆ ಸಂಪರ್ಕಕ್ಕೆ ಹೋಗ್ತಾನೆ, ಆಗ ಏನ್ ಮಾಡ್ತಾನೆ, ಹಿಂದೆ ಕೂತಿರೋ ಡ್ರೈವರ್ ಪಕ್ಕಕ್ಕೆ ಕೂತು ಅವನಿಗೆ ನಿರ್ದೇಶನಗಳನ್ನ ಕೊಡ್ತಾನೆ. ಆದ್ರೆ ಅವನು ಅದನ್ನ ಅಲಕ್ಷಿಸಿ ಅವನು ಯಾರೋ ಹಿಂದೆ ಕೂತಿರೋದನ್ನ ಗಮನಿಸ್ದಿರಾನೆ ಹೋಗ್ತಾ ಇದ್ದಾನೆ ಅಂತಂದ್ರೆ ಅವನ ಹಿಂದೆ ಕೂತವನು ಅವನ್ನ ನೋಡ್ತಾ ಇದ್ದಾನೆ, ಅವ್ನು ಮಾಡ್ತಾ ಇರೋದೆಲ್ಲ ನೋಡ್ತಾ ಇದ್ದಾನೆ. ಆದ್ರೆ ಇವನಿಗೆ ಗೊತ್ತಿಲ್ಲ ಅಲ್ಲಿ ಒಬ್ಬ ಕೂತು ಅವನ್ನ ನೋಡ್ತಾ ಇದ್ದಾನೆ ಅಂತ. ಹಾಗೆ ಇಲ್ಲಿ ಒಂದೇ ಮರದಲ್ಲಿ ಎರಡು ಹಕ್ಕಿಗಳಿದ್ದ ಹಾಗೆ, ಒಂದು ಹಕ್ಕಿ ಅದು ಹಣ್ಣುಗಳು ಅಂದ್ರೆ ಈ ಭೌತಿಕ ಸುಖ ದುಃಖಗಳನ್ನ ಅನುಭವಿಸೋದ್ರಲ್ಲಿ ಮಗ್ನ ಆಗಿದ್ರೆ, ಪರಮಾತ್ಮ ಅನ್ನುವಂತ ಹಕ್ಕಿ ಅಲ್ಲೇ ಪಕ್ಕದಲ್ಲೇ ಕೂತಿದೆ, ಅದು ಸದಾ ಕಾಲ ಈ ಒಂದು ಆತ್ಮನನ್ನ ನೋಡ್ತಾ ಇದೆ. ಪರಮಾತ್ಮ ಆ ಒಂದು ಆತ್ಮನ ಮೇಲೆ ಎಷ್ಟು ಕಾಳಜಿಯನ್ನು ವಹಿಸಿದ್ದಾನೆ, ಅಷ್ಟು ಪ್ರೀತಿಯನ್ನು ಇಟ್ಟಿದ್ದಾನೆ ಅಂತಂದ್ರೆ ಅವನು ಒಂದು ಏನಂತ ಹೇಳ್ತಾರೆ, ಒಂದು ಜಿರಳೆ, ಒಂದು ಹುಳ ಏನೇ ಆಗ್ಲಿ, ಎಂತದೇ ಒಂದು ಯೋನಿಯಲ್ಲಿ ಅವನು ಜನ್ಮ ಪಡೀಲಿ, ಅವನನ್ನ ಬಿಡದೆ ಅವನ ಜೊತೆಯಲ್ಲಿ ಹೋಗ್ತಾನೆ ಅಂತ ಹೇಳ್ತಾರೆ. ತ್ವಂ ಏವ ಶರಣಂ ಗಚ್ಚ ಸರ್ವಭಾವೇನ ಭಾರತ ತತ್ ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸಿಸಿ ಶಾಶ್ವತಂ. ಭರತ ವಂಶದಲ್ಲಿ ಶ್ರೇಷ್ಠನಾದವನೇ, ಸಂಪೂರ್ಣವಾಗಿ ಅವನಿಗೆ ಶರಣಾಗತನಾಗು. ಅವನ ಕೃಪೆಯಿಂದ ನೀನು ದಿವ್ಯ ಶಾಂತಿಯನ್ನು
ಪರಮವೂ ಶಾಶ್ವತವೂ ಆದ ಸ್ಥಾನವನ್ನು ಪಡೆಯುತ್ತೀಯೇ. ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾನೆ, ಭಗವಂತನ ಒಂದು ಸಂಪೂರ್ಣವಾಗಿ ಯಾರು ಶರಣಾಗತರಾಗ್ತಾರೆ ಅಂತವ್ರು ಅವನ ಕೃಪೆಯಿಂದ ನಿಜವಾದ ಆನಂದವನ್ನ ಮತ್ತೆ ಒಂದು ಜ್ಞಾನವನ್ನ ಮತ್ತೆ ಶಾಶ್ವತವಾದ ಜೀವನವನ್ನ ಪಡೀಲಿಕ್ಕೆ ಸಾಧ್ಯ ಇದೆ ಅಂತ. ಇದಕ್ಕೆ ಒಂದು ಉದಾಹರಣೆಯಲ್ಲಿ ತೋರಿಸ್ತಾ ಇದ್ದಾರೆ, ಅವನಿಗೆ ಶರಣಾದವರ ಒಂದು ಉದಾಹರಣೆ. ಇಲ್ಲಿ ನಾವು ನೋಡ್ತಾ ಇದ್ವಿ, ಒಬ್ಬ ರಾಜ, ಅವನ ಹೆಸರು ಪ್ರತಾಪರುದ್ರ ಅಂತ. ಅವನು ಒರಿಸ್ಸಾದ ರಾಜ ಆಗಿದ್ದ. ಅಲ್ಲಿ ರಥಯಾತ್ರೆ ನಡೆಯುವಾಗ ಅವನು ಎಂತಹ ಒಂದು ಕಾರ್ಯದಲ್ಲಿ ತೊಡಗುತ್ತಿದ್ದ ಅಂತಂದ್ರೆ, ಕಸ ಗುಡಿಸುವ ಒಂದು ಕೆಲಸವನ್ನ ಅವನು ಮಾಡ್ತಿದ್ದ. ಅಂದ್ರೆ ತಾನು ರಾಜ ಅಂತ ಹೇಳಿ ಅವನಿಗೆ ಅಹಂಕಾರ ಇರ್ಲಿಲ್ಲ. ಅವನು ರಾಜ ಅನ್ನುವಂತಹ ಒಂದು ಸ್ಥಾನವನ್ನ, ಒಂದು ಜವಾಬ್ದಾರಿಯನ್ನ ಭಗವಂತ ನನಗೆ ಕೊಟ್ಟಿದ್ದಾನೆ. ವಾಸ್ತವದಲ್ಲಿ ಭಗವಂತನೇ ಎಲ್ಲದರ ಒಡೆಯ. ನನಗೆ ಈ ಒಂದು ಜವಾಬ್ದಾರಿ ಅಥವಾ ಕರ್ತವ್ಯವನ್ನ ಕೊಟ್ಟಿದ್ದಾನೆ, ನಾನು ಅವನ ಸೇವಕ ಅನ್ನುವಂತಹ ಮನಸ್ಥಿತಿಯಲ್ಲಿ ಅವನು ಒಂದು ರಾಜ್ಯಭಾರವನ್ನ ಮಾಡ್ತಿದ್ದ. ಹಾಗೆ ಅಂತವರಿಗೆ ಭಗವಂತ ಅಂತಹ ಭಕ್ತರು ಯಾರಿದ್ದಾರೆ ಅಂತವರನ್ನ ಭಗವಂತ ಅವನ ಸ್ಥಾನಕ್ಕೆ, ಅಂದ್ರೆ ಅವನ ಧಾಮಕ್ಕೆ ಕರೆಸ್ಕೋತಾನೆ. ಅಲ್ಲಿ ಅವನು ಶಾಶ್ವತವಾದ ಜೀವನವನ್ನ ಪಡಿತಾನೆ, ಅಲ್ಲಿ ನಿಜವಾದ ಆನಂದವನ್ನ ಹೊಂದುತ್ತಾನೆ, ಮತ್ತೆ ಅಲ್ಲಿ ಪೂರ್ಣ ಜ್ಞಾನವನ್ನು ಕೂಡ ಅವನು ಪಡಿತಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಅಂದ್ರೆ ಅನೇಕ ಕಡೆ ಹಿಂದಿನ ಕಾಲದಲ್ಲಿ ಈ ರೀತಿ ಇತ್ತು. ಅಂದ್ರೆ ದೇವಸ್ಥಾನಗಳಲ್ಲಿ ಪೂಜೆನ ಮಾಡ್ಬೇಕಾದ್ರೆ ಆ ಪೂಜೆ ಅಥವಾ ಒಂದು ದೇವಸ್ಥಾನದ ಒಂದು ಏನಂತ ಹೇಳ್ತಾರೆ, ಉತ್ಸವ ಮಾಡೋದಕ್ಕೆ ಎಷ್ಟು ಖರ್ಚಾಗ್ತಿತ್ತು, ಏನೆಲ್ಲ ಆಗ್ತಿತ್ತು, ಅದೆಲ್ಲವನ್ನು ಕೂಡ ಒಂದು ಲಿಸ್ಟ್ ಬರೆದು ಭಗವಂತನ ಹತ್ರ ಒಪ್ಪಿಸ್ತಿದ್ರಂತೆ. ಅಂದ್ರೆ ಇದಕ್ಕೆ ಒಡೆಯ ನೀನೇ ಇದಕ್ಕೆಲ್ಲ ಮೇಲ್ವಿಚಾರಕ ಅಂತ ಹೇಳಿ ಅವನ ಹತ್ರ ಹೋಗಿ ಅಲ್ಲಿ ನಡೆದಂಥದ್ದು, ಎಷ್ಟೋ ಹಣ ಸಂಗ್ರಹ ಮಾಡಿದ್ರು, ಅದನ್ನ ಯಾವ್ದಕ್ಕೆಲ್ಲ ಬಳಸಿದ್ರು ಅಂತ ಹೇಳಿ ಭಗವಂತನ ಮುಂದೆ ನಿಂತು ಅದನ್ನ ಒಪ್ಪಿಸ್ತಿದ್ರು ಅಂತ. ಹಾಗೆ ಇಲ್ಲಿ ಪ್ರತಾಪರುದ್ರ ಕೂಡ ಅವನು ಏನು ರಾಜ್ಯಭಾರ, ಈ ಒಂದು ಎಲ್ಲ ಭಕ್ತರು ಇದ್ರು, ಪರೀಕ್ಷಿತ ಮಹಾರಾಜ ಅಂತ, ಯುಧಿಷ್ಠಿರ ಮಹಾರಾಜನ ಮೊಮ್ಮಗ, ಇವರೆಲ್ಲರೂ ಕೂಡ ಹಾಗೆ ರಾಜ್ಯಭಾರ ಮಾಡ್ತಿದ್ದಂಥದ್ದು. ಈ ಕುರುಕ್ಷೇತ್ರ ಯುದ್ಧ ಮುಗಿದ ಮೇಲೆ ಅವನು ಯುಧಿಷ್ಠಿರ ರಾಜನಾಗೋದಕ್ಕೆ ಒಪ್ಪೋದಿಲ್ಲ. ಅವನನ್ನ ಒಪ್ಪಿಸೋದಕ್ಕೆ ಎಲ್ಲರೂ ಪರಿಪರಿ ಪ್ರಯತ್ನ ಮಾಡ್ತಾರೆ. ಅಂದ್ರೆ ವ್ಯಾಸರು ಹೇಳ್ತಾರೆ, ನಂತರ ಸ್ವತಃ ಕೃಷ್ಣ ಹೇಳ್ತಾನೆ, ನಂತರ ಕೊನೆಗೆ ಕೃಷ್ಣ ಅವನನ್ನ ಭೀಷ್ಮರ ಹತ್ರ ಕರ್ಕೊಂಡು ಹೋಗ್ತಾರೆ. ಆಗ ಭೀಷ್ಮರು ಕೂಡ ಹೇಳ್ತಾರೆ, ಇಲ್ಲ ಇದು ನೀನು ಒಪ್ಕೋಬೇಕು, ನೀನ್ ಮಾಡ್ಲೇಬೇಕು, ಈಗ ಧರ್ಮಸ್ಥಾಪನೆ ಆಗ್ಬೇಕು ಅಂತ. ಆಗ ಅವನು ಏನಂತ ಹೇಳ್ತಾನೆ ಅಂದ್ರೆ, ಇಲ್ಲಿ ಸ್ವಯಂ ಕೃಷ್ಣ ಭಗವಂತ ಹೇಳ್ತಾ ಇದ್ದಾನೆ, ಅವನ ಒಂದು ಜವಾಬ್ದಾರಿ, ಅಂದ್ರೆ ಅವನು ಏನು ಜವಾಬ್ದಾರಿ ನನಗೆ ಕೊಟ್ಟಿದ್ದಾನೆ, ನಾನು ಅದನ್ನ ಅವನ ಪರವಾಗಿ ವಹಿಸ್ಕೊಳ್ತೀನಿ ಹೊರತು ನಾನು ಇದಕ್ಕೆ ರಾಜ ಅನ್ನುವಂತಹ ಒಂದು ಮನಸ್ಥಿತಿ ಅವನಲ್ಲಿ ಇರ್ಲಿಲ್ಲ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಶುದ್ಧ ಭಕ್ತರಾದವರು ಆ ರೀತಿ ಇರ್ತಾರೆ ಅಂತ. ಇತೀತೆ ಜ್ಞಾನಂ ಆಖ್ಯಾತಂ ಗುಹ್ಯಾತ್ ಗುಹ್ಯತರಂ ಮಯಾ ವಿಮೃಶ್ಯೇ ತತ್ ಅಶೇಷೇಣ ಯಥೇಚ್ಛಸಿ ತಥಾ ಕುರು. ಇಚ್ಛಸಿ ತಥಾ ಕುರು. ಭಗವಂತ ಏನ್ ಹೇಳ್ತಾ ಇದ್ದಾನೆ, ಹೀಗೆ ನಿನಗೆ ಗುಹ್ಯಕ್ಕಿಂತ ಗುಹ್ಯತರವಾದ ಜ್ಞಾನವನ್ನು ವಿವರಿಸಿದ್ದೇನೆ, ಇದನ್ನು ಕುರಿತು ಸಂಪೂರ್ಣವಾಗಿ ವಿಮರ್ಶಿಸಿ ನಿನ್ನ ಇಷ್ಟದಂತೆ ಮಾಡು. ಭಗವಂತ ಎಲ್ಲರಿಗೂ ಈ ಒಂದು ಸ್ವಾತಂತ್ರ್ಯ ಕೊಡ್ತಾನೆ, ಎಲ್ಲ ಜ್ಞಾನವನ್ನು ತಿಳಿಸ್ತಾನೆ. ಆಮೇಲೆ ಯಾರ ಮೇಲೆ ಕೂಡ ಅವನು ಒಂದು ಹಿಟ್ಲರ್ ಗುಣ ಅವನಲ್ಲಿ ಇರೋದಿಲ್ಲ. ಅಂದ್ರೆ ಯಾರನ್ನು ಕೂಡ ನೀನ್ ಇದನ್ನೇ ಮಾಡ್ಬೇಕು, ನಾನು ಹೇಳಿದಾಯ್ತು ಅಂತ ಅವನು ಯಾರನ್ನು ಕೂಡ ಒತ್ತಾಯ ಪಡಿಸೋದಿಲ್ಲ. ಅದನ್ನ ಇಲ್ಲಿ ಕೃಷ್ಣ ಅರ್ಜುನನಿಗೂ ಹೇಳ್ತಾ ಇದ್ದಾನೆ. ಆದ್ರೆ ನಾನು ನಿನ್ಗೆ ಎಲ್ಲ ಒಂದು ರಹಸ್ಯ ಜ್ಞಾನವನ್ನು ತಿಳಿಸಿದ್ದಾಗಿದೆ, ಈಗ ಎಲ್ಲವನ್ನು ವಿಮರ್ಶೆ ಮಾಡು, ನಿನ್ನ ಮನಸ್ಸಿನಲ್ಲಿ ನೀನು ಯೋಚನೆ ಮಾಡು, ಈಗ ನಿನ್ನಿಷ್ಟ ಬಂದ ಹಾಗೆ ನೀನು ಮುಂದುವರಿಸು ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅರ್ಜುನ ಉವಾಚ. ಈಗ ಅರ್ಜುನ ಅದಕ್ಕೆ ಏನ್ ಹೇಳ್ತಾ ಇದ್ದಾನೆ, ನಷ್ಟು ಮೋಹ ಸ್ಮೃತಿರ್ಲಬ್ಧ ತ್ವತ್ ಪ್ರಸಾದಾನ್ ಮಯಾಚ್ಯುತ ಸ್ಥಿತೋ ಅಸ್ಮಿ ಗತಾ ಸಂದೇಹ ಕರಿಷ್ಯೆ ವಚನಂ ತವ. ಕರಿಷ್ಯೆ ವಚನಂ ತವ ಅಂತಂದ್ರೆ ನಿನ್ನ ಅಪ್ಪಣೆ ಅಂತ ನಾನು ಮಾಡ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅರ್ಜುನನು ಹೀಗೆ ಹೇಳಿದನು, ಪ್ರಿಯ ಕೃಷ್ಣ, ಚ್ಯುತಿ ಇಲ್ಲದವನೇ, ನನ್ನ ಮೋಹ ಮಾಯವಾಯಿತು, ನಿನ್ನ ದಯೆಯಿಂದ ನನ್ನ ಸ್ಮೃತಿಯು ಮತ್ತೆ ಪಡೆದಿದ್ದೇನೆ. ಈಗ ನಾನು ದೃಢ ಮನಸ್ಸಿನಿಂದ ಇದ್ದೇನೆ, ನನ್ನ ಸಂದೇಹಗಳೆಲ್ಲ ಬಿಡುಗಡೆಯಾಗಿದೆ, ನಿನ್ನ ಅಪ್ಪಣೆಯಂತೆ ನಡೆಯಲು ನಾನು ಸಿದ್ಧನಾಗಿದ್ದೇನೆ. ಅಂದ್ರೆ ಈಗ ಅವನಿಗೆ ಆ ಒಂದು ಏನಂತಾರೆ, ಯುದ್ಧ ಮಾಡೋದಕ್ಕೆ ಅವನಿಗೆ ಸಾಮರ್ಥ್ಯ ಇದ್ರು ಕೂಡ ಅಂತಹ ಅರ್ಜುನನನ್ನೇ ಆ ಒಂದು ಭ್ರಮೆಗೆ ಬಂದಾಗ ಅವನು ಹೇಗೆ ಒಂದು ಮೋಹದಿಂದ ಎಲ್ಲವನ್ನೂ ಕೂಡ ಬಿಟ್ಟು ಒಂದು ಆತ್ಮವಿಶ್ವಾಸವನ್ನ ಕಳೆದುಕೊಂಡು ಯುದ್ಧ ಬೇಡ ಅನ್ನುವಂತಹ ಮನಸ್ಥಿತಿಗೆ ಬಂದಿದ್ದ. ಈಗ ಅಂತಹ ಒಂದು ಅರ್ಜುನನಿಗೆ ಭಗವಂತ ಅವನು ಕೊಟ್ಟ ಒಂದು ಜ್ಞಾನದಿಂದ ಅವನಿಗೆ ಈಗ ಯಾವುದೇ ಒಂದು ಅನುಮಾನಗಳು ಸಂದೇಹಗಳು ಇನ್ನಿಲ್ಲ. ಮತ್ತೆ ಈಗ ಅವನು ಯುದ್ಧ ಯಾವ ರೀತಿ ಮಾಡ್ತಾ ಇದ್ದಾನೆ ಅಂತಂದ್ರೆ ಕಾನ್ಫಿಡೆಂಟ್ ಆಗಿ ಮಾಡ್ತಾ ಇದ್ದಾನೆ. ಅಂದ್ರೆ ದೃಢ ಮನಸ್ಸಿನಿಂದ ಒಂದು ಯುದ್ಧವನ್ನು ಮಾಡೋದಕ್ಕೆ ಅವನು ಸಿದ್ಧ ಆಗಿದ್ದಾನೆ. ಅವನು ಹೇಳ್ತಾ ಇದ್ದಾನೆ, ನೀನು ನನ್ನ ಪ್ರಭು, ನಿನ್ನ ಅಪ್ಪಣೆ ಅಂತ ನಾನೀಗ ಮಾಡ್ತೀನಿ. ಅಂದ್ರೆ ಈಗ ಅವ್ನು ಮಾಡ್ತಾ ಇರುವಂತದ್ದು ಭಕ್ತಿ ಕಾರ್ಯ. ಈಗ ಅವ್ನು ಮಾಡ್ತಾ ಇರುವಂತದ್ದು ಅವನ ಸ್ವಾರ್ಥಕ್ಕಾಗಿ ಅಥವಾ ಅವನ ರಾಜ್ಯ
ಹಿಂದೆ ಪಡೆಯೋದಕ್ಕಾಗಿ ಆ ಒಂದು ಉದ್ದೇಶದಿಂದ ಅಲ್ಲ. ಈಗ ಅವ್ನು ಮಾಡ್ತಾ ಇರುವಂತದ್ದು ಭಗವಂತನ ಯೋಜನೆ, ಅವನ ಒಂದು ಪ್ಲಾನ್ ಪ್ರಕಾರ ಯುದ್ಧ ನಡೀತಿದೆ. ಆ ಒಂದು ಯುದ್ಧದಲ್ಲಿ ಇವನು ಈಗ ಒಂದು ನಿಮಿತ್ತ ಮಾತ್ರ, ಇವನೊಂದು ಸಾಧನ, ಭಗವಂತನ ಒಂದು ಕಾರ್ಯದಲ್ಲಿ ಅವನು ಸಾಧನ ಆಗೋದಕ್ಕೆ ಅವನು ಸಿದ್ಧನಾಗಿದ್ದಾನೆ. ಮನ್ಮನಾಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕರು ಮಾಂ ಏ ವೈಶ್ಯಸಿ ಸತ್ಯಂತೆ ಪ್ರತಿ ಜಾನೆ ಪ್ರಿಯೋ ಅಸಿಮೆ. ಯಾವಾಗಲೂ ನನ್ನನ್ನು ಕುರಿತು ಚಿಂತಿಸು, ನನ್ನ ಭಕ್ತನಾಗು, ನನ್ನನ್ನು ಪೂಜಿಸು ಮತ್ತು ನನಗೆ ನಮಸ್ಕರಿಸು, ಆಗ ನೀನು ನಿಶ್ಚಯವಾಗಿಯೂ ನನ್ನ ಬಳಿಗೆ ಬರುತ್ತೀಯೆ. ನೀನು ನನ್ನ ಬಹುಪ್ರಿಯ ಸ್ನೇಹಿತನಾದ್ದರಿಂದ ನಿನಗೆ ಈ ಭರವಸೆಯನ್ನು ಕೊಡುತ್ತೇನೆ. ಅಂದ್ರೆ ಈಗ ಹೇಳ್ತಾ ಇದ್ದಾನೆ ಭಗವಂತ, ಈಗ ನೀನ್ ಯಾವ ರೀತಿ ಯುದ್ಧ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾನೆ. ನೀನ್ ಯುದ್ಧನೇ ಮಾಡ್ತಾ ಇದ್ರು ಸರಿ, ಅಥವಾ ಬೇರೆ ಯಾವುದೇ ಕಾರ್ಯ ಮಾಡ್ತಿರುವಾಗ, ಅಂದ್ರೆ ನಮಗೆ ಹೇಳ್ಬೇಕು ಅಂದ್ರೆ ನಾವ್ ಎಂತದೇ ಕೆಲಸ ಮಾಡ್ತಿದ್ರು ಸರಿ, ಆಲ್ವೇಸ್ ರಿಮೆಂಬರ್ ಕೃಷ್ಣ, ನೆವರ್ ಫರ್ಗೆಟ್ ಕೃಷ್ಣ ಅಂತ. ಭಗವಂತನ ಸ್ಮರಣೆ ಸದಾ ಇರ್ಲಿ ನಿಮ್ಮ ಮನಸ್ಸಿನಲ್ಲಿ, ಒಂದು ಕ್ಷಣ ಮಾತ್ರಕ್ಕೂ ಅದನ್ನ ನಾವು ಮರಿಬಾರ್ದು ಅಂತ. ಯಾಕೆ ಮರಿಬಾರ್ದು ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ನೀನ್ ಯಾವಾಗ ನನ್ನನ್ನ ಸದಾ ನೆನೆಸ್ತಾ ಇರ್ತೀಯ, ಯಾವ ಸಂದರ್ಭದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಆದ್ರೆ ಯಾರು ಭಗವಂತನ ಸ್ಮರಣೆ ಸದಾ ಮಾಡ್ತಾರೆ ಅಂತವ್ರು ಆ ದೇಹತ್ಯಾಗ ಆದ್ರೂ ಕೂಡ, ಅಂದ್ರೆ ಯುದ್ಧದಲ್ಲಿ ಈಗ ಅವನಿಗೆ ಜಯ ಸಿಗುತ್ತೆ ಅಥವಾ ಅಪಜಯ ಸಿಗುತ್ತೆ. ಅಲ್ಲಿ ಅರ್ಜುನನಿಗೆ ತಿಳಿದಿದೆ ಯುದ್ಧದಲ್ಲಿ ಪಾಂಡವರು ಸೋಲೋದಿಲ್ಲ, ಮತ್ತೆ ಪಾಂಡವರು ಯಾರು ಸಾಯೋದಿಲ್ಲ ಅಂತ. ಹಾಗೆ ಒಂದು ವೇಳೆ ಸಾವು ಬಂದ್ರು ಕೂಡ ನೀನ್ ನನ್ನ ಹತ್ರಕ್ಕೆ ಬರ್ತೀಯಾ, ಅದಕ್ಕೆ ನೀನು ಮಾಡೋ ಕರ್ತವ್ಯವನ್ನ ಮಾಡು, ಆದ್ರೆ ನನ್ನ ಸ್ಮರಣೆಯನ್ನ ಸದಾ ನೆನಪಿನಲ್ಲಿ ಇಟ್ಕೋ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಎಲ್ಲ ಧರ್ಮಗಳನ್ನು ಪರಿತ್ಯಜಿಸಿ ನನಗೆ ಶರಣಾಗತನಾಗು, ನಾನು ನಿನ್ನನ್ನು ಎಲ್ಲ ಪಾಪಗಳಿಂದ ಮುಕ್ತನನ್ನಾಗಿ ಮಾಡುತ್ತೇನೆ, ಹೆದರಿಕೊಳ್ಳಬೇಡ. ಅದೆಲ್ಲ ಧರ್ಮಗಳು ಅಂತ ಹೇಳ್ತಾರೆ. ಅಂದ್ರೆ ಸ್ತ್ರೀ ಧರ್ಮ ಅಂತ ಹೇಳ್ತಾರೆ, ರಾಜ ಧರ್ಮ ಅಂತ ಹೇಳ್ತಾರೆ, ಪತಿ ಧರ್ಮ ಅಂತ ಹೇಳ್ತಾರೆ. ಹಾಗೆ ಅನೇಕ, ಒಬ್ಬೊಬ್ಬರಿಗೂ ಕೂಡ ಅವರವರದೇ ಆದಂತಹ ಧರ್ಮಗಳು ಇದೆ. ಎಲ್ಲರೂ ಕೂಡ ಅವರ ಧರ್ಮಗಳನ್ನ ನಿರ್ವಹಿಸ್ಬೇಕು. ಆದ್ರೆ ಪರೋಧರ್ಮ ಅಂತ ಹೇಳ್ತಾರೆ. ಯಾವುದು ಪರೋಧರ್ಮ? ಭಗವಂತನ ಭಕ್ತಿ ಕಾರ್ಯ. ಅವನ ಭಕ್ತಿ ಕಾರ್ಯ ಅನ್ನುವಂಥದ್ದು ಎಲ್ಲದಕ್ಕಿಂತ ಮೊದಲ ಸ್ಥಾನವನ್ನ ಪಡೆಯುತ್ತೆ. ಆ ಒಂದು ಭಕ್ತಿ ಕಾರ್ಯದಲ್ಲಿ ಬೇರೆ ಯಾವ್ದಾದ್ರು ಧರ್ಮಗಳು ಅಡ್ಡಿ ಆಗ್ತಾ ಇದೆ ಅಂತಂದ್ರೆ ಅದೆಲ್ಲ ಧರ್ಮಗಳನ್ನ ತ್ಯಜಿಸಿಬಿಡು, ತ್ಯಾಗ ಮಾಡಿಬಿಡು ಅಂತ ಹೇಳ್ತಾ ಇದ್ದಾನೆ. ಅಂತ ಎಲ್ಲ ಧರ್ಮಗಳನ್ನ ತ್ಯಾಗ ಮಾಡಿ ನೀನು ನನಗೆ ಶರಣಾಗತನಾದ್ರೆ ಸಾಕು, ಭಗವಂತ ನಮ್ಮ ಪಾಪಗಳಿಂದ ನಮ್ಮನ್ನ ಮುಕ್ತಿಯನ್ನ ಕೊಡ್ತಾನೆ ಅಂತ ಇಲ್ಲಿ ಆಶ್ವಾಸನೆಯನ್ನ ನೀಡ್ತಾ ಇದ್ದಾನೆ. ಇದಂ ತೇ ನಾಥ ಪಸ್ಕಾಯ ನಾಭಕ್ತಾಯ ಕದಾಚನ ನಾಚಾಶು ಶ್ರೂಷವೇ ವಾಚ್ಯಂ ನಾಚ ಮಾಂ ಯೋ ಅಭ್ಯಸೂಯತಿ. ತಪಸ್ಸು ಮಾಡದವನಿಗೆ, ಭಕ್ತನಲ್ಲದವನಿಗೆ, ಭಕ್ತಿ ಸೇವೆಯಲ್ಲಿ ನಿರತನಾಗದವನಿಗೆ ಈ ರಹಸ್ಯ ಜ್ಞಾನವನ್ನು ವಿವರಿಸಬಾರದು. ವಿಷಯದಲ್ಲಿ ಅಸೂಯೆ, ಅಂದ್ರೆ ನನ್ನ ವಿಷಯದಲ್ಲಿ ಅಸೂಯೆ ಪಡುವವರಿಗೆ ಹೇಳಬಾರದು. ಈಗ ಹೇಳ್ತಾ ಇದ್ದಾನೆ ಭಗವಂತ, ಈ ಯಾವ ಜ್ಞಾನವನ್ನ ಇಲ್ಲಿವರೆಗೂ ಅರ್ಜುನನಿಗೆ ಕೃಷ್ಣ ತಿಳಿಸ್ಕೊಟ್ಟ ಆ ಒಂದು ಭಗವದ್ಗೀತೆಯ ಜ್ಞಾನವನ್ನ ಯಾರಿಗೆ ಹೇಳಬಾರದು ಅನ್ನೋದನ್ನ ಮೊದಲು ಹೇಳ್ತಾ ಇದ್ದಾನೆ. ತಪಸ್ಸು ಮಾಡದವನಿಗೆ, ತಪಸ್ಸು ಅಂತಂದ್ರೆ ನಮ್ಗೆ ಇಲ್ಲಿ ಹೇಳಿರುವಂತ ತಪಸ್ಸು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಬೇಕು ಅಂತ. ಯಾರು ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸೋದಿಲ್ಲ ಅಂತವ್ರು ಭಗವದ್ಗೀತೆಯ ಒಂದು ಜ್ಞಾನವನ್ನ ಪಡೆದಾಗ ಭಗವಂತನ ಈ ಮಾತುಗಳು, ಮನ್ಮನಾ ಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕರು, ಅಂದ್ರೆ ನನ್ನನ್ನ ಆರಾಧನೆ ಮಾಡು, ನನ್ನನ್ನ ಪೂಜಿಸು, ನನ್ನ ಭಕ್ತನಾಗು, ನನ್ನ ಸ್ಮರಣೆ ಮಾಡು ಅಂತ ಹೇಳಿದಾಗ ಅವ್ರಿಗೆ ಎಂತ ಒಂದು ಮನಸ್ಥಿತಿ ಇರುತ್ತೆ ಅಂದ್ರೆ ಅವ್ರಿಗೆ ಭಗವಂತನ ಮೇಲೆ ಅಸೂಯೆ ಇರುತ್ತೆ. ಭಗವಂತನನ್ನ ಸಾಧಾರಣ ವ್ಯಕ್ತಿ ಅಂತ ಅನ್ಕೋತಾರೆ. ಆಗ ಅವ್ರೇನಂತಾರೆ, ಯಾಕೆ ಕೃಷ್ಣ ನಾನು ಅಂತ ಹೇಳ್ತಾ ಇದ್ದಾನೆ ಅಂತ. ವಾಸ್ತವದಲ್ಲಿ ಅವನು ನಾನು ಅಂತ ಯಾಕೆ ಹೇಳ್ತಾ ಇದ್ದಾನೆ ಅಂದ್ರೆ ಅದು ಸತ್ಯ. ಅವನ ಒಂದು ನಿಜವಾದ ಸತ್ಯವನ್ನ ರಹಸ್ಯವಾದ ವಿಷಯವನ್ನ ಅಲ್ಲಿ ತಿಳಿಸ್ತಾ ಇದ್ದಾನೆ. ಅವನೊಂದು ವೇಳೆ ಅದನ್ನ ತಿಳಿಸಿಲ್ಲ ಅಂತಂದ್ರೆ ನಾವ್ಯಾರು ಅದನ್ನ ವಾಸ್ತವದಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಕೃಷ್ಣ ಹೇಳ್ತಾನೆ, ಆದ್ರೆ ಅವನನ್ನ ಯಥಾರ್ಥವಾಗಿ ಅವನಿರುವಂತೆ ಯಾರು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಅವನು ಮೂಲ ಪುರುಷ. ಅವನ ಒಂದು ಪರಿಪೂರ್ಣವಾಗಿ ಅರಿತವರು ಯಾರಿಲ್ಲ. ಯಾರು ಮಹರ್ಷಿಗಳು, ದೇವತೆಗಳು, ತಪಸ್ವಿಗಳು ಕೂಡ ಅವನನ್ನ ಪರಿಪೂರ್ಣವಾಗಿ ತಿಳಿದಿಲ್ಲ. ಅವನಾಗಿ ನಮ್ಮ ಮೇಲೆ ಕರುಣೆಯಿಂದ ಅವನ ಒಂದು ವಿಚಾರವನ್ನ ತಿಳಿಸಿದ್ರೆ ಮಾತ್ರನೇ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ. ಆಗ ಅವನು ಇರೋ ಸತ್ಯವನ್ನ ಹೇಳ್ತಾನೆ. ಆದ್ರೆ ಯಾರು ಅಭಕ್ತರಿರ್ತಾರೆ ಅವ್ರಿಗೆ ಅವನು ಹೇಳ್ತಾ ಇರುವಂತಹ ಮಾತುಗಳೆಲ್ಲ ಅವನು ತುಂಬಾ ನಾನು ಅವನು ಅಹಂಕಾರದಲ್ಲಿ ಹೇಳ್ತಾ ಇದ್ದಾನೆ. ಅಂದ್ರೆ ಕೃಷ್ಣ ಕ್ಷಮಿಸಿ, ಭಗವಂತನಿಗೆ ಆ ಒಂದು ಮನಸ್ಥಿತಿಯಲ್ಲಿ ಅವರು ಯೋಚನೆ ಮಾಡ್ತಾರೆ. ಅದಕ್ಕೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಅಂತಹ ನನ್ನ ಮೇಲೆ ಅಸೂಯೆ ಇಟ್ಕೊಂಡಿರುವಂತವ್ರು, ನನ್ನನ್ನು ದ್ವೇಷಿಸುವಂತವ್ರು, ಅಥವಾ ತಪಸ್ಸು ಈ ರೀತಿ ಜಪ ಒಂದು ಮಾಡೋದಕ್ಕೆ ಯಾರು ತಯಾರಿಲ್ಲ, ಮತ್ತೆ ಯಾರು ಭಕ್ತನಲ್ಲ, ಯಾರು ಭಕ್ತಿ ಸೇವೆ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತವ್ರಿಗೆ ಈ ಜ್ಞಾನವನ್ನ ತಿಳಿಸ್ಬೇಡ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಯಾ ಇದಂ ಪರಮಂ ಗುಹ್ಯಂ ಮದ್ಭಕ್ತಿ
ಮದ್ಭಕ್ತೇಶ್ವಾ ಅಭಿದಾಸ್ಯತಿ ಭಕ್ತಿಂ ಮಯಿ ಪರಾಂ ಕೃತ್ವಾ ಮಾಂ ಏವೈಷ್ಯತಿ ಸಂಶಯಃ. ಈ ಪರಮ ರಹಸ್ಯವನ್ನು ಭಕ್ತರಿಗೆ ಹೇಳುವವನಿಗೆ ಪರಿಶುದ್ಧ ಭಕ್ತಿ ಸೇವೆಯನ್ನು ಮಾಡುವ ಅವಕಾಶವು ನಿಶ್ಚಯವಾಗಿಯೂ ದೊರೆಯುವುದು. ಅದರ ಅಂತ್ಯದಲ್ಲಿ ಅವನು ನನ್ನ ಬಳಿಗೆ ಹಿಂದಿರುಗಿ ಬರುತ್ತಾನೆ. ಇದು ಫಲಶ್ರುತಿ ಅಂತ ಹೇಳ್ತಾರೆ. ಭಗವದ್ಗೀತೆಯ ಈ ಒಂದು 18 ಅಧ್ಯಾಯಗಳನ್ನ ನಾವು ಅಧ್ಯಯನ ಮಾಡಿದ ಮೇಲೆ ಅದರಿಂದ ಸಿಕ್ಕುವಂತಹ ಒಂದು ಫಲ ಏನು ಅಂತಂದ್ರೆ, ಈ ಭಗವಂತನ ರಹಸ್ಯವನ್ನ ಯಾರು ತಿಳಿಸ್ಕೊಡ್ತಾ ಇದ್ದಾನೆ ಸಮಾಜಕ್ಕೆ, ಇಲ್ಲಿ ಪ್ರಭುಪಾದರು ನಮ್ಗೆ ಅವರ ಒಂದು ಯಥಾರೂಪದ ಮೂಲಕ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅಂತಹ ಒಂದು ಪರಿಶುದ್ಧ ಭಕ್ತ ಅವನಿಗೆ ಏನಾಗುತ್ತೆ ಅಂತ ಹೇಳಿ ಭಗವಂತ ಹೇಳ್ತಾ ಇದ್ದಾನೆ. ಅವನು ಈ ಒಂದು ಭೌತಿಕ ಜಗತ್ತಿನ ಪರಿಪೂರ್ಣವಾಗಿ ಕಳೆದ ನಂತರ ಅಂತ್ಯದಲ್ಲಿ ಅವನು ಭಗವಂತನ ಧಾಮಕ್ಕೆ ಹಿಂದಿರುಗ್ತಾನೆ ಅಂತ ಹೇಳಿ ಆಶ್ವಾಸನೆಯನ್ನು ಕೊಡ್ತಾ ಇದ್ದಾನೆ. ನಾಚಾ ತಸ್ಮಾನ್ ಮನುಷ್ಯೇಶು ಕಶ್ಚಿನ್ ಮೇ ಪ್ರಿಯ ಕೃತ್ತಮಃ ಭವಿತಾ ನಾಚಾ ಮೇ ತಸ್ಮಾತ್ ಅನ್ಯಾ ಪ್ರಿಯ ತರೋ ಭುವಿ. ಪ್ರಪಂಚದಲ್ಲಿ ಇವನಿಗಿಂತ ನನಗೆ ಪ್ರಿಯನಾದ ಸೇವಕನಿಲ್ಲ, ಇವನಿಗಿಂತ ಪ್ರಿಯನಾದವನು ಮುಂದೆಯೂ ಇರುವುದಿಲ್ಲ. ಅಂದ್ರೆ ಯಾರು ಭಗವಂತನ ಈ ಒಂದು ದಿವ್ಯ ಜ್ಞಾನವನ್ನ ಸಮಾಜಕ್ಕೆ ಕೊಟ್ಟು ಯಾರು ಅವರ ರಜೋಗುಣ ತಮೋಗುಣದಲ್ಲಿ ಬಿದ್ದಿರುವಂತಹ ಪತಿತಾತ್ಮರನ್ನ ಉದ್ಧಾರ ಮಾಡ್ತಾನೆ, ಅಂತವನು ಭಗವಂತನಿಗೆ ತುಂಬಾ ಪ್ರಿಯ. ಅಂದ್ರೆ ಇಲ್ಲಿ ಹೇಗೆ ಅಂತಂದ್ರೆ, ತಂದೆ ತಾಯಿಗೆ ಒಂದು 3 ಜನ ಮಕ್ಕಳಿದ್ರೆ ಅದರಲ್ಲಿ ಒಂದು ಮಗುವಿಗೆ ಆರೋಗ್ಯ ಸರಿ ಇಲ್ಲ ಅಂತ ಅಂದಾಗ ಅವರು ತುಂಬಾ ಕಾಳಜಿಯಿಂದ ಆ ಮಗುವನ್ನ ನೋಡ್ಕೋತಾರೆ. ಯಾವಾಗ ಆ ಮಗುವನ್ನ ತಂದೆ ತಾಯಿ ತುಂಬಾ ಕಾಳಜಿಯಿಂದ ನೋಡ್ಕೊಳ್ತಾ ಇದ್ದಾರೆ, ಉಳಿದ 2 ಮಕ್ಕಳು ಕೂಡ ಆ ಒಂದು ಕಾರ್ಯದಲ್ಲಿ ಸಹಾಯ ಮಾಡಿದಾಗ ತಂದೆ ತಾಯಿಗೆ ತುಂಬಾ ಖುಷಿ ಆಗುತ್ತೆ. ಹಾಗೆ ಭಗವಂತ, ನಾವೆಲ್ಲರೂ ಭಗವಂತನ ಮಕ್ಕಳು. ನಮ್ಮಲ್ಲಿ ಯಾರೆಲ್ಲ ಒಂದು ರಜಗುಣ ತಮಗುಣದಲ್ಲಿದ್ದಾರೆ ಅವರು ಭೌತಿಕ ಭವರೋಗದಲ್ಲಿ ಇರುವಂತವರು. ಆ ಭವರೋಗದಲ್ಲಿ ಇರುವಂತವರನ್ನ ಆ ರೋಗದಿಂದ ಬಿಡುಗಡೆ ಮಾಡೋದಕ್ಕೆ ಸಹಾಯ ಮಾಡುವಂತಹ ಉಳಿದ ಮಕ್ಕಳು ಯಾರಿದ್ದಾರೆ ಅಂತವರು ಭಗವಂತನಿಗೆ ತುಂಬಾ ಇಷ್ಟ ಆಗ್ತಾರೆ. ಈ ಪ್ರಭುಪಾದರು ಅದೇ ರೀತಿಯಲ್ಲಿ ನಮ್ಮನ್ನ ಈ ಒಂದು ಭವಸಾಗರದಿಂದ, ಈ ಭವರೋಗದಿಂದ ಬಿಡುಗಡೆ ಮಾಡ್ಲಿಕ್ಕೆ ಬಂದವ್ರೆ. ಅಂತವರು ಇಲ್ಲಿ ಭಗವಂತನಿಗೆ ತುಂಬಾ ಪ್ರಿಯರಾದವರು. ಅಂತಹ ಸೇವಕ ಇನ್ನೊಬ್ಬ ಇಲ್ಲ ನನಗೆ ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಆದ್ಯೇಶ್ಯತೆ ಚಾಯ ಇಮಂ ಧರ್ಮ್ಯಂ ಸಂವಾದಂ ಆವಯೋ ಜ್ಞಾನಯಜ್ಞೇನ ತೇನಾಹಂ ಇಷ್ಟಾಸ್ಯಾಂ ಇತಿ ಮೇಮತಿ. ನಮ್ಮ ಈ ಪವಿತ್ರ ಸಂಭಾಷಣೆಯನ್ನು ಯಾರು ಅಧ್ಯಯನ ಮಾಡುವನು ಅವನು ತನ್ನ ಬುದ್ಧಿಶಕ್ತಿಯಿಂದ ನನ್ನನ್ನು ಪೂಜಿಸುತ್ತಾನೆ. ಅಂದ್ರೆ ಈಗ ನಾವೆಲ್ಲರೂ ಈ ಭಗವದ್ಗೀತೆಯನ್ನ ಅಧ್ಯಯನ ಮಾಡಿದೀವಿ ಅಂದ್ರೆ ನಾವು ಭಗವಂತನ ಒಂದು ಇದೊಂದು ಜ್ಞಾನ ಯಜ್ಞ ಅಂತ ಇಲ್ಲಿ ಹೇಳ್ತಾರೆ. ಈ ಜ್ಞಾನ ಯಜ್ಞ ಅಂತಂದ್ರೆ ನಾವು ಮಾಡ್ತಾ ಇರುವಂತದ್ದು ಭಗವಂತನಿಗೆ ಸಂತೋಷ ಕೊಡುವಂತಹ ಕಾರ್ಯ. ಅದನ್ನ ನಾವು ಯಾವ ರೀತಿ ಮಾಡ್ತಾ ಇದೀವಿ, ಅಧ್ಯಯನ ಮಾಡ್ತಾ ಇದೀವಿ. ಆ ಮೂಲಕ ನಾವು ನಮ್ಮ ಜ್ಞಾನವನ್ನ ಶುದ್ಧಗೊಳಿಸ್ಕೊಳ್ತಾ ಇದೀವಿ. ಅಂತ ಒಂದು ಸಂಭಾಷಣೆ ಏನು ಭಗವಂತ ಅರ್ಜುನನ ಮಧ್ಯೆ ನಡೀತು, ಅದನ್ನ ನಾವು ಕೇಳುವ ಮೂಲಕ ಅವನನ್ನ ಆರಾಧನೆ ಮಾಡ್ತಾ ಇದ್ದೀವಿ ಅಂತ. ಶ್ರದ್ಧವಾನ್ ಅನ ಸೂರ್ಯಶ್ಚ ಶೃಣುಯಾದ್ ಅಪಿ ಯೋ ನರಃ ಸೋ ಅಪಿ ಮುಕ್ತ ಶುಭಾನ್ ಲೋಕಾನ್ ಪ್ರಾಪ್ನುಯಾತ್ ಪುಣ್ಯ ಕರ್ಮಣ. ಇದನ್ನು ಶ್ರದ್ಧೆಯಿಂದ ಮತ್ತು ಅಸೂಯೆ ಇಲ್ಲದೆ ಕೇಳುವ ಮನುಷ್ಯರು ಪಾಪ ಕಾರ್ಯಗಳಿಂದ ಮುಕ್ತರಾಗುತ್ತಾನೆ ಮತ್ತು ಪುಣ್ಯ ಕರ್ಮಿಗಳ ವಾಸಿಸುವ ಶುಭ ಲೋಕಗಳನ್ನು ಸೇರುತ್ತಾನೆ. ನಾವು ಒಂದೇ ಸತಿ ಭಗವದ್ಗೀತೆ ಓದಿದ್ರೆ ಆಯ್ತು, ನಮ್ಗೆ ಯಾವ್ದೋ ಒಂದು ಸ್ಟೋರಿ ಬುಕ್ ಓದಿ ಆ ಸ್ಟೋರಿ ಗೊತ್ತಾಯ್ತು ಅಂತ ಅಲ್ಲ. ಭಗವದ್ಗೀತೆ ಅನ್ನುವಂಥದ್ದು ಅದೊಂದು ಸ್ಟೋರಿ ಬುಕ್ನು ಅಲ್ಲ. ಇಲ್ಲಿ ನಾವು ಏನು ಓದ್ತಾ ಇದೀವಿ ಅದರ ಮತ್ತೆ 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 ಓದಿದಷ್ಟು ನಮ್ಗೆ ಅಲ್ಲಿ ಎಷ್ಟೊಂದು ಅರ್ಥ ಹೆಚ್ಚು ಆಗ್ತಾ ಹೋಗುತ್ತೆ. ಪ್ರತಿ ಸತಿ ಓದಿದಾಗ್ಲೂ ಅದರಲ್ಲಿ ನಮಗೆ ಹೆಚ್ಚು ಗಂಭೀರವಾಗಿ ನಾವು ಅದನ್ನ ಆಳವಾಗಿ ತಿಳಿತೀವಿ. ಮತ್ತೆ ಅದನ್ನ ಎಷ್ಟು ಆಳವಾಗಿ ತಿಳಿತೀವಿ ಅಷ್ಟು ನಮ್ಮ ಒಂದು ಪೂರ್ವ ಜನ್ಮದ ಕರ್ಮಗಳು ಏನಿದೆ, ಪಾಪ ಕರ್ಮಗಳು ಅದು ನಶಿಸುತ್ತೆ. ಅದು ಆ ಮೂಲಕ ನಮ್ಮ ಒಂದು ಅಸ್ತಿತ್ವ ಶುದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಹೀಗೆ ಆ ಒಂದು ಪಾಪಗಳಿಂದ ಮುಕ್ತಿಯನ್ನ ಪಡೆದವನು ಅವನು ಶುಭ ಲೋಕಗಳಿಗೆ ಹೋಗೋದಕ್ಕೆ ಅರ್ಹನಾಗುತ್ತಾನೆ. ಅಂದ್ರೆ ಆ ಭಗವಂತನ ಧಾಮಕ್ಕೆ ಹಿಂದಿರುಗೋದಕ್ಕೆ ಅವನು ಅರ್ಹನಾಗ್ತಾನೆ. ಆದ ಕಾರಣ ಇದನ್ನ ಅಸೂಯೆ ಇಲ್ಲದೆ, ಭಗವಂತನ ಮೇಲೆ ದ್ವೇಷ ಇಲ್ಲದೆ, ಮತ್ತೆ ಅವನಲ್ಲಿ ನಂಬಿಕೆ ಮತ್ತೆ ಶ್ರದ್ಧೆಯಿಂದ ನಾವು ಇದನ್ನ ಕೇಳ್ಬೇಕು ಅಂತೇಳಿ ಹೇಳ್ತಾ ಇದ್ದಾನೆ. ಸಂಜಯ ಉವಾಚ ಇತಿ ಅಹಂ ವಾಸುದೇವಸ್ಯ ಪಾರ್ಥಸ್ಯ ಚ ಮಹಾತ್ಮನಃ ಸಂವಾದಂ ಇಮಂ ಅಶ್ರೌಷಂ ಅದ್ಭುತಂ ರೋಮಹರ್ಷಣಂ. ಸಂಜಯನು ಹೀಗೆ ಹೇಳ್ತಾ ಇದ್ದಾನೆ, ಇಬ್ಬರು ಮಹಾತ್ಮರಾದ ಕೃಷ್ಣ ಮತ್ತು ಅರ್ಜುನರ ಸಂಭಾಷಣೆಯನ್ನು ಹೀಗೆ ಕೇಳಿದನು. ಈ ಸಂವಾದವು ಎಷ್ಟು ಅದ್ಭುತವಾದದ್ದೆಂದರೆ ನನಗೆ ರೋಮಾಂಚನವಾಗಿದೆ. ಅಂದ್ರೆ ಸಂಜಯನಿಗೆ ಈಗ ಅವನ ಒಂದು ಮನಸ್ಥಿತಿಯನ್ನು ಅವನು ಧೃತರಾಷ್ಟ್ರನ ಹತ್ರ ಹೇಳ್ಕೊತಾ ಇದ್ದಾನೆ. ನಾನು ದೇವೋತ್ತಮ ಪರಮ ಪುರುಷನನ್ನ ಕಂಡೆ. ಯಾರು ಕೂಡ ಎಲ್ಲರಿಗೂ ಕೂಡ ದುರ್ಲಭವಾದಂತಹ ಒಂದು ಭಗವಂತನ ಒಂದು ಜ್ಞಾನವನ್ನ ಪಡ್ಕೊಂಡೆ, ಮತ್ತೆ ಅವನನ್ನ ನಾನು ಕಣ್ಣಾರೆ ಕಂಡೆ. ಅದನ್ನ ನಾನು ನೆನೆಸ್ಕೊಂಡಾಗಲ್ಲ ನನಗೆ ಮೈಯಲ್ಲಿ ರೋಮಾಂಚನ ಆಗ್ತಾ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ.
ವ್ಯಾಸ ಪ್ರಸಾದಾತ್ ಶ್ರುತವಾನ್ ಏತದ್ ಗುಹ್ಯಂ ಅಹಂ ಪರಂ ಯೋಗಂ ಯೋಗೇಶ್ವರಾತ್ ಕೃಷ್ಣಾತ್ ಸಾಕ್ಷಾತ್ ಕಥಯತಾ ಸ್ವಯಂ. ವ್ಯಾಸರ ಕೃಪೆಯಿಂದ ನಾನು ಈ ಅತ್ಯಂತ ರಹಸ್ಯವಾದ ಮಾತುಗಳನ್ನು ಯೋಗೇಶ್ವರನಾದ ಕೃಷ್ಣನು ಸ್ವತಃ ಅರ್ಜುನನಿಗೆ ಹೇಳುತ್ತಿರುವಾಗ ನೇರವಾಗಿ ಕೇಳಿದ್ದೇನೆ. ಅಂದ್ರೆ ಇದಕ್ಕೆ ಅವನು ವ್ಯಾಸರಿಗೆ ಪ್ರಣಾಮಗಳನ್ನ ಸಲ್ಲಿಸ್ತಾ ಇದ್ದಾನೆ. ಅವರಿಗೆ ಒಂದು ಏನಂತಾರೆ ಥ್ಯಾಂಕ್ಸ್ ಗಳನ್ನ ಹೇಳ್ತಾ ಇದ್ದಾನೆ, ಅಂದ್ರೆ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದಾನೆ. ಯಾಕೆ ಅಂತಂದ್ರೆ ಅವರ ಕೃಪೆಯಿಂದ ಈ ಒಂದು ರಹಸ್ಯಗಳನ್ನ ಅವ್ನು ತಿಳಿಲಿಕ್ಕೆ ಸಾಧ್ಯ ಆಯ್ತು. ಸ್ವತಃ ಯೋಗೇಶ್ವರನಾದ ಕೃಷ್ಣ ಅರ್ಜುನನ್ಗೆ ಹೇಳ್ತಾ ಇರುವಂತದನ್ನ ನಾನು ನೇರವಾಗಿ ಕೇಳಲಿಕ್ಕೆ ಸಾಧ್ಯ ಆಯ್ತು ಅಂತೇಳಿ ಹೇಳ್ತಾ ಇದ್ದಾನೆ. ರಾಜನ್ ಸಂಸೃತ್ಯ ಸಂವಾದಂ ಇಮಂ ಅದ್ಭುತಂ ಕೇಶವಾರ್ಜುನಯೋ ಪುಣ್ಯಂ ಹೃಷ್ಯಾಮಿ ಚ ಮುಹುರ್ಮುಹು. ಅರಸನೆ, ಕೃಷ್ಣಾರ್ಜುನರ ನಡುವಣ ಅದ್ಭುತವೂ ಪವಿತ್ರವೂ ಆದ ಸಂಭಾಷಣೆಯನ್ನು ಮತ್ತೆ ಮತ್ತೆ ಸ್ಮರಿಸಿಕೊಂಡು ಆನಂದ ಪಡುತ್ತಿದ್ದೇನೆ. ಪ್ರತಿ ಕ್ಷಣವೂ ನನಗೆ ರೋಮಾಂಚನವಾಗುತ್ತಿದೆ. ಅಂದ್ರೆ ಆ ಒಂದು ಎಲ್ಲ ವಿಚಾರಗಳು ಏನೆಲ್ಲ ಭಗವಂತ ಎಷ್ಟು ರಹಸ್ಯವಾದ ಜ್ಞಾನವನ್ನ ಒಂದು ವಿಚಾರಗಳನ್ನ ಅವನು ಅರ್ಜುನನಿಗೆ ತಿಳಿಸ್ತಾ ಅದೆಲ್ಲವನ್ನು ಕೂಡ ಇಲ್ಲಿ ನೇರವಾಗಿ ಸಂಜಯನು ಕೇಳಿದ್ದಾನೆ. ಅದನ್ನ ಕೇಳಿದನ್ನ ಅವನು ಸ್ಮರಣೆ ಮಾಡಿ ಮಾಡಿ ಅವನಿಗೆ ಸಂತೋಷ ಆಗ್ತಾ ಇದೆ. ತಚ್ಚಾ ಸಂಸ್ಮೃತ್ಯ ರೋಮಂ ಅತಿ ಅದ್ಭುತ ಹರೇ ವಿಸ್ಮಯೋ ಮೇ ಮಹಾನ್ ರಾಜಾನ್ ಹೃಷ್ಯಾಮೀನಾ ಪುನಃ ಪುನಃ. ಕೃಷ್ಣನ ಅದ್ಭುತ ರೂಪವನ್ನು ನಾನು ಮತ್ತೆ ಮತ್ತೆ ಸ್ಮರಿಸಿದಂತೆಲ್ಲ ನನ್ನ ವಿಸ್ಮಯವು ಹೆಚ್ಚುತ್ತಿದೆ, ನಾನು ಮತ್ತೆ ಮತ್ತೆ ಹರ್ಷ ಪಡುತ್ತಿದ್ದೇನೆ. ಅಂದ್ರೆ ಅವನಿಗೆ ಎಂತಹ ಒಂದು ಅದ್ಭುತವಾದ ಒಂದು ಸಂದರ್ಭ ಅಂತಂದ್ರೆ ಅವನು ಸಂತೋಷ ಪಡ್ತಾ ಇದ್ದಾನೆ. ಎಷ್ಟೋ ಋಷಿ ಮುನಿಗಳು ಮಹರ್ಷಿಗಳು ಎಷ್ಟೋ ಭಕ್ತರು ಭಗವಂತನ ಆ ಒಂದು ರೂಪವನ್ನ ಕಾಣೋದಕ್ಕೆ ಭಗವಂತನ ತಿಳಿಯಲಿಕ್ಕೆ ಅವರು ಎಷ್ಟೋ ಜನ್ಮಗಳವರು ತಪಸ್ಸನ್ನ ಮಾಡ್ತಾರೆ, ಎಷ್ಟೋ ಕಷ್ಟಗಳನ್ನ ಅವರು ಸ್ವೀಕಾರ ಮಾಡ್ತಾರೆ. ಆದ್ರೆ ಇಲ್ಲಿ ಸಂಜಯ ಅವನು ಎಂತ ಮಹಾಪುಣ್ಯವಂತ, ಅವನು ಕೂತಲ್ಲಿಯೇ ಅವನ ಒಂದು ಗುರುವಿನ ಸಹಾಯದಿಂದ ಪರಮಾತ್ಮನನ್ನ ಕಾಣ್ಲಿಕ್ಕೆ ಅವನ ಒಂದು ಆ ರಹಸ್ಯ ಜ್ಞಾನಗಳನ್ನ ತಿಳಿಲಿಕ್ಕೆ ಅವನಿಗೆ ಆಯ್ತು. ಮತ್ತೆ ಆ ಒಂದು ಭಗವಂತನ ರೂಪವನ್ನ ಕಾಣ್ತಾನೆ. ಅಂದ್ರೆ ಅವನ ಒಂದು ವಿಷ್ಣು ರೂಪವನ್ನ ಕಂಡ, ಕಾಲ ರೂಪವನ್ನ ಕಂಡ, ವಿಶ್ವರೂಪವನ್ನ ಕಂಡ. ಈಗ ಅವನ ಒಂದು ವೈಯಕ್ತಿಕ ರೂಪ ಕೃಷ್ಣನ ಒಂದು ನಿಜವಾದ ರೂಪವನ್ನು ಕೂಡ ಅವನು ನೇರವಾಗಿ ನೋಡ್ತಾ ಇದ್ದಾನೆ. ನೋಡುವಂಥದ್ದು ಎಲ್ಲರೂ ನೋಡ್ತಾರೆ, ಆದ್ರೆ ಅದನ್ನ ತಿಳಿದು ನೋಡ್ತಾ ಇದ್ದಾನೆ. ಆ ಒಂದು ಸ್ಮರಣೆ ಅವನು ನೆನೆಸಿದಾಗಲ್ಲ ಅವನಿಗೆ ರೋಮಾಂಚನ ಆಗ್ತಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಹರೇ ಕೃಷ್ಣ ಯತ್ರ ಮಾತಾಜಿ. ಯೋಗೇಶ್ವರ ಕೃಷ್ಣ ಮಾತಾಜಿ ಅಂದ್ರೆ ಸಂಜಯರಿಗೆ ದೃಷ್ಟಿ ಕೊಟ್ಟಿದ್ದು ಗುರುಗಳ ಅಥವಾ ಶ್ರೀಕೃಷ್ಣ ಪರಮಾತ್ಮನೇನ? ವ್ಯಾಸರು ಮಾತಾಜಿ, ಅವರ ಗುರುಗಳು ವ್ಯಾಸರು ಕೊಡೋದು. ವ್ಯಾಸರು ಅದನ್ನ ಧೃತರಾಷ್ಟ್ರನಿಗೆ ಕೊಡಕ್ಕೆ ಹೋಗ್ತಾರೆ ನೇರವಾಗಿ. ಅವನು ನನಗೆ ಬೇಡ ಅಂತ ಹೇಳಿ ಸಂಜಯನಿಗೆ ಕೊಡಿಸ್ತಾನೆ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ ವಿಜಯೋ ಭೂತಿರ್ ಧ್ರುವ ನೀತಿರ್ಮತಿರ್ಮಮ. ಯೋಗೇಶ್ವರನಾದ ಕೃಷ್ಣನು ಎಲ್ಲಿರುವನೋ ಮತ್ತೆ ಎಲ್ಲಿ ಧನುರ್ಧಾರಿಯಾದ ಅರ್ಜುನನು ಇರುವನೋ ಅಲ್ಲಿ ನಿಶ್ಚಯವಾಗಿಯೂ ಸಿರಿ, ವಿಜಯ, ಅಸಾಧಾರಣ ಶಕ್ತಿ ಮತ್ತು ನೀತಿ ಇವುಗಳು ಇರುತ್ತವೆ. ಇದು ನನ್ನ ಅಭಿಪ್ರಾಯ. ಈಗ ಸಂಜಯ ಯುದ್ಧ ಆಗೋದಕ್ಕೆ ಮುಂಚೆ ಧೃತರಾಷ್ಟ್ರನಿಗೆ ಅವನ ಅಭಿಪ್ರಾಯವನ್ನ ತಿಳಿಸ್ಬಿಟ್ಟ. ಏನಂತ ಹೇಳ್ದ, ಎಲ್ಲಿ ಕೃಷ್ಣ ಇದ್ದಾನೆ, ಯೋಗೇಶ್ವರ ಸ್ವತಃ ಭಗವಂತ ಇದ್ದಾನೆ, ಮತ್ತೆ ಎಲ್ಲಿ ಒಂದು ಮಾನಸಿಕವಾಗಿ ಅಂದ್ರೆ ಫುಲ್ ಕಾನ್ಫಿಡೆಂಟ್ ಆಗಿ ಯುದ್ಧಕ್ಕೆ ನಿಂತಿದ್ದಾನೆ, ಅವನು ಸಾಧಾರಣ ವ್ಯಕ್ತಿ ಅಲ್ಲ, ಅವನು ಮಹಾ ಯೋಧ, ಅವನು ಕೂಡ ಧನುರ್ಧಾರಿಯಾಗಿ ನಿಂತಿದ್ದಾನೆ ಅಂತವನು ಇವರಿಬ್ರು ಇರುವಂತಹ ಜಾಗದಲ್ಲಿ ಆ ವಿಜಯ ಅನ್ನುವಂಥದ್ದು ಅಸಾಧಾರಣ ಶಕ್ತಿ, ನೀತಿ ಇವುಗಳು ಇರುತ್ತೆ. ಅಂದ್ರೆ ಈ ಒಂದು ಯುದ್ಧದಲ್ಲಿ ಗೆಲ್ಲೋದು ಇವರೇ ಅನ್ನೋದನ್ನ ಅದು ನನ್ನ ಅಭಿಪ್ರಾಯ ಅಂತ ಹೇಳಿ ಇಲ್ಲಿ ತಿಳಿಸ್ಬಿಟ್ಟ. ಇಲ್ಲಿಗೆ ಇವತ್ತಿನ ಈ ಅಧ್ಯಾಯ ಮತ್ತೆ ಈ ಭಗವದ್ಗೀತೆಯ 18 ದಿನಗಳ ಯಾವ ಒಂದು ಜ್ಞಾನದ ಯಜ್ಞ ನಡೀತೋದು ಪರಿಪೂರ್ಣ ಆಯ್ತು. ಎಲ್ಲರಿಗೂ ತುಂಬಾ ಹೃದಯದ ಧನ್ಯವಾದಗಳು. ನಿಮ್ಮೆಲ್ಲರ ಸಹಕಾರದಿಂದ ಮಾತ್ರನೇ ಇದನ್ನ ಪರಿಪೂರ್ಣಗೊಳಿಸ್ಲಿಕ್ಕೆ ಸಾಧ್ಯ ಆಯ್ತು. ಎಲ್ಲರೂ ಕೂಡ ಎಷ್ಟು ಆಸಕ್ತಿಯಿಂದ ಕೇಳ್ತಾ ಇದ್ರಿ ಅನ್ನುವಂಥದ್ದು ನನ್ನಲ್ಲಿ ಅಂದ್ರೆ ನಮ್ಗೆ ಒಂದು ಉತ್ಸಾಹ ಬರ್ಸುತ್ತೆ. ಮತ್ತೆ ಯಾವ್ದಾದ್ರು ಒಂದು ವಿಚಾರಗಳು ನಾವು ಹೇಳುವಾಗ ಮರ್ತು ಬಿಟ್ಟಿರ್ತೀವಿ, ಅದನ್ನ ನೀವು ಪ್ರಶ್ನೆಗಳು ಮಾಡಿದಾಗ ಅಂದ್ರೆ ಇಂಟ್ರಾಕ್ಟ್ ಮಾಡಿದಾಗ ಏನಾಗುತ್ತೆ, ನಮ್ಗೆ ಅದೆಲ್ಲ ಕೂಡ ನೆನಪಾಗುತ್ತೆ. ಅಂತ ಒಂದು ವಿಷಯಗಳನ್ನ ನೆನಪಿಸಿದ್ದಕ್ಕೆ ಎಲ್ಲರಿಗೂ ತುಂಬಾ ತುಂಬಾ ಥ್ಯಾಂಕ್ಸ್, ಧನ್ಯವಾದಗಳು. ಎಲ್ಲರೂ ಇಲ್ಲಿಗೆ ನಿಲ್ಲಿಸಬೇಡಿ, ದಯವಿಟ್ಟು ಮುಂದುವರಿಸಿ. ಲೆವೆಲ್ 2 ಜಾಯಿನ್ ಆಗಿ ಎಲ್ಲರೂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಕೃಷ್ಣ ನನ್ಗೆ ಮಾತಾಜಿ, ನೀವು ಇನ್ನೊಂದು ಸಹ ಕ್ವಶನ್ ತುಂಬಾನೇ ಇದೆ ತಾಳ್ಮೆಯಿಂದ ಕಳ್ಸ್ಕೊಟ್ರಿ.
ಅಂದ್ರೆ ಮಾತಾಜಿ ಇದು ಜಸ್ಟ್ ಏನಂತಾರೆ ಆ ಏನಂತಾರೆ ಟ್ರೇಲರ್ ಅಂತಾರಲ್ಲ ಅಷ್ಟೇ ಇದು. ನೀವು ಏನು ನೋಡಿಲ್ಲ, ನೀವು ಜಸ್ಟ್ ಅದು ಏನಂತಾರೆ ಮೂವಿ ಸ್ಟಾರ್ಟ್ ಆಗಕ್ ಮುಂಚೆ ಈ ತರ ಇದೆ ಅಂತ ತೋರಿಸ್ತಾರಲ್ಲ ಅಷ್ಟೇ ಅದು. ನೀವು ಅದನ್ನ ಪರಿಪೂರ್ಣ ಜ್ಞಾನ ಎಲ್ಲರೂ ಸಿಕ್ಕುವಂತೆ ನಿಮ್ಗೂ ಎಲ್ಲರಿಗೂ ಭಗವಂತ ಆಶೀರ್ವಾದ ಮಾಡ್ಲಿ ಅಂತ ಪರಮಾತ್ಮನಲ್ಲಿ ಕೇಳ್ಕೊತೀನಿ. ಹರೇ ಕೃಷ್ಣ. ನಿಮ್ಮ ಹರೇ ಮೂಲಕ ಕೃಷ್ಣ ನನಗೆ ಅದು ಮತ್ತೆ ಮತ್ತೆ ಸ್ಮರಣೆ ಆಗುವಂತ ಅವಕಾಶ ಸಿಕ್ಕಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮಾತಾಜಿ ನಂದೊಂದು ಕೊನೆ ಧನ್ಯವಾದಗಳು. ಮಾತಾಜಿ. ಹೇಳಿ ಮಾತಾಜಿ. ಅಂದ್ರೆ ಮಾತಾಜಿ, ಅಂದ್ರೆ ಇಲ್ಲಿ ಯಾವುದೇ ಪ್ರಾಣಿ ವಧೆ ಆಗಿರ್ಬೋದು ಅಥವಾ ಒಂದು ನರ ಅಂದ್ರೆ ಮನುಷ್ಯರ ವಧೆ ಆಗಿರ್ಬೋದು, ಈ ತರದೆಲ್ಲ ಏನು ಮಾಡ್ಬಾರ್ದು. ಮತ್ತೆ ನಾವು ಸತ್ವಗುಣಗಳನ್ನ ಬೆಳೆಸ್ಕೋಬೇಕು. ಅಂದ್ರೆ ನಮ್ಮ ಕರ್ಮಗಳಲ್ಲಿ ನಾವು ಲೀನವಾಗಿದ್ರು ಸಹ ಪರಮಾತ್ಮನನ್ನ ಆ ಒಂದು ಕರ್ಮಗಳಲ್ಲಿ ನಾವು ಕಾಣ್ಬೇಕು. ಈ ರೀತಿಯಾದಂತಹ ಎಲ್ಲಾ ವಿಚಾರಗಳನ್ನ ನಾವು ತಿಳ್ಕೊಂಡ್ವಿ. ಆದ್ರೆ ಕೊನೆಯಲ್ಲಿ ಆ ಆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನ್ಗೆ ಇದನ್ನೆಲ್ಲ ಉಪದೇಶ ಮಾಡ್ತಾ ಇರ್ಬೇಕಂತ ಹೇಳ್ತಾ ಇದ್ದಾಗ ಅವರು ಕೊನೆಯಲ್ಲಿ ಅಂದ್ರೆ ನೀನು ಈ ಯುದ್ಧ ಮಾಡ್ಬೇಕು ಅಂತ ಪ್ರೇರೇಪಿಸೋದಕ್ಕಿಂತ ಈ ಯುದ್ಧ ನೀನ್ ಮಾಡ್ಲೇಬೇಕು, ಅವ್ನ್ ಮಾಡಲ್ಲ ಅಂದ್ರೂ ನೀನ್ ಮಾಡ್ಲೇಬೇಕಾಗುತ್ತೆ ಇದನ್ನ ಅಂತ ಹೇಳಿ ಮತ್ತೆ ಯುದ್ಧ ಮಾಡ್ತಾರೆ. ಇದೆಲ್ಲ ವಿಚಾರಗಳ ಆದ್ಮೇಲೆ ಯುದ್ಧ ಮಾಡೋ ಅಂತದ್ದು ಮಧ್ಯದಲ್ಲಿ ಹೇಳೋ ಅಂತದ್ದು ಈ ಭಗವಂತನ ಈ ಒಂದು ಭಗವದ್ಗೀತೆ ಸಾರಾಂಶ. ಕೊನೆಯಲ್ಲಿ ಆಗುವಂತದ್ದು ಈ ಒಂದು ಯುದ್ಧ ಹಂಗಂತ ಹೇಳಿ ನಾನ್ ತಿಳ್ಕೊಂಡಿದೀನಿ. ಈ ಯುದ್ಧವನ್ನ ಅಂದ್ರೆ ಪರಮಾತ್ಮ ತಪ್ಪಿಸ್ಬೋದಾಗಿತ್ತಲ್ವಾ ಮಾತಾಜಿ? ಮತ್ತೆ ಇನ್ನೊಂದು ಇಲ್ಲಿ ಸಹ ಎಷ್ಟೋ ಒಂದು ಮನುಷ್ಯರ ಒಂದು ವಧೆ ಆಗ್ತಾ ಇತ್ತಲ್ವಾ? ಹೌದು ಮಾತಾಜಿ. ಆಗ್ಲೇ ಪ್ರಭುಜಿ ಕೇಳಿದ ಹಾಗೆ ಎಲ್ಲರೂ ಒಂದೇ ಕರ್ಮ ಮಾಡಿದ್ದಾರೆ, ಎಲ್ಲರಿಗೂ ಆ ಒಂದು ಆಕ್ಸಿಡೆಂಟ್ ಅಲ್ಲಿ ಸಾಯ್ಬೇಕು ಅಂತಿದ್ಯಾ ಅಂತ. ಹಾಗೆ ಇಲ್ಲಿ ಭಗವಂತ ಎಲ್ಲರನ್ನು ಒಟ್ಟುಗೂಡಿಸ್ತಾ ಇದ್ದಾನೆ. ಎಷ್ಟು ಜನನ ಅಲ್ಲಿಂದ ತಗೊಂಡ್ಬೇಕು ಅಂತ ಇದ್ದಾನೋ ಅಷ್ಟು ಜನನು ಅಲ್ಲಿ ಸೇರಿಸಿದ್ದಾನೆ. ಸೇರಿಸಿದಾದ್ಮೇಲೆ ಅವನು ಏನ್ ಮಾಡ್ತಾ ಇದ್ದಾನೆ, ಯುದ್ಧವನ್ನ ಅವನ ಯೋಜನೆ ಪ್ರಕಾರ ನಡೀತಿದೆ. ಅಂದ್ರೆ ಈ ಒಂದು ಯುದ್ಧ ಆಗೋದಕ್ಕೂ ಮುಂಚೆ, ಅವನ ಒಂದು ಅವತಾರ ಆಗೋದಕ್ಕೂ ಮುಂಚೆ ಏನೊಂದು ಸಂದರ್ಭ ಆಗಿರುತ್ತೆ ಅಂದ್ರೆ, ಸ್ವತಃ ಭೂದೇವಿ ಬ್ರಹ್ಮನ ಹತ್ರ ಹೋಗಿ ಅವಳ ಒಂದು ಅಳಲನ್ನ ತೋಡ್ಕೊಂತಾಳೆ. ಏನಂತ ಹೇಳ್ತಾಳೆ, ಈ ಭಾರ ನನ್ಗೆ ಎತ್ತಕ್ ಆಗ್ತಾ ಇಲ್ಲ, ಭೂಮಿ ಭಾರ ಅನ್ನಿಸ್ತಿದೆ, ಈ ಭಾರವನ್ನ ನನ್ನಲ್ಲಿ ಹೊರೋದಕ್ಕೆ ಆಗ್ತಾ ಇಲ್ಲ ಅಂತ. ಅಂದ್ರೆ ಏನಂತ ಹೇಳ್ತಾರೆ ಅಂದ್ರೆ, ಭೂಭಾರ ಅಂದ್ರೆ ಏನು ಅಂತಂದ್ರೆ ನಾವೆಲ್ಲರೂ ಕೂಡ ಈ ಭೂಮಿಯಿಂದಲೇ ಬಂದದ್ದು. ಅಂದ್ರೆ ಈ ಭೂಮಿ ಮಣ್ಣು, ಆ ಮಣ್ಣಿನಿಂದಲೇ ನಮ್ಮ ದೇಹ ಆಗಿರುವಂತದ್ದು. ನಾವು ಸತ್ತ ಮೇಲೆ ಮತ್ತೆ ಈ ಒಂದು ಭೂಮಿಗೆ ಹೋಗುತ್ತೆ, ಮತ್ತೆ ಎಕ್ಸ್ಟ್ರಾ ಭಾರ ಎಲ್ಲಿಂದ ಬರ್ತಾ ಇದೆ ಅಂತ. ಅಂದ್ರೆ ಅವಳು ಏನನ್ನ ಹೇಳ್ತಾ ಇದ್ದಾಳೆ, ಇಲ್ಲಿ ಅಧರ್ಮಿಗಳು ಹೆಚ್ಚಾಗ್ತಾ ಇದ್ದಾರೆ, ಈ ಅಧರ್ಮ ಅನ್ನುವಂಥದ್ದು ನನ್ನ ಕೈಲಿ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ. ಈ ಒಂದು ದೇವತೆಗಳು ಇರ್ಬೋದು ಅಥವಾ ಭೂಮಿ ಇರ್ಬೋದು, ಯಾವಾಗ ಪಾಪಾತ್ಮರು ಹೆಚ್ಚಾಗ್ತಾರೆ ಅವರು ಅವರ ಒಂದು ಕೃಪೆನ ಕಡಿಮೆ ಮಾಡ್ತಾರೆ. ಅಂದ್ರೆ ದೇವತೆಗಳು ಆಯಾ ಒಂದು ಸಮಯಕ್ಕೆ ಬೇಕಾಗಿರುವಂತ ಆಹಾರ, ಬೆಳೆ ಆಗುವಂತದ್ದು, ಮಳೆ ಆಗುವಂತದ್ದು ಅದೆಲ್ಲ ನಿಲ್ಲಿಸ್ತಾರೆ. ಭೂಮಿ ಕೂಡ ಬೆಳೆನ ಕೊಡುವಂತದ್ದು ನಿಲ್ಲಿಸ್ಬಿಡ್ತಾಳೆ. ಆದ್ರೆ ಅವ್ರಿಗೆ ಅಷ್ಟು ಬೇಸರ ಮಾಡ್ತಾರೆ ಅಂತಹ ಪಾಪಾತ್ಮರು. ಈಗ ಅಂತವ್ರು ಜಾಸ್ತಿ ಆಗಿದ್ದಾರೆ ಅಂತ ಹೇಳಿದಾಗ ಆ ಭೂಭಾರ ಹರಣ ಮಾಡೋದಕ್ಕೆ ಸ್ವತಃ ಕೃಷ್ಣ ಈ ಭೂಮಿಗೆ ಬರ್ತಾನೆ. ಅವ್ರು ಬಂದ ಉದ್ದೇಶನೇ ಅದು. ಪಾಪಿಗಳನ್ನ ಇಲ್ಲಿಂದ ತಗೊಂಡು ಹೋಗ್ಬೇಕು ಅನ್ನೋಂಥದ್ದೇ ಅವನ ನಿರ್ಧಾರ. ಆ ಒಂದು ನಿರ್ಧಾರದಲ್ಲಿ ಅವನು ಬಂದಿದ್ದಾನೆ. ಆದ್ರೆ ಅವನು ಪ್ರಯತ್ನನೂ ಪಡ್ತಾನೆ. ಅಂದ್ರೆ ಹೋಗಿ ಹೇಳ್ತಾನೆ, ಅಂದ್ರೆ ಅವನು ಹೇಳ್ತಾನೆ, ನನಗಿಂತ ಹೆಚ್ಚಾಗಿ ಒಂದು ದುರ್ಯೋಧನನ ಮೇಲೆ ನಂಬಿಕೆ ಇದೆ, ಅವನು ಈ ಯುದ್ಧವನ್ನ ನಡೆಸೇ ತೀರ್ತಾನೆ ಅಂತ. ಆದ್ರೆ ಅವನು ಹೋಗಿ ಸಂಧಾನಕ್ಕೆ ಹೋಗ್ತಾನೆ, ಹೇಳ್ತಾನೆ ಬೇಡ ಬಿಟ್ಟು ಬಿಡು ಅಂತ. ಆದ್ರೆ ಅವನು ಒಪ್ಪೋದಿಲ್ಲ ಅನ್ನೋಂಥದ್ದು ಪರಮಾತ್ಮನಿಗೆ ಗೊತ್ತಿರುತ್ತೆ. ಆಮೇಲೆ ಆ ಯುದ್ಧ ನಡೀತಾ ಇರುವಂತದ್ದು ಕೂಡ ಭಗವಂತನ ಇಚ್ಛೆ ಅನುಸಾರ. ಅವನು ಎಂತ ಮೂರ್ಖ ಅಂತಂದ್ರೆ, ಅವನು ಮೊದಲನೇ ಅಧ್ಯಾಯದಲ್ಲಿ ದುರ್ಯೋಧನ ಹೇಳ್ತಾನೆ ಯಾರೆಲ್ಲ ಯುದ್ಧಕ್ಕೆ ಬಂದಿದ್ದಾರೆ ಅಂತ ಎಲ್ಲರನ್ನೂ ಅವನು ವಿಶೇಷವಾಗಿ ಹೇಳ್ತಾ ಹೋಗ್ತಾನೆ. ಅದ್ರಲ್ಲಿ ಸ್ವತಃ ಕೃಷ್ಣ ಬಂದಿದ್ದಾನೆ, ಅವನು ನಿರ್ಲಕ್ಷಿಸ್ತಾನೆ. ಅವನೇನ್ ಅನ್ಕೋತಾನೆ, ಇವನು ಯಾವುದೇ ಆಯುಧ ಎತ್ತದಿಲ್ಲ, ಇವನಿಂದ ನನಗೆ ಏನ್ ಕಷ್ಟ ಅಂತ. ಅಂದ್ರೆ ವಾಸ್ತವದಲ್ಲಿ ಆ ಯುದ್ಧ ನಡೀತಾ ಇರುವಂತದ್ದು ಅವನಿಂದಲೇ. ಆದ್ರೆ ಅವನು ಆ ಒಂದು ಮೂಲ ಪುರುಷ ಯಾರಿದ್ದಾನೆ ಅವನ ಕಡೆಗೆ ಅವನು ಹೆಚ್ಚು ಗಮನ ಕೊಡೋದಿಲ್ಲ. ಅಂದ್ರೆ ಇಲ್ಲಿ ಭಗವಂತನ ಯೋಚನೆನೆ ಮಾತಾಜಿ. ಇದು ಯುದ್ಧ ಅನ್ನುವಂಥದ್ದು ಅವನ ಇಚ್ಛೆ ಅನುಸಾರ ನಡೀತಿದೆ. ಅಂದ್ರೆ ಈ ಭಗವದ್ಗೀತೆ ಸಾರ ಅವನು ಏನ್ ಹೇಳ್ತಾ ಇದ್ದಾನೆ, ಆ ಯುದ್ಧ ಪ್ರಾರಂಭ ಆಗೋ ಸಂದರ್ಭ, ಅವರು ಶಂಖನಾದ ಮಾಡಿದರೆ ಇನ್ನೇನು ಯುದ್ಧ ಆಗ್ಬೇಕು, ಆ ಒಂದು ಕ್ಷಣ ಮಾತ್ರದಲ್ಲಿ ಈ ಒಂದು ಭಗವದ್ಗೀತೆಯ ವಿಚಾರವನ್ನೆಲ್ಲ ಹೇಳಿ ಮುಗಿಸ್ಬಿಡ್ತಾರೆ. ಅದೇ ಈ ರೀತಿ ಮಾಡಿದ್ರೆ ಅದು ಅಂದ್ರೆ ಅದು ರಜೋಗುಣ ಅಥವಾ ತಮೋ ಗುಣ ಅಂತ ಅನ್ಸಲ್ಲ ಅಲ್ವಾ ಮಾತಾಜಿ? ಅಂದ್ರೆ ಈ ಕರ್ಮ ಮಾಡೋದ್ರಿಂದ ನಮ್ಗೆ ಯಾವ್ದೇ ರೀತಿಯ ತೊಂದರೆ ಆಗೋದಿಲ್ಲ. ಅಂದ್ರೆ ಅಧರ್ಮಿಗಳನ್ನ ತುಳಿಯೋದ್ರಿಂದ ಅಥವಾ ಅಧರ್ಮವನ್ನ ಯಾರ್ ಮಾಡ್ತಿರ್ತಾರ ಅದನ್ನ ಅಳಿಸೋದ್ರಿಂದ ಯಾವ್ದೇ ರೀತಿಯ ತೊಂದರೆ ಆಗೋದಿಲ್ಲ ಅಂತನಾ ಇದ್ರ ಸಾರಾಂಶ? ಕ್ಷತ್ರಿಯನಾದವನು ಇನ್ನೊಂದು ಮನುಷ್ಯನನ್ನ ಕೊಂದ್ರೂ ಕೂಡ ಅದರಿಂದ ಪಾಪ ಬರುವುದಿಲ್ಲ. ಯಾವಾಗ ಅಂತಂದ್ರೆ ಅದು
ಭಗವಂತನ ಕಾರ್ಯ ಆಗಿದ್ದಾಗ, ಭಗವಂತನ ಒಂದು ಇಚ್ಛೆ ಆಗಿದ್ದಾಗ, ಅವನ ಒಂದು ಆದೇಶಾನುಸಾರ ಅವ್ನು ಮಾಡ್ತಾ ಇದ್ರೆ ಅದರಿಂದ ಅವನಿಗೆ ಪಾಪ ಬರೋದಿಲ್ಲ. ಆದ್ರೆ ಕ್ಷತ್ರಿಯನಾದವನು ಯುದ್ಧವನ್ನ ಮಾಡೋದಕ್ಕೆ ಅವನಿಗೆ ಸಾಮರ್ಥ್ಯ ಇದ್ರು ಕೂಡ ಅವ್ರು ಅದನ್ನ ಭಗವಂತನ ಕಾರ್ಯದಲ್ಲಿ ಅವನು ಮಾಡ್ಲಿಲ್ಲ ಅಂತಂದ್ರೆ ಅವನನ್ನ ರಜೋಗುಣದವನು, ರಾಕ್ಷಸಿ ಅಂತ ಕರೀತಾರೆ. ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾನೆ ಅರ್ಜುನನಿಗೆ. ಅಂದ್ರೆ ನೀನು ನನ್ನ ಒಂದು ಸಾಧನ ಆಗು, ನನ್ನ ಯೋಜನೆಯಲ್ಲಿ ಸಾಧನ ಆಗು. ಕೊನೆಗೆ ಅವನ್ ಏನ್ ಹೇಳ್ತಾನೆ ಅಂದ್ರೆ, ನೀನ್ ಆಗ್ಲಿಲ್ಲ ಅಂದ್ರೂ ಕೂಡ ಇದೆಲ್ಲ ನಡೆಯುತ್ತೆ, ನೀನ್ ಮಾಡಿಲ್ಲ ಅಂದ್ರೂ ಕೂಡ ಇವೆಲ್ಲ ನಡೆಯುತ್ತೆ. ಯಾಕಂದ್ರೆ ಇದು ಈಗಾಗ್ಲೇ ಪೂರ್ವ ನಿರ್ಧಾರಿತ ಆಗಿರುವಂತ ವಿಚಾರಗಳು, ವಿಷಯಗಳು. ಅದನ್ನೇ ಅವನು ಆ ಒಂದು ವಿಶ್ವರೂಪದಲ್ಲಿ ಕಾಣುವಂಥದ್ದು. ಏನಾಗುತ್ತೆ ಮುಂದೆ ಅನ್ನುತ್ತದೋ ಈಗಾಗ್ಲೇ ಅದು ನಿರ್ಧಾರ ಆಗ್ಬಿಟ್ಟಿದೆ. ಈಗ ನೀನ್ ಅದನ್ನ ಮಾಡ್ತೀಯೋ ಬಿಡ್ತೀಯೋ ಅದು ನಿನಗೆ ಬಿಟ್ಟಿದ್ದು. ನೀನ್ ಮಾಡಿದ್ರೆ ಆ ಒಂದು ಯುದ್ಧದಲ್ಲಿ ಗೆದ್ದ ಶ್ರೇಯಸ್ಸು ನಿನಗೆ. ಅದನ್ನ ಅವನು ಭಗವಂತ ಕೃಷ್ಣ ನನಗೆ ಅಂತ ಹೇಳೋದಿಲ್ಲ. ಆ ಯುದ್ಧದಲ್ಲಿ ನೀನ್ ಏನು ಮಾಡ್ತಾ ಇದೀಯಾ, ಅದ್ರಲ್ಲಿ ಒಂದು ನಿಮಿತ್ತ ಆಗಿ ಕೆಲಸ ಏನ್ ಮಾಡ್ತೀಯಾ, ಅದಕ್ಕೆ ಆ ಒಂದು ಶ್ರೇಯಸ್ಸು ನಿನಗೆ ಸಿಗುತ್ತೆ. ಅದನ್ನ ನೀನ್ ಮಾಡು ಅಂತಲೇ ಹೇಳ್ತಾರೆ. ಆಗ ಒಂದ್ ವೇಳೆ ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ಪರವಾಗಿಲ್ಲ, ನೀನ್ ಮಾಡ್ಬೇಡ, ಆದ್ರೂ ಇದು ನಡೆಯುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಹರೇ ಕೃಷ್ಣ ಮಾತಾಜಿ. ಹಾಗಾದ್ರೆ ಈಗ ನೆಕ್ಸ್ಟ್ ನಮ್ಗೆ ಈ ಒಂದು ಇವತ್ತು ಪ್ರೆಸೆಂಟ್ ಡೇಸ್ ಅಲ್ಲಿ ಏನೆಲ್ಲ ಪಾಪಕರ್ಮಗಳು ಆಗ್ತಾ ಇದೆ, ಏನೆಲ್ಲ ಅನ್ಯಾಯ ಆಗ್ತಿದೆ, ಇದನ್ನೆಲ್ಲ ನೋಡ್ತಾ ಇದ್ದಾನೆ ಭಗವಂತ. ಇದನ್ನ ಅಳಿಸೋದಿಕ್ಕೆ ಬಂದೇ ಬರ್ತಾನೆ ಭಗವಂತ. ಅಂದ್ರೆ ಮಾತಾಜಿ ಅವ್ನ್ ಏನ್ ಮಾಡ್ತಾನೆ ಅಂದ್ರೆ, ಈ ಭೂಮಿ ಮೇಲೆ ಒಬ್ಬ ಭಕ್ತ ಇದ್ರು ಸಾಕು. ಈ ಭೂಮಿ ಮೇಲೆ ಇರೋ ಅಷ್ಟು ಜನಕ್ಕೆ ಅವನು ಎಲ್ಲ ಆಹಾರವನ್ನ, ಎಲ್ಲ ಅವಶ್ಯಕತೆಗಳನ್ನ ಪೂರೈಸ್ತಾನೆ. ಆ ಒಬ್ಬ ಭಕ್ತನು ಇಲ್ಲದೆ ಆಗುವಂತಹ ಸಂದರ್ಭಕ್ಕೆ ಬರ್ತಾರೆ ಅಂತ. ಅಷ್ಟೊಂದು ಕ್ರೌರ್ಯ ಅನ್ನುವಂಥದ್ದು, ಅಷ್ಟೊಂದು ಒಂದು ಏನಂತ ಹೇಳ್ತಾರೆ, ರಜೋಗುಣ ತಮೋಗುಣ ಅಂತದ್ದು ಹೆಚ್ಚಿದಾಗ, ರಾಕ್ಷಸಿ ಗುಣ ಹೆಚ್ಚಿದಾಗ ಅವನ್ ಏನ್ ಮಾಡ್ತಾನೆ, ಆಗ ಅವನು ಭೂಮಿ ಮೇಲೆ ಬರ್ತಾನೆ. ಅಂದ್ರೆ ಆ ಒಂದು ಒಬ್ಬ ಭಕ್ತನನ್ನು ಕೂಡ ಯಾರು ಹಿಂಸೆ ಕೊಡ್ತಾರೆ, ಅಂದ್ರೆ ಅವನ ಭೂಮಿ ಮೇಲೆ ಬರೋದಕ್ಕೆ ಮೊದಲ ಕಾರಣ ಏನಂತ ಹೇಳ್ತಾನೆ, ಅವನ ಭಕ್ತರನ್ನ ರಕ್ಷಣೆ ಮಾಡುವಂಥದ್ದು ಅಂತ ಹೇಳ್ತಾನೆ. ಏನಂತಾನೆ, ಪರಿತ್ರಾಣಾಯ ಸಾಧೂನ ವಿನಾಶಾಯ ದುಷ್ಕೃತಂ. ಅವ್ನು ಬರುವಂತದ್ದು ಸಾಧುಗಳನ್ನ ರಕ್ಷಣೆ ಮಾಡೋದಕ್ಕೆ. ಅವರಿಗೆ ಯಾರು ಹಿಂಸೆ ಕೊಟ್ರು ಅವರೆಲ್ಲರೂ ಕೂಡ ತಾವಾಗಿಯೇ ನಾಶ ಆಗ್ತಾರೆ. ಯಾಕಂದ್ರೆ ಅವ್ನು ಬಂದಿರುವಂತದ್ದು ಅವನ ಭಕ್ತನ ರಕ್ಷಣೆಗೆ ಅಂತ. ಯಾವಾಗ ಇಂಥದ್ದು ಹೆಚ್ಚುತ್ತಾ ಹೋಗುತ್ತೆ ಆಗ ಅವನು ಎಲ್ಲರನ್ನ ಒಟ್ಟುಗೂಡಿಸ್ತಾನೆ. ಅಂದ್ರೆ ಅವನು ಆಗಾಗ ಬರೋದಿಲ್ಲ. ಅಂದ್ರೆ ಕೃಷ್ಣನ ಅವತಾರ ಯಾವಾಗ ಆಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ನಾವು ನೋಡಿದ್ವಿ ಬ್ರಹ್ಮನ ಒಂದು ದಿನ ಕಲ್ಪ ಅಂತ ಹೇಳಿ, ಅವರ ಒಂದು ದಿನದಲ್ಲಿ ಒಂದು ಬಾರಿ ಕೃಷ್ಣ ಬರ್ತಾನೆ ಅಂತ ಹೇಳ್ತಾರೆ. ಅಂದ್ರೆ ಪ್ರತಿ ಸತಿ ಕೂಡ ಈ ದ್ವಾಪರ ಯುಗ, ಸತ್ಯಯುಗ ಅಥವಾ ತ್ರೇತಾಯುಗ, ಕಲಿಯುಗ ಅನ್ನುವಂಥದ್ದು 1000 ಬಾರಿ ಬಂದು ಹೋಗುತ್ತೆ ಒಂದು ಬ್ರಹ್ಮನ ಕಲ್ಪದಲ್ಲಿ. ಆ 1000 ಬಾರಿ ಬಂದದ್ರಲ್ಲಿ ಆ ಒಂದು ಮಧ್ಯದ ಒಂದು ಮನ್ವಂತರ, ಈಗ 6ನೇ ಒಂದು ಮನ್ವಂತರ ನಡೀತಿದೆ. ಅದರ ಒಂದು ಮಧ್ಯಭಾಗದಲ್ಲಿ ಒಮ್ಮೆ ಮಾತ್ರನೇ ಈ ಕೃಷ್ಣನ ಅವತಾರ ಆಗುವಂಥದ್ದು. ಬೇರೆ ಒಂದು ದ್ವಾಪರ ಯುಗಗಳು, ಕಲಿಯುಗಗಳು ಅಲ್ಲಿ ಪುನರಾವರ್ತನೆ ಆಗುತ್ತೆ, ಆದ್ರೆ ಕೃಷ್ಣನ ಅವತಾರ ಆಗುದಿಲ್ಲ. ನಾವೆಲ್ಲರೂ ಭಾಗ್ಯವಂತರು, ಯಾಕಂದ್ರೆ ನಾವು ಭಗವಂತನ ಬಂದಂತಹ ಒಂದು ಏನಂತಾರೆ, ದಿವ್ಯ ಯುಗದಲ್ಲಿ ಬಂದಿದ್ದೀವಿ. ಅಂದ್ರೆ ಆ ಒಂದು 4 ಯುಗಗಳು ಸೇರಿ ಒಂದು ದಿವ್ಯ ಯುಗ ಆಗುತ್ತೆ. ಅಂತಹ ಒಂದು ಯುಗದಲ್ಲಿ ಭಗವಂತನ ಅವತಾರ ಆಗುವಂತಹ ಒಂದು ಸಮಯದಲ್ಲಿ ನಾವು ಜನ್ಮವನ್ನ ಪಡೆದಿರುವಂತದ್ದು ನಮ್ಮ ಭಾಗ್ಯ ಅಂತ ಹೇಳ್ತಾರೆ. ಅಂದ್ರೆ ಈ ಒಂದು ಯುಗದಲ್ಲೇನೆ ಪರಮಾತ್ಮನ ಒಂದು ಇದು ಕಾಣ್ತೀವ ಮಾತಾಜಿ ನಾವು. ಅಂದ್ರೆ ಮಾತಾಜಿ ಅಲ್ಲ, ಈಗ 4 ದಿವ್ಯ ಯುಗಗಳು ಆದ್ಮೇಲೆ ಪರಮಾತ್ಮ ಮತ್ತೆ ಅವತಾರ ಆಯ್ತು ಬರ್ತಾರೆ ಅಂದ್ರಲ್ಲ, ಹಾಗಾದ್ರೆ ಇದು 4ನೇ ಯುಗನ ಮಾತಾಜಿ? ಹಂಗಾದ್ರೆ ಇದು ದಿವ್ಯ ಯುಗನ? ನಾವು ಅಷ್ಟು ಪುಣ್ಯ ಮಾಡಿದೀವ? ಆದ್ರೆ ಮಾತಾಜಿ 4 ಯುಗಗಳು ಸೇರಿದ್ರೆ ಒಂದು ದಿವ್ಯ ಯುಗ ಅಂತ ಹೇಳ್ತಾರೆ. ಅಂತದ್ದು 1000 ದಿವ್ಯ ಯುಗಗಳು ಬರುತ್ತೆ ಅವನ ಕಲ್ಪದಲ್ಲಿ. ಆದ್ರೆ ಆ ಒಂದು ಕಲ್ಪ ಅಂದ್ರೆ ಅವನ ದಿನ, ಆ ದಿನದಲ್ಲಿ ಅವನ ಮಧ್ಯಾಹ್ನದ ಸಮಯದಲ್ಲಿ ಒಂದೇ ಬಾರಿನೇ ಕೃಷ್ಣ ಬರುವಂತದ್ದು. ಅಂದ್ರೆ ಎಷ್ಟೊಂದು 1000ದಲ್ಲಿ ಎಷ್ಟು 1000 ಅಂತಂದ್ರೆ ಎಷ್ಟೊಂದ್ ಸತಿ ಆ ಒಂದು ದ್ವಾಪರ ಯುಗ ಬಂದು ಹೋಯ್ತು, ಆದ್ರೆ ಒಂದೇ ಒಂದು ಬಾರಿನೇ ಕೃಷ್ಣನ ಅವತಾರ ಆಗುವಂತದ್ದು. ಅಂದ್ರೆ ನಾವು ಈ ಒಂದು ಅವಕಾಶವನ್ನ ಪಡೆದಿರುವಂತದ್ದು ನಮ್ಮ ಭಾಗ್ಯ ಅಂತ ಹೇಳಿದೆ. ಅಂದ್ರೆ ಬೇರೆ ಯುಗಗಳಲ್ಲಿ ಕೂಡ ದ್ವಾಪರ ಯುಗ, ತ್ರೇತಾಯುಗ, ಕಲಿಯುಗ ಆಗ್ತಾ ಇರುತ್ತೆ, ಆದ್ರೆ ಕೃಷ್ಣನ ಅವತಾರ ಅಲ್ಲಿ ಆಗೋದಿಲ್ಲ ಅಂತ ಹೇಳ್ತಾರೆ. ಹಾ ಮಾತಾಜಿ, ತುಂಬಾ ಧನ್ಯವಾದಗಳು ಮಾತಾಜಿ. ನಮ್ಗೆ ಇಷ್ಟೊಂದು ವಿಚಾರಗಳನ್ನ ಸವಿಸ್ತಾರವಾಗಿ ನಾವು ಏನೇ ಕ್ವಶನ್ ಕೇಳಿದ್ರು ಅದನ್ನ ಮುಜುಗರ ಮಾಡ್ಕೊಳ್ದೆ ಅಥವಾ ಕೋಪ ಮಾಡ್ಕೊಳ್ದೆ ನಮ್ಗೆ ಇಷ್ಟು ಸವಿಸ್ತಾರವಾಗಿ ನಮ್ಗೆ ಹೇಳ್ಕೊಟ್ಟಿದ್ದಕ್ಕೆ ನಿಮ್ಗೆ ತುಂಬು ಹೃದಯದ ಧನ್ಯವಾದಗಳು ಮಾತಾಜಿ. ಅಂದ್ರೆ ಮಾತಾಜಿ, ನೀವು ಮತ್ತೆ ನಾನು ಮರಿದೇ ಇರಂಗೆ ಎಲ್ಲ ನೆನಪಿಸ್ತಿರಲ್ಲ, ಅದಕ್ಕೆ ನಾನು ನಿಮ್ಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಇಲ್ಲಾಂದ್ರೆ ಕಲಿಯುಗದಲ್ಲಿ ಜನ ಎಲ್ಲರೂ ಅಲ್ಪಮತಿಗಳು, ಅಂದ್ರೆ ತುಂಬಾ ಮರುವು ಅನ್ನುವಂಥದ್ದು ಇರುತ್ತೆ ಅಂತ ಹೇಳ್ತಾರೆ ಕಲಿಯುಗದ ಜನರಿಗೆ. ಅದು ಮರಿಬಾರ್ದು ಅಂತಂದ್ರೆ ನಾವ್ ಯಾವಾಗ್ಲೂ ಟಚ್ ಅಲ್ಲಿ ಇರ್ಬೇಕು ಅಂತ ಹೇಳ್ತಾರೆ. ಅದನ್ನ ನನ್ಗೆ ನೆನಪಿಸ್ತೀರಾ, ಅದಕ್ಕೆ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಅಲ್ಲ ಮಾತಾಜಿ, ನಾವೇನೋ ನೆನಪಿಸ್ತೀವಿ ಸರಿ, ಆದ್ರೆ ನಿಮ್ಗೆ ಇರುತ್ತಲ್ವಾ ಇಷ್ಟು ಚಾಪ್ಟರ್ ಇವತ್ತು ಕಂಪ್ಲೀಟ್ ಮಾಡ್ಬೇಕು ಅಂತ. ಅದ್ರ ಮಧ್ಯಾಹ್ನ ನಾವು ಕೇಳಿದ ಕ್ವಶನ್ಗೆ
ಸ್ಟೋನ್ ತಾಳ್ಮೆಯಿಂದ ನೀವು ಸಹಕರಿಸ್ತೀರಲ್ವಾ, ಅದಕ್ಕೆ ಧನ್ಯವಾದಗಳು, ತುಂಬ ಹೃದಯದ ಧನ್ಯವಾದಗಳು. ಅದಕ್ಕೆ ನಾನು ತುಂಬಾ ಥ್ಯಾಂಕ್ಸ್ ಇಸ್ಕಾನ್ ಮಂಗಳೂರು ಅವ್ರಿಗೆ ಹೇಳ್ಬೇಕು ಮಾತಾಜಿ. ಅವ್ರ ಅವಕಾಶ ಕೊಟ್ಟಿಲ್ಲ ಅಂತಂದ್ರೆ ನಾಮನಿಷ್ಠ ಪ್ರಭುಗಳು ನಾವೆಲ್ಲ ಇದೆಲ್ಲ ಮಾಡೋದಕ್ಕೆ ಸಾಧ್ಯನೇ ಆಗ್ತಾ ಇರ್ಲಿಲ್ಲ. ಹೌದೌದೌದು. ಮಾತಾಜಿ ಇವತ್ತು ಈಗ ಲೆವೆಲ್ 2ಗೆ ನಾವು ಅಂದ್ರೆ ನಮ್ಗೆ ಗುರುವಾರ ಮತ್ತೆ ಶುಕ್ರವಾರ ಅಂತ ಹೇಳಿ ಕೊಟ್ಟಿರೋದು ಹಾ ಮಾತಾಜಿ. PM ಗೆ ಜಾಯ್ನ್ ಆಗೋರಿಗೆ. ಈಗ ಆಲ್ರೆಡಿ ಅವರು ಕ್ಲಾಸ್ ಸ್ಟಾರ್ಟ್ ಆಗಿದೆ, ಜಾಯ್ನ್ ಆಗಿ ಅಂತ ಕಳಿಸ್ತಾ ಇದ್ರು. ಆದ್ರೆ ನಾವ್ ಈ ಒಂದು ಕ್ಲಾಸಿಗೆ ಜಾಯ್ನ್ ಆಗಿರೋದ್ರಿಂದ ನಾವ್ ಅಲ್ಲಿ ಜಾಯ್ನ್ ಆಗಕ್ ಆಗಿಲ್ಲ. ಈಗ ಸ್ಟಾರ್ಟಿಂಗ್ ಅಲ್ಲಿ ಏನ್ ಹೇಳಿರ್ತಾರೆ ಮತ್ತೆ ಅದನ್ನ ಸರಿ ನೀವ್ ಕೇಳ್ಬೋದು ಮಾತಾಜಿ, ಅವ್ರಿಗೆ ಹೇಳಿ ಈ ತರ 18 ಡೇಸ್ ಮುಗಿಯೋದಕ್ ಮುಂಚೆನೆ ಅವ್ರು ಕ್ಲಾಸ್ ಸ್ಟಾರ್ಟ್ ಮಾಡಿದೀರಾ, ನಾವೆಲ್ಲರೂ 18 ಡೇಸ್ ಕೇಳಕ್ ಹೋಗಿದ್ವಿ. ಸೊ ಒಂದ್ಸತಿ ಏನ್ ಹೇಳಿದೀರಾ ಅಂದ್ರೆ ಇಂಟ್ರೊಡಕ್ಷನ್ ಅಷ್ಟೇ ಕೊಟ್ಟಿರ್ತಾರೆ ಮಾತಾಜಿ, ಹೆಚ್ಚೇನ್ ಹೇಳಿರಲ್ಲ, ಬರೀ ಇಂಟ್ರೊಡಕ್ಷನ್ ಕೊಟ್ಟಿರ್ತಾರೆ. ಬೇಕಿದ್ರೆ ನಿಮ್ಗೆ ಅವರು ಒಂದ್ಸತಿ ಹೇಳ್ತಾರೆ. ಹಾ ಮಾತಾಜಿ, ತುಂಬಾ ಥ್ಯಾಂಕ್ಸ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಜ್ಯೋತಿಶ್ರೀ ಮಾತಾಜಿ ಬಿಹೈಂಡ್ ದಿ ಸ್ಕ್ರೀನ್ ಅಂತ ಹೇಳ್ತಾರೆ, ನಾನೇನು ಆನ್ ದಿ ಸ್ಕ್ರೀನ್ ಕಾಣಿಸ್ತಾ ಇದ್ದೀನಿ ಇವ್ರಿಗೆ. ಆದ್ರೆ ನೀವ್ ಮಾಡಿರೋದು ಅದು ನಿಜವಾಗ್ಲೂ ಭಕ್ತಿ ಕಾರ್ಯ, ಎಷ್ಟು ಕಷ್ಟಪಟ್ಟು ಮಾಡಿದೀರಿ ಅಂತಂದ್ರೆ ಇದನ್ನ ಸಕ್ಸಸ್ಫುಲ್ ಆಗಿ ಮಾಡಿರುವಂತದ್ದು ಜ್ಯೋತಿಶ್ರೀ ಮಾತಾಜಿ ಅವ್ರಿಗೆ. ಹರಿ ಬೋಲ್, ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ನೆಕ್ಸ್ಟ್ ಕ್ಲಾಸ್ ನಿಮ್ದೇ ಇರುತ್ತಾ? ನೆಕ್ಸ್ಟ್ ಇಲ್ಲ ಮಾತಾಜಿ, ನಂದಿರಲ್ಲ. ನೀವಿರೋದಿಲ್ಲ ಮಾತಾಜಿ ನನ್ಗೆ ಮತ್ತೆ ವಾಯ್ಸ್ ಕೇಳಿ ಕೇಳಿ ನಮ್ಗೆ ಒಂಥರ ಹೆಂಗಾಗಿದೆ ಅಂದ್ರೆ ಅದೊಂದು ನೀವು ಗುರುವಿನ ರೂಪದಲ್ಲಿ ನಮ್ಗೆ ಬೋಧನೆ ಮಾಡ್ತಾ ಇದ್ರೆ ನಿಮ್ ವಾಯ್ಸ್ ಬಂದಿದ ತಕ್ಷಣನೇ ಒಂಥರ ಅಲರ್ಟ್ ಆಗ್ತೀವಿ ನಾವು. ಆದ್ರೆ ಮಾತಾಜಿ ಕೊಡ್ತಾರೆ, ಆದ್ರೆ ಯಾವಾಗ ಅಂತ ನಾನು ಹೇಳಕ್ ಆಗಲ್ಲ, ಯಾವಾಗ ಕೊಡ್ತಾರೆ ಅಂತ. ಮತ್ತೆ ಕೊಡ್ತಾರೆ. ನೆಕ್ಸ್ಟ್ ನೀವೇ ಹೇಳಿದ್ರೆ ಚೆನ್ನಾಗಿರುತ್ತೆ ಮಾತಾಜಿ. ವಾಯ್ಸ್ ಚೆನ್ನಾಗಿದೆ ಮಾತಾಜಿ, ಒಂದು ಸ್ಪಷ್ಟವಾದ ಉಚ್ಚಾರಣೆ, ಆ ಒಂದು ಏನು ತುಂಬಾ ಚೆನ್ನಾಗಿ ವಿವರಣೆ ಕೊಡ್ತೀರಾ, ಹಾಗಾಗಿ ನಾವ್ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ನಿಮ್ನ. ಅಂದ್ರೆ ಮಾತಾಜಿ ನನಗೆ ಕನ್ನಡ ಒಂದೊಂದ್ಸತಿ ಮಿಕ್ಸ್ ಆಗ್ಬಿಡುತ್ತೆ. ಸ್ಕೂಲಲ್ಲಿ ಇಂಗ್ಲಿಷ್ ಮಾತಾಡಿ ಮಾತಾಡಿ ನನಗೆ ಅದೆರಡು ಸ್ವಲ್ಪ ಮಿಕ್ಸಿಂಗ್ ಅಲ್ಲಿ ಬರುತ್ತೆ. ಒಂದೊಂದ್ಸಲ ಅಲ್ಲಿ ಕನ್ನಡ ಹೇಳಕ್ ಆಗಲ್ಲ, ಇಲ್ಲಿ ಒಂದು ಕನ್ನಡದಲ್ಲಿ ಸ್ವಲ್ಪ ಸ್ವಲ್ಪ ಅಲ್ಲಲ್ಲಿ ಮಿಕ್ಸ್ ಆಗುತ್ತೆ. ಆದ್ರೂ ಉಚ್ಚಾರಣೆ ಚೆನ್ನಾಗಿದೆ ಮಾತಾಜಿ, ಅಷ್ಟು ಏನು ಅನಿಸ್ಲಿಲ್ಲ ನಮ್ಗೆ. ಯಾಕಂದ್ರೆ ನಮಗೂ ಅದು ಅರ್ಥ ಆಗೋದ್ರಿಂದ ಲ್ಯಾಂಗ್ವೇಜ್, ಹಂಗಾಗಿ ನಮ್ಗೆ ಅದೇನು ಕಷ್ಟ ಅನ್ನಿಸ್ಲೇ ಇಲ್ಲ ನಮ್ಗದು. ಥ್ಯಾಂಕ್ಸ್ ಮಾತಾಜಿ, ಹರೇ ಕೃಷ್ಣ. ಸೊ ನಿಮ್ಮೆಲ್ಲರನ್ನು ನಾನು ಮಿಸ್ ಮಾಡ್ತೀನಿ ನಾಳೆಯಿಂದ. ಮಾತಾಜಿ, ಹರೇ ಕೃಷ್ಣ. ಜ್ಯೋತಿಶ್ರೀ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಹರಿ ಬೋಲ್ ಮಾತಾಜಿ, ಹರಿ ಬೋಲ್. ಶ್ರೀ ಮಾತಾಜಿಗೂನು ಸಹ ಧನ್ಯವಾದಗಳು ಮಾತಾಜಿ, ನಿಮ್ಗುನು. ಜ್ಯೋತಿಶ್ರೀ ಮಾತಾಜಿ ತುಂಬಾ ತುಂಬಾ ಧನ್ಯವಾದಗಳು ಮಾತಾಜಿ. ನಿಮ್ದು ಹೆಲ್ಪ್ ಇಲ್ಲ ಅಂದಿದ್ರೆ ಇದು ಪೂರ್ತಿ ಮಾಡೋದಕ್ಕೆ ತುಂಬಾ ಕಷ್ಟ ಆಯ್ತು ನನ್ಗೆ. ಹರಿ ಬೋಲ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಎಂಡ್ ಮಾಡ್ತಿದೆ.